ದ್ರವ್ಯದ ವಿರುದ್ಧ ಹಾಗೂ ಸಂಚಾರ ನಿಯಮಗಳ ಜಾಗೃತಿ ಶಿಬಿರವನ್ನ ನಾವು ಇಲ್ಲಿ ಟಿಪ್ಪು ಸುಲ್ತಾನ್ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜನೆ ಮಾಡಿರುತ್ತೇವೆ. ಈಗಾಗಲೇ ಈ ಸಮಾರಂಭಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದು ಸಭಾಂಗಣದಲ್ಲಿ ಆಸೀನರಾಗಿದ್ದಾರೆ. ತಾವೆಲ್ಲ ತಮ್ಮ ಉಪಹಾರವನ್ನು ಸ್ವೀಕರಿಸಿದ ಕೂಡಲೇ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ನಮ್ಮ ಉಳ್ಳಾಲ ತಾಲೂಕಿನ ನೂತನ ಘಟಕದ ಅಧ್ಯಕ್ಷರಾದಂಥ ಅಬ್ದುಲ್ ನಾಸಿರ್ KK ಅವರು ಈಗಾಗಲೇ ಈ ಸಮಾರಂಭಕ್ಕೆ ಬಂದಿರುತ್ತಾರೆ. ನಮ್ಮ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಲಿಡಿಯಾ ಲೋಬೋ, ಆಡಳಿತಾಧಿಕಾರಿ ಲಿಂಕ್ ಇಂಟಗ್ರೇಟೆಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಬಜಾಜ್, ಇವರು ಕೂಡ ಈಗಾಗಲೇ ನಮ್ಮೊಟ್ಟಿಗೆ ಬಂದು ಸೇರಿಕೊಂಡಿದ್ದಾರೆ. ಶ್ರೀಮತಿ ಧನ್ಯಾ ಕೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಮ್ಯಾಂಗ್ಳೂರ್, ಅವರು ಕೂಡ ನಮ್ಮೊಂದಿಗೆ ಬಂದಿದ್ದಾರೆ. ಹಾಗೆಯೇ ಜನಾಬ್ BT ಹನೀಫ್ ಹಾಜಿ, ಅಧ್ಯಕ್ಷರು ಉಳ್ಳಾಲ ಜಮಾತ್, ಶ್ರೀಮತಿ ವಾಣಿ ಆಳುವ ಪೌರಾಯುಕ್ತರು ಉಳ್ಳಾಲ ನಗರ ಪಂಚಾಯತ್, ಜನಾಬ್ ಶಾಹುಲ್ ಹಮೀದ್ KK, ಅಧ್ಯಕ್ಷರು ಜಮಿಯತುಲ್ ಫಲಾಹ್ ಉಡುಪಿ ಮತ್ತು ದಕ್ಷಿಣ ಕನ್ನಡ, ಜನಾಬ್ ಕಾಸಿಂ ಬಾರ್ಕೂರ್, ಪ್ರಧಾನ ಕಾರ್ಯದರ್ಶಿಗಳು ಜಮಿಯತುಲ್ ಫಲಾಹ್ ಉಡುಪಿ ಮತ್ತು ದಕ್ಷಿಣ ಕನ್ನಡ, ಜನಾಬ್ K ಮೊಹಮ್ಮದ್ ಸಿದ್ದಿಕ್, ಕೋಶಾಧಿಕಾರಿ ಜಮಿಯತುಲ್ ಫಲಾಹ್ ದಕ್ಷಿಣ ಕನ್ನಡ, ಜನಾಬ್ ಮೊಹಮ್ಮದ್ ಬಪ್ಪಳಿಗೆ, ಅಧ್ಯಕ್ಷರು ಜಮಿಯತ್ ಫಲಾಹ್ ಮಂಗಳೂರು ತಾಲೂಕು, ಇವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಲಿದ್ದಾರೆ. ಟಿಪ್ಪು ಸುಲ್ತಾನ್ ಕಾಲೇಜ್ ಇವರಿಂದ ಕಿರಾತ್ ಕಾರ್ಯಕ್ರಮ ನಡೆಯಿತು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲಿಫ್ ಲಾಮ್ ಮೀಮ್. ذلك الكتاب لا ريب فيه هدى للمتقين الذين يؤمنون بالغيب ويقيمون الصلاة ومما رزقناهم ينفقون والذين يؤمنون بما أنزل إليك وما أنزل من قبلك وبالآخرة هم يوقنون أولئك على هدى من ربهم وأولئك هم المفلحون. إن الذين كفروا سواء عليهم أأنذرتهم أم لم تنذرهم لا يؤمنون. ختم الله على قلوبهم وعلى سمعهم وعلى أبصارهم غشاوة ولهم عذاب عظيم. ومن الناس من يقول آمنا بالله وباليوم الآخر ومن الناس من يقول آمنا بالله وباليوم الآخر وما هم بمؤمنين. صدق الله العلي العظيم وصدق الله وبلغ رسول النبي الكريم ونحن على ذلك من الشاهدين الشاكرين والحمد لله رب العالمين. السلام عليكم ورحمة الله. ಸ್ಪೀಕರ್ ಅವರು ಗೌರವಾನ್ವಿತ ನಮ್ಮೆಲ್ಲರ ಹೆಚ್ಚಿನ ನಾಯಕರಾದಂಥ ಶ್ರೀ UC ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬರಮಾಡಿಕೊಂಡು ಸ್ವಾಗತವನ್ನ ಮಾಡಿಕೊಂಡು ಕಾರ್ಯಕ್ರಮವನ್ನ ಮುಂದುವರಿಸಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಕಾರ್ಯಕ್ರಮದಂತೆ ಈಗ ಸ್ವಾಗತ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಹಾಜಿ ಇಬ್ರಾಹಿಂ ಕೋಡಿಕಲ್, ಮಾಜಿ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಮಂಗಳೂರು ತಾಲೂಕು ಜಮಿಯತುಲ್ ಫಲಾಹ್ ಹಾಗೂ ಮೂಡಾದ ಮಾಜಿ ಅಧ್ಯಕ್ಷರಿಂದ ನಮ್ಮೆಲ್ಲರನ್ನ ಸ್ವಾಗತ ಮಾಡಲಿಕ್ಕಿದ್ದಾರೆ. ಸಹೋದರಿಗೆ ಹೃದಯ ತುಂಬದ ಶುಭಾಶಯಗಳು. ಇವತ್ತು ಜಮಿಯತುಲ್ ಫಲಾಹ್ ಮಂಗಳೂರು ತಾಲೂಕು ಘಟಕ ಮತ್ತು ಟಿಪ್ಪು ಸುಲ್ತಾನ್ ಕಾಲೇಜು 9 ಕೆರೆ ಇದರ ಜಂಟಿ ಆಶ್ರಯದಲ್ಲಿ ನಮ್ಮ ನೂತನ ತಾಲೂಕು ಘಟಕವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೇತಾರರು, ವಿಧಾನಸಭೆಯ
ಗೌರವಾನ್ವಿತ ಸಭಾಪತಿಗಳು, ನಮ್ಮೆಲ್ಲರ ಆದರಣೀಯ ನಾಯಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರ ಬಗ್ಗೆ ನಾವು ಹೇಳೋದಿದ್ದರೆ ಗಂಟೆಗಟ್ಟಲೆ ಹೇಳಿದ್ದು ಸಾಕಾಗುತ್ತದೆ. ಯಾಕಂತ ಹೇಳಿದರೆ ಒಬ್ಬ ಜನನಾಯಕ ಹೇಗಿರಬೇಕು, ಒಬ್ಬ ಮಂತ್ರಿ ಹೇಗಿರಬೇಕು, ಒಬ್ಬ ಚುನಾಯಿತ ಪ್ರತಿನಿಧಿ ಹೇಗಿರಬೇಕು, ಒಬ್ಬ ಸಭಾಪತಿ ಹೇಗಿರಬೇಕು ಅಂತಕ್ಕಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಯು ಟಿ ಖಾದರ್ ಅವರ ಹಾಗೆ ಇರಬೇಕು ಅಂತ. ಕಾರಣ ಅವರು ಹಿರಿಯರನ್ನು ಗೌರವಿಸಿಕೊಂಡು, ಹಿರಿಯರನ್ನು ಪ್ರೀತಿ ಮಾಡಿಕೊಂಡು, ಹಿಂದೂಗಳನ್ನು, ಮುಸಲ್ಮಾನರ, ಕ್ರೈಸ್ತರನ್ನು ಎಲ್ಲರನ್ನೂ ಕೂಡ ತನ್ನ ಸಹೋದರ ಸಹೋದರಿ ಅಂತ ತಿಳಿದುಕೊಂಡು ಈ ರಾಜ್ಯದ, ಈ ಜಿಲ್ಲೆಯ, ಈ ದೇಶದ ಸೇವೆ ಮಾಡುವ ಒಬ್ಬ ಜನನಾಯಕರು. ಆದ್ದರಿಂದ ನಾವು ಇವತ್ತು ಮಂಗಳೂರು ತಾಲೂಕು ಘಟಕವನ್ನು ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆ ಮಾಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ನಾವು ಇವತ್ತು ಕರೆದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಹಳ ಕಾರ್ಯಕ್ರಮದ ಒತ್ತಡ ಇದ್ದರೂ ಕೂಡ ವಿದ್ಯಾರ್ಥಿಗಳ ಮೇಲಿನ ಪ್ರೀತಿಯಿಂದ, ನಮ್ಮ ಸಂಸ್ಥೆಯ ಮೇಲಿನ ಪ್ರೀತಿಯಿಂದ, ಈ ಕಾಲೇಜಿನ ಮೇಲಿನ ಪ್ರೀತಿಯಿಂದ ಅವರು ಕ್ಲಬ್ದ ಸಮಯಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಜನ್ಮಿತುಲ್ ಫಲಾಹ್ ಸಂಸ್ಥೆಯ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಆದರಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ನಮ್ಮ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರು, ಕೊಡುಗೈ ದಾನಿಗಳು, ನಮ್ಮೆಲ್ಲರ ಆತ್ಮೀಯ ಯುವ ನಾಯಕರಾದ ಸನ್ಮಾನ್ಯ ಕೆ ಅಬ್ದುಲ್ ನಾಸಿರ್ ಅವರು, ಅವರನ್ನು ಬಹಳ ಆತ್ಮೀಯತೆಯಿಂದ ನಾನು ಸ್ವಾಗತ ಮಾಡ್ತೀನಿ. ಅವರಿಗೆ ನಮ್ಮ ಸದಸ್ಯರಾದಂಥ, ನಮ್ಮ ಕೋಶಾಧಿಕಾರಿಗಳಾದಂಥ MS ಮಲಾರ್ ಅವರು ಪುಸ್ತಕವನ್ನು ನೀಡಿ ಗೌರವಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಆಡಳಿತಾಧಿಕಾರಿ ಜಮಾಲ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವತ್ತು ನಮ್ಮ ಲಿಂಕ್ ಇಂಟಗ್ರೇಷನ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಬಜಲ್ ಇದರ ಆಡಳಿತಾಧಿಕಾರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಲಿಡಿಯಾ ಲೋಬರ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡಿ ಅವರಿಗೆ ಆಮೂರ್ತಿ ಭಾಷೆ ಅವರ ಪುಸ್ತಕವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ಬರಲಿಕ್ಕಿರುವವರು ಶ್ರೀಮತಿ ಧನ್ಯ. ಇವರು ACP ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಅವರು ಫೋನ್ ಮಾಡಿದ್ದಾರೆ. ಅವರ ಸಂಬಂಧಿಕರು ಅರ್ಜೆಂಟಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವ ಅವಶ್ಯಕತೆ ಇರುವುದರಿಂದ ಅವರನ್ನು ಅಡ್ಮಿಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಬಂದು ಭಾಗವಹಿಸ್ತೇನೆ, ಸ್ವಲ್ಪ ಲೇಟ್ ಆಗ್ತದೆ ಅಂತ ಕೇಳಿಕೊಂಡಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೀನಿ. ಉಳ್ಳಾಲ ದರ್ಗಾದ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದಕ್ಕಂಥ DG ಹನೀಫ್ ಹಾಜಿ ಅವರು ಇನ್ನು ಕೆಲವು ನಿಮಿಷಗಳಲ್ಲಿ ಬರಲಿಕ್ಕಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಶ್ರೀಮತಿ ವಾಣಿ ವಿ ಆಳ್ವಾರ್ ಅವರು ಕೂಡ ಪೌರಾಯುಕ್ತರು, ಉಳ್ಳಾಲ ನಗರ ಪಂಚಾಯಿತಿ, ಅವರು ಕೂಡ ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತ ಮಾಡ್ತೇನೆ. ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು, ನಮ್ಮ ಜನ್ಮಿತುಲ್ ಫಲಾಹ್ JFCCಯ ಗೌರವಾನ್ವಿತ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯ ನಾಯಕರಾದಂಥ ಸನ್ಮಾನ್ಯ KK ಶಾಹುಲ್ ಹಮೀದ್ ಅವರು ಈಗಾಗಲೇ ನಮ್ಮೊಟ್ಟಿಗೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ. ನಮ್ಮ ಅಬ್ಬಾಸ್ ಇಸ್ಟೂರ್ ಅವರು ಪುಸ್ತಕವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜನ್ಮಿತುಲ್ ಫಲಾಹ್ JFCCಯ ಇದರ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಆತ್ಮೀಯ ನಾಯಕರಾದಂಥ ಸನ್ಮಾನ್ಯ ಕಾಸಿಂ ಬಾಗ್ಪುರ್ ಅವರು ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ನಾನು ನಮ್ಮ ಸಂಘಟನಾ ಕಾರ್ಯದರ್ಶಿ AK ರೈಮಾನ್ ಅವರ ಪುಸ್ತಕವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ K ಮೊಹಮ್ಮದ್ ಸಿದ್ದಿಕ್ರವರು, ನಮ್ಮ JFCCಯ ಕೋಶಾಧಿಕಾರಿಗಳು. ಅವರಿಗೆ ಈಗಾಗಲೇ ಕೋರ್ಟ್ನಲ್ಲಿ ಕೆಲಸ ಇರುವುದರಿಂದ
ಸ್ವಲ್ಪ ತಡ ಆಗಿ ಬರ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತ ಮಾಡ್ತೇನೆ. ನಮ್ಮ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನ್ಯ ಮೊಹಮ್ಮದ್ ಬಪ್ಪಳಿಗೆ ಹಾಜಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತ. ಅವರಿಗೆ ನಮ್ಮ ಕಾರ್ಯಕಾರಿ ಸದಸ್ಯರಾದ ಅತುಲ್ ಕುನಿ ಹಾಜಿ ಅವರು ಪುಸ್ತಕವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಟಿಪ್ಪು ಸುಲ್ತಾನ್ ಕಾಲೇಜಿನ ಗೌರವಾನ್ವಿತ ಪ್ರಿನ್ಸಿಪಾಲ್ರು, ನಮ್ಮೆಲ್ಲರ ಆತ್ಮೀಯ ನಾಯಕರಾಗ್ತಕ್ಕಂಥ ಸನ್ಮಾನ್ಯ ಅಬ್ದುಲ್ ರಹಿಮಾನ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ. ಅವರಿಗೆ ನಮ್ಮ ನೂತನ ಸದಸ್ಯರಾದಂಥ ರಫೀಕ್ ಕೋರ್ಚಿ ಅವರವರು ಪುಸ್ತಕವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಪವಿತ್ರ ರೈ, ಪ್ರಿನ್ಸಿಪಾಲ್ರು, ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜ್, ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ. ಅವರಿಗೆ ನಮ್ಮ ಇನ್ನೊಬ್ಬ ನೂತನ ಸದಸ್ಯರಾದಂಥ ಆಸಿಫ್ ನಡುಬದರ್ ಅವರು ಪುಸ್ತಕವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಉಳ್ಳಾಳ ತಾಲೂಕು ಘಟಕದ ಕೋಶಾಧಿಕಾರಿಗಳು, ನಿವೃತ್ತ ಮುಖ್ಯೋಪಾಧ್ಯಾಯರು ಆಗಿರ್ತಕ್ಕಂಥ ಹಾಜಿ NH ಮಲ್ಲಾದ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಅವರಿಗೆ ನಮ್ಮ ಟಿಪ್ಪು ಸುಲ್ತಾನ್ ಶಾಲೆಯ ಪ್ರಾಧ್ಯಾಪಕರ ಇವತ್ತು ಸನ್ಮಾನಗೊಳ್ಳಲಿಕ್ಕಿರುವಂತಹ ನಮ್ಮ ಅವರಿಗೆ ಸಮಗ್ರವರು ನಮ್ಮ ಜಮೀನುಲ್ ಫಲಾದಲ್ಲಿ ಸುದೀರ್ಘ ಸೇವೆ ಮಾಡಿದವರು. ಅವರನ್ನು ಇವತ್ತು ನಾವು ಅವರಿಗೆ ರಾಜ್ಯ ಪ್ರಶಸ್ತಿ ದೊರಕಿದೆ, ಅವರನ್ನು ಸನ್ಮಾನ ಮಾಡಲಿಕ್ಕಿದ್ದೇವೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಅವರಿಗೆ ನಮ್ಮ ಐಡಿಯಲ್ ರಘುವಂತರಾಜಿ ಅವರು ಮಂಗಳೂರು ತಾಲೂಕು ಘಟಕದ ಕೋಶಾಧಿಕಾರಿಗಳು ಪುಸ್ತಕವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕುಂಜಮೋಣಾಕನವರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಅವರಿಗೆ ನಮ್ಮ ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳನ್ನು, ನಮ್ಮ ಜಮಿಯತುಲ್ ಫಲಾಹ್ ಸಂಸ್ಥೆಯ ಸದಸ್ಯರುಗಳನ್ನು, ಪೋಷಕರನ್ನು ಒಂದೇ ವಾಕ್ಯದಲ್ಲಿ KMP ಅವರು ಅವರಿಗೆ ಪುಸ್ತಕವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜಮಿಯತುಲ್ ಫಲಾಹ್ ಸಂಸ್ಥೆ ಕೂಡ ಸಮಾಜ ಸೇವೆಯಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಗಳಿಸಿದಂಥ ಸಂಸ್ಥೆ. 1988ನೇ ಇಸವಿಯಲ್ಲಿ ಸನ್ಮಾನ್ಯ ಇಕ್ಬಾಲ್ ಯೂಸುಫ್ ರವರ ಇಂದ ಆರಂಭಗೊಂಡ ಈ ಸಂಸ್ಥೆಗೆ ನಮ್ಮ ಮರ್ಹೂಮ್ ಮೊಹಮ್ಮದ್ ಹುಸೇನ್ ಮತ್ತು ಅಬ್ದುಲ್ ಖಾದರ್, ನಮ್ಮ ನಿವೃತ್ತ ಪ್ರಿನ್ಸಿಪಾಲ್ ಬದಿರಿಯಾ ಪದವಿ ಪೂರ್ವ ಕಾಲೇಜಿನ, ಅವರ ನೇತೃತ್ವದಲ್ಲಿ ಕಟ್ಟಿ ಬೆಳೆಸಿದ ಈ ಸಂಸ್ಥೆ ಬಹಳ ಸುದೀರ್ಘವಾಗಿ 37 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇದೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಲ್ಲಿ, ಮಕ್ಕಳಿಗೆ ವಿದ್ಯೆಯಲ್ಲಿ ಸಹಕಾರ ಮಾಡುವಲ್ಲಿ, ಹಾಗೆಯೇ ಇನ್ನಿತರ ಬಡವರಿಗೆ ಸಹಾಯ ಮಾಡುವ ಸಂಸ್ಥೆಗಳಲ್ಲಿ ಬಹಳ ವ್ಯವಸ್ಥಿತವಾಗಿ 14 ತಾಲೂಕು ಘಟಕಗಳನ್ನು ಹೊಂದಿಕೊಂಡು, ಈಗಾಗಲೇ ನಾನು ಮರೆತು ಬಿಟ್ಟಿದ್ದೇನೆ, ನಮ್ಮ ಜಮಾಲ್ರವರು, ನಮ್ಮ ಆಡಳಿತಾಧಿಕಾರಿಗಳು, ಅವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೇನೆ. ಅವರಿಗೆ ಅಹಮದ್ ಕುಂಜಿ ಸರ್ ಅವರು ಪುಸ್ತಕವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆದ್ದರಿಂದ ಇನ್ನು ಹೆಚ್ಚಿಗೆ ಮಾತಾಡಲಿಕ್ಕೆ ಸಮಯ ಇಲ್ಲ. UT ಖಾದರ್ ಅವರು ಮೊದಲೇ ಹೇಳಿದ್ದಾರೆ ನನ್ನನ್ನು ಬೇಗ ನಿಲ್ಲಿಸಿ ಬಿಡಬೇಕಂತ. ಆದ್ದರಿಂದ ಅವರು, ನಾವು ಎಲ್ಲರೂ ಕೂಡಿ ಈ ಸಂಸ್ಥೆಯನ್ನು ಕಟ್ಟೋಣ, ಸಂಸ್ಥೆಯನ್ನು ಬೆಳಗಿಸೋಣ, ಸಂಸ್ಥೆಗೆ ಪ್ರೋತ್ಸಾಹವನ್ನು ನೀಡೋಣ ಅಂತ ಹೇಳಿ ಹಾರೈಸಿ ನಿಮಗೆ ನಮಗೆ ಎಲ್ಲರೂ ಕೂಡ ಆ ಅಲ್ಲಾಹು ಜಗದೊಡೆ ಇಹಪರ ವಿಜಯವನ್ನು ನೀಡಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿರುಲ್ ದಅವಾಹುಮ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಎಲ್ಲರನ್ನು ಸ್ವಾಗತ ಮಾಡಿದಂತಹ ಹಿರಿಯರಾದಂತಹ ಹಾಜಿ ಇಬ್ರಾಹಿಂ ಕೋಟ್ಯಾಲ್ ಅವರಿಗೆ ಸ್ವಾಗತವನ್ನು ಮಾಡಿಕೊಂಡು ಮೂಲಕ ಕೋಟ್ಯಾಲ್ ಅವರನ್ನು ಗೌರವಿಸಬೇಕೆ. ಅದೇ ರೀತಿಯಲ್ಲಿ ನಮ್ಮ ಸಾಮಾನ್ಯ ನಾಸೂರ್ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಇರುವಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು UT ಖಾದರ್ ಅವರ ಕಾರ್ಯ ಒತ್ತಡವನ್ನು ಗೊತ್ತಿದ್ದು
ನಾವು ಚುಟುಕಾಗಿ ಕೆ ಮಂಜುನಾಥ್ ಅವರು ಪ್ರಾಸ್ತಾವಿಕ ಮಾನ್ಯ ಸ್ಪೀಕರ್ ಅವರ ಕಾರ್ಯ ಒತ್ತಡವನ್ನ ನಿಮಗೆ ಗೊತ್ತಿದೆ, ಅದರೊಟ್ಟಿಗೆ ನೀವು ನಿಮ್ಮ ಚುಟುಕಾಗಿ ಇವತ್ತಿನ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿ, ಜಮಿಯತುಲ್ ಫಲಾಹ್ ಎಂಬಂತಹ ಒಂದು ಸಂಸ್ಥೆಯು 1988ನೇ ಇಸವಿಯಲ್ಲಿ ಮಂಗಳೂರಿನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯು ಒಟ್ಟಿಗಿದ್ದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಎಲ್ಲ ಸಹೃದಯಿ ಸಹೋದರರು ತಮ್ಮ ಹೊಟ್ಟೆಪಾಡಿಗಾಗಿ ಸಾಗರ ದಾಟಿ ಹೋಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಮಯದಲ್ಲಿ ಅವರಿಗೆ ಸಿಗುವಂತ ಆ ಸಂಬಳದಿಂದ ಏನನ್ನಾದರೂ ನಾವು ನಮ್ಮ ತಾಯಿನಾಡಿಗೆ ಮಾಡಬೇಕು ಎಂಬಂತ ಒಂದು ಮಹದಾಶೆಯನ್ನು ಇಟ್ಕೊಂಡು ಜನಾಬ್ ಮೊಹಮ್ಮದ್ ಹುಸೈನ್ ರವರು, ಅದೇ ರೀತಿಯಲ್ಲಿ ಇಕ್ಬಾಲ್ ಯೂಸುಫ್ ರವರ ಮಾರ್ಗದರ್ಶನದಲ್ಲಿ ದಕ್ಷಿಣ ಕನ್ನಡ ಮತ್ತು ಆಗ ಉಡುಪಿ ಜಿಲ್ಲೆ ಎರಡು ಒಟ್ಟಾಗಿರುವಂತಹ ಸಮಯದಲ್ಲಿ ಜಮಿಯತುಲ್ ಫಲಾಹ್ ಎಂಬಂತ ಒಂದು ಸಂಸ್ಥೆಯನ್ನು ಮಂಗಳೂರಿನಲ್ಲಿ ಪ್ರಾರಂಭ ಮಾಡ್ತಾರೆ. ಜಮಿಯತುಲ್ ಫಲಾಹ್ ಎಂಬಂತ ಒಂದು ಸಂಸ್ಥೆಯು ಪ್ರಾರಂಭವಾದಂತ ಒಂದೇ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಶೈಕ್ಷಣಿಕ ಅಭಿವೃದ್ಧಿ. ಬೇರೆ ಯಾವುದೇ ಅಜೆಂಡಾಗಳನ್ನ ಅಥವಾ ಬೇರೆ ಯಾವುದೇ ಯೋಜನೆಗಳನ್ನು ಹಾಕಿಕೊಳ್ಳದೆ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಈ ಸಂಸ್ಥೆಯು ಹುಟ್ಟಿಕೊಂಡ ಕೆಲವೇ ವರ್ಷಗಳಲ್ಲಿ ಬಹುಶಃ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ಕೇಂದ್ರವಾಗಿ ಇಟ್ಕೊಂಡು 4 ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿತು. ಒಂದು ಮಂಗಳೂರಿನ ಕೊಣಾಜೆಯಲ್ಲಿ, ಬಂಟ್ವಾಳದ ಇರಾದ್ ಬರಪಿನಲ್ಲಿ, ಅದೇ ರೀತಿಯಲ್ಲಿ ಹಳೆಯಂಗಡಿಯಲ್ಲಿ ಮತ್ತು ಹರೇಕ ನಮ್ಮ ಪಾವೂರಿನಲ್ಲಿ, ಮಲಾರಿನ ಪಾವೂರ್ ಎಂಬಲ್ಲಿ ಈ 4 ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿದ್ದು. ಇದಕ್ಕೆ ಸರ್ಕಾರದ ಅನುದಾನ ಇಲ್ಲದಿದ್ದರೂ ನಮ್ಮಲ್ಲಿರುವಂತ ದಾನಿಗಳ ಸಹಕಾರದೊಂದಿಗೆ ಶಾಲೆಯನ್ನು ನಡೆಸ್ತಾ ಬಂದು ಅದರಲ್ಲಿಯೂ ಸರ್ಕಾರದ ಕೆಲವೊಂದು ನೀತಿಗಳಿಗೆ ಅನುಸಾರವಾಗಿ ಶಾಲೆಯನ್ನು ನಡೆಸುವುದು ಬಹಳಷ್ಟು ಕಷ್ಟ ಎಂಬುದನ್ನು ಮನಗೊಂಡು 3 ಶಾಲೆಗಳನ್ನ ಬಹುಶಃ ಇವತ್ತಿನ ನಮ್ಮ ವಿಧಾನಸಭಾ ಸ್ಪೀಕರ್ನವರ ಆ ಒಂದು ವಿಶಾಲ ಹೃದಯತೆಯಿಂದಾಗಿ ಸರ್ಕಾರಕ್ಕೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಸರ್ಕಾರಿ ಶಾಲೆಗಳಾಗಿ ಮಾರ್ಪಟ್ಟು ಉತ್ತಮ ರೀತಿಯಿಂದ ನಡೀತಿದೆ. ಆದರೂ ಇವತ್ತೇನಾಗಿದೆ ಅಂತ ಹೇಳಿದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಪ್ರಾರಂಭ ಆಗ್ತಾ ಇದೆ. ಒಂದೊಂದು MLA ಅವರ ಕ್ಷೇತ್ರದಲ್ಲಿ 1-2 ಪಬ್ಲಿಕ್ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಅದರ ಆಶಯದಂತೆ ನಮ್ಮಲ್ಲಿ ಒಂದು ಪಬ್ಲಿಕ್ ಶಾಲೆ ಉಳಿಬೇಕು ಎಂಬಂತ ದೃಷ್ಟಿಯಿಂದ ಗ್ರೀನ್ ವಿದ್ಯಾಸಂಸ್ಥೆಯನ್ನು ಆ ನಿಟ್ಟಿನಲ್ಲಿ ವಿನ್ಯಾಸಗೊಳಿಸಿ ಇವತ್ತು ಉತ್ತಮ ರೀತಿಯಿಂದ ಜಮಿಯತುಲ್ ಫಲಾಹ್ ವಿದ್ಯಾಸಂಸ್ಥೆಯು ನಡೆಸ್ತಾ ಇದೆ. ನಾನು ವೇಗವಾಗಿ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಮ್ಮ ಸಭಾಪತಿಗಳು ಮತ್ತೆ ಕರೀತಾರೆ, ಅದಕ್ಕೆ ವೇಗ. ಆದ್ದರಿಂದ ಈ ಸಂಸ್ಥೆಯು ಪ್ರಾರಂಭಗೊಂಡು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ತನ್ನ ಯೂನಿಟ್ ಅನ್ನು ಪ್ರಾರಂಭಿಸಿ ಅಲ್ಲಿ ಶೈಕ್ಷಣಿಕ ಅದರೊಟ್ಟಿಗೆ ಸೇರಿಸಿಕೊಂಡು ನಮ್ಮ ಸಮುದಾಯದ ಆರೋಗ್ಯ, ಇಂದು ಸಾಮಾಜಿಕ, ಧಾರ್ಮಿಕ ಎಲ್ಲ ಚಟುವಟಿಕೆಗಳಲ್ಲಿ ಕೈಯಾಡಿಸ್ತಾ ನಮ್ಮ ಸಮುದಾಯದ ಮತ್ತು ಸಹೋದರ ಸಮುದಾಯದ ಸಮಸ್ಯೆಗಳೊಟ್ಟಿಗೆ ಸ್ಪಂದಿಸುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡು ಬಂದಿತ್ತು. ನಂತರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಬೇರೆಯಾದರೂ ನಮ್ಮ 2 ಜಿಲ್ಲೆಗಳು ಒಂದೇ ಸಂಘಟನಾತ್ಮಕವಾದಂತಹ ಚಟುವಟಿಕೆಗಳಲ್ಲಿ ತೊಡಗುತ್ತಾ ಇದೀಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 13 ತಾಲೂಕುಗಳಲ್ಲಿ 13 ತಾಲೂಕು ಘಟಕಗಳು ಪ್ರಾರಂಭವಾಗ್ತಾ ಇದೆ. ಇಲ್ಲಿಯವರೆಗೆ 13 ತಾಲೂಕು ಘಟಕಗಳಿದ್ದು ಇದೀಗ ಉಳ್ಳಾಲ ತಾಲೂಕಾದ ಕೂಡಲೇ ಉಳ್ಳಾಲದಲ್ಲಿ ಸಹ ಒಂದು ಘಟಕ ಪ್ರಾರಂಭವಾಗಬೇಕು ಅಂತೇಳಿ ಇವತ್ತು ನಮ್ಮಲ್ಲಿ ಈ ಉಳ್ಳಾಲ ತಾಲೂಕು ಘಟಕವನ್ನು ಪ್ರಾರಂಭಿಸಿದೆ. ನಮ್ಮ ವಿದ್ಯಾರ್ಥಿಗಳಲ್ಲಿ ಹೇಳುವುದೇನಂತ ಹೇಳಿದರೆ ಇವತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರಿದ್ದಾರೆ. ಜಿಲ್ಲೆಯ ಅಧ್ಯಕ್ಷರು ನಮ್ಮ ಶಿಕ್ಷಣ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಮಂತ್ರಿಯಾಗಿದ್ದರು, ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದರು. ಅವರು ಈ ಜಮಿಯತುಲ್ ಫಲಾಹ್ ಸಂಸ್ಥೆಯ ಒಬ್ಬರು ಬೆನಿಫಿಷರಿಯಾಗಿ, ಅಂದ್ರೆ ಜಮಿಯತುಲ್ ಫಲಾಹ್ ಸಂಸ್ಥೆಯು ಶೈಕ್ಷಣಿಕವಾಗಿ ಯಾವ ಸಹಾಯವನ್ನು ಮಾಡುತ್ತದೆ ವಿದ್ಯಾರ್ಥಿಗಳಿಗೆ, ಪ್ರತಿಭೆ ಇರುವಂತಹ ವಿದ್ಯಾರ್ಥಿಗಳಿಗೆ ಅದರ ಸಹಕಾರವನ್ನು ಕರೆದುಕೊಂಡು ಇವತ್ತು ನಮ್ಮ ಸಮುದಾಯದಲ್ಲಿ ಅತ್ಯುನ್ನತವಾದಂತಹ ಒಬ್ಬ ವ್ಯಕ್ತಿಯಾಗಿ ಬೆರೀತಾ ಇದ್ದಾರೆ ಹಾಜಿ ಶಾಹುಲ್ ಹಮೀದ್ರು. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ಎದುರಿಗೆ ಇವತ್ತು ಸಾಧಾರಣ 300 ಮಂದಿ ವಿದ್ಯಾರ್ಥಿಗಳು ನೀವು ಕೂತಿದ್ದೀರಿ. ನೀವು ಮುಂದೆ ಉಳ್ಳಾಲದ ನಮ್ಮ ಜಮಿಯತುಲ್ ಫಲಾಹ್ನ ಬೆನ್ನೆಲುಬುಗಳು, ನೀವು ನಮ್ಮ ಪಿಲ್ಲರ್ಗಳು. ಮುಂದಿನ ದಿವಸಗಳಲ್ಲಿ ನಮ್ಮ ಜಮಿಯತುಲ್ ಫಲಾಹ್ ಸಂಸ್ಥೆಯ ಸದಸ್ಯರಾಗಿದ್ದುಕೊಂಡು ಮುಂದೆ ಬರುವಂತ ಪೀಳಿಗೆಗೆ ಶೈಕ್ಷಣಿಕ, ಆರೋಗ್ಯ, ಸಾಮಾಜಿಕ ಎಲ್ಲ ಚಟುವಟಿಕೆಗಳಲ್ಲೂ ಅವರು ಮುಂದುವರಿಯುವಂತೆ ನೀವು ಪ್ರೇರಣೆಗಳಾಗಬೇಕು. ಇದರ ನಮ್ಮ ಜಮಿಯತುಲ್ ಫಲಾಹ್ ಸಂಸ್ಥೆಯ ಎಷ್ಟೋ ಸಂಸ್ಥೆಗಳು ನಮ್ಮ ಊರಿನಲ್ಲಿ ನೋಡ್ತೇವೆ. ನಮ್ಮ ಮಸೀದಿಗಳ ಜಮಾತಿನ ಅಧೀನದಲ್ಲಿ ನಾವು ನೋಡ್ತಾ ಇದ್ದೇವೆ. ಬೇರೆ ಬೇರೆ ಸಂಘಟನೆಗಳಿಗೆ, ಬೇರೆ ಬೇರೆ ಆಶಯಗಳಿಗೆ ಒಂದೊಂದು ಸಂಘಟನೆಗಳಿವೆ. ನಮ್ಮ ಒಂದೊಂದು ಜಮಾತಿನ ಅಧೀನದಲ್ಲಿಯೂ ಬಹಳಷ್ಟು ಸಂಘಟನೆಗಳು ಕಾರ್ಯನಿರ್ವಹಿಸ್ತಾ ಇದೆ.
ಆದರೆ ಜಮಿಯತುಲ್ ಫಲಾಹ್ ವಿದ್ಯಾಸಂಸ್ಥೆಯು ಜಮಿಯತುಲ್ ಫಲಾಹ್ ಎಂಬಂತ ಈ ಸಂಸ್ಥೆಯು ಒಂದೇ ಒಂದು ಧ್ಯೇಯವನ್ನು ಇಟ್ಕೊಂಡು ಯಾರು ಮುಸಲ್ಮಾನ ಆಗಿದ್ದವನು ಅದರಲ್ಲಿ ಒಳಗಿರುವಂತಹ ಅವನ ಪಂಗಡಗಳೇನು, ಅವನ ಸಮುದಾಯಗಳೇನು, ಇದು ಯಾವುದನ್ನು ನೋಡದೆ ಸಾಮಾಜಿಕ ಕಳಕಳಿಯ, ಸಮಾಜದತ್ತ ಅಭಿವೃದ್ಧಿಯತ್ತ ದೃಷ್ಟಿ ಹರಿಸುವತ್ತ ಅಥವಾ ಸಮಾಜದ ಸಮಸ್ಯೆಯೊಟ್ಟಿಗೆ ಸ್ಪಂದಿಸುವ ಮನೋಭಾವದವ ಮುಸಲ್ಮಾನನಾಗಿದ್ದುಕೊಂಡು ಯಾರೆಲ್ಲ ಇದ್ದಾನೋ ಅವರೆಲ್ಲರೂ ನಮ್ಮ ಜಮಿಯತುಲ್ ಫಲಾಹ್ ವಿದ್ಯಾಸಂಸ್ಥೆಯ ಸದಸ್ಯರಾಗಿ ಕಾರ್ಯ ನಿರ್ವಹಿಸಬಹುದು. ಬಹುಶಃ ಇದು ನಾವಿಲ್ಲಿ ಹೇಳುವಂತ ಸಮಯದಲ್ಲಿ ಖಾದರ್ ಅವರು ನೆನಪಿಸಿಕೊಳ್ಬೇಕು. ಅವ್ರ ಸ್ಫೂರ್ತಿ ಅವರು ಯಾವುದೇ ಪಂಗಡಕ್ಕೆ ಸೇರಿದವರಲ್ಲ, ಅವರು ಯಾವುದೇ ವಿಭಾಗಕ್ಕೆ ಸೇರಿದವರಲ್ಲ. ಕೊನೆಗೆ ಇವತ್ತು ನಾವು ಹೇಳುತ್ತಿದ್ದೇವೆ, ಖಾದರ್ ಅವರು ಯಾವುದೇ ರಾಜಕೀಯ ಪಕ್ಷಕ್ಕೂ ಇವತ್ತು ಸೇರಿದವರಲ್ಲ. ಖಾದರ್ ಅವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಜಾತಿ ಮತ ಪಂಗಡ ಎಲ್ಲವನ್ನು ಮೆಟ್ಟಿ ನಿಂತು ಸಂವಿಧಾನ ಎಂಬಂತಹ ಒಂದು ಪಕ್ಷವನ್ನ ಹಿಡಿದುಕೊಂಡು ಇವತ್ತು ನಮ್ಮ ಮುಂದೆ ಬಂದು ನಿಂತವರು ಖಾದರ್ ಅವರು. ಅವರಂತ ಆದರ್ಶವು ಇವತ್ತು ಜಮಿಯತುಲ್ ಫಲಾಹ್ ಇಟ್ಕೊಂಡಿದೆ. ಮುಂದೆ ನೀವೆಲ್ಲರೂ ಇದರ ಬೆನ್ನೆಲುಬಾಗಬೇಕು ಅಂತ ಕೇಳಿಕೊಳ್ಳುತ್ತಾ ಇವತ್ತು ಸಂತೋಷ ಪಟ್ಕೊಳ್ತಾ ಇದ್ದೇವೆ. ಖಾದರ್ ಅವರ ಕನಸಿನ ಕೂಸು ಉಳ್ಳಾಲ ತಾಲೂಕು. ಈ ಉಳ್ಳಾಲ ತಾಲೂಕಿನಲ್ಲಿ ನಾವು ಉಳ್ಳಾಲ ತಾಲೂಕು ಘಟಕವನ್ನ ನಮ್ಮ ಜಮಿಯತುಲ್ ಫಲಾಹ್ ಸಂಸ್ಥೆಯು ನಮಗೆ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಉಳ್ಳಾಲದಲ್ಲಿ ಸ್ಥಾಪಕಾಧ್ಯಕ್ಷರಾಗಿ ಇದ್ಕೊಂಡು ನಮ್ಮೆಲ್ಲರ ಆತ್ಮೀಯರು ಬಹುಶಃ ಸಮಾಜ ಸೇವೆಯಲ್ಲಿ ತೆರೆಯ ಮರೆಯಲ್ಲಿ ನಿಂತುಕೊಂಡು ಕಾರ್ಯನಿರ್ವಹಿಸಿದಂತ ನಾಸಿರ್ ಅವರಿಗೂ ಮತ್ತು ಜಮಿಯತುಲ್ ಫಲಾಹ್ದ ಆ ಮೋಟೋ, ಆ ಧ್ಯೇಯಕ್ಕೆ ಒಂದು ನಿಕಟವಾದ ಸಂಪರ್ಕ ಇದೆ. ಯಾಕಂದರೆ ನಮ್ಮ ಉಳ್ಳಾಲ ಭಾಗದಲ್ಲಿ ಹಿರಿಯ ಒಬ್ಬ ಮಾಸ್ಟರ್ ಆಗಿದ್ದುಕೊಂಡು ಸಮಾಜದ ಎಲ್ಲ ಜನರನ್ನು ಕೈ ಬೀಸಿ ಕರೆಯುತ್ತಿದ್ದಂತ ಇಸ್ಮಾಯಿಲ್ ಮಾಸ್ಟರ್ ಅವರ ಸುಪುತ್ರ ನಾಸಿರ್ ಅವರು. ಆದ ಕಾರಣ ಏನ್ ನಾವು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವತ್ತು ನಾಸಿರ್ ಅವರು ಸ್ಥಾಪಕಾಧ್ಯಕ್ಷರಾಗಿ ಶಿಕ್ಷಣದ ಬಗ್ಗೆ ಬಹಳಷ್ಟು ಅಭಿಮಾನವನ್ನು ಮತ್ತು ಶಿಕ್ಷಣದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿದಂತ ಇಸ್ಮಾಯಿಲ್ ಮಾಸ್ಟರ್ ಅವರ ಸುಪುತ್ರನಾಗಿ ಜಮಿಯತುಲ್ ಫಲಾಹ್ ಉಳ್ಳಾಲ ತಾಲೂಕು ಘಟು ಶೈಕ್ಷಣಿಕವಾಗಿ ಮುಂದುವರಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಒಂದು ವ್ಯವಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ನೆಚ್ಚಿನ ಸಭಾಪತಿಗಳು, ನಮ್ಮೆಲ್ಲರ ಆದರ್ಶರು ಆಗಿದ್ದಂತ ಸನ್ಮಾನ್ಯ UT ಖಾದರ್. ನಾನು ಹಾಜಿ ಇಬ್ರಾಹಿಂ ಕೋಡಿಜಾಲ್ರವರು ಹೇಳಿದಂತ ಒಂದು ಮಾತನ್ನು ನೆನಪಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ನಾವು ಅಧ್ಯಾಪಕರು ಪಾಠ ಮಾಡುವಂತ ಸಮಯದಲ್ಲಿ ಪಾಠ ಮಾಡ್ತೇವೆ, ಎಲ್ಲಿಯಾದರೂ 4-5 ಚಾರ್ಟ್ ಅನ್ನು ಬೋರ್ಡಿನಲ್ಲಿ ಹಾಕಿಟ್ಕೊಂಡು ಇವರ ಆದರ್ಶವನ್ನು ನಾವು ಪಾಲಿಸಬೇಕು ಅಂತ. ಕೆಲವೊಮ್ಮೆ ವಿದ್ಯಾರ್ಥಿಗಳು ಸ್ವಲ್ಪ ಹುಷಾರಿರುವವರೆಲ್ಲ ಕೇಳುವುದಿರುವುದು, ಸರ್ ಅವರ ಆದರ್ಶವನ್ನು ಪಾಲಿಸಿ ನಾವೇನು ಮಾಡ್ಲಿಕ್ಕೆ ಉಂಟು, ಅವ್ರು ಇಲ್ಲಲ್ಲ ಈಗ. ಆದ್ದರಿಂದ ಇವತ್ತು ನಾನು ಮಕ್ಕಳಿಗೆ ನಾವು ಹೇಳ್ತಾ ಇದ್ದೇವೆ ಅಂದರೆ, ಮಕ್ಕಳೇ ನಾವು ಪಾಲಿಸುವುದಿದ್ರೆ ಎಲ್ಲ ಜಾತಿ ಮತ ಭೇದವನ್ನು ಮೆಟ್ಟಿ ನಿಂತು ತನ್ನ ಆದರ್ಶವನ್ನು ಮುಂದಿಟ್ಕೊಂಡು ಸಂವಿಧಾನದ ಮೇಲೆ ನಿಂತಿರುವಂತ UT ಖಾದರ್ ಅವರು ಇವತ್ತು ನಮಗೆ ಆದರ್ಶ ಪುರುಷರಾಗಿದ್ದಾರೆ. ಅವರನ್ನು ನಾವು ಅನುಸರಿಸೋಣ, ಅವರು ಹೋದ ದಾರಿಯಲ್ಲಿ ನಾವು ಹೋಗೋಣ. ಅಂದ್ರೆ ಯಾವುದೇ ಮತ ಭೇದ ಇಲ್ಲ. ಮೊನ್ನೆ ಒಂದು ದಿವಸದಲ್ಲಿ ಒಬ್ಬರು ಒಂದು ವಾಟ್ಸಪ್ ಅಲ್ಲಿ ಮಾತಾಡಿದರು. ಯಾಕಂತ ಹೇಳಿದ್ರೆ ಯಾವುದೋ ಒಂದು ವಿಚಾರದಲ್ಲಿ UT ಖಾದರ್ ಅವರು ವಿಧಾನಸಭೆಯಲ್ಲಿ ಮಾತಾಡಲಿಲ್ಲ. ಆ ಸಂದರ್ಭದಲ್ಲಿ ನಾವು ಅವರಿಗೆ ಪ್ರತಿಕ್ರಿಯೆ ಕೊಟ್ಟು, ಯಾಕಂದ್ರೆ UT ಖಾದರ್ ಅವರು ಯಾವುದೇ ಸಮುದಾಯದ MLA ಅಲ್ಲ, ಯಾವುದೇ ಪಂಗಡದ MLA ಅಲ್ಲ, ಅವರು ಸಂವಿಧಾನದ ಮೇಲೆ MLA ಆದವರಾದ ಕಾರಣ ಯಾವುದೇ ವ್ಯಕ್ತಿಯ ಬಗ್ಗೆ ಆಗಲಿ, ಯಾವುದೇ ಪಂಗಡದ ಬಗ್ಗೆ ಆಗಲಿ, ಯಾವುದೇ ಜಾತಿಯ ಬಗ್ಗೆ ಆಗಲಿ, ಮತದ ಬಗ್ಗೆಯಾಗಿ ಮಾತಾಡಲಿಕ್ಕಿಲ್ಲ. ಸಂವಿಧಾನ ಏನನ್ನು ಹೇಳ್ತಾರೋ ಆ ರೀತಿಯಾಗಿ ಅವರು ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ ಅಂತ ಆದರ್ಶಗಳನ್ನು ರೂಪಿಸುವಲ್ಲಿ ಇವತ್ತು ಟಿಪ್ಪು ಸುಲ್ತಾನ್ ಶಾಲೆಯ ನಾವೊಂದು ಹೆಮ್ಮೆ ಪಡ್ಕೊಳ್ಬೇಕು. ಟಿಪ್ಪು ಸುಲ್ತಾನ್ ಶಾಲೆ ಮಕ್ಕಳು ಯಾಕಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿಲ್ಲ, UT ಖಾದರ್ ನಮ್ಮ ಆಡಳಿತ ಸಮಿತಿ ಒಬ್ಬರು ಮೆಂಬರ್, ನಮ್ಮ ಚಾರಿಟೇಬಲ್ ಟ್ರಸ್ಟಿನ ಮೆಂಬರ್ ಸಹ ಅವರು. ಅವರ ತಂದೆಯವರು ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಇವತ್ತು ಚಾರಿಟೇಬಲ್ ಟ್ರಸ್ಟಿನ ಅಭಿವೃದ್ಧಿಯ ಕಾರ್ಯಗಳು ಏನೆಲ್ಲ ಇದೆಯೋ ಅದರಲ್ಲಿ ಬಹಳಷ್ಟು ಮುಖ್ಯವಾದಂತಹ ಪಾತ್ರವನ್ನು ವಹಿಸುವವರು UT ಖಾದರ್ ಅವರು. ಅವರ ಆದರ್ಶವು ನಮಗೆಲ್ಲರಿಗೂ ದಾರಿದೀಪವಾಗಲಿ ಎಂಬ ಹಾರೈಕೆಯೊಂದಿಗೆ ಜಮಿಯತುಲ್ ಫಲಾಹ್ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಜನಾಬ್ ಅಬ್ದುಲ್ ನಾಸಿರ್ KT ಅವರ ಮಾರ್ಗದರ್ಶನದಲ್ಲಿ ಇದು ಎಲ್ಲ ಕಡೆಗಳಲ್ಲಿ ಉಳ್ಳಾಲದ ಎಲ್ಲಾ ಕಡೆಗಳಲ್ಲೂ ಪಸರಿಸಲೆಂದು ಹಾರೈಸುವುದರೊಂದಿಗೆ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಉದ್ಘಾಟನೆಗೆ ಮೊದಲು ನಮ್ಮ ಸಭಾಧ್ಯಕ್ಷರಾದ UT ಖಾದರ್ ಅವರನ್ನ ನಮ್ಮ ಉಳ್ಳಾಲ ತಾಲೂಕು ನೂತನವಾಗಿ ಅವರ ಕನಸಿನ ಕೂಸಾದಂತಹ ಉಳ್ಳಾಲ ತಾಲೂಕಿನ ನೂತನ ಘಟಕದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯಧಿಕ ಮತಗಳಿಂದ ಸತತ 5ನೇ ಬಾರಿಗೆ ಜಯಗಳಿಸಿ ಇದೀಗ ಕರ್ನಾಟಕ ರಾಜ್ಯದ 2ನೇ ಅತ್ಯುನ್ನತ ಹುದ್ದೆಯಾದ ವಿಧಾನಸಭಾ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ನಮ್ಮೆಲ್ಲರ ನೆಚ್ಚಿನ ಸೋಲಿಲ್ಲದ ಸರದಾರ, ಅಭಿವೃದ್ಧಿ ಹರಿಕಾರ, ಜನನಾಯಕ UT ಖಾದರ್ ಅವರಿಗೆ ಉಳ್ಳಾಲ
ತಾಲೂಕು ಜಮಿಯತುಲ್ ಫಲಾಹ ವತಿಯಿಂದ ಅಧ್ಯಕ್ಷರಾದ ಅಬ್ದುಲ್ ನಾಜೀರ್ ಕೆಕೆ ಮತ್ತು ಶಾಹುಲ್ ಅಹಮದ್ ಅವರು ಒಳಗೂಡಿ ಎಲ್ಲ ಅತಿಥಿಗಳಿಂದ ಸನ್ಮಾನ ಈ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ವಿಧಾನಸಭಾ ಸಭಾಧ್ಯಕ್ಷರಾಗಿ ನಮ್ಮ ಕಾಲೇಜಿಗೆ ಮೊದಲ ಬಾರಿಗೆ ಆಗಮಿಸಿರುವಂತಹ ಮಂತ್ರಿವರಿಯರನ್ನು ನಮ್ಮ ಕಾಲೇಜಿನ ಪರವಾಗಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಅವರನ್ನು ನಮ್ಮ ಕಾಲೇಜಿನ ಪದವಿ ಪೂರ್ವ ವಿಭಾಗದ ಪ್ರಿನ್ಸಿಪಾಲ್ ಆಗಿರುವಂತಹ ಪವಿತ್ರ ರೈ ಅವರು ಸನ್ಮಾನ್ಯ UT ಖಾದರ್ ಅವರಿಗೆ ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಈ ವೇದಿಕೆಯಲ್ಲಿ ಸನ್ಮಾನವನ್ನು ನಡೆಯುತ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳ ಮತ್ತು ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜಿನ ಸರ್ವ ಪ್ರಾಧ್ಯಾಪಕರ ಮತ್ತು ಆಡಳಿತ ಮಂಡಳಿಯ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ KMK ಮಂಜನಾಡಿ ಸ್ಕೌಟ್ಸ್ ಮತ್ತು ಗೈಡ್ ಸಹಾಯಕ ಆಯುಕ್ತರು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಜಿಲ್ಲಾ ಪ್ರಶಸ್ತಿ ವಿಜೇತ ಶಿಕ್ಷಕರು, ನಮ್ಮ ಉಳ್ಳಾಲ ತಾಲೂಕು ಘಟಕದ ನೂತನ ಉಪಾಧ್ಯಕ್ಷರು, ನಮ್ಮೆಲ್ಲರಿಗೂ ಆತ್ಮೀಯರು ಆದಂಥ ಶ್ರೀ KMK ಮಂಜನಾಡಿ ಅವರನ್ನು ಈ ಸಭಾ ವೇದಿಕೆಯಲ್ಲಿ ನಾವು ಉಳ್ಳಾಲ ತಾಲೂಕು ಘಟಕದ ವತಿಯಿಂದ ಈಗ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ಕೂಡ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈಗ ಕಾಲೇಜು ವತಿಯಿಂದ ತಾವು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಮಾನ್ಯ ಪ್ರಾಂಶುಪಾಲರುಗಳು ಈ ಸನ್ಮಾನವನ್ನು ನಡೆಸಿಕೊಳ್ಬೇಕಾಗಿ ಕೇಳಿಕೊಳ್ತೇನೆ. KMK ಮಂಜನಾಡಿ ಅವರಿಗೂ ಕೂಡ ಟಿಪ್ಪು ಸುಲ್ತಾನ್ ಕಾಲೇಜಿನ ಪರವಾಗಿ ಅಭಿನಂದನೆಗಳು ನಡೀತಾ ಇದೆ. ಅತ್ಯಂತ ಸಂತೋಷವಾಗ್ತದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾವೆಲ್ಲ ವಿದ್ಯಾರ್ಥಿಗಳು ತಾವು ಯಾರು ಭಾಗವಹಿಸಿದ್ದೀರ, ನಾನು ನಿಮ್ಮನ್ನೆಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವಕಾಶ ಸಿಕ್ಕುವುದು ಕಡಿಮೆ, ಸಿಕ್ಕಿದಂತ ಅವಕಾಶ ಸದುಪಯೋಗಪಡಿಸಿಕೊಂಡು ತಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಬೇಕು. ನಮ್ಗೆ ಕೂಡ ವಿಶೇಷವಾದ ಮಾಹಿತಿ ಬೇಕು. ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ನಮ್ಮ ಸಮಾಜ ರಾಯಭಾರಿ ಆಗಬೇಕು ಉದ್ದೇಶದಿಂದ ತಾವೆಲ್ಲರೂ ಕೂಡ ಬಿಡುವು ಮಾಡಿಕೊಂಡು ಇದಕ್ಕೆ ತಾವೆಲ್ಲ ಇವತ್ತು ಭಾಗವಹಿಸಿದ್ದೀರಿ. ನನಗೆ ವಿಶ್ವಾಸ ಇದೆ, ತನಗೆ ಇವತ್ತು ಸಿಕ್ಕಿದಂಥ ಮಾಹಿತಿ ಮುಂದಿನ ಜೀವನದ ಒಂದಲ್ಲೊಂದು ದಿನದಲ್ಲಿ ನಿಮಗೆ ಉಪಕಾರವಾಗಿ ಖಂಡಿತ ಬರ್ತದೆ ಎಂಬ ವಿಶ್ವಾಸ ನನಗೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಅದಕ್ಕಾಗಿ ಜಮೀಯತುಲ್ ಫಲಾಹ ಇದರ ಎಲ್ಲ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು ಇವತ್ತೊಂದು ಸಂಪನ್ಮೂಲ ವ್ಯಕ್ತಿ ಬಂದಂತಹ ಲಿಂಕ್ ಇಂಟಿಗ್ರೇಟೆಡ್ ರಿಹಾಬಿಲಿಟೇಷನ್ ಸೆಂಟರ್ನ ಶ್ರೀಮತಿ ಲೀಡಿಯಾ ಲೋಬರ್ ಅವರು ಇದಕ್ಕೆ ನೇರವಾಗಿ ಪರೋಕ್ಷ ಸಹಕಾರ ಕೊಟ್ಟ ಪ್ರತಿಯೊಬ್ಬರು ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಪ್ರಪ್ರಥಮವಾಗಿ ಜಮೀಯತುಲ್ ಫಲಾಹದ ಈ ಪ್ರಾರಂಭ ಸ್ಥಾಪಕರಾಗಿ ಮಾಡಿದಂಥ ಅಧ್ಯಕ್ಷರನ್ನು, ಸದಸ್ಯರನ್ನು, ತದನಂತರ ಬಂದ ಅಧ್ಯಕ್ಷರನ್ನು, ಸದಸ್ಯರುಗಳನ್ನು, ಈಗಿರುವ ಅಧ್ಯಕ್ಷರು, ಈಗಿನ ಸದಸ್ಯರುಗಳನ್ನು ಎಲ್ಲರೂ ನಾನು ವಿಶೇಷವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಯಾಕಂತ ಹೇಳಿದ್ರೆ ಜಮೀಯತುಲ್ ಫಲಾಹ ಈಗಲ್ಲ, ನಾವು ಸಣ್ಣದಿರುವಾಗಲೇ ಬಹುಶಃ ಇವತ್ತು ನಾವು ಪ್ರಾರಂಭ ಇವತ್ತು ಆಗಿದೆ. ಸುಮಾರು 35 ವರ್ಷ. ಈ ವಿದ್ಯಾರ್ಥಿಗಳು ಯಾರು 35 ವರ್ಷ ಆದವರು ಯಾರು ಕೂಡ ಇಲ್ಲ. ಆದ ಕಾರಣ ನೀವು ಅರ್ಥ ಮಾಡಿಕೊಳ್ಬೇಕು. ಅವತ್ತು ಈ ಸ್ಥಾಪನೆ ಮಾಡಿದ ಉದ್ದೇಶ ಯಾಕೆಂತ ಹೇಳಿದ್ರೆ ಅವತ್ತಿನ ಜನಕ್ಕೆ ಬೇಕಾಗಿಲ್ಲ, ನಿಮ್ಮಂತ ಮಕ್ಕಳು ದೊಡ್ಡವರಾಗಿ ಬಂದಾಗ ಕೊಡುವಂತ ಸವಲತ್ತು ಕೊಡ್ಲಿಕ್ಕೆ ನಾವೆಲ್ಲ ತಯಾರಾಗಬೇಕು ಉದ್ದೇಶದಿಂದ ಅವತ್ತು ಮಾಡಿದ ಯೋಜನೆ ಫಲವನ್ನು ನಾವು ಇವತ್ತೆಲ್ಲ ಪಡ್ಕೊಳ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಈಗ ನಾವು ಮಾಡುವಂತ ಕೆಲಸ ಅದು ಮುಂದೆ ನೀವು ಮಾಡುವಂತ ಕೆಲಸ ಅದು ನಿಮ್ಗಾಗಿ ಅಥವಾ ನಮ್ಗಾಗಿ ಮಾಡುವಂತ ಕೆಲಸ ಅಲ್ಲ.
ಈ ಇನ್ನು ಹುಟ್ಟಿ ಬರಲಿಕ್ಕೆ ಬಹಳಷ್ಟು ಮಕ್ಕಳಿದ್ದಾರೆ ಭೂಮಿ ಮತ್ತು ಸಮಾಜದಲ್ಲಿ. ಆ ಮಕ್ಕಳು ಹುಟ್ಟಿ ಬರುವಾಗ ಅವರಿಗೆ ಬೇಕಾದಂತ ಅತ್ಯುತ್ತಮವಾದ ವ್ಯವಸ್ಥೆ ಮಾಡಿರುವ ಪ್ರಯತ್ನವೇ ಅದು ನಿಮ್ಮೆಲ್ಲರ ಪ್ರಯತ್ನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭವಿಷ್ಯದ ಜನಾಂಗದ ಆಲೋಚನೆ ಇಟ್ಟುಕೊಂಡು ತಮ್ಮದೇ ಆದ ಸೇವೆಯನ್ನು ಜಮಾತ್ ಫಲ ಇವತ್ತು ಮಾಡ್ತಾ ಇವತ್ತು ಬಂದಿದೆ. ಇವತ್ತು ವರ್ಷ 35 ವರ್ಷದಲ್ಲಿ ನಮ್ಮ ಸಮುದಾಯಕ್ಕೆ ಎಲ್ಲಾ ರಂಗ ವಿಚಾರದಲ್ಲಿ ಕೂಡ ಪ್ರಯೋಜನ ಆಗುವಂತ ಕೆಲಸ ಮತ್ತು ಗೌರವ ಬರುವಂತ ಕೆಲಸ ಅಲ್ಲದೆ ನಮ್ಮ ಸಮುದಾಯಕ್ಕೆ ಒಂದೇ ಒಂದು ಕಪ್ಪು ಚುಕ್ಕೆ ಬದ್ದ ರೀತಿಯಲ್ಲಿ ಜಮಾತುಲ್ ಫಲ ತಮ್ಮ ಕೆಲಸ ನಡೆಸಿಕೊಂಡು ಬಂದಿದ್ರೆ ಇದು ನಮ್ಮ ಸಮಾಜ ಮತ್ತು ಸಮುದಾಯದ ಆಸ್ತಿ ಸಂಪತ್ತು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನೀವು ಈಗ ಹೋಗಿ ಹಿರಾಗ್ರಾಮ ಬಹುಶಃ ಹೋಗ್ಬೇಕು. ಈಗ ಸ್ವಲ್ಪ ನಾನಲ್ಲಿ ಶಾಸಕರಾದ ನಂತರ ಅಲ್ಲಿ ರಸ್ತೆ ಮೂಲಭೂತ ಸೌಕರ್ಯ ಆಗಿದೆ. ನಾನು 2008 ನನಗೆ ಫಸ್ಟ್ ಟೈಮ್ ಅದು ಮುಂಚೆ ಉಲ್ಲಾಲಕ್ಕೆ ಇರಲಿಲ್ಲ. ನಾನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಾನು ಮುಡಿಪುನ ನನ್ನ ಕಾರಿಟ್ಟು ನಾನು ಮೈಯಿಂದ ಜೀಪ್ ತೆಗೆದುಕೊಂಡು ಕೆಳಗೆ ಹೋದೆ. ಕಾರ್ ಹೋಗ್ಲಿಕ್ಕೆ ಆ ಮುಖ್ಯ ರಸ್ತೆಯಲ್ಲಿ ಸಾಧ್ಯವಾಗ್ತಾ ಇರಲಿಲ್ಲ ಆವಾಗ. ಅದಕ್ಕಿಂತ ಮುಂಚೆ ಜಮಾತುಲ್ ಫಲದವರು ಸುಮಾರು 25 ವರ್ಷ 30 ವರ್ಷಗಳ ಮುಂಚೆ ಅಲ್ಲಿ ಪರಪ್ ಎಂಬ ಪ್ರದೇಶದಲ್ಲಿ ಶಾಲಾ ಪ್ರಾರಂಭ ಮಾಡಿ ಆ ಗ್ರಾಮೀಣ ಮಟ್ಟದ ಅತ್ಯಂತ ಕುಗ್ರಾಮದ ಜನರಿಗೆ ಕೂಡ ಶಿಕ್ಷಣ ಸಿಗಬೇಕಂತ ಹೇಳಿ ಇವತ್ತು ದೊಡ್ಡ ಮಟ್ಟದ ಆ ಶೈಕ್ಷಣಿಕ ಕ್ರಾಂತಿಯ ಪ್ರದೇಶದಲ್ಲಿ ಆಗಿದ್ರೆ ಅದಕ್ಕೂ ಜಮಾತುಲ್ ಫಲ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬದ್ರಿನಗರಲ್ಲಿ ಮಲ್ಲಾರಗಿರಿ ಪಾವು ಈಗ ಸ್ವಲ್ಪ ಹೋಗ್ಲಿಕ್ಕೆ ವ್ಯವಸ್ಥೆ ಎಲ್ಲ ಇದೆ. ಅವತ್ತು ವರ್ಷದಲ್ಲಿ ಕೂಡ ವ್ಯವಸ್ಥೆ ಇರ್ಲಿಕ್ಕಿಲ್ಲ ಅವತ್ತಿನ ಕಾಲದಲ್ಲಿ. ನಾನು ಕೂಡ ನಾನು ಅಲ್ಲಿಗೆ ಮತ್ತೆ ನಾನೆಲ್ಲ ರಸ್ತೆಗೆ ಮಾಡಿದೆ. ಇನ್ನೂ ಕೂಡ ಬಾಕಿ ಇದೆ ಮಾಡಲಿಕ್ಕೆ. ಆ ಒಂದು ಶಾಲೆ ಅವತ್ತು ಪ್ರಾರಂಭ ಮಾಡಿ ಆ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರನ್ನು ಸದೃಢವಾಗಿ ನಿಲ್ಲಿಸಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಡುವ ವಿಚಾರ ಇವತ್ತು ಆಗಿದೆ. ನಿಮ್ಮ ಗ್ರೀನ್ ವ್ಯೂ ಶಾಲೆ ಅದಕ್ಕೆ ಬರ್ತು 2004 ಅಂದ್ರೆ ಬರೀ 15 ವರ್ಷ ಹಿಂದೆ ಹೋದಾಗ ಅಲ್ಲಿ ರಸ್ತೆನ ಯೂನಿವರ್ಸಿಟಿ ಮೇಲೆ ನಿಂತು ನಾವು ಕೆಳಗೆ ಹಿಡ್ಕೊಂಡು ಹೋಗ್ಬೇಕಿತ್ತು. ಬಸ್ ಕೆಳಗೆ ಹೋದ್ರೆ ಮತ್ತೆ ಮೇಲೆ ಬರ್ತಾ ಇರಲಿಲ್ಲ. ಈ ಮಣ್ಣಿನ ಕಚ್ಚಾ ರಸ್ತೆ. ಈಗ ದೇವಲಾಗಟ್ಟಂತ ರಸ್ತೆನೇ ಇಲ್ಲ. ನಾನೇ ಎಷ್ಟು ಸಲ ಬೈಕಲ್ಲಿ ಹೋಗಿ ಸ್ಕಿಡ್ ಆಗುವಂತ ಪರಿಸ್ಥಿತಿ ಆಗಿದೆ ಶಾಲೆಗೆ ಹೋಗುವಾಗ. ಆವಾಗ ಅಲ್ಲಿ ಮನೆಗಳು ಕೂಡ ಕಡಿಮೆ. ಯಾವಾಗಲೇ ಗ್ರೀನ್ ವ್ಯೂ ಶಾಲೆ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡಿ ಈಗ ಮನೆಗಳು ಜಾಸ್ತಿ ಆಗಿದೆ. ಎಲ್ಲ ಮೂಲಭೂತ ಸೌಕರ್ಯ ಕೂಡ ಸ್ವಲ್ಪ ಆ ಕಡೆಯಿಂದ ಬಂದು ಈ ಕಡೆ ರಿಂಗ್ ರೋಡ್ ಆಗೋ ಪರಿಸ್ಥಿತಿ ಆಗಿದೆ. ಈಗ ಆಗಿದೆ. ಆ ಕಾಲದಲ್ಲಿ ಏನು ಕೂಡ ಇರಲಿಲ್ಲ. ಆಗ ಜಮಾತುಲ್ ಫಲ ನಮಗೆ ಆರ್ಥಿಕವಾದ ವ್ಯವಸ್ಥೆ ದುಡ್ಡು ಮಾಡಬೇಕು, ಆರ್ಥಿಕವಾದ ಪ್ರಯೋಜನ ಪಡ್ಕೊಳ್ಬೇಕು, ಶ್ರೀಮಂತದ ಕಡೆ ನಾವು ಶಿಕ್ಷಣ ಕೊಡಬೇಕು, ಅದನ್ನು ನಾವು ಫೀಸ್ ತಗೊಳ್ಬೇಕು, ಅದನ್ನು ನಾವು ಬಹುಶಃ 2 ಸಂಸ್ಥೆ ನಡೆಸಬೇಕು, ಶ್ರೀಮಂತರು ಆಗಬೇಕನ್ನ ಭಾವನೆ ಇವರಿಗೆ ಯಾರಿಗೂ ಕೂಡ ಜಮಾತುಲ್ ಫಲದ ಅವರಿಗೆ ಅಂದಿರಲಿಲ್ಲ. ಅವರು ತಮ್ಮ ಕಿಸೆಯಿಂದ ದುಡ್ಡನ್ನು ಹಾಕಿ ಕೆಲವು ಜನರ ಹತ್ರ ಅವ್ರು ಸಹಕಾರ ಇವತ್ತು ಪಡೆದುಕೊಂಡು ಬಡವರಿಂದ ಎಲ್ಲಿ ಕೂಡ ಅವರು ಬಟ್ಟೆ ಹಿಡಿದು ಎಲ್ಲಿ ಕೂಡ 5-10 ರೂಪಾಯಿ 100 ರೂಪಾಯಿ ಎಲ್ಲಿ ಕೂಡ ಕೇಳಲಿಲ್ಲ. ಯಾರ್ಯಾರು ಬಹುಶಃ ಅಲ್ಲಿ ಕಷ್ಟದಲ್ಲಿ ದುಡಿತಿದ್ದಾರೆ ಅವರು ಕೊಟ್ಟು ಆ ಕಾಲದಲ್ಲಿ ಅಲ್ಲಿ ಪ್ರಾರಂಭ ಉದ್ದೇಶ ಇದ್ದರೆ ಅವರ ಉದ್ದೇಶ ಅಂತ ಹೇಳಿದ್ರೆ ಅತ್ಯಂತ ಕುಗ್ರಾಮದಲ್ಲಿ ಯಾರಿಗೆ ಶಿಕ್ಷಣ ಇಲ್ಲ ಅಲ್ಲಿ ಎಲ್ಲಾ ಜಾತಿ ಎಲ್ಲವಾದ ಮಕ್ಕಳಿಗೆ ಒಂದು ಶಿಕ್ಷಣ ಸಿಗಬೇಕು ಉದ್ದೇಶದಿಂದ ಮಾಡಿದಂತ ಒಂದು ಯೋಜನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತದನಂತರ ಬಹುಶಃ ಅದಂತೂ ಸರ್ಕಾರ ಮುಂದೆ ತೆಗೆದು ನಡೆಸ್ತಾ ಇದೆ. ಗ್ರೀನ್ ವ್ಯೂ ಶಾಲೆಯನ್ನು ಜಮಾತುಲ್ ಫಲ ಅದನ್ನು ಮುಂದುವರಿಸಿಕೊಂಡು ಬಂದು 100ಕ್ಕೂ ರಿಸಲ್ಟ್ ಕೊಡುವಂತ ಒಂದು ಶಿಕ್ಷಣ ಸಂಸ್ಥೆ ಅಂತ ನಮ್ಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ನನಗೆ ಅತ್ಯಂತ ಅವಕಾಶ ಆಗ್ತದೆ. ಅಲ್ಲಿ ಪಡೆದಂತ ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಇವತ್ತು B.Pharm ಇರಲಿ, ಫಿಸಿಯೋಥೆರಪಿ ಬೇರೆ ಕೋರ್ಸ್ಗೆ ಹೋಗಿ ಇಡೀ ಕುಟುಂಬಕ್ಕೆಲ್ಲ ಅವರು ಇಡೀ ಪ್ರದೇಶದ ದೊಡ್ಡ ಮಟ್ಟದ ಆಧಾರ ಸ್ತಂಭವಾಗಿ ನಿಲ್ಲುವಂತ ಕೆಲಸ ಇವತ್ತು ಆಗಿದೆ. ಆದರೆ ನಾನು ವಿಶೇಷವಾಗಿ ನಾನು ಇವತ್ತು ಅಭಿನಂದಿಸಿ ನಿಮ್ಮ ಸಾಮಾಜಿಕ ಮತ್ತು ಶಾಲೆಗೆ ಹೋಗಿ ಸರ್ಕಾರದ ಮುಖಾಂತರ ಒಂದು NGOsಗೆ ಒಂದು ಇದು ಕೊಡೋದಿತ್ತು, ಏನು ಜನಜಾಗೃತಿ ಕಾರ್ಯಕ್ರಮ. ಆ NGOದಲ್ಲಿ ಸಿಲೆಕ್ಟ್ ಯಾವ್ದಾದ್ರು ಅಂತ ಹೇಳಿದ್ರೆ ಜಮಾತುಲ್ ಫಲ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬಹುಶಃ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ಗಾಗಿ ಮಾತ್ರ ಅಲ್ಲ, ಬಿಜೆಪಿ ಸರ್ಕಾರ ಬಂದಾಗಲೂ ಕೂಡ ಜಮಾತುಲ್ ಫಲವನ್ನೇ ಸೆಲೆಕ್ಟ್ ಮಾಡಿ ಅಲ್ಲಿ ಅವ್ರು ಶಾಲೆ ಕಳಿಸಿದ್ರು. ಯಾಕಂದ್ರೆ ಅದು ನಿಮ್ಮ ಮೇಲೆ ಇಟ್ಟಂತ ವಿಶ್ವಾಸ. ಆ ನಿಮ್ಮ ಮೇಲೆ ಇಟ್ಟಂತ ವಿಶ್ವಾಸವೇ ಅದು ಸಮುದಾಯದ ಮೇಲೆ ತರುವಂತ ವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದ ಕಾರಣ ಏನಿದೆ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆ ತರದೆ ನಮ್ಮ ಸಮುದಾಯಕ್ಕೆ ಯಾರಿಗೂ ಕೂಡ ಅಗೌರವ ಬಾರದೆ ಎಲ್ಲಾ ಜಾತಿ ಎಲ್ಲಾ ಧರ್ಮದವರಿಗೆ ನಮ್ಮ ಮೇಲೆ ವಿಶ್ವಾಸ ಮತ್ತು ಗೌರವ ಬರುವಂತ ಕೆಲಸವನ್ನು ಜಮಾತುಲ್ ಫಲ ಸಂಸ್ಥೆ ಮಾಡಿ ನಮಗೆ ಇಡೀ ಸಮುದಾಯ ದೊಡ್ಡ ಮಟ್ಟ ಶಕ್ತಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು.
ನಾನು ವಿವರಣೆ ಮಾಡಲಿಕ್ಕೆ ಹೋದರೆ ಬಹಳಷ್ಟು ವಿವರಣೆ ಮಾಡಲಿಕ್ಕೆ ಆಗ್ತದೆ, ನಾನು ವಿವರಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಎರಡು, ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಎಲ್ಲ ಈಗಿನ ಅಧ್ಯಕ್ಷರು ಅದೆಲ್ಲರೂ ಕೂತ್ಕೊಂಡು ಸಮಾಜಕ್ಕೆ ಒಳಿತಾಗುವಂಥ ಕೆಲಸ ಅಲ್ಲದೆ ಅವರು ಪ್ರಚಾರ ಭಾರಿ ಕಡಿಮೆ ಮತ್ತು ಅದನ್ನು ದುರುಪಯೋಗ ಮಾಡಿ ಸಮುದಾಯದ ಸಲ ಕೆಲಸ ಮಾಡಿಕೊಂಡು ದುರುಪಯೋಗಪಡಿಸೋದು ಕೂಡ ಕಡಿಮೆ. ಯಾಕಂತ ಹೇಳಿದರೆ ಇಡೀ ನಮ್ಮ ಕಂಕನಾಡಿಯಲ್ಲಿ ಇವತ್ತು 250 ಹೆಚ್ಚು ಮಕ್ಕಳಿಗೆ ಇವತ್ತು ಅವರು ಹಾಸ್ಟೆಲ್ ಫೆಸಿಲಿಟಿ ಮಾಡಿಕೊಂಡು ಬೇರೆ ಬೇರೆ ಬಂದ ದೂರದ ಬರುವಂಥ ಮಕ್ಕಳಿಗೆ ನೆಮ್ಮದಿ ಮತ್ತು ಸ್ವಾಭಿಮಾನದಿಂದ ಇವತ್ತು ಶಿಕ್ಷಣ ಕಲೀಲಿಕ್ಕೆ ಅವರು ಇವತ್ತು ವ್ಯವಸ್ಥೆ ಮಾಡುವ ಸಮಸ್ಯೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ವಿದ್ಯಾರ್ಥಿ ಹಾಸ್ಟೆಲ್ ನಮ್ಮ ನಗರ ಮಟ್ಟದಲ್ಲಿ ಇವತ್ತು ಅತ್ಯಗತ್ಯ. ಆ ಒಂದು ಯೋಜನೆ ಕೂಡ ಇವತ್ತು ಇರುವಂಥ ಕೆಲಸ ಇವತ್ತು ಆಗಿದೆ. ಆದ ಕಾರಣ ಇವತ್ತು ಬಹಳ ಸೈಲೆಂಟ್ ಆಗಿ ಎಲ್ಲಿ ಕೂಡ ಕಪ್ಪು ಚುಕ್ಕೆ ಇಲ್ಲದೆ ಎಲ್ಲರಿಗೂ ಕೂಡ ಗೌರವ ಬರುವ ರೀತಿಯಲ್ಲಿ ಸಮಾಜ ಮತ್ತು ಸಮುದಾಯಕ್ಕೆ ಏನೆಲ್ಲ ಪ್ರಯೋಜನ ಕೆಲಸ ಆಗಬೇಕಾ ಎಲ್ಲ ಕೆಲಸವನ್ನು ಕೂಡ ಇವತ್ತು ಮಾಡಿಕೊಂಡು ಬಂದಂಥದ್ದು ಇತಿಹಾಸ. ಇವತ್ತು ಫಾದರ್ ಮುಲ್ಲಸ್ನಲ್ಲಿ ಡಯಾಲಿಸಿಸ್ ಸೆಂಟರ್ ಇವತ್ತು ಬೇರೆ ಬೇರೆ ಯಾರೆಲ್ಲ ಇವತ್ತು ಡಯಾಲಿಸಿಸ್ ನಮಗೆ ಮಿಷನ್ ಕೊಡ್ತಾರೆ ಅದೆಲ್ಲವೂ ಕೂಡ ಒಂದು ಉತ್ತಮವಾದ ಸಂಸ್ಥೆ ಕೈಯಲ್ಲಿ ಕೊಟ್ಟು ಸುಮಾರು 15 ಡಯಾಲಿಸಿಸ್ ಮಿಷಿನ್ ಇವತ್ತು ಫಾದರ್ ಮುಲ್ಲಸ್ನಲ್ಲಿ ಹಾಕಿ ಅಲ್ಲಿ ಫ್ರೀ ಡಯಾಲಿಸಿಸ್ ಅನ್ನು ಇದು ಕೊಡುವಂಥ ವ್ಯವಸ್ಥೆ ಸಂಸ್ಥೆ ಇವತ್ತು ಮಾಡೋದ ಅವಕಾಶ ಕೂಡ ಇವತ್ತು ಆಗಿದೆ. ಆದ ಕಾರಣ ಈ ರೀತಿಯ ಕೆಲಸ ಕಾರ್ಯಗಳೇ ಇವತ್ತು ಅಲ್ಲಿ ಎಲ್ಲ ಜಾತಿ ಎಲ್ಲ ವರ್ಗದವರಿಗೆ ಕೂಡ ಅವಕಾಶ ಕೂಡ ಇರುತ್ತದೆ. ಆದರೆ ಈ ರೀತಿಯ ಒಂದು ಸಕಾರಾತ್ಮಕ ಚಿಂತನೆಯ ಒಂದು ಸಂಘಟನೆ ಮತ್ತು ಸಂಸ್ಥೆ ನಮಗೆಲ್ಲರೂ ಕೂಡ ಮಾದರಿಯಾದ ಸಂಸ್ಥೆ, ಇದು ಇಡೀ ಸಮಾಜಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ನಾನು ಬಯಸಿ ಅಭಿನಂದಿಸುವುದು. ನಾನು ಯಾವಾಗಲೂ ಮಾತು ಹೇಳುವುದಿದೆ, ದೇಶ ಪ್ರೇಮ ಅಂತ ಹೇಳಿದರೆ ಮಾರ್ಗದ ಮಧ್ಯದಲ್ಲಿ ನಿಂತು 4 ಬೈದರೆ ಯಾರಿಗೂ ಕೂಡ ಸಮುದಾಯ ಪ್ರೇಮ ಮತ್ತು ದೇಶ ಪ್ರೇಮ ಬರುವುದಿಲ್ಲ. ಸಮುದಾಯ ಪ್ರೇಮ ಮತ್ತು ದೇಶ ಪ್ರೇಮ ಬರಬೇಕಾದ್ರೆ ಈ ರೀತಿಯ ಶೈಕ್ಷಣಿಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಜನಸಾಮಾನ್ಯ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಅವರು ಸತ್ಪ್ರಜೆಗೆ ಮಾಡಿದ ಮಾತ್ರ ಅದು ದೇಶ ಪ್ರೇಮ ಮತ್ತು ಸಮುದಾಯ ಪ್ರೇಮ ಅಂತ ನಾನು ಹೇಳಿಕೆ ನಾನು ಇವತ್ತು ಬಯಸುತ್ತೇನೆ. ಯಾಕಂತ ಹೇಳಿದ್ರೆ ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತುವಂತ ಸಂಸದ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಕೂತುವಂತ ಮಂತ್ರಿಗಳು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತ IAS ಅಧಿಕಾರಿಗಳ ಅಥವಾ ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತ ವ್ಯಾಪಾರಸ್ಥರು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು ಮತ್ತು ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶದ ಸಮುದಾಯ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಕೊಟ್ಟ ಇತರನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಜಮೀತ್ ಫಲ ಸಂಸ್ಥೆ ನಾನು ವಿಶೇಷ ಶುಭಾಯ ಸಲ್ಲಿಸಿ ನನಗೆ ಅತ್ಯಂತ ಸಂತೋಷ. ಉಲ್ಲಾಲವನ್ನು ತಾಲೂಕಾಗಿ ನಿರ್ಮಾಣ ಮಾಡಿ ಒಂದೊಂದೇ ಇವತ್ತು ಯೋಜನೆಗಳು ಸರ್ಕಾರದ ಮುಖಾಂತರ ಬರ್ತದೆ. ಸಂಘ ಸಂಸ್ಥೆ ಕೂಡ ಇವತ್ತು ಮುಂದೆ ಬಂದು ನಿಂತಿದೆ. ಇವತ್ತು ತಾಲೂಕು ಕೇಂದ್ರ ಪರಿವರ್ತನೆ ಆದ ನಂತರ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ತನ್ನಿಂದಾನೇ ಆಗ್ತದೆ. ತಾಲೂಕು ಮಟ್ಟದ ಆಸ್ಪತ್ರೆ ಆಗಬೇಕು, ತಾಲೂಕು ಮಟ್ಟದ ಗ್ರೌಂಡ್ ಆಗಬೇಕು, ತಾಲೂಕು ಮಟ್ಟದ ಫೈರ್ ಸ್ಟೇಷನ್ ಆಗಬೇಕು, ತಾಲೂಕು ಮಟ್ಟದ ಕೋರ್ಟ್ ಆಗಬೇಕು, ತಾಲೂಕು ಮಟ್ಟದ RTO ಆಗಬೇಕು. 26 ಡಿಪಾರ್ಟ್ಮೆಂಟ್ಗಳು ನಮ್ಮ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದಲ್ಲೊಂದು ಕಡೆ ಬಂದು ನಿಲ್ಲೇಬೇಕು. ತಾಲೂಕಿನ ಅಂದು ಆಗಲೇಬೇಕು. ಇವತ್ತಲ್ಲ ನಾಳೆ ಆಗುವಂಥ ವಿಚಾರ. ಅದಕ್ಕಾಗಿ ನಾವು ಬಹುಶಃ ತಾಲೂಕನ್ನೇ ನಿರ್ಮಾಣ ಮಾಡಿದ್ದೆ. ಇಲ್ಲ ಆಟೋಮೆಟಿಕ್ ಆಗಿ ನಮಗೆ ಸಿಕ್ಕುವಂಥ ಅವಕಾಶ ಆಗ್ತದೆ. ಸಾಮಾಜಿಕ ಸಂಗಮಗಳು ಕೂಡ ತಾಲೂಕು ಮಟ್ಟದ ಸಾಹಿತ್ಯ ಕೇಂದ್ರ ಇವತ್ತು ಆಯಿತು. ತಾಲೂಕು ಮಟ್ಟದ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆ ಈಗ ತಾಲೂಕು ಮಟ್ಟದ ಫಲ ಸಂಸ್ಥೆಯರು ಅವರ ತಾಲೂಕು ಮುಂಚೆ ಮಂಗಳೂರು ತಾಲೂಕಿದ್ದನ್ನು ಡಿವೈಡ್ ಮಾಡಿ ಉಳ್ಳಾಲ ತಾಲೂಕು ಮತ್ತು ರಚನೆ ಮಾಡಿಕೊಂಡು ಈ ಕ್ಷೇತ್ರ ವ್ಯಾಪ್ತಿಗೆ ಏನೆಲ್ಲ ಸಹಕಾರ ಮತ್ತು ಯೋಜನೆ ಮಾಡಲಿಕ್ಕೆ ಸಾಧ್ಯವಿದೆಯಾ ಆ ತಾಲೂಕು ಘಟಕವನ್ನು ಬಹುಶಃ ಇವತ್ತು ಉದ್ಘಾಟನೆ ಇವತ್ತು ಮಾಡಿದ್ದಾರೆ. ಈ ತಾಲೂಕು ಘಟನೆ ಅಧ್ಯಕ್ಷರಾಗಿ ಅಬ್ದುಲ್ ನಾಸಿರ್ KK ಮಾಡಲು ಅತ್ಯಂತ ಸಂತೋಷ. ಯುವಕರಿಗೆ ಬಹುಶಃ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇವತ್ತು ಮೇಲೆ ಬರಬಹುದು ಎಂಬ ಇರಬೇಕಾದ್ರೆ ನಾಸಿರ್ ಅವರನ್ನು ಕೂಡ ನಾವು ಕಲೀಲಿಕ್ಕೆ ಬಹಳಷ್ಟು ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲ ಜೊತೆಯಾಗಿ ವಿದ್ಯಾರ್ಥಿ ಮುಖಂಡರಾಗಿದ್ದವರು. ನಾಸಿರ್ ಬೆಸೆಂಟ್ ಯೂನಿಯನ್ ಕಾಲೇಜಿಗೆ ಬರ್ತಾ ಇದ್ದೇವೆ. ನಾವೆಲ್ಲ ನಮ್ಮ ಬೆಳಿಗ್ಗೆ ನಮ್ಮ SDM ಕಾಲೇಜಿನಲ್ಲಿ ಮುಗಿಸಿ ಮೀಟಿಂಗ್, ನಮ್ದು ಸಂಜೆ ಹೊತ್ತು ಬೆಸೆಂಟ್ ಜಂಕ್ಷನ್ನಲ್ಲಿ ನಮ್ದು ಯೂನಿಯನ್ ಮೀಟಿಂಗ್ ಚರ್ಚೆ ಯಾವಾಗಲೂ ಸ್ಟೂಡೆಂಟ್ ಯೂನಿಯನ್ ಮೀಟಿಂಗ್ ಸಂಬಂಧಪಟ್ಟ ಹಾಗೆ ಚರ್ಚೆ ಮೀಟಿಂಗ್ ಅಲ್ಲಿಯ ಬಹಳಷ್ಟು ಜನ ಈಗಲೂ ಕೂಡ ಅವರ ಕ್ಲಾಸ್ಮೇಟ್ ಅದು ಶೋಭಾ ಶೆಟ್ಟಿ ಇರಲಿ, ಸುಮಂತ್ ಇರಲಿ, ಪ್ರಸಾದ್ ಮೋದಿ ಈಗಲೂ ಕೂಡ ನಾವೆಲ್ಲ
ಆ ಟೀಮ್ ಈಗ 35 ವರ್ಷದಲ್ಲಿ ಕೂಡ ಅಷ್ಟು ಆತ್ಮೀಯತೆ ಟೀಮ್ ಇದೆ. ಅಷ್ಟು ನಾವು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಸತತವಾಗಿ ರಾಕೇಶ್ ಮಲ್ಲಿ ಇರಲಿ ಎಲ್ಲ ಜೊತೆ ಇದ್ದಂಥ ಒಂದು ಟೀಮ್. ಅದು ಅತ್ಯಂತ ಶ್ರಮಜೀವಿ. ಇವತ್ತು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಅವರೊಂದು ಪ್ರಾಮಾಣಿಕ ಮತ್ತು ನಿಯತ್ತಿನಲ್ಲಿ ಇವತ್ತು ಅವರೊಬ್ಬ ಉತ್ತಮವಾದ ಗುತ್ತಿಗೆದಾರರಾಗಿ ಎದ್ದುಕೊಂಡು ನಾಸಿರ್ ಅವರು ಮಾಡಿದ ಕೆಲಸ ಅನ್ನೋದಿದ್ರೆ ಅದು ಯಾವ ಇಂಜಿನಿಯರ್ ಯಾರು ನಾವು ಹೋಗಿ ನೋಡ್ಬೇಕಂತಿಲ್ಲ, ಅದರ ಗುಣಮಟ್ಟ ಅದರ ಕ್ವಾಲಿಟಿ ಅಷ್ಟೇ ಚೆನ್ನಾಗಿ ಚಟುವಟಿಕೆ ಅಲ್ಲಿ ಪಡ್ಕೊಳ್ಳೋ ಕೆಲಸ ಇವತ್ತು ವಿಚಾರ ಆಗಿದೆ. ಆದ ಕಾರಣ ಅವರು ಅಧ್ಯಕ್ಷರಾಗಿದ್ದಾರೆ. ನನಗೆ ವಿಶ್ವಾಸ ಇದೆ ಉತ್ತಮವಾದ ಕೆಲಸ ಕಾರ್ಯಗಳು ನಮ್ಮ ತಾಲೂಕು ಮಟ್ಟದಲ್ಲಿ ಖಂಡಿತವಾಗಿ ಆಗ್ತದೆ. ನಾನು ಕೂಡ ಹೇಳುದಿಷ್ಟೇ, ನೀವು ಸರ್ಕಾರಕ್ಕೆ ಕೂಡ ಒಂದು ಅರ್ಜಿ ಹಾಕಿ, ನೀವು ಇಲ್ಲಿ ಕೂಡ ಇವತ್ತು ನಮ್ಮ ಶೈಕ್ಷಣಿಕ ಸಂಬಂಧಪಟ್ಟಾಗೆ ಅದು ವಿದ್ಯಾರ್ಥಿ ಹಾಸ್ಟೆಲ್ ಮತ್ತು ಇನ್ನಿತರ ವ್ಯವಸ್ಥೆಯಲ್ಲಿ ಬಹಳಷ್ಟು ಶೈಕ್ಷಣಿಕ ಕೇಂದ್ರ ಇದೆ, ಬಹಳಷ್ಟು ಜನಸಂಖ್ಯೆ ಬರ್ತಾರೆ. ಅದು ಹುಡುಗ ಮತ್ತು ಹುಡುಗಿಗೆ ಬೇಕಾಗುವಂತಹ ಸರ್ಕಾರ ಕೊಟ್ಟರೆ 100ಕ್ಕೆ 100 ಕೊಡಲಿಕ್ಕೆ ಸಾಧ್ಯವಿಲ್ಲ. ಸರ್ಕಾರಕ್ಕೆ ಪಾಲಿಸಿ ಮಾಡಿ ಇಂಥ ಸಾಮಾಜಿಕ ಸಂಘ ಸಂಸ್ಥೆಗಳಿಗೆ ಸಹಕಾರ ಕೊಡ್ಬೋದು, ಅದರ ಮುಖಾಂತರ ಜನರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಇವತ್ತು ಮಾಡ್ಬೋದು. ಅದಕ್ಕೆ ಏನೆಲ್ಲ ಸಹಕಾರ ಬೇಕಾ ನನ್ನೊಬ್ಬ ಸೋದರನಾಗಿ ಮುಂದೆ ನಿಂತು ನಿಮ್ಮ ಸಂಸ್ಥೆಗೆ ನಾನು ಎಲ್ಲ ರೀತಿಯ ಸಹಕಾರನು ಕೊಡ್ತೇನಂತ ಕೂಡ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನನಗೆ ಅತ್ಯಂತ ಯಶಸ್ವಿ ಆಗಲಿ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಂದ ವಿದ್ಯಾರ್ಥಿನಿಯರಿಗೆ ಇವತ್ತು ಮಾದಕ ದ್ರವ್ಯ ಮತ್ತು ಪೊಲೀಸ್ ನಿಯಮಗಳ ಸಂಚಾರ ಜಾಗೃತಿ ಬಗ್ಗೆ ಇವತ್ತು ಅತಿ ಅಗತ್ಯವಾಗುವಂತ ವಿಚಾರ ಇವತ್ತು ಹಮ್ಮಿಕೊಂಡಿದ್ದಾರೆ. ನಾವು ಕೂಡ ಕಾಲೇಜ್, ನಾನು ಇವತ್ತು ಸೈಂಟ್ ಜೋಸೆಫ್ ಕಾಲೇಜಲ್ಲಿ ಬರೋ ಪಕ್ಕದಲ್ಲಿ ಬರುವಾಗ ನಾನು ಹೇಳಿದೆ, ನಾವು ಬರುವಾಗ ಬರೀ 4 ಮೋಟರ್ ಸೈಕಲ್ ಮಾತ್ರ, ನಂದೊಂದು TVS ಧೀರಜ್ 3 ಜನ, ಅದು ಕೂಡ ಹೊರಗೆ ತಗೊಂಡು ಹೋಗಿ ಮರದ ಹೊರಗಡೆ ನಾವು ನಿಲ್ಲಿಸಬೇಕಾಗ ಪರ್ಮಿಷನ್ ಇಲ್ಲ ಸೈಕಲ್ ಬಿಟ್ಟಿದ್ರಲ್ಲಿ. ಆವಾಗ ನಾವು ಬರೀ 2 ವೀಲರ್ ಹೊರಗೆ ಆ ಮರದ ಅಡಿಯಲ್ಲಿ ನಿಲ್ಲಿಸಿ ಮತ್ತೆ ಒಳಗೆ ಹೋಗುವಂಥದ್ದು. ಈಗ ನಾನು ನೋಡುವಾಗ ಕಾರು ಮತ್ತು ಬೈಕ್ ಆಗಿ ನಾನು ಕಾರ್ ತಗೊಂಡು ಹೋಗ್ಲಿಕ್ಕೆ ಸಹ ಎಲ್ಲ ಮಕ್ಕಳ ಕಾರು ಮತ್ತು ಬೈಕಲ್ಲಿ ಬಹುಶಃ ಇರುವಂತ ವಿಚಾರ. ಈ ಸಂದರ್ಭದಲ್ಲಿ ನಿಮಗೆ ಬಹುಶಃ ಇವತ್ತು ಸಂಚಾರಿ ನಿಯಮಗಳ ಜಾಗೃತಿ ಇವತ್ತು ಅತ್ಯಗತ್ಯದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾರೆಲ್ಲ ಅದರಿಂದ ಮುಂಚೆಲ್ಲ ನಾವು ನನಗೆ ಬೈಕ್ ಮುಟ್ಬೇಕಾದ್ರೆ ಮಿನಿಮಮ್ ಲೈಸೆನ್ಸ್ ಆಗದಿದ್ರು ಕೂಡ 16-15ಗಿಂತ ಮುಂಚೆ ನಮ್ಮ ಹತ್ತಿರ ಹೋಗಲಿ ಬಿಡ್ತಿರ್ಲಿಲ್ಲ. ಈಗ ಹಾಗೆ ಅಲ್ಲ, ಅತ್ಯಂತ ಸಣ್ಣವರೇ ಇವತ್ತು ಒಂದು ಆಸಕ್ತಿಯಿಂದ ತಗೊಂಡು ಹೋಗುವಂತ ಅಭ್ಯಾಸ ಇರ್ತದೆ. ಅದಕ್ಕೆ ನಿಮ್ಗೆಲ್ಲರೂ ಕೂಡ ಇವತ್ತು 2 ವೀಲರ್ನಲ್ಲಿ ಹೋಗುವಂತ ವಯಸ್ಸು ಮತ್ತೊಂದು ಆಸಕ್ತಿಯ ಕಾರಣ ನಿಮ್ಗೆಲ್ಲರಿಗೂ ಕೂಡ ಒಂದು ಸಂಚಾರಿ ನಿಯಮಗಳ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ನಿಮ್ಗೆಲ್ಲ ಅತ್ಯಂತ ಪ್ರಯೋಜನಕಾರಿಯಾಗುವಂತ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ನಿಮ್ಮಲ್ಲಿ ಇದ್ದಂತ ನಿಮ್ಮಷ್ಟು ದೊಡ್ಡವನಾಗಿದ್ದಾಗ ನಾನು ಸಂಚಾರಿ ಟ್ರಾಫಿಕ್ ಪೊಲೀಸ್ ಆಗಿದ್ದೆ. ಸಂಚಾರಿ ಟ್ರಾಫಿಕ್ ಪೊಲೀಸ್ ಅಂತ ಹೇಳಿದ್ರೆ ನಮ್ಮ ಕಾಲೇಜಿಂದ ಒಂದು 100 ಜನ ಸೆಲೆಕ್ಟ್ ಮಾಡಿ ನಮಗೆ ಪೊಲೀಸ್ ಡ್ರೆಸ್ ಎಲ್ಲ ಕೊಟ್ಟು ನಮಗೆ ಟ್ರಾಫಿಕ್ ಪೊಲೀಸ್ನವ್ರು ನಮಗೆ ಟ್ರೈನಿಂಗ್ ಕೊಟ್ಟು ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ನಾವು ಹೋಗಿ ಹಂಪನಕಟ್ಟ, ಜ್ಯೋತಿ, ಆಗ ಜಂಕ್ಷನ್ ಮೇನ್ ಇದ್ದದ್ದು ಇದು ಹಂಪನಕಟ್ಟ, ಜ್ಯೋತಿ, PVS ಸರ್ಕಲ್, ABC ಸರ್ಕಲ್ ಇಲ್ಲಿ ಮತ್ತು ನಮ್ಮ ಅಲ್ಲಿ ನಿಂತು ನಾವು ಒಂದು ಟ್ರಾಫಿಕ್ ಪೊಲೀಸ್ಗೆ ನಾವು ಕೂಡ ಸಹಕಾರ ಕೊಟ್ಟು ಟ್ರಾಫಿಕ್ ಅನ್ನು ಮೂವ್ಮೆಂಟ್ ಮಾಡಿಕೊಳ್ಳುವಂತ ಆ ಟ್ರೈನಿಂಗ್ ಎಲ್ಲ ನಾವು ಕೂಡ ಪಡೆದವ್ರೆ. ನಾನು ಇನ್ನಷ್ಟು ದೊಡ್ಡವನಾಗಿದ್ದಾಗ ನಾನು ಟ್ರೈನಿಂಗ್ ಪಡೆಯೋದ ಯಾವುದೆಲ್ಲ ಅವಕಾಶ ಇತ್ತು ನನಗೆ ಅದು ಅವತ್ತಿನ ಅಭ್ಯಾಸ ಈಗ ಪ್ರಯೋಜನಕ್ಕೆ ಮಾಡ್ತಿರ್ತೇನೆ. ಆದ ಕಾರಣ ನಿಮ್ಮಷ್ಟು ವಿದ್ಯಾರ್ಥಿ ಇದ್ದಾಗ ಇದು ನಾನು ಸಕ್ರಿಯವಾಗಿ ನಾನು ಬಹುಶಃ ಇರುತ್ತೆ ಎಲ್ಲ ವಿಚಾರದಲ್ಲಿ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಂಘಟನೆ ಬೇರೆ ಬೇರೆ. ಆದ ಕಾರಣ ನೀವೆಲ್ಲ ಕೂಡ ನಾನು ಸಕ್ರಿಯವಾಗಿ ಭಾಗವಹಿಸಬೇಕು. ಇಂಥ ಅವಕಾಶ ಸಿಕ್ಕಿದಾಗ ನೀವೆಲ್ಲದಲ್ಲಿ ಬರಬೇಕು. ನಾನು ಭಾಗವಹಿಸಿದ ಯಾವುದೇ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ನಮಗೆ ಸ್ಕೌಟ್ ಕೊಟ್ಟಾಗ ಸ್ಕೌಟ್ಸ್ನಲ್ಲಿ, NCC ಬಂದಾಗ NCCನಲ್ಲಿ, ಸೇವಾದಳ ಬಂದಾಗ ಸೇವಾದಳದಲ್ಲಿ ಇವತ್ತು ಈ ರೀತಿ ನಾನು ಗ್ರಾಮೀಣ ಹಳ್ಳಿಗೆ ನಾನು ರಜೆಯಲ್ಲಿ ನಮ್ಮ ತೋಟಕ್ಕೆ ಹೋದಾಗ ಅಲ್ಲಿ ತಾಲೀಮು ಮತ್ತು ದಪ್ಪು ಕಲಿಯುವಾಗ ನಾವು ಕೂಡ ಹೋಗಿ ಅದರಲ್ಲಿ ಕೆಲವೊಮ್ಮೆ ನಮಗೆ ಅಗತ್ಯವಾಗಿ ಅಲ್ಲಿ ಹೋಗಿದ್ದೇನೆ. ರಾತ್ರಿ ಹೊತ್ತು ಒಬ್ಬ ಗ್ರಾಮೀಣ ಮಟ್ಟದೆಲ್ಲರೂ ಕೂಡ ಕೆಲಸಗಳು ಸಂಜೆ 7 ಗಂಟೆಗೆ ಊಟ ಮಾಡಿದ ನಂತರ ಈ ಗ್ಯಾಸ್ನ ಹಿಡ್ಕೊಂಡು ಹೋಗುದು ಗದ್ದೆಯಲ್ಲಿ ನಡ್ಕೊಂಡು ತೋಟದ ಮಧ್ಯದೊಳಗೆ ಗದ್ದೆಯ ಜಾಗದಲ್ಲಿ ಅಲ್ಲಿಗೆ ನಮ್ಗೆ ಅಲ್ಲಿ ಆಗ ಇಸ್ಮಾಯಿಲ್ ಮಾಸ್ಟರ್ ಅಂತ ಅವ್ರು ದಪ್ಪು ಮತ್ತೆ ತಾಲೀಮ್ ಎಲ್ಲರಿಗೆ ನಮ್ಗೆಲ್ಲ ಊರವ್ರಿಗೆ ಅದನ್ನು ಆ ಕಲ್ಚರ್ ಆ ರೀತಿ ಇತ್ತು. ಅದೆಲ್ಲ ಭಾಗವಹಿಸೋ ಕಾರಣ ಇವತ್ತು ನಮ್ಮ ವ್ಯಕ್ತಿತ್ವ ರೂಪಿಸಲಿಕ್ಕೆ ಅವಕಾಶ ಆಗ್ತದೆ. ಆದರೆ ನಾನೆಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಹೇಳಿದಷ್ಟೇ ಸಿಕ್ಕಿದಂಥ ಅವಕಾಶವು ಈಗ ನಿಮಗೆ ಎಷ್ಟು ಈ ರೀತಿಯ ಸಕ್ರಿಯವಾದ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತದೆ. ನೀವೆಲ್ಲ ಭಾಗವಹಿಸಿ ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಅವಕಾಶ ತಾವು ಇವತ್ತು ಮಾಡಿ ತಾಳ್ಮೆ ಮತ್ತು ಸಮಾಧಾನದಿಂದ ತಮ್ಮ ಜೀವನದ ವ್ಯಕ್ತಿತ್ವ ರೂಪಿಸಿಕೊಳ್ಳಿ.
ನೀವೆಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಚಿಂತನೆ ಅಲ್ಲದೆ ನಕಾರಾತ್ಮಕ ಚಿಂತನೆ ಎಲ್ಲಿಯೂ ಕೂಡ ಬರಬಾರದು. ನೀವು ಕನ್ಸ್ಟ್ರಕ್ಟಿವ್ ಅಲ್ಲದೆ ನೀವು ಡಿಸ್ಟ್ರಕ್ಟಿವ್ ಎಲ್ಲಿಯೂ ಕೂಡ ಆಗಬಾರದು. ಯಾವುದೇ ಆಲೋಚನೆ ಇದ್ರೂ ಕೂಡ ಅದು ಒಂದು ಸಮಾಜದ ಒಟ್ಟುಗೂಡಿಸುವ ಆಲೋಚನೆ ಅಲ್ಲದೆ ಸಮಾಜದ ವಿಭಾಗ ಮಾಡುವ ಮನಸ್ಸು ನಿಮ್ಗೆ ಯಾರಿಗೂ ಕೂಡ ಬರಬಾರದು. ಸಮಸ್ಯೆಗೆ ಪರಿಹಾರ ಕಂಡು ಹುಡುಕುವುದಲ್ಲದೆ ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆಯನ್ನು ಸೃಷ್ಟಿಸುವವರು ಆಗಬಾರದು. ಸೊ ಯು ಶುಡ್ ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ನಾಟ್ ದ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಅದನ್ನು ಬಹುಶಃ ಯುವಜನ ಅರ್ಥ ಮಾಡಿಕೊಂಡು ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಸ್ಯೆ ಬಂದಾಗ ಸಮಸ್ಯೆಗೆ ಬಗೆಹರಿಸುವ ಒಂದು ಚಾಣಚಕ್ಯತೆ ನಿಮ್ಮ ಹತ್ರ ಬೇಕು. ಸಮಸ್ಯೆ ಇರಲಿಕ್ಕೆ 100 ಜನ ಬರ್ತಾರೆ, ಯಾರು ತೆಗೆದ್ರು ಕೂಡ ಅವನೆಲ್ಲ ಸಮಸ್ಯೆ ಇರ್ತಾನೆ. ಅದು ಆ ಸಮಸ್ಯೆ ಈ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಅವನೊಬ್ರು ಕೂಡ ಇರುವುದು ಹೇಳುವ. ಸೊ ಸಮಸ್ಯೆ ಯಾರಿಗೂ ಕೂಡ ಹೇಳ್ಬೋದು, ಏನು ಕಷ್ಟ ಇಲ್ಲ ಸಮಸ್ಯೆ ಹೇಳಲಿಕ್ಕೆ. ಯಾರಿಗೂ ಕೂಡ ಸಮಸ್ಯೆಯನ್ನು ತೋರಿಸ್ಬೋದು, ಅವನು ಸರಿ ಏನ್ ಬೇಕಾದ ಹೇಳ್ಬೋದು. ಸಮಸ್ಯೆಯನ್ನು ಬಗೆಹರಿಸುವಂತ ಶಕ್ತಿ ಎಷ್ಟು ಜನಕ್ಕಿದೆ. ಆ ನಾಯಕತ್ವ ಆ ವ್ಯಕ್ತಿತ್ವ ನೀವೆಲ್ಲ ವಿದ್ಯಾರ್ಥಿ ಮೈಗೂಡಿಸಿಕೊಂಡು ಬರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬರಬೇಕಾದ್ರೆ ಇಂಥ ಬೇರೆ ಬೇರೆ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಭಾಗವಹಿಸುವಂತ ಅವಕಾಶ ಆಗಬೇಕು. ಆಗ ನಮ್ಮ ಕಾಲದಲ್ಲಿ ಕೂಡ ಈ ರೀತಿಯ ಬೇರೆ ಬೇರೆ ಸ್ಕೂಲ್ನಲ್ಲಿ ಬೇರೆ ಬೇರೆ ಕಾಲೇಜಿನಲ್ಲಿ ಈ ರೀತಿಯ ಎಲ್ಲ ನಮ್ಮ ಆ ಒಂದು ಟ್ರೈನಿಂಗ್ ಸಂಪೂರ್ಣ ವ್ಯಕ್ತಿಗಳು ಅವತ್ತಿನ ಕಾಲದಲ್ಲಿ ನಮಗೆ ಕೊಡ್ತಾ ಇದ್ರು. ಅವತ್ತು ಅಂದರೆ 35 ವರ್ಷಗಳ ಹಿಂದಿನ ಕಥೆ, 40 ವರ್ಷಗಳ ಹಿಂದಿನ ಕಥೆ ನಾನು ಹೇಳುವಂಥದ್ದು. ಅದಕ್ಕೆ ಈ ರೀತಿಯ ಅತಿ ಅಗತ್ಯದ ಕಾರ್ಯಕ್ರಮ ಅದು. ನಮ್ಮ ಕೆಲವೊಮ್ಮೆ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ನಾವು ಅವತ್ತು ಇದಿರ್ತಿದ್ವು. ಆವಾಗ ನಾವು ಸೈಕಲಲ್ಲಿ ಹೋಗುದು, ನಾವು 10 ಜನ. ನಾವು ಬರುವಾಗ ಇವರೆಲ್ಲ ಟೈರ್ ಪಂಚರ್ ಮಾಡಿದ್ರು ಹುಡುಗಿಯರು. ಮತ್ತೆ ದೂರದಿಂದ ನೋಡುದು ದೂಡಿಕೊಂಡು ಹೋಗ್ತಾರ ಅಂತೇಳಿ. ನಮಗೆ ಮರ್ಯಾದೆ ಪ್ರಶ್ನೆ ಇಲ್ಲ. ಆ ಟೈರ್ ಪಂಚರ್ ಆದ ಟೈರಲ್ಲೇ ಮತ್ತು ಗೇರ್ ತಲೆ ಬಂದು ಇಡೀ ರಿಮ್ ಟೈರ್ ಎಲ್ಲ ಹೋಗುವಂಥ ಪರಿಸ್ಥಿತಿ ಇತ್ತು. ಆದ ಕಾರಣ ಆಗಲೇ ಬಹುಶಃ ಇವತ್ತು ಎಲ್ಲ ಶಾಲೆಗಳ ಎಲ್ಲ ಬೇರೆ ಬೇರೆ ಟ್ರೈನಿಂಗ್ ಪಡ್ಕೊಂಡು ಈ ರೀತಿ ವ್ಯಕ್ತಿತ್ವ ಇದು ಈಗ ನಿಮ್ಮ ಸಮಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ದಿಸ್ ಇಸ್ ದ ಟೈಮ್. ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ದೊಡ್ಡ ಮಟ್ಟದ ಸದವಕಾಶ ಸಿಕ್ಕುವಂಥದ್ದು. ಅದಕ್ಕೆ ನೀವು ಸಕ್ರಿಯವಾಗಿ ನೀವು ಎಲ್ಲ ಕಾರ್ಯಕ್ರಮ ಭಾಗವಹಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಕಾಲೇಜಿನಲ್ಲಿ ಸ್ಕೂಲಲ್ಲಿದ್ದಾಗ 3 ವರ್ಷ 8th 9th 10th ನೆಹರು ಮೈದಾನದ ಪೆರೇಡ್ನಲ್ಲಿ 3 ವರ್ಷ ಕೂಡ ಇಂಡಿಪೆಂಡೆನ್ಸ್ ಡೇಗೆ, ರಾಜ್ಯೋತ್ಸವ ಡೇಗೆ ಮತ್ತು ರಿಪಬ್ಲಿಕ್ ಡೇಗೆ 3 ಇದರಲ್ಲಿ ಕೂಡ ನಾನು ಪೆರೇಡ್ನಲ್ಲಿ ನಾನು ಭಾಗವಹಿಸಿ ಮಾರ್ಚ್ ಪಾಸ್ಟಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸಿ ಅವತ್ತು ನಾನು ಸಕ್ರಿಯವಾಗಿ 3 ವರ್ಷ ಬೆಳಿಗ್ಗೆ 6 ಗಂಟೆಗೆ ಎದ್ದು ಟ್ರೈನಿಗೆ ಹೋಗಿ ಮಾರ್ಚ್ ಪಾಸ್ಟಿಗೆ ಹೋಗಿ ಅಲ್ಲಿ ಗ್ರೌಂಡಿಗೆ ಎದ್ದು 7 ಗಂಟೆಗೆ ಹೋಗಿ ಅಲ್ಲಿ ನಿಂತ ಕಾರಣ 20 ವರ್ಷ ನಂತರ ಅದೇ ನಾನು ಉತ್ಸವ ಸಚಿವನಾಗಿ ಅಲ್ಲೇ ನಾನು ಫ್ಲಾಗ್ ಹೋಸ್ಟ್ ಮಾಡಿ ನಾನು ಬೇರೆಯವರಿಗೆ ಪೆರೇಡ್ನಲ್ಲಿ ತೆಗೆದುಕೊಳ್ಳುವ ಅವಕಾಶ. ಅವಾಗ ನಾನು ಸಣ್ಣದಿರುವಾಗ 8ನೇ ಕ್ಲಾಸ್ ಇರುವಾಗ ಅಲ್ಲಿ ನಾನು ಬಿಸಿಲಲ್ಲಿ ನಿಂತು ನಾನು ಆ ಮಾರ್ಚ್ ಪಾಸ್ಟ್ ಎಲ್ಲ ಮಾಡುವಾಗ ನಾನು ಕನಮನಸ್ಸಲ್ಲಿ ಎನಿಸಲಿಲ್ಲ. ನಾನು ಅಲ್ಲಿಗೆ ಬಂದು ಒಂದು ದಿವಸ ನಾನು ಕೂಡ ಫ್ಲಾಗ್ ಹೋಸ್ಟ್ ಮಾಡಿ ನಾನು ಕೂಡ ಎಲ್ಲರ ಧ್ವಜವನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ನಾವೇನು ಕನಸು ಕಟ್ಟಿರಲಿಲ್ಲ. ಅದೇ ರೀತಿ ನೀವು ಕೂಡ ಹಾಗೆ ಎಲ್ಲಿಗೆ ಹೋಗಿ ಮುಡ್ತೀರಂತ ಯಾರಿಂದಲೂ ಕೂಡ ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಸದಾವಕಾಶವನ್ನು ಪಡೆದುಕೊಳ್ಳಿ, ಒಳ್ಳೆಯ ಚಿಂತನೆಯನ್ನು ಮಾಡಿ, ಶಿಕ್ಷಕರು ಕೊಡುವಂಥ ಎಲ್ಲ ಪಡೆದುಕೊಳ್ಳಿ, ಪ್ರತಿಯೊಂದು ವಿಚಾರದಲ್ಲಿ ಕೂಡ ಭಾಗವಹಿಸಿ, ಡಿಬೇಟ್ನಲ್ಲಿ ಆ ಕಾರ್ಯಕ್ರಮ ಎಲ್ಲ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಸಕಾರಾತ್ಮಕ ನಾಯಕತ್ವ ಬೆಳೆಸಿಕೊಂಡು ಬಂದರೆ ಇವತ್ತಲ್ಲ ನಾಳೆ ನೀವು ಕೂಡ ನಮ್ಮಷ್ಟೇ ಅದಕ್ಕೆ ದೊಡ್ಡ ಸ್ಥಾನಕ್ಕೆ ಹೋಗಬೇಕು. ಅದು ಹೋಗ್ತೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇಲ್ಲಿ ನನ್ನನ್ನು ಅಭಿನಂದನೆ ಮಾಡಿದ್ದು ನಮ್ಮ ಸಂವಿಧಾನ ಫಲದ ನಿಮ್ಮ ಕಾಲೇಜ್ನವರು ನನ್ನ ಅಭಿನಂದನೆ ಮಾಡಿದ. ಯಾಕೆ ನನ್ನನ್ನು ಮಾತ್ರ ಅಭಿನಂದನೆ ಮಾಡೋದಲ್ಲ, ನಿಮಗೆ ಅದೆಲ್ಲ ತೋರಿಸಿದ್ದು. ಯುಟಿಗಾದರಿಗೆ ಈ ರೀತಿ ಆಗಬಹುದಾದರೆ ನಿಮಗೂ ಕೂಡ ಈ ರೀತಿ ಆಗಬೇಕು, ಆಗ್ಬಹುದು, ನೀವು ಆಗಬೇಕು ನಿಮಗೆ ಪ್ರೇರಣೆ ಕೊಡುವಂಥ ಒಂದು ಕಾರ್ಯಕ್ರಮದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಎಲ್ಲ ಕಾರ್ಯಕ್ರಮದ ಜೊತೆಯಲ್ಲಿ ಅತಿ ಅಗತ್ಯವಾದ ಮಾದಕ ದ್ರವ್ಯದ ಸಂಬಂಧ ವಿರುದ್ಧ ಜನಜಾಗೃತಿ ಕಾಣುವ ಅತಿ ಅಗತ್ಯವಾದ ಕಾರ್ಯಕ್ರಮ ಇದು ಸಾಮಾಜಿಕವಾದ ಕಾರ್ಯಕ್ರಮದ ಸಮಸ್ಯೆ. ನಾವಿದನ್ನು ಆದಷ್ಟು ಬೇಗನೆ ಬಹುಶಃ ಎಲ್ಲರೂ ಕೂಡ ಅವತ್ತಿಂದ ನಾವಿದ್ದಾಗಲೂ ಕೂಡ ಪ್ರಾರಂಭ ಆಗಿದೆ. SDM ಲಾ ಕಾಲೇಜಿನಲ್ಲಿದ್ದಾಗ ಆ್ಯಂಟಿ ಡ್ರಗ್ಸ್ ಸ್ಕ್ವಾಡ್ ಅಂತ ಮಾಡಿ ನಾನೇ ಅಧ್ಯಕ್ಷನಾಗಿ ಇದ್ದೆ. ಜಿಲ್ಲಾ ಮಟ್ಟದ ನಾನು ಸ್ಟೂಡೆಂಟ್ ಎಲ್ಲ ಸೇರಿ ಆ್ಯಂಟಿ ಡ್ರಗ್ಸ್ ಸ್ಕ್ವಾಡ್ ಅಂತ ನಾವು ಮಾಡಿದ್ದೆವು. ನಾವು ಮತ್ತು ಪೊಲೀಸರು ನಿಕಟವಾದ ಸಂಪರ್ಕ ಇಟ್ಟುಕೊಂಡು ಮಾಹಿತಿ ಆಗಲೇ ಇತ್ತು. ಆದರೆ ಆದಷ್ಟು ಅದನ್ನು ಪ್ರಿವೆಂಟ್ ಮಾಡೋ ಜವಾಬ್ದಾರಿ ನಿಮ್ಮೆಲ್ಲರ ಇವತ್ತು ಆಗಿದೆ. ನಾವೊಂದು ಆ್ಯಂಟಿ ಡ್ರಗ್ಸ್ ಸ್ಕ್ವಾಡ್ನಲ್ಲಿ ಒಬ್ಬ ನಮಗೆ ಮಾಹಿತಿ ಕೊಟ್ಟು, ನಾವು ಜೈನ್ ಶೆಟ್ಟಿಗೆ ಮಾಹಿತಿ ಕೊಟ್ಟು ಅವನ ವಿರುದ್ಧ ಎಲ್ಲ ಹೋಗಿ ದೊಡ್ಡ ವಿಷಯ ಇಲ್ಲ ಪೇಪರಲ್ಲಿ ಇದೆಲ್ಲ ಅವಾಗ ಬರ್ತಿತ್ತು. 2 ದಿವಸ ಯಾರು ಮಾಹಿತಿ ಕೊಟ್ಟಿದ್ದಾನೆ ವಿದ್ಯಾರ್ಥಿ, ಅವನ ರೂಮಿಗೆ ಹೋಗಿ ಅವನ ಕೈ ಕಾಲು ಅಟ್ಯಾಕ್ ಮಾಡಿ ಹೋಗಿದ್ದಾರೆ. ಅಷ್ಟು ಮಾಫಿಯಾ ಗ್ಯಾಂಗ್ ನಿಂತಲ್ಲ ಆಗಲೇ. ಸೊ ಅಷ್ಟು ಸುಲಭ ಅಲ್ಲ. ಇದಕ್ಕೆಲ್ಲವೂ ಈ ಒಂದು
ಸಾಮಾಜಿಕವಾದ ಪಿಡುಗನ್ನು ಸ್ಟಾಪ್ ಮಾಡೋದಾದ್ರೆ ಅಷ್ಟು ಸುಲಭದಲ್ಲಿ ಇವತ್ತು ಸಾಧ್ಯ ಇಲ್ಲ. ಪ್ರತಿಯೊಂದು ಮನೆಯವರು ಕೂಡ ಇವತ್ತು ಅದಕ್ಕೆ ಸಹಕಾರ ಕೊಡೋದು ಅವಕಾಶ ಆಗಬೇಕು. ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಮುಂದೆ ನಿಂತು ತಮ್ಮ ಸಹಕಾರ ಕೊಡೋದ ವ್ಯವಸ್ಥೆ ಆಗಬೇಕು. ಯಾರಾದರೂ ನಿಮ್ಮ ಮಿತ್ರರು ದಾರಿ ತಪ್ಪಿದ್ರೆ ದಯವಿಟ್ಟು ನೀವು ಸುಮ್ಮನೆ ಕೂತ್ಕೊಳ್ಳದೆ ಅವನನ್ನು ಸರಿಪಡಿಸಿ ಅಥವಾ ಅವನ ಮನೆಯವರಿಗೆ ಯಾರಿಗಾದ್ರೂ ಒಂದು ವಿಚಾರ ತಿಳಿಸಿ ಅವನು ಸರಿಪಡಿಸುವಂಥ ದಾರಿ ತೋರಿಸುವಂಥ ಜವಾಬ್ದಾರಿ ನಿಮ್ಮದು. ಅವನು ಇರಲಿ ಯಾಕೆ ಅಂತ ನೀವು ಸುಮ್ಮನೆ ಅಂತ ಹೇಳಲಿಕ್ಕೆ ಹೋಗಬೇಡಿ. ಅವನಿಗೆ ಗೊತ್ತಿಲ್ಲದ ರೀತಿ ಅವನನ್ನು ಸರಿಪಡಿಸುವಂಥ ಜವಾಬ್ದಾರಿ ನಿಮ್ಮದು. ಅದಕ್ಕಿಂತ ದೊಡ್ಡ ಮಟ್ಟದ ಹೊರಗಿನವ್ರು ಯಾರು ಬರ್ತಾರೆ ಈ ಕ್ಯಾಂಪಸ್ ಈ ರೀತಿ ಇದೆ, ಅವನ ಬೈಕ್ ನಂಬರ್ ನೋಟ್ ಮಾಡಿ ಅದನ್ನು ನಮಗೆ ತಿಳಿಸುವಂಥ ಜವಾಬ್ದಾರಿ ನಿಮ್ಮದು. ಈ ರೀತಿ ಸಣ್ಣ ಪುಟ್ಟ ಸಾಕರ ಮುಖಾಂತರ ದೊಡ್ಡ ಮಟ್ಟದ ಬದಲಾವಣೆ ತರಲಿಕ್ಕೆ ನಮಗೆ ಸಮಾಜದಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಬರೀ ಸರ್ಕಾರದಿಂದ, ಜನಪ್ರತಿಯಿಂದ, ಪೊಲೀಸಿಂದ, ಅಧಿಕಾರಿಗಳಿಂದ, ಶಿಕ್ಷಕ ವರ್ಗದಿಂದ ನಿಲ್ಲಿಸುವಂಥ ಕೆಲಸ ಅಲ್ಲ. ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಾಗ ಮಾತ್ರ ಇದು ಸಾಧ್ಯವಾಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಧೈರ್ಯವಾಗಿ ಸಕ್ರಿಯವಾಗಿ ನಿಲ್ಲಬೇಕು. ನಾನು ಬಹುಶಃ ಸೈಂಟ್ ಅಲೋಸ್ನಲ್ಲಿ ನಾನು ಹೇಳಿದ್ದೇನೆ ಈ ರೀತಿ ಆ್ಯಂಟಿ ಡ್ರಗ್ಸ್ ಸ್ಕ್ವಾಡ್ ಮಾಡಬೇಕು. ನನ್ನ ಮಗಳನ್ನೇ ಅದಕ್ಕೆ ಅಧ್ಯಕ್ಷ ಅಂತ ನಾನು ಕೂಡ ಎಲ್ಲಿ ಬಂದಿದ್ದೆ. ನನಗೆ ಒಂದು ವಿಚಾರ ಇವತ್ತು ಯಾಕಂದರೆ ನಾವು 4 ಜನಕ್ಕೆ ಉಪಕಾರ ಮಾಡೋದು ಕೂಡ ಪ್ರಯೋಜನ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಮೊನ್ನೆ ಕಾರ್ ಸೀಟ್ನಲ್ಲಿ ಒಂದು ಶಾಪಿನಲ್ಲಿ ಚಾಕ್ಲೇಟ್ನಲ್ಲಿ ಇವತ್ತು ಮಾದಕದ ಮಿಕ್ಸ್ ಮಾಡಿ ಕೊಡ್ತೇವೆ ಅಂತ ಅವ್ನು ಹಿಡಿದ್ರು. ರೈಟ್ ನಾನು ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಕೇಳಿದೆ, ಈ ಮಾಹಿತಿ ನಿಮ್ಗೆ ಹೇಗೆ ಗೊತ್ತಾಯ್ತು? ಆಗ ಅವ್ರು ಹೇಳ್ತಾನೆ, ಒಂದು ಸಣ್ಣ ಹುಡುಗ ಅವನ ತಂದೆ ಹತ್ರ ಹೋಗಿ ಈ ವಿಚಾರದ ಮಾಹಿತಿ ಕೊಟ್ಟರು. ತಂದೆ ಹೋಗಿ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟರು. ಅದರ ಮುಖಾಂತರ ಇವತ್ತು ಎಷ್ಟು ದೊಡ್ಡ ಗಂಡಾಂತರ ನಮಗೆ ಇವತ್ತು ಆ ಒಂದು ಸಣ್ಣ ಹುಡುಗನನ್ನು ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಪೂಜಿಸಬೇಕು, ಆಧರಿಸಬೇಕು. ಅವನೊಂದು ಸಣ್ಣ ಒಬ್ಬ ಹುಡುಗ ಕೊಟ್ಟಂಥ ಮಾಹಿತಿ ಮುಖಾಂತರ ಎಷ್ಟು ಕ್ರಾಂತಿಕಾರಿ ಬದಲಾವಣೆ ಆಯಿತು. ಆ ಮಾರುದನ್ನು ನಿಲ್ಲಿತು, ಇನ್ನು ಮಾರುವಾರಿ ಕೂಡ ಇದ್ರೆ ಆಗ್ತದೆ. ವಿದ್ಯಾರ್ಥಿ ಕೂಡ ತಗೊಂಡು ಬಹಳ ಜಾಗ್ರತೆಯಿಂದ ನೋಡ್ತಾರೆ. ತಂದೆ ತಾಯಿಯನ್ನು ಕೂಡ ಒಟ್ಟಾರೆಯಾಗಿ ಚಾಕ್ಲೇಟ್ ತಗೊಳ್ಳಿಕ್ಕೆ ಹೋಗುವುದಿಲ್ಲ. ಇದು ಎಷ್ಟೊಂದು ಕ್ರಾಂತಿಗೆ ಒಂದು ಸಣ್ಣ ಮಗು ಒಂದು ಹೇಳಿದ ಕಾರಣ ಎಷ್ಟು ಕ್ರಾಂತಿಕಾರಿ ಬದಲಾವಣೆ ಆಗುವಂಥ ಅವಕಾಶ ಆಗ್ತದೆ. ಆ ರೀತಿಯ ಸಣ್ಣ ಪುಟ್ಟ ರೀತಿಯ ಸಹಕಾರ ತಾವೆಲ್ಲ ಕೊಡೋದು ಜವಾಬ್ದಾರಿ ಬಹುಶಃ ಇವತ್ತು ಆಗಲಿ ಇವತ್ತು ಬೇಕಂದ್ರೆ ನಾನು ನಿಮ್ಮೆಲ್ಲ ನಮ್ಮ ಸಾಮಾಜಿಕವಾದ ಜವಾಬ್ದಾರಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಭಾಗವಹಿಸುವಂಥ ಅವಕಾಶ ಮಾಡಿ ನಾವು ಹೀಗೆ ಹೇಳಿದೆ. ನಿಮ್ಮ ನಾನು ಗೊತ್ತಿದೆ, ನಿಮ್ಮ ಶಿವನಿದ್ದಾಗ ಎಷ್ಟು ಆ್ಯಕ್ಟಿವ್ ಇದ್ದೇವೆ, ಎಷ್ಟೆಲ್ಲ ಕಾರ್ಯಕ್ರಮಗಳು, ಏನೆಲ್ಲ ಯೋಜನೆಗಳು, ಎಷ್ಟೆಲ್ಲ ಸ್ಟ್ರೈಕ್ಗಳು, ಮಂಗಳೂರು ಎಷ್ಟು ನಾವು ಬಂದ್ ಮಾಡಿದ್ದೇವೆ. ಒಂದು ಬರೀ 10 ಪೈಸೆ ಬಸ್ಸಿಗೆ ಜಾಸ್ತಿ ಮಾಡೋದಂತೇಳಿ 4 ದಿವಸ ಮಂಗಳೂರು ಬಂದ್ ಮಾಡಿದ್ದೇವೆ ಇದರಲ್ಲಿ. ಸಾಮಾಜಿಕವಾದ ಕಲ್ಕಲ್ಲಿ ಸಕ್ರಿಯವಾಗಿ ನಾವು ಭಾಗವಹಿಸುವಂಥ ಅವಕಾಶ ಇದೆ. ನಿಮ್ಮ ಏಜಿನಲ್ಲಿ ನಾನು ನ್ಯಾಷನಲ್ ಲೆವೆಲ್ ಮೋಟಾರ್ ಕ್ರಾಸ್ ಬೈಕ್ ಚಾಂಪಿಯನ್ ಆಗಿದ್ದೆ. ಆಗಲೇ ನನ್ನ ಪೇಪರ್ಗೆ ಬ್ಯಾಕ್ ಪೇಜ್ ನನ್ನ ಫೋಟೋ ಬಂದು ಜ್ಯೋತಿ ಎನ್ಫೀಲ್ಡ್ನಲ್ಲಿ ಆಗಲೂ ಕೂಡ ನನ್ನ ಹೆಸರಿದ್ದಾಗಿ ಹಾಕಿದ್ರು. ಆವಾಗ ನಿಮ್ಮ ಏಜ್ನಲ್ಲಿ ಇದ್ದಾಗ ನಾನು ನ್ಯಾಷನಲ್ ಬೈಕ್ ಮೋಟರ್ ಕ್ರಾಸ್ ಚಾಂಪಿಯನ್ ಆಗಿದ್ದುಕೊಂಡು ರಾಯಸನ್ ದೊಡ್ಡ ಚಾಂಪಿಯನ್ ನಾನು ರೇಸಿಸ್ಟ್ ಬೈಕ್ ಮತ್ತು ಕಾರ್. ಈಗ ಅಂತಾರಾಷ್ಟ್ರೀಯ ಮೂಸ ಬೆರವಾಗಿದ್ದಾನೆ, ಅಂತಾರಾಷ್ಟ್ರೀಯ ಮಟ್ಟ MRF ರೈಡರ್. ಅವನ ಫಸ್ಟ್ ರೈಡರ್ ನಾನು. ನನ್ನ ಮನೆಯಲ್ಲಿ ಬಂದು ಕೂತು ನೀವು ನನ್ನ ಬೈಕ್ ಕಾಫಿ 500ಗೆ ಹೋಗಿ ಚಿಕ್ಕಮಗಳೂರಿಂದ ಸ್ಟಾರ್ಟ್. ಆದ ಕಾರಣ ನಿಮಗೆ ಎಷ್ಟು ಸಾಧ್ಯವಿದೆ ನಾನು ಹೇಳೋದಿಷ್ಟೇ, ನೀವು ಇರುವಂಥ ನಿಮ್ಮ ಸಮಯ ಮತ್ತು ಎನರ್ಜಿಯನ್ನು ದಯವಿಟ್ಟು ಬೇರೆದಕ್ಕೆ ಉಪಯೋಗ ಮಾಡಬೇಡಿ. ಈ ರೀತಿಯ ನಿಮ್ಮ ಜೀವನದ ವ್ಯಕ್ತಿತ್ವ ರೂಪಿಸಿಕೊಳ್ಳುತ್ತ ವ್ಯಕ್ತಿ ಮಾಡಿ. ಬಹುಶಃ ಮಾದಕದಲ್ಲಿ ಸಂಬಂಧ ಏನೆಲ್ಲ ಕೊಡ್ತಾರೆ, ನೀವು ಜಾಗೃತರಾಗಿರಬೇಕು, ಸಂಘಟನೆ ಮಾಡಬೇಕು, ಬೇರೆಯವರು ಏನಿದ್ದಾರೆ ಅದರ ಬಗ್ಗೆ ಮಾಹಿತಿ ಕೊಡೋ ಕೆಲಸ ಇವತ್ತು ಮಾಡಿ. ಅದಕ್ಕಾಗಿ ಯಾಕಂದರೆ ನೀವೆಲ್ಲ ಯುವಕರಿದ್ದಾಗ ಮಿತ್ರರಲ್ಲಿದ್ದಾಗ ಕೆಲವು ಬಂದು ಸುಮ್ಮನೆಲ್ಲ ಸಿಗರೇಟ್ ಎಲ್ಲ ಕೊಡ್ತಾರೆ. ನನಗೆ ಕೂಡ ಹಾಸ್ಟೆಲಲ್ಲಿದ್ದಾಗ ಕೆಲವರಿಗೆ ಅಭ್ಯಾಸ ಬಂದು ಸಿಗರೇಟ್ ಎಲ್ಲ ಕೊಡೋದು. ನಾನೇನಿದೆ ಇವತ್ತು ನೀನು ಕೊಡ್ತೀವಿ ಮಾಡಿ, ನಾನು ಅಭ್ಯಾಸ ಅಂತ ಮತ್ತೆ ಯಾರು ಕೊಡ್ತಾರೆ? ಸ್ಟಾರ್ಟಿಂಗ್ 1 ದಿವಸ 2 ದಿವಸ ಕೊಡ್ತಾರೆ. ಒಮ್ಮೆ ಅಭ್ಯಾಸದ ನಂತರ ಅವನಿಲ್ಲ, ಮತ್ತು ನಿಮ್ಮ ದುಡ್ಡಲ್ಲಿ ನೀವು ಹೋಗಿ ತಗೊಂಡು ಹೋಗಿ ಇರುವಂಥ ಪರಿಸ್ಥಿತಿ ನಿಮಗೆ ಆಗ್ತದೆ. ಕೊಡುವಾಗ ಎಲ್ಲರೂ ಕೂಡ ಸಿಗರೇಟ್ ಹೇಳಲಿಕ್ಕೆ ಹೇಳ್ತಾರೆ. ನಾನು ಐಶ್ವರ್ಯ ಮಲಗಿದ್ದಾಗ ನೀವೇ ಮಲಗೋದಲ್ಲ, ಬೇರೆ ಯಾರು ಕೂಡ ನಿಮ್ಮ ಜೊತೆಯಲ್ಲಿ ಕೊಟ್ಟವನು ಯಾರು ಕೂಡ ಸಿಗರೇಟ್ ಐಶ್ವರ್ಯ ಮಲಗಲಿಕ್ಕೆ ಯಾರಿಲ್ಲ. ಅಸೌಖ್ಯರಾದಾಗ ನೀವು ಮತ್ತು ಕುಟುಂಬಸ್ಥರಲ್ಲದೆ ಐಸಿ ಒಳಗಡೆ ಯಾರು ನಿಮ್ಮ ಜೊತೆ ಸಿಗರೇಟ್ ಕೊಟ್ಟವರು, ನಿಮಗೆ ದುಶ್ಚಟ ಕಲಿಸಿದ್ದವರು ಇದು ಯಾರು ನಿಮ್ಮ ಜೊತೆ ಇರುವುದಿಲ್ಲ. ನಿಮಗೆ ಆ ಕಡೆ ಗಲಾಟೆ ಈ ಕಡೆ ಗಲಾಟೆ ಮಾಡಿ ಜೈಲಲ್ಲಿ ಹೋದರೆ ನೀವೇ, ಬೇರೆ ಯಾರು ಕೂಡ ಇಲ್ಲ. ಇದನ್ನೆಲ್ಲ ನೀವು ಆಲೋಚನೆ ಮಾಡಿ ನಿಮ್ಮ ವ್ಯಕ್ತಿತ್ವವನ್ನು ಹಂತ ಹಂತವಾಗಿ ರೂಪಿಸಿಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದುಕೊಂಡು ಒಂದು ನಾಯಕತ್ವದ ಗುಣ ರೂಪಿಸಿಕೊಂಡು ನೀವು ಯಾವುದೇ ಡಾಕ್ಟರ್ ಆಗಿ, ಇಂಜಿನಿಯರ್, ಅಡ್ವೊಕೇಟ್, ಪೊಲೀಸ್ ಏನು ಬೇಕಾಗಿ ಆ ಲೀಡರ್ಶಿಪ್ಪಲ್ಲಿ ಇರಬೇಕು, ಸಕಾರಾತ್ಮಕದ ಚಿಂತನೆ ಇರಬೇಕು, ಮಾನವೀಯತೆ ಮುಖಾಂತರ ಕೆಲಸ ನಿರ್ವಹಿಸಲು ಅವಕಾಶ ಆಗಬೇಕು ಹೇಳಿಕೊಂಡು
ನಿಮಗೆಲ್ಲರಿಗೂ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಮುಂದಿನ ದಿನ ಬರುವಂಥ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಂ ಜನ್ಮದಿನಾಚರಣೆ ಮಿಲಾದುನ್ ನಬಿಯ ಕಾರ್ಯಕ್ರಮದ ಶುಭಾಶಯವನ್ನು ಸಲ್ಲಿಸಿ ತತ್ವ ಆದರ್ಶಗಳನ್ನು ಪಾಲಿಸಿಕೊಂಡು ಹೋಗೋದು ಅವಕಾಶ ಮಾಡಿ ನನಗೆ ವಿಶ್ವಾಸ ಇದೆ ನೀವೆಲ್ಲರೂ ಕೂಡ ವಿಶ್ವಪ್ರವಾದಿಯವರ 100% ಸಾಧ್ಯ ಇಲ್ಲ, ವರ್ಷಕ್ಕೆ ಒಂದು ಸಂದೇಶವನ್ನು ಮೈಗೂಡಿಸಿಕೊಂಡು ಬಂದರೆ ಇವರಷ್ಟು ಅತ್ಯುತ್ತಮವಾದ ರೀತಿಯಲ್ಲಿ ಯಾರು ಎಲ್ಲಿ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅತ್ಯುತ್ತಮ ಅದಕ್ಕೆ ನಾನು ಯಾವುದು ತಾಳ್ಮೆಗೆ ವಿಶೇಷ ಶಕ್ತಿ ಇದೆ. ಸ್ವಲ್ಪ ತಾಳ್ಮೆಯನ್ನು ಮೈಗೂಡಿಸಿಕೊಳ್ಳಿ ಸಣ್ಣದಿಂದಲೇ. ತಾಳ್ಮೆ ಹೇಗೆ ಯಾಕಂತೇಳಿದರೆ ಬೇರೆ ಮಾರ್ಕ್ ಎಲ್ಲ ಬರೆದು ಟೀಚರ್ ಬರ್ತಾರೆ, ಬಟ್ಟೆ ಬೇಕಾದ್ರೆ ಅಂಗಡಿಯಲ್ಲಿ ಸಿಗ್ತದೆ, ತಿನ್ನಲಿಕ್ಕೆ ಬೇಕಾದ್ರೆ ಹೋಟೆಲ್ಗಳು ಸಿಗ್ತದೆ. ತಾಳ್ಮೆಯಲ್ಲಿ ಕೂಡ ಯಾವ ಅಂಗಡಿಯಲ್ಲಿ ಸಿಕ್ಕುವುದಿಲ್ಲ ನಿಮಗೆ. ತಾಳ್ಮೆ ನಿಮ್ಮನ್ನು ನೀವೇ ಮೈಗೂಡಿಸಿಕೊಂಡು ಬರಬೇಕು. ಅದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ನಿಮಗೆ ಬರುವಂಥ ಅವಕಾಶ ಆಗಬೇಕು. ಅದಕ್ಕಾಗಿ ವಿಶ್ವಪ್ರವಾದ ಸಂದೇಶದಲ್ಲಿ ಏನಿದೆ, ಯಾರಿಗೆ ಸಬೂರಿದೆಯಾ ಅವನ ಯಶಸ್ಸನ್ನು ಯಾರಿಂದಲೂ ಕೂಡ ತೆಗೆಯಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯ ಸಬೂರನ್ನು ಮೈಗೂಡಿಸ್ಕೊಳ್ಳೋ ಕೆಲಸ ತಾವೆಲ್ಲ ಇವತ್ತು ಮಾಡಿ. ನಿಮ್ಗೆ ಯಾರು ಏನು ಹೇಳಿ ಏನು ಮಾಡಿದ್ರೆ ಬಿಟ್ಟು ಬಿಡಿ, ಟೆನ್ಷನ್ ತಗೊಳ್ಳಿಕ್ಕೆ ಹೋಗೋದು ಕೆಲಸ ಮಾಡಿ. ನಾನು ನನಗೆ ಯಾರು ಏನು ಹೇಳಿದ್ರು ಕೂಡ ಏನು ವಿಚಾರ ತಲೆಗೆ ತೆಗೆದುಕೊಳ್ಳೋದಿಲ್ಲ. ಆಯ್ತಾ, ಇವಾಗ ಅಷ್ಟೆಲ್ಲ ಫೋನ್ ಮಾಡ್ತಾರೆ, ಆ ಬ್ಯಾಂಡ್ ಹಾಗೆ ಮಾಡಿದ್ರು, ಬ್ಯಾಂಡ್ ಮಾಡಿದಾರೆ, ನಾನು ಬ್ಯಾನರ್ಗೆಲ್ಲ ಬ್ಲೇಡ್ ಹಾಕಿದ್ದಾರೆ. ನಾನು ಬ್ಯಾನರ್ಗೆಲ್ಲ ಬ್ಲೇಡ್ ಹಾಕಿ ನಾನು ಮುಖಕ್ಕೆ ಬ್ಲೇಡ್ ಹಾಕಿದ್ರೆ ನೀವೆಂತ ಟೆನ್ಷನ್ ಮಾಡ್ತಾರೆ, ಹೋಗ್ಲದೆ ಅವನಷ್ಟೇ. ನಾವು ಯಾಕೆ ಅದಕ್ಕೆ ಟೆನ್ಷನ್ ಮಾಡಬೇಕು? ಈ ಟೆನ್ಷನ್ ವಿಚಾರಗಳಿಗೆ ಯಾರು ಕೂಡ ಬೇಡ. ಮತ್ತು ಎಷ್ಟು ಅಗತ್ಯ ಉಂಟು ಅಷ್ಟೇ ಮಾತಾಡಬೇಕು. ಅಗತ್ಯ ಇಲ್ಲದ್ರೂ ಕೂಡ ಮಾಲಕರಾಗೋದು ಬೇಡ. ಮಾನವೀಯತೆ ಇರಲಿ. ಇದೆಲ್ಲ ಕೂಡ ವಿಶ್ವಪ್ರವಾದ ಸಂದೇಶದ ಒಂದು ಬಂದಂಥ ಸಂದೇಶ. ಸೌಹಾರ್ದತೆ ಇದನ್ನೆಲ್ಲ ಮೈಗೂಡಿಸಿಗೆ ಹೋಗಿ ಸರ್ವರಿಗೂ ಕೂಡ ಪ್ರೀತಿಗೆ ಪಾತ್ರ ವ್ಯಕ್ತಿತ್ವ ನಿಮಗೆಲ್ಲರಿಗೂ ಆಗ್ತದೆ. ನೀವು ನಿಮ್ಮ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶ ಸಂಪತ್ತಾಗಿ ಮಾಡಿಕೊಳ್ಳುವ ವಿಚಾರ ನಿಮ್ಮೆಲ್ಲರಿಂದ ಆಗಲೆಂದು ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಕ್ಷೇತ್ರದ ಅಭಿವೃದ್ಧಿ ಹಂತವಾಗಿ ಮುಂದೆ ಹೋಗುವಂಥ ಕೆಲಸ ಖಂಡಿತವಾಗಿ ಆಗ್ತದೆ. ನೀವು ಸಣ್ಣದಿರುವಾಗಿ ಉಲ್ಲಾಲ ನೋಡಿದ್ದೀರಾ, ಆ ಉಲ್ಲಾಲ ಈಗ ಅಲ್ಲ. ಇಲ್ಲಿ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಉಲ್ಲಾಲ ದರ್ಗಾ ಸಮಿತಿ ಮತ್ತು ಈ ಕಾಲೇಜ್ ಸ್ಥಾಪನೆ ಮಾಡಿದಂಥ ಚಾರ್ಟರ್ ಟ್ರಸ್ಟ್ ಅವತ್ತು ಯಾರು ಪ್ರಾರಂಭ ಮಾಡಿದ್ದಾರೆ ಇದೆಲ್ಲ ಕೂಡ ನಾವು ಅಭಿನಂದಿಸೋದು. ಯಾಕೆಂತ ಹೇಳಿದರೆ ಉಲ್ಲಾಲ ಸೈಯದ್ ಮದೀನಿ ದರ್ಗಾ ಅದೊಂದು ಬರೀ ಧಾರ್ಮಿಕ ಕೇಂದ್ರ ಆಗಿರಲಿಲ್ಲ. ಅದೊಂದು ಧಾರ್ಮಿಕ ಕೇಂದ್ರ ಜೊತೆಯಲ್ಲಿ ಒಂದು ಸೌಹಾರ್ದತೆ ಕೇಂದ್ರ, ಸಾಮಾಜಿಕ ಕೇಂದ್ರ, ಅಭಿವೃದ್ಧಿಯ ಕೇಂದ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಉಲ್ಲಾಲ ಅತ್ಯಂತ ಕುಗ್ರಾಮ ಆಗಿತ್ತು. ಈ ಊರಿಗೆ ಬಸ್ ಇಲ್ಲ ಅಂತ ಹೇಳಿದಾಗ, ಈ ಊರಿನ ಜನರು ತೊಕ್ಕೋಡು ತನಕ ಹೋಗುವಂಥ ಪರಿಸ್ಥಿತಿ ಇದ್ದಾಗ, ಅಥವಾ ರೈಲಲ್ಲಿ ಮಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಇದ್ದಾಗ ಸೈಯದ್ ಮದನಿ ಟ್ರಾವೆಲ್ಸ್ ಎಂಬ ಬಸ್ಸನ್ನು ಪ್ರಾರಂಭ ಮಾಡಿ ಅವತ್ತಿನ ಕಾಲದಲ್ಲಿ ಈ ಪ್ರದೇಶ ಜನಸಾಮಾನ್ಯರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿದ್ದು ಫಸ್ಟ್ ಅದು ಉಲ್ಲಾಲ ಸೈಯದ್ ಮದನಿ ದರ್ಗಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವ ಎಲ್ಲರೂ ಬಸ್ ಹಾಕಿದ್ರೆ ಅವರು ನಿಲ್ಲಿಸಿದ್ರು. ಈ ಪ್ರದೇಶದಲ್ಲಿ ಸ್ಟೋರ್ ಇಲ್ಲ, ಸ್ಟೋರ್ ಆಗಬೇಕಂತ ಹೇಳಿದಾಗ ಕೋಆಪರೇಟಿವ್ ಸೊಸೈಟಿ ಮಾಡಿಕೊಂಡು ಅಲ್ಲಿ ಸ್ಟೋರ್ ಮಾಡುವಂಥ ಕೆಲಸ ಇವತ್ತು ಆಯಿತು ಅವತ್ತಿನ ಕಾಲದಲ್ಲಿ. ಈ ಪ್ರದೇಶದಲ್ಲಿ ಆಸ್ಪತ್ರೆ ಇಲ್ಲ, ಎಲ್ಲರೂ ಕೂಡ ಮಂಗಳೂರಿಗೆ ಆಸ್ಪತ್ರೆಗೆ ಹೋಗುವಂಥ ಕಾಲಘಟ್ಟದಲ್ಲಿ ಇಲ್ಲೇ ಒಂದು ಆಸ್ಪತ್ರೆ ಬೇಕಾದಲ್ಲಿ ಸೈಯದ್ ಮದನಿ ಆಸ್ಪತ್ರೆ ತೆಗೆಯುವಂಥ ಕೆಲಸ ಇವತ್ತು ಆಯಿತು. ಸೊ ಈ ಪ್ರದೇಶ ಶಿಕ್ಷಣ ಇಲ್ಲ ಅಂತ ಹೇಳಿದಾಗ 70 ಟಿಪ್ಪು ಸುಲ್ತಾನಲ್ಲಿ ಇಲ್ಲಲ್ಲ ಅಲ್ಲಿ ಉಲ್ಲಾಲ ಹಳೆ ಕಾಲದಲ್ಲಿ 73ರಲ್ಲಿ, ಕೋಟೆಪುರದಲ್ಲಿ 82ರಲ್ಲಿ. ಅವತ್ತಿನ ಕಾಲಕ್ಕೆ ಈ ಪ್ರದೇಶ ಮಂಗಳೂರಿಗೆ ಹೋಗಬೇಕು. ಅವತ್ತು ಪ್ರಾರಂಭ ಮಾಡೋ ಮೂಲಕ ಅದು ಭಾರತ ಹೈಸ್ಕೂಲಲ್ಲಿ ಸೈಯದ್ ಸ್ಕೂಲ್ ಈ ಪ್ರದೇಶ ಮಕ್ಕಳಿಗೆ ಶಿಕ್ಷಣ ಕೊಡುವ ವ್ಯವಸ್ಥೆ ಇವತ್ತು ಆಗ್ತದೆ. ಅನುಕೂಲಸ್ಥರ ಮಕ್ಕಳು, ಶ್ರೀಮಂತರ ಮಕ್ಕಳು ಎಲ್ಲಿಯೂ ಕೂಡ ಹೋಗ್ತಾರೆ. ಜನಸಾಮಾನ್ಯ ಮಕ್ಕಳು ಮತ್ತು ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡುವ ವ್ಯವಸ್ಥೆ ಎಲ್ಲ ಸಾಮಾಜಿಕ ಮತ್ತು ಧಾರ್ಮಿಕ ಕೇಂದ್ರಗಳಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನು ಬಹುಶಃ ನಾವು ಅಲ್ಬಕ್ಕರ್ ಕುಟುಂಬ ಯಾರು ಉಲ್ಲಾಲದ ಮರೀಲಿಕ್ಕೆ ಸಾಧ್ಯವಿಲ್ಲ. ಈ ಉಲ್ಲಾಲ ಇವತ್ತು ಉಲ್ಲಾಲದ ಪರಿಣಿತ ಆಗಿ ಅಭಿವೃದ್ಧಿ ಆಗಬೇಕಾದ್ರೆ ಅವರು ಕೂಡ ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ನಾನು ಯುವಕರು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಉಲ್ಲಾಲದಲ್ಲಿ ಬಸ್ ಸ್ಟ್ಯಾಂಡಿಗೆ ಜಾಗ ಇಲ್ಲ ಅಂತ ಹೇಳಿದಾಗ ಅದು ಅಲ್ಬಕ್ಕರ್ ಅವರ ಜಾಗ ಕೊಟ್ಟದ್ದು. ಉಲ್ಲಾಲದಲ್ಲಿ ಪೊಲೀಸ್ ಸ್ಟೇಷನ್ಗೆ ಜಾಗ ಇಲ್ಲ ಅಂತ ಹೇಳಿದಾಗ ಅಲ್ಬಕ್ಕರ್ ಅವರು ಜಾಗ ಕೊಟ್ಟದ್ದು. ಉಲ್ಲಾಲದಲ್ಲಿ ಆಸ್ಪತ್ರೆಗೆ ಜಾಗ ಇಲ್ಲ ಅಂತ ಹೇಳಿದಾಗ ಅಲ್ಬಕ್ಕರ್ ಕುಟುಂಬ ಜಾಗ ಕೊಟ್ಟದ್ದು. ಉಲ್ಲಾಲದಲ್ಲಿ ಪೋಸ್ಟ್ ಆಫೀಸ್ ಇಲ್ಲ ಅಂತ ಜಾಗ ಇಲ್ಲ ಅಂತ ಹೇಳಿದಾಗ ಪೋಸ್ಟ್ ಆಫೀಸ್ ಕೊಟ್ಟದ್ದು ಬಹುಶಃ ಇರೋದು ತೊಕ್ಕೋಟು ಬಗ್ಗೆ ಪ್ರದೇಶ ಹೋಗ್ತಿದ್ರೆ ಇಲ್ಲಿ ಆಗುತ್ತೆ. ಇದು ಮುಲ್ಕಿಯ ಕೋಡಿ ಅಥವಾ ಕುಂದಾಪುರ ಕೋಡಿಯ ಪ್ರದೇಶ ಇದೆಲ್ಲ ಕೂಡ ಬಂದ ಕಾರಣ ಇದನ್ನು ಕೇಂದ್ರ ಭಾಗ ಆಗುವಂಥ ವಿಚಾರ ಇವತ್ತು ಆಗಿದೆ. ಹಿರಿಯರ ಇನ್ನಿತರ ಎಲ್ಲ ತ್ಯಾಗ ಮತ್ತು ತಾಳ್ಮೆ ಮುಖಾಂತರ ಉತ್ತಮವಾದ ವಾತಾವರಣ ವಿದ್ಯಾರ್ಥಿಯಲ್ಲಿ ವಿದ್ಯಾರ್ಥಿಗಳು ಇವತ್ತು ಆಲೋಚನೆ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ಭಾರತ ಹೈಸ್ಕೂಲ್ ಗ್ರೌಂಡ್ ಇಲ್ಲಿ ಎಲ್ಲರೂ ಕೂಡ ನಮ್ಮ ಈ ಪ್ರದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಡೋದು ಆಗಿದೆ. ಅದಕ್ಕಾಗಿ ನಿಮಗೆ ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ. ಈಗಾಗಲೇ ಭಾಳಷ್ಟು ನಾನು ಮಾತಾಡಿದ್ದೇನೆ. ಮತ್ತು ಸ್ಪೀಕರ್
ನೀವೆಲ್ಲರೂ ನಾನು ಶಾಸಕನಾಗಿ ಮಾತ್ರ ಅಲ್ಲ, ಸಚಿವನಾಗಿ ಮಾತ್ರ ಅಲ್ಲ, ಸಭಾಧ್ಯಕ್ಷ ಕೂತ್ಕೊಂಡು ಅವಕಾಶ ತಾವೆಲ್ಲ ದುವಾ ಮುಖಾಂತರ ಶ್ರಮ ಮುಖಾಂತರ ಮಾಡಿದಿರಿ. ನಿಮ್ಮ ಒಂದು ಉಲ್ಲಾಸದ ಗೌರವ ಉಳಿಸುವಂಥ ಜವಾಬ್ದಾರಿ ನನ್ನ ಜವಾಬ್ದಾರಿ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ದುವಾ ಸಹಕಾರ ಮಾರ್ಗದರ್ಶನ ಕೇಳ್ತೇನೆ. ನಿಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಸಲಹೆ ಸೂಚನೆ ಕೂಡ ಧೈರ್ಯವಾಗಿ ನಾನು ಕೊಡ್ಬೋದು. ಯಾಕೆ ನಾವು ಸಣ್ಣ ಮಕ್ಕಳಿಂದಲೂ ಕೂಡ ಕಲೀಲಿಕ್ಕೆ ಬಹಳಷ್ಟು ಇದೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿಯಲ್ಲಿ ಬಹುಶಃ ನಿಮಗೆಲ್ಲ ಕೂಡ ಆಸಕ್ತಿ ಇದೆ. ಸ್ಪೀಕರ್ ಅಂದರೆ ಏನಂತ, ವಾಟ್ ಇಸ್ ಸ್ಪೀಕರ್ ಅಂತ ಹೇಳಿ ಬಹಳಷ್ಟು ಎಲ್ಲರಿಗೂ ಕೂಡ ಆಸಕ್ತಿ. ಅದಕ್ಕೆ ನಾನು ಹೇಳಿದೆ, ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್, ಮೇಕ್ ಅದರ್ ಸ್ಪೀಕ್. ಸ್ಪೀಕರ್ ಅಂದರೆ ನಾನು ಮಾತಾಡಲಿಕ್ಕಿಲ್ಲ, ಚೇರಲ್ಲಿ ಕೂತು ನಾನು ಬೇರೆಯವರು ಮಾತಾಡಲಿಕ್ಕೆ ಬಿಡಬೇಕು. ಅದು ನನ್ನ ಮೊದಲ, ಅದರ ಮುಂಚಿನ ಕರ್ತವ್ಯದಲ್ಲಿ ನಾನು ಯಾವಾಗ ಸ್ಪೀಕರ್ ಆಗಿದ್ದೇನೆ ನನ್ನ ಪಕ್ಷಕ್ಕೆ ನಾನು ರಾಜೀನಾಮೆ ಕೊಡಬೇಕು. ನಮಗೀಗ ಪಕ್ಷ ಇಲ್ಲ, ನನಗೆ ಸಂವಿಧಾನವೇ ಈಗ ಪಕ್ಷ. ದೇಶದ ಸಂವಿಧಾನವೇ ನನ್ನ ಪಕ್ಷ. ಅದಕ್ಕೆ ಅನುಗುಣವಾಗಿ ನಾವು ಹೋಗಬೇಕು. ನಾನು ಪ್ರತಿಪಕ್ಷ ಮಿತ್ರನಾಗಿ ಪ್ರತಿಪಕ್ಷ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರದ ವೈಫಲ್ಯದ ಬಗ್ಗೆ ಹೇಳಿಕೊಂಡು ಸರ್ಕಾರವನ್ನು ಜನಪರವಾಗಿ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಮಾಡುವಂಥ ವಾತಾವರಣ ಅದು ನನ್ನ ಜವಾಬ್ದಾರಿ. ಸ್ಪೀಕರ್ ಸರ್ಕಾರ ನಡೆಸುವಂಥದ್ದು. ಮತ್ತು ನಾನು ಸ್ಪೀಕರ್ ಪ್ರತಿಪಕ್ಷ ಎಷ್ಟೇ ಮಿತ್ರನಾಗಿದ್ದು ಕೂಡ ಪ್ರತಿಪಕ್ಷಕ್ಕೆ ಎಷ್ಟೇ ಅವಕಾಶ ಮಾಡಿಕೊಟ್ರು ಕೂಡ ಪ್ರತಿಪಕ್ಷದವರಿಗೆ ನನ್ನ ಮೇಲೆ ಸಂಶಯ ಜಾಸ್ತಿ. ಅದನ್ನು ಕಡಿಮೆ ಆಗಲಿಕ್ಕೆ ಹೋಗುವುದಿಲ್ಲ. ಅವಕಾಶ ಜಾಸ್ತಿ ಇವತ್ತು ಬರುವಂಥದ್ದು. ಮತ್ತು ನೀವೆಲ್ಲ ನೋಡಿದ್ದೀರಿ, ಒಮ್ಮೆ ಆಡಳಿತ ಪಕ್ಷದವರು ಪ್ರತಿಪಕ್ಷದ ಮೇಲೆ, ಪ್ರತಿಪಕ್ಷದವರು ಆಡಳಿತ ಪಕ್ಷದ ಮೇಲೆ ಭಾಳಷ್ಟು ಆ ಕಡೆ ಈ ಕಡೆ ಚರ್ಚೆ ಆಗ್ತಿರ್ತದೆ, ಗಲಾಟೆ. ಚರ್ಚೆ ಮಾಡಿ 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 ಇವರಿಗೆ ಸಾಕಾದಾಗ ಇಬ್ಬರು ಕೂಡ ಸೇರಿ ಸ್ಪೀಕರ್ ಸರಿ ಇಲ್ಲ ಅಂತೇಳಿ ಸ್ಪೀಕರ್ ಮೇಲೆ ಅಪವಾದ ಹಾಕುವಂಥದ್ದು. ಈ ಒಂದು ಕಷ್ಟದ ಸ್ಥಿತಿಯಲ್ಲಿ ನಾವು ಇವತ್ತು ಕೂತ್ಕೊಂಡಿದ್ದೇವೆ. ಮತ್ತು ನನಗೆಲ್ಲ ಹೇಳಿದಿಷ್ಟೇ, ಅಲ್ಲಿ ಒಂದು 10 ನಿಮಿಷ ಭಯಂಕರ ಗಲಾಟೆ ಆಗ್ತದೆ, ಬರೀ 15 ನಿಮಿಷ ಮಾತ್ರ. ಹೊರಗೆ ಬಂದಾಗ ಎಲ್ಲ ಕೂಡ ಕರೆಕ್ಟ್ ಇರ್ತಾರೆ, ಎಲ್ಲ ಒಟ್ಟಿಗೆ ಚಾ ಕುಡಿತಾರೆ, ಮುದ್ದೆಗೆ ಹಾಕ್ತಾರೆ, ಭಾಳ ಸಂತೋಷ ಇರ್ತಾರೆ. ಅವರು ಅಲ್ಲಿ ಗಲಾಟೆ ಮಾಡ್ತಾರೆ, ನೀವು ಇಲ್ಲಿ ಯಾರು ಕೂಡ ಗಲಾಟೆ ಮಾಡಲಿಕ್ಕೆ ಹೋಗ್ಬೇಡಿ, ನೀವೆಲ್ಲ ಕರೆಕ್ಟಾಗಿರುವಂಥ ಕೆಲಸ ಇಲ್ಲಿ ಮಾಡಿ. ಆದ ಕಾರಣ ಇದೆಲ್ಲ ಒಂದು ಸಂಸ್ಕೃತವಾದ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಥರ ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ಸಲಹೆ ಸೂಚನೆ ಇರುವಂಥ ಅವಕಾಶ ಆಗಲಿ, ನಿಮ್ಮೆಲ್ಲದುವ ಸಾಥ್ ಇರುವಂಥ ವ್ಯವಸ್ಥೆ ನಮಗೆ ಇವತ್ತು ಸಿಕ್ಕಿ ಅಂತ ನಾನು ಹೇಳಿಕೊಂಡು, ನೀವೆಲ್ಲರೂ ಕೂಡ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಹತ್ರ ನಾನು ಹೇಳೋದು ಇಷ್ಟೇ, ಮುಂದಿನ ಅಧಿವೇಶನ ಆಗುವಾಗ ಇಲ್ಲಿಯ ಡಿಗ್ರಿ PUC ಡಿಗ್ರಿ ನೀವು ಸೆಕೆಂಡ್ PUC ಮತ್ತು ಫಸ್ಟ್ ಇಯರ್ ಡಿಗ್ರಿ ಅಲ್ಲ ಸರ್, ಸೆಕೆಂಡ್ PUC ಮತ್ತು ಫೈನಲ್ ಡಿಗ್ರಿ ಪ್ರತಿ ವರ್ಷವೂ ಕೂಡ ಇವರನ್ನು ಸೆಷನ್ ನಡೆಯುವಾಗ ಬೆಂಗಳೂರು ವಿಧಾನಸಭೆಗೆ ತಂದು ಇವರಿಗೆ ಅಧಿವೇಶನ ನೋಡಲಿಕ್ಕೆ ಅವಕಾಶ ಮಾಡಿದ್ದೇನೆ. ಅಲ್ಲಿ ಬೇಕಾಗುವಂಥ ಅವಕಾಶವನ್ನು ನಾನು ಖಂಡಿತವಾಗಿಯೂ ಅಲ್ಲಿ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ. ಯಾಕೆ ಬಹಳಷ್ಟು ಕಾಲೇಜಿನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಆ ಸದವಕಾಶವನ್ನು ನಾವು ಇವರೆಲ್ಲ ಇವತ್ತು ಸಿಗ್ಬೇಕಂತ ನಾನು ನಿಮಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾನು ದೀರ್ಘವಾಗಿ ಮಾತಾಡದೆ ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ದಾರೆ. ಈಗಲೇ ಈಗ ಬಹುಶಃ ಸಾವು ಹೇಳಿದ್ರು ನೀವೆಲ್ಲ ನನ್ನ ವೋಟರ್ ಅಂತ ಹೇಳಿ. ಇಷ್ಟೆಲ್ಲ ಅಭಿವೃದ್ಧಿ ಆಗಲಿ ನಾನು ಸಭಾಷ್ ಸ್ಥಾನದಲ್ಲಿ ಕೂತ್ಕೊಂಡು ಸಾವು ನೀವು ಹೇಳಿದ್ರು ಇವಾಗ ನನ್ನ ವೋಟರ್ ಅಂತ ಹೇಳಿ. ಅದೇ ನಾನು ಹೇಳಿದ್ರು, ಈ ಒಂದು ಉಲ್ಲಾಲ ಕ್ಷೇತ್ರ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ, ನಾನು ಆ ಸೀಟಲ್ಲಿ ಕೂತ್ಕೊಳ್ಬೇಕಾದ್ರೆ ಅದು ನನ್ನ ವೋಟರ್ಗಳ ಪವರ್ ಅಂತ ನಾನು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಎಲ್ಲ ನನ್ನ ಶುಭಾಶಯ ಸಲ್ಲಿಸಿ, ನೀವು ಬೇರೆ ಬೇರೆ ಫೀಲ್ಡಲ್ಲಿ ಹೋಗುವ ಆಲೋಚನೆ ಇದೆ, ಸ್ವಲ್ಪ ರಾಜ್ಯಕ್ಕೆ ಕೂಡ ಸೇರುವಂಥ ಆಲೋಚನೆ ತಾವು ಇವತ್ತು ಮಾಡಿ ರಾಜ್ಯಕ್ಕೆ ಯಾರು ಕೂಡ ನಿಲ್ಬೇಡಿ. ಯಾರಿಗೆಲ್ಲ ವಿದ್ಯೆ ನಾಯಕತ್ವದವರು ವಹಿಸ್ಕೊಳ್ಬೇಕಾ ದಯವಿಟ್ಟು ನಮ್ಮನ್ನು ಸಂಪರ್ಕಿಸುವಂಥ ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ಒಬ್ಬ ಡಾಕ್ಟರ್ ಆದರೆ ಡಾಕ್ಟರ್ ಫೀಲ್ಡ್ ಇಂಪ್ರೂವ್ ಆಗ್ತದೆ, ಟೀಚರ್ ಮಾಸ್ಟರ್ ಆದರೆ ಶಿಕ್ಷಣ ಫೀಲ್ಡ್ ಇಂಪ್ರೂವ್ ಆಗ್ತದೆ, ಅಡ್ವೊಕೇಟ್ ಆದರೆ ಅಡ್ವೊಕೇಟ್ ಇಂಪ್ರೂವ್ ಆಗ್ತದೆ, ಪೊಲೀಸ್ ಆದರೆ ಪೊಲೀಸ್ ಫೀಲ್ಡ್ ಇಂಪ್ರೂವ್ ಆಗ್ತದೆ. ಅದು ಉತ್ತಮವಾದ ರಾಜಕಾರಣಿ ಬಂದರೆ ಅವನು ಇಂಜಿನಿಯರ್, ಅಡ್ವೊಕೇಟ್, ಡಾಕ್ಟರ್ ಎಲ್ಲ ಫೀಲ್ಡ್ಗಳನ್ನು ಸರಿಪಡಿಸಿ ಉತ್ತಮವಾದ ಶಕ್ತಿ ಇದ್ದರೆ ಅದು ರಾಜಕಾರಣಿಗಳಿಗೆ ಮಾತ್ರ ಇದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ನಾಯಕತ್ವಗಳನ್ನೆಲ್ಲ ಬಂದ ಹೇಳಿಕೊಂಡು ಜಮಾತುಲ್ ಫಲಾದ ಉಲ್ಲವ ತಾಲೂಕಿನ ಉದ್ಘಾಟನೆಯನ್ನು ಇದರ ನಾನು ಎನಿಸಿದ್ದೆ ಅಜೀವಂತ ಸತ್ತ ನಂತರ ನೋಡ್ತೇನೆ. ಅಜೀವ ಸದಸ್ಯನಾಗುವ ಮೂಲಕ ನಾನೇನೊಂದು ಉದ್ಘಾಟಿಸಿದ ಕೂಡ ಹೇಳಿಕೆ ನಾನು ಇವತ್ತು ಬಯಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಹೇಳುವ ಮೂಲಕ ನಾನು ಈ ಒಂದು ತಾಲೂಕನ್ನು ಉದ್ಘಾಟಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸೋದರರಿಗೆ ನಮಸ್ಕಾರಗಳು.
ಜಮಿಯತುಲ್ ಫಲಾಹಿನ ಅಜೀವ ಸದಸ್ಯರಾಗುವ ಮೂಲಕ ತನ್ನ ಕನಸಿನ ಕೂಸಾದ ಉಳ್ಳಾಲ ತಾಲೂಕಿನ ಅಜೀವ ಸದಸ್ಯರಾಗುವ ಮೂಲಕ ಜಮಿಯತುಲ್ ಫಲಾಹಿನ ಎಲ್ಲ ಕಾರ್ಯಕ್ರಮಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಂಡು ಹೇಳ್ತಾ ಇದ್ದೇವೆ. ಬಹುಶಃ ಉಳ್ಳಾಲ ತಾಲೂಕಿನ ಬಗ್ಗೆ ಬಹಳ ದೊಡ್ಡದಾದಂತಹ ಒಂದು ಗೌರವದೊಂದಿಗೆ ಈ ಸಂಸ್ಥೆಯ ಅಜೀವ ಸದಸ್ಯರಾಗಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಸಹಕಾರ ಯಾವತ್ತೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಇರಲಿ ಎಂಬುದಾಗಿ ನಿಮ್ಮಲ್ಲಿ ಆತ್ಮೀಯ ಬಂಧುಗಳೇ, ಬಹಳ ಮುಖ್ಯವಾದ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ. ಗುರುನಾಥವರಿದ್ದಾರೆ, ಸಿಎಂ ರಾತ್ರಿ ಸಾಮಾನ್ಯ ಎಲ್ಲರ ಕುರಿತು ಹೇಳಿಕೆ ಎಂದು ಕಾರ್ಯಕ್ರಮದ ಮುಂದಿನ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದ 12 ನಿಮಿಷಗಳ ಸಂದೇಶ. ಪ್ರೀತಿಯ ಒಂದೊಂದು ಹೇಳ್ತೇನೆ, ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಒಂದು ಸಮಾಜ ಸೇವಾ ಸಂಸ್ಥೆ 35 ವರ್ಷಗಳ ಇತಿಹಾಸ ಇರುವಂತಹದ್ದು ಮತ್ತು ಶೈಕ್ಷಣಿಕವಾಗಿ ಈ ಸಮುದಾಯಕ್ಕೆ ಸಬಲೀಕರಣ ಮಾಡಲಿಕ್ಕೆ ಬಂದಂತಹ ಒಂದು ಸಂಸ್ಥೆ ಉಳ್ಳಾಲದಲ್ಲಿ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಅದೊಂದು ಸಂತೋಷ ಸಂದರ್ಭ. ಅದಕ್ಕೆ ಜೋಡಣೆ ಮಾಡಿಕೊಂಡು ಈ ಸಮುದಾಯದ ಒಂದು ದೊಡ್ಡ ಪಿಡುಗಾಗಿರುವಂತಹ ಮಾದಕ ದ್ರವ್ಯಗಳ ವಿರುದ್ಧ ಒಂದು ಜಾಗೃತಿಯನ್ನು ಮಾಡಬೇಕು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮಗಳ ಬಗ್ಗೆ ಒಂದು ಜಾಗೃತಿ ಕೊಡಬೇಕು ಎಂಬ 2 ಕಾರ್ಯಕ್ರಮಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಬಹಳ ಉತ್ತಮವಾದ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ನಾನು ಜಮಿಯತುಲ್ ಫಲಾದ ಜಿಲ್ಲಾಧ್ಯಕ್ಷನಾಗಿ ಒಂದು ಶಿಷ್ಟಾಚಾರಕ್ಕೆ ಬೇಕಾಗಿ ಒಂದೆರಡು ಬಂದು ನಿಂತಿದ್ದೇನೆ. ಖಂಡಿತವಾಗಿ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ಮಾತಾಡಲಿಕ್ಕಿದ್ದಾರೆ ಮತ್ತು ಅದರೊಂದಿಗೆ ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡೋದಿಲ್ಲ. ಬಹುಶಃ ಕ್ಲಾಸ್ ರೂಮಲ್ಲೆಲ್ಲ ಕುಳಿತು ಸಾಧಾರಣ ಪಾಠ ಕೇಳುವಂಥವರು, ಇನ್ನೊಂದು ಪಾಠದ ಅಗತ್ಯ ನಿಮಗೆ ಖಂಡಿತ ಇಲ್ಲ ಅಂತ ನನಗೆ ಗೊತ್ತಿದೆ. ನಿಮ್ಮನ್ನೆಲ್ಲ ನೋಡುವಾಗ ನನಗೆ ಬಹಳ ಸಂತೋಷ ಆಗ್ತದೆ ಮತ್ತು ಈ ಕಾರ್ಯಕ್ರಮವನ್ನು ಈ ಕಾಲೇಜಿನಲ್ಲಿ ಒಂದು ಬಹಳ ಅರ್ಥಪೂರ್ಣವಾಗಿ ಈ ಕಾಲೇಜಿನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ನಮ್ಮ ಉಳ್ಳಾಲ ತಾಲೂಕು ಘಟಕದ ನಾಸಿರ್ ಅವರು ಒಬ್ಬ ಕ್ರಿಯಾಶೀಲ, ಒಬ್ಬ ಯುವ ಉದ್ಯಮಿ. ಬಹಳ ಅವರಿಗೆ ಉಳ್ಳಾಲ ತಾಲೂಕು ಯಾವುದೇ ಹೋರಾಟದಿಂದ ಬಂದದ್ದಲ್ಲ. ಸಾಧಾರಣವಾಗಿ ಒಂದು ತಾಲೂಕು ಆಗಬೇಕಾದ್ರೆ ಅದಕ್ಕೆ ದೊಡ್ಡ ಹೋರಾಟ. ನಿಮ್ಗೆ ಗೊತ್ತಿರ್ಬೋದು, ಒಂದು ಕಡಬ ತಾಲೂಕು ಆಗಬೇಕಿದ್ರೆ 10 ವರ್ಷಗಳ ನಿರಂತರ ಹೋರಾಟ ಆಗಿತ್ತು. ನಮಗೆ ಉಳ್ಳಾಲ ತಾಲೂಕು ಬೇಕು ಅಂತ ಕೇಳಿದವರು ಯಾರಿಲ್ಲ. ಯಾವ ವಿದ್ಯಾರ್ಥಿಗಳು ಚಳವಳಿ ಮಾಡಲಿಲ್ಲ, ಯಾವ ಹೋರಾಟಗಾರರು ಬೀದಿಗಿಳಿಯಲಿಲ್ಲ, ಯಾರು ಸಹ ಬಸ್ಸಿಗೆ ಕಲ್ಲು ಬಿಸಾಡಿಲ್ಲ. ನಮಗೆ ಮಂಗಳೂರಿಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ, ಉಳ್ಳಾಲದಲ್ಲಿ ಅವಕಾಶ ಮಾಡಿಕೊಡಿದ್ದೆ ಯಾರು ಕೇಳಲಿಲ್ಲ. ಆದರೆ ದಿಢೀರನೆ ವಿಧಾನಸಭೆಯಲ್ಲಿ ಉಳ್ಳಾಲ ತಾಲೂಕು ಪ್ರಸ್ತಾಪವಾಯಿತು ಇರಬೇಕಾದ್ದರಿಂದ ಅದಕ್ಕೆ ಅವತ್ತು ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟರು. ಈಗ ಉಳ್ಳಾಲ ತಾಲೂಕು ನಮ್ಮ ಕಾಲ ಬುಡಕ್ಕೆ ಬಂದಿದೆ. ಎಲ್ಲದಕ್ಕೂ ಉಳ್ಳಾಲ ಒಂದು ರಾಜ್ಯದಲ್ಲಿ ಜಾಗವಾಗಿ ಇವತ್ತು ಪರಿಣಾಮ ಮಾಡಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಿಮ್ಮ ತಾಲೂಕಿನಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇರಲಿಕ್ಕಿಲ್ಲ. ತೊಕ್ಕೊಟ್ಟಿನಿಂದ ದೇರಳಕಟ್ಟೆಗೆ 4 ಕಿಲೋಮೀಟರ್ ಅಲ್ಲಿ 5 ಮೆಡಿಕಲ್ ಕಾಲೇಜ್ ಇರುವಂತಹ ಒಂದು ಊರಿದ್ರೆ ಅದು ಉಳ್ಳಾಲ ಮಾತ್ರ. ಇಡೀ ಪ್ರಪಂಚದಲ್ಲಿ ಏನು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದ ಯಾವ ಊರಿನಲ್ಲೂ ಸಹ ಪ್ರಪಂಚದ ಜಗತ್ತಿನ ಯಾವುದೇ ಊರಿನಲ್ಲಿ ಸಹ 4 ಕಿಲೋಮೀಟರ್ಗಳಲ್ಲಿ 5 ಮೆಡಿಕಲ್ ಕಾಲೇಜ್ ಇರುವಂತ ಸಾಧ್ಯ ಇಲ್ಲ. ಕೆಲವು ರಾಜ್ಯಗಳಲ್ಲಿ ನಿಮಗೆ ಗೊತ್ತಿರಬಹುದು, ಗುಜರಾತ್ ಬಹಳ ಮುಂದುವರಿದ ರಾಜ್ಯ ಅಂತ ಹೇಳ್ತೇವೆ. ಇಡೀ ಗುಜರಾತ್ನಲ್ಲಿ ಇರುವುದು, ಇಡೀ ರಾಜ್ಯದಲ್ಲಿ ಇರುವ ಮೆಡಿಕಲ್ ಕಾಲೇಜುಗಳು ಎಷ್ಟು ಅಂತ ಹೇಳಿದ್ರೆ ಬರೀ 5 ಮೆಡಿಕಲ್ ಕಾಲೇಜುಗಳು. ಆದ್ರೆ ಆ 5 ಮೆಡಿಕಲ್ ಕಾಲೇಜುಗಳು ಕೇವಲ ಉಳ್ಳಾಲದಂತಹ ಒಂದು ಪುರಸಭಾ ವ್ಯಾಪ್ತಿಯಲ್ಲಿಯೇ 5 ಮೆಡಿಕಲ್ ಕಾಲೇಜ್ ಇದೆ ಅಂತ ಹೇಳುವಾಗ ಈ ಭಾಗ ಎಷ್ಟು ಮುಂದುವರಿದಿದೆ ಅಂತ ನಿಮಗೆ ಅರ್ಥ ಆಗ್ಬೋದು. ನಿಮಗೆ ಈ ಭಾಗ ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದು ಗೊತ್ತಾಗ್ಬೋದು. ಮುಂದಿನ ದಿನಗಳಲ್ಲಿ ನಮ್ಮ ಜಮಿಯತುಲ್ ಫಲಾಹ ಉಳ್ಳಾಲ ಘಟಕ ಉದ್ಘಾಟನೆ ಆಗಿದೆ. ಉಳ್ಳಾಲದಲ್ಲೇ ಸ್ವಂತ ಕಚೇರಿಯನ್ನು ಹೊಂದಿಕೊಂಡು ಈ ತಾಲೂಕು ವ್ಯಾಪ್ತಿಯಲ್ಲಿ ಹೊಂದಿಕೊಂಡು ಒಂದು ಒಳ್ಳೆಯ ಯೋಜನೆಯನ್ನ ಮಾಡಬೇಕು ಅಂತ ಆಶೆಯಿಂದ ಹೊರಟಿದ್ದಾರೆ ನಾಸಿರ್ ಅವರು. ಅವರ ಆಶಯಗಳಿಗೆ ಖಂಡಿತ ನಾವೆಲ್ಲ ಸೇರಿ ಅವರಿಗೆ ಸಹಾಯ ಸಹಕಾರ ಮಾಡ್ತೇವೆ. ಯಾವತ್ತೂ ನೆನಪದಲ್ಲಿ ಈ ವಿದ್ಯಾರ್ಥಿ ಬಳಗ ನಿಮ್ಮನ್ನು ನೆನಪಿಟ್ಟುಕೊಳ್ಳುವ ಈ ಸಂದರ್ಭದಲ್ಲಿ ಹೇಳಿ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು, ಹೊಸ ರಕ್ತ ಉಕ್ಕುಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮೊಸಳುವ ಮುನ್ನ
ಉತ್ಸಾಹ ಸಾಹಸದ ಉತ್ತುಂಗ ವೀಚಿಯಲ್ಲಿ ಈ ಕ್ಷುದ್ರ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡನ್ನು ರಸದ ಬೀಡತಲು ಮಾತ್ರತೆ ನನ್ನ ಮಾತುಗಳಿಗೆ ಜೈ ಹಿಂದ್. ನಾವು ಬರೇ ಉದ್ಘಾಟನೆ ಕಾರ್ಯಕ್ರಮ ಅಂತ ಇಟ್ಟುಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನಾವು ಮಾಡುವಂತಹ ಕಾರ್ಯಕ್ರಮ ಏನಾದರೂ ಸಮಾಜಕ್ಕೆ ಪ್ರಯೋಜನ ಆಗಬೇಕು ಅನ್ನತಕ್ಕಂತಹ ಒಂದು ಚಿಂತನೆಯಲ್ಲಿ ಇವತ್ತು ಸಮಾಜದಲ್ಲಿ ನಡೆಯುತ್ತಿರುವಂತಹ ಈ ಮಾರಕ ಪಿಡುಗು ಏನಿದೆ, ಮಾದಕ ದ್ರವ್ಯದ ಒಂದು ವ್ಯಾಪಕವಾಗಿ ಇವತ್ತು ನಮ್ಮ ಸುತ್ತಮುತ್ತಲು ಹಬ್ಬಿರುವಂಥದ್ದು ನಾವೆಲ್ಲರೂ ತಿಳ್ಕೊಂಡಿರುವಂತಹದ್ದು. ಎಷ್ಟು ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ಇದನ್ನು ನಾವು ಇವತ್ತು ಮಾಧ್ಯಮಗಳಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಸರ್ಕಾರ ಕೂಡ ಇವತ್ತು ಬಹಳ ಎಚ್ಚೆತ್ತುಕೊಂಡಿದೆ. ಅದರ ಬಗ್ಗೆ ಅದನ್ನ ನಿರ್ಮೂಲನೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದೆ. ಈಗಾಗಲೇ ನಮ್ಮ ಶಾಸಕರು, ವಿಧಾನಸಭೆ ಅಧ್ಯಕ್ಷರಾದ ಗೌರವಾನ್ವಿತ UT ಖಾದರ್ ಅವರು ಕೂಡ ಈ ಬಗ್ಗೆ ಸವಿಸ್ತಾರವಾಗಿ ಪ್ರಸ್ತಾಪ ಮಾಡಿದ್ರು. ಈ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡು ಇದರ ನಿರ್ಮೂಲನೆ ಆಗಬೇಕಿದ್ರೆ ಅದು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಅರಿವು ಮೂಡಬೇಕು. ವಿದ್ಯಾರ್ಥಿಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿದಾಗ ಮಾತ್ರ ಇದನ್ನ ನಿರ್ಮೂಲನ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರತಿಷ್ಠಿತ ಟಿಪ್ಪು ಸುಲ್ತಾನ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆ ಒಂದು ಮಾರ್ಗದರ್ಶನವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಂತ ಚಿಂತನೆ ಮಾಡಿದಾಗ ಇದಕ್ಕೆ ಒಬ್ಬ ಸೂಕ್ತ ಸಂಪೂರ್ಣ ವ್ಯಕ್ತಿ ಯಾರು ಅಂತ ನಾವು ಚರ್ಚೆ ಮಾಡಿದಾಗ ಶ್ರೀಮತಿ ಲಿಡಿಯಾ ಮೇಡಮ್ ರವರನ್ನ ನಮ್ಮ KMK ಮಂಜನಾಡಿ ಅವರು ಪ್ರಸ್ತಾಪ ಮಾಡಿದ್ರು. ಯಾವುದೇ ಒಂದು ವಿಷಯವನ್ನ ನಮಗೆ ಮನದಟ್ಟಾಗುವ ರೀತಿಯಲ್ಲಿ ಅದರ ಏನು ಬೇಕು ಬೇಡಗಳಿದ್ದಾವೆ, ಕುಂದು ಕೊರತೆಗಳಿದ್ದಾವೆ, ಅದರಿಂದ ಏನು ನಷ್ಟಗಳಿದ್ದಾವೆ, ಅದರ ಬಗ್ಗೆ ಸವಿಸ್ತಾರವಾಗಿ ನಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಂತಹ ಶ್ರೀಮತಿ ಲಿಡಿಯಾ ಮೇಡಮ್ ರವರೇ, ನಮ್ಮ ಇನ್ನಿತರ ಮಂಗಳೂರು ತಾಲೂಕು ಘಟಕದ ಕೋಶಾಧಿಕಾರಿಗಳು ಮಿತ್ರರಾದ ಅಬೋಧರಾಜಿಯವರೇ, KMK ಮಂಜನಾಡಿ ನಮ್ಮ ಉಪಾಧ್ಯಕ್ಷರಾದ KMK ಮಂಜನಾಡಿ ಅವರೇ, ನಮ್ಮ ಆಡಳಿತಾಧಿಕಾರಿಗಳಾದ ಜಮಾಲ್ ಅವರೇ, ನಮ್ಮ ಉಪಾಧ್ಯಕ್ಷರಾದ ಕಾರ್ಯಕ್ರಮವನ್ನ ಬಹಳ ಚಂದದಿಂದ ನಿರೂಪಿಸುತ್ತಿರುವಂತಹ ಅಬ್ದುಲ್ ರೆಹಮಾನ್ ಕೋಡಿಜಾಲ್ ಅವರೇ, ಜೊತೆ ಕಾರ್ಯದರ್ಶಿಗಳಾದ AK ಅಬ್ದುಲ್ ರೆಹಮಾನ್ ರವರೇ, ನಮ್ಮೆಲ್ಲರ ಮಾರ್ಗದರ್ಶಕರಾದ ನಮ್ಮ ಹಿರಿಯ ಸದಸ್ಯರು, ನಮ್ಮ ತಾಲೂಕು ಘಟಕದ ಪತ್ರಿಕಾ ಕಾರ್ಯದರ್ಶಿಗಳಾದ ಅಹಮದ್ ಮಾಸ್ಟರ್ ಅವರೇ, ಇಲ್ಲಿ ನೂತನ ಅಜೀವ ಸದಸ್ಯರುಗಳಿದ್ದಾರೆ. ನಡುಪದು ಇಬ್ರಾಹಿಂ ಹಾಜಿ ಅವರು, CM ಶರೀಫ್ ರವರು, ರಫೀಕ್ ರವರು, ನಮ್ಮ ಸಂಸ್ಥೆಯ ಪ್ರಾರಂಭಿಕ ಸದಸ್ಯರು, ನಮ್ಮೆಲ್ಲರ ಹಿರಿಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ಉಳ್ಳಾಳ ಘಟಕದ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀಯುತ ಜನಾಬ್ ಅಬ್ಬಾಸ್ ಉಚ್ಚಿಲ್ ರವರು ನಮ್ಮ ಜೊತೆಗಿದ್ದಾರೆ. ಇಲ್ಲಿ ನೆರೆದಿರುವ ನನ್ನ ಪ್ರೀತಿಯ ಎಲ್ಲ ಸಹೋದರರೇ, ನಮ್ಮ ಜಿಲ್ಲಾ ಘಟಕದ ಜಿಲ್ಲೆಯ ಸಮಿತಿಯನ್ನ ಬಹಳ ಆಫೀಸನ್ನ ಬಹಳ ಚಂದದಿಂದ ಎಲ್ಲ ಮಾರ್ಗದರ್ಶನವನ್ನ ಪ್ರತಿಯೊಂದು ಫೋನ್ನ ಮುಖಾಂತರ ಕೇಳಿದ್ರು ಕೂಡ ಕೊಟ್ಟು ಬಹಳಷ್ಟು ಚಂದದಲ್ಲಿ ಆಫೀಸನ್ನ ನಡೆಸಿಕೊಂಡು ಬಂದಿರತಕ್ಕಂತ ನನ್ನ ಆತ್ಮೀಯ ಮಿತ್ರರಾದ ಜನಾಬ್ ಹಾದಮ್ ರವರೇ, ಇನ್ನೋರ್ವ ನೂತನ ಅಜೀವ ಸದಸ್ಯರಾಗಿ ಇರುವಂತಹ ಇಕ್ಬಾಲ್ ಸಾಮಣಿಗೆಯವರೇ, ಇಲ್ಲಿ ನೆರೆದಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಮ್ಮ 2 ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಜಮಿಯತುಲ್ ಫಲ ಘಟಕಗಳಿವೆ. 2 ಜಿಲ್ಲೆಯ ಒಟ್ಟಾಗಿ ಇರುವಂತಹ ನಡೆಸಿಕೊಂಡು ಬರುತ್ತಿರುವಂತಹ ಬಹಳಷ್ಟು 35 ವರ್ಷಗಳ ಸುದೀರ್ಘ ಒಂದು ಹಾದಿಯನ್ನ ಸವಿಸಿಕೊಂಡು ಜಮಿಯತುಲ್ ಫಲ ಸಂಸ್ಥೆ ಸಮುದಾಯದ ಅಭಿವೃದ್ಧಿಯ, ಶಿಕ್ಷಣದ ಅಭಿವೃದ್ಧಿಯ ಧ್ಯೇಯವನ್ನು ಇಟ್ಟುಕೊಂಡು ಕಾರ್ಯಪ್ರವೃತ್ತರಾಗಿ ಅದರ
ನೇತೃತ್ವವನ್ನು ವಹಿಸಿಕೊಂಡು ಬಡ ಯಾರಿದ್ದಾರೆ ಶಿಕ್ಷಣದಿಂದ ಅವರ ಬಡತನದಿಂದ ಶಿಕ್ಷಣ ವಂಚಿತರಾಗಬಾರದು ಅನ್ನತಕ್ಕಂಥ ಒಂದು ನೆಲೆಯಲ್ಲಿ ಆ ಮೂಲಕ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಶ್ರಮಿಸಿಕೊಂಡು ಬಂದಿದೆ. ಅದು ಯಶಸ್ಸು ಕೂಡ ಕಂಡಿದೆ ಅಂತ ನಮಗೆ ನಮ್ಮ ಸಮುದಾಯಕ್ಕೆ ಕೂಡ ಅರ್ಥ ಆಗಿದೆ, ಸಮಾಜಕ್ಕೂ ಕೂಡ ಅದರ ಅರಿವು ಆಗಿದೆ. ಇವತ್ತು ಸರ್ಕಾರ ಕೂಡ ನಮ್ಮ ಜಮೀಯತುಲ್ ಫಲಾಹ ಸಂಸ್ಥೆಯನ್ನ ಒಂದು ಉತ್ತಮ NGO ಘಟಕವಾಗಿ ಗುರುತಿಸಿಕೊಂಡಿದೆ ಅಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೆ ನಾವು ಕೊಟ್ಟಂತಹ ಈ ಜಮೀಯತುಲ್ ಫಲಾಹ ಸಂಸ್ಥೆ ಕೊಟ್ಟಂತಹ ಕೊಡುಗೆ ಇಂದ ಅದನ್ನು ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಆದ್ರಿಂದ ಆ ಗುರುತಿಸಿಕೊಂಡದ್ದು ನಮಗೆ ಶೋಭೆ ಅಂತ ನಾನು ಹೇಳುವುದಿಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಸಮುದಾಯದಲ್ಲಿರುವಂತಹ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಎಲ್ಲಿ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನತಕ್ಕಂಥ ದೃಷ್ಟಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತಾ ಇದ್ದೇವೆ. ಅದಕ್ಕೆ ತಮ್ಮ ಎಲ್ಲ ಸಹಕಾರವನ್ನ ಕೋರ್ತಾ ಈ ಒಂದು ಘಟಕ ಯಶಸ್ವಿಯಾಗಿ ಕಾರ್ಯಪ್ರವೃತ್ತರಾಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಯಾಚಿಸ್ತಾ ನೂತನ ಎಲ್ಲ ಅಜೀವ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮೇಡಮ್ ರವರು ಬಹಳಷ್ಟು ಮಾತಾಡ್ಲಿಕ್ಕಿದೆ. ನಾನು ಅವರಿಗಾಗಿ ನನ್ನ ಮಾತನ್ನ ಕಡಿತಗೊಳಿಸಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ಪ್ರಸಾರಿದ ಪ್ರಾಂಶುಪಾಲರು ಇದ್ದಾರೆ, ರಿಟೈರ್ಡ್ ಅವರು, ಅವರಿಗೆ ಫೋನ್ ಮಾಡಿದೆ. ಅವರು ಹೇಳಿದಂತ ಫಸ್ಟ್ ಹೆಸರು ಲಿಡಿಯಾ ಮೇಡಮ್ ಅನ್ನು ಕರೀರಿ, ಈಗ ಬಿಸಿ ಇದ್ದಾರೆ ಗೊತ್ತಿಲ್ಲ. ಆಗಲೇ ನಾನು ಮೀಟಿಂಗ್ ಅಲ್ಲಿ ಕಾಲ್ ಮಾಡಿದೆ, ಮೇಡಮ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಆ ಕಾಲ್ ಮಾತ್ರ ಮಾಡಿದೆ, ಮತ್ತೆ ನಾವು ಅವರನ್ನು ಅಪ್ರೋಚ್ ಆಗಲೇ ಇಲ್ಲ, ನಾವು ಅವರ ಹತ್ರ ಹೋಗ್ಲಿಲ್ಲ. ಯಾಕೆ ನಾವು ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರ ಹತ್ರ ನಾವು ಹೋಗದಿದ್ದರೂ ಈ ಕಾರ್ಯಕ್ರಮಕ್ಕೆ ಅವರಲ್ಲಿರುವಂತಹ ಸಾಮಾಜಿಕ ಕಳಕಳಿ ಇದು ಯಾರು ಕರೆದು ಮಾಡುವಂತದ್ದಲ್ಲ, ಇದು ನಮ್ಮ ಸಮಾಜದ ಬಿಡುಗು. ಅಮಲು ಪದಾರ್ಥ ಸೇವನೆ ಇತ್ಯಾದಿಗಳು ನಮ್ಮ ಸಮಾಜದ ಬಿಡುಗು. ಯಾರಿಗೂ ಹೇಳ್ಬೋದು, ಮಾರ್ಗದಲ್ಲಿ ಒಬ್ಬ ಅಮಲು ಪದಾರ್ಥ ಸೇವಿಸಿ ಬದಿಯಲ್ಲಿ ಬಿದ್ದರೆ ಅದಕ್ಕೆ ಹೆಡ್ ಮಾಸ್ಟರ್ ಬರಬೇಕು ಅಂತಲಿಲ್ಲ, ಪ್ರಿನ್ಸಿಪಾಲ್ ಬರಲೇಬೇಕು ಅಂತಲಿಲ್ಲ. ಆ ದಾರಿಯಲ್ಲಿರುವವನು ಹೇಳ್ತಾನೆ, ಮಗ ಈ ಎಲ್ಲ ಬರೋಡ್ಸಿ. ಅದು ಸಾಮಾಜಿಕ ಕಳಕಳಿ. ಅಂತ ಒಬ್ಬ ಅಥೆಂಟಿಕ್ ಆಗಿರುವಂತಹ ಒಂದು ವ್ಯಕ್ತಿ ಸಾವಿರಾರು ಇಂತಹ ಜನಗಳನ್ನ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಅವರನ್ನು ಸರಿದಾರಿಗೆ ತರುವಂತಹ ಒಬ್ಬ ವ್ಯಕ್ತಿ ಶ್ರೀಮತಿ ಲಿಡಿಯಾರವರು ನಮ್ಮೊಟ್ಟಿಗಿದ್ದಾರೆ. ಅವರು ಆಡಳಿತಾಧಿಕಾರಿ, ಲಿಂಕ್ಡ್ ಇಂಟಿಗ್ರೇಟೆಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಬಜಾಲ್. ಇಲ್ಲಿ ಅದಕ್ಕೆ ಒಂದು ಸೆಂಟರ್ ಇದೆ. ನಾವು ಏನಾಗ್ತೇವೆ ಅಂತ ಹೇಳಿದ್ರೆ, ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗ್ತೇವೆ, ಅಲ್ಲಿ ಅಡ್ಮಿಟ್ ಮಾಡ್ತೇವೆ. ಜೋರು ಕುಡಿದವರನ್ನು ಆಸ್ಪತ್ರೆಗೆ ಹೋಗುದಿಲ್ಲ, ಅವರು ನರ್ಸಿಗೆ ಬಡಿತಾರೆ, ಆಸ್ಪತ್ರೆಯಲ್ಲಿ ಗಲಾಟೆ ಮಾಡ್ತಾರೆ. ಜೋರು ಮಾದಕ ವಸ್ತುಗಳು ಸೇರಿದವರು ಆಸ್ಪತ್ರೆಗೆ ಹೋದರೆ ಆಗುದಿಲ್ಲ, ಅಲ್ಲಿ ಗಲಾಟೆ ಮಾಡ್ತಾರೆ. ಅಂತವರಿಗೆ ಆದಂತ ರಿಹ್ಯಾಬಿಲಿಟೇಷನ್ ಸೆಂಟರ್ ಅನ್ನು ಮಾಡಿದ್ದಾರೆ ಅವರು. ಅಲ್ಲಿ ಅದರ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಎಷ್ಟೋ ಜನ ಬರ್ತಾರೆ, ಅವರನ್ನು ಸರಿಗೆ ದಾರಿಗೆ ತಂದಂತ ಅನುಭವ ಲಿಡಿಯಾ ಮೇಡಮ್ ಇದೆ. ಆ ಅನುಭವವನ್ನು ನಮ್ಮಂತೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಂಡು ಅವರನ್ನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನ ಬಯಸ್ತೇನೆ. ಅಲ್ವಾ, ಮಧ್ಯಾಹ್ನದ ಸಮಯ. ಆದ್ರೆ ನಿಮಗೆ ಯಾರಿಗೆ ಕೂಡ ಹಸಿವೆ ಆಗದಾಗೆ, ಯಾರಿಗೆ ಕೂಡ ನಿದ್ದೆ ಬಾರದಾಗೆ, ಯಾರಿಗೆ ಕೂಡ ಬೋರ್ ಹೊಡೆಯದ ಹಾಗೆ ನಾನು ಈ ಸೆಷನ್ ಅನ್ನು ನಡೆದುಕೊಂಡು ಹೋಗ್ತಾ ಇದ್ದೇನೆ. ಸೊ ವೇದಿಕೆಯಲ್ಲಿ ತುಂಬಾ ಮಂದಿ ಗಣ್ಯರಿದ್ದರು ಅಲ್ವಾ. ನಮ್ಮ ಸ್ಪೀಕರ್ ಅವರಿದ್ರು, ಭಾರಿ ಅಂತ ಶಾಂತ ಸ್ವಭಾವದ ಸ್ಪೀಕರ್. ಅವರನ್ನ ನೋಡಿ ತುಂಬಾ ಕಲೀಲಿಕ್ಕೆ ಇದೆ ನಾವು ಕೂಡ. ಓಕೆ, ತುಂಬಾ ಮಂದಿ ಗಣ್ಯರಿದ್ದರು, ಹಿರಿಯರು. ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯ ಮಾದಕ ವಸ್ತುಗಳ ಸೇವನೆ ಹೇಗೆ ನಮಗೆ ಬಾಧಕವಾಗಿ ತೊಂದರೆ ಮಾಡ್ತಾ ಇದೆ ಅಂತೇಳಿ ನಾವು ತಿಳ್ಕೊಳ್ಳುವಂಥದ್ದು. ನಿಮಗೆ ಮಾತಾಡ್ಲಿಕ್ಕೆ ಮತ್ತೆ ಅವಕಾಶ ಕೊಡ್ತೇನೆ, ದಯವಿಟ್ಟು ನನ್ನನ್ನು ಕೇಳಿ. ಯಾಕಂತ ಹೇಳಿದ್ರೆ ಈ ಒಂದು ವಿಷಯದ ಬಗ್ಗೆ ನಾವು ಇವತ್ತು ಯುವಜನರು ತಿಳಿಯಬೇಕಿದೆ. ನಮ್ಮಲ್ಲಿ ಒಂದು ಸೆಂಟರ್ ಇದೆ, ಅವರು ಹೇಳಿದ್ರು, ನಮ್ಮ ಸರ್ ಹೇಳಿದ್ರು, ನಮ್ಮಲ್ಲಿ ಒಂದು ಸೆಂಟರ್ ಇದೆ, ಡಿ-ಅಡಿಕ್ಷನ್ ಸೆಂಟರ್. ಮಾತಾಡಿ ಎಲ್ಲ ಮುಗಿಸಿ ಮತ್ತೆ ನಾನು ಮಾತು ಮುಂದುವರಿಸ್ತೇನೆ. ನಿಮ್ಮಲ್ಲಿ ಏನೆಲ್ಲ ಮಾತಾಡಿಕೊಂಡು ಏನೆಲ್ಲ ಡಿಸ್ಕಷನ್ ಮಾಡಲಿಕ್ಕೆ ಅದನ್ನೆಲ್ಲ ಮಾತಾಡಿ ಮುಗಿಸಿ, ಮತ್ತೆ ನಾನು ನನ್ನ ಮಾತನ್ನು ಮುಂದುವರಿಸ್ತೇನೆ. ಆಯ್ತಾ?
ಮುಂದುವರಿಸಬಹುದಾ? ಓಕೆ. ನಮ್ಮಲ್ಲಿ ಒಂದು ಡಿ ಅಡಿಕ್ಷನ್ ಸೆಂಟರ್ ಇದೆ. ಸಾಧಾರಣ 32 ವರ್ಷಗಳಾಯಿತು ಈ ಒಂದು ಸೆಂಟರ್ ಅನ್ನ ಸ್ಥಾಪಿಸಿ. ಈ ಒಂದು ಸೆಂಟರ್ ಸ್ಥಾಪನೆ ಆದದ್ದು ಒಂದು ಸ್ಟೂಡೆಂಟ್ಸ್ ಮೂವ್ಮೆಂಟ್ ಇಂದ. ಸ್ಟೂಡೆಂಟ್ಸ್ ಕಲಿಯುವಾಗ ಅವರಿಗೊಂದು ಅಧ್ಯಯನ ಮಾಡಲಿಕ್ಕೆ ಬೇಕಿತ್ತು, ನಮ್ಮ ಸುತ್ತಮುತ್ತ ಎಷ್ಟು ಮಂದಿ ಈ ಅಮಲು ವ್ಯಸನಕ್ಕೆ ಬಲಿಯಾಗಿದ್ದಾರೆ ಅಂತ ಅಧ್ಯಯನ ಮಾಡುವಾಗ ಅವರ ರಿಪೋರ್ಟಿನ ಪ್ರಕಾರ ಗೊತ್ತಾದದ್ದು ನಮ್ಮಲ್ಲಿ 60% ವ್ಯಕ್ತಿಗಳು ಒಂದಲ್ಲ ಒಂದು ಮಾದಕ ವಸ್ತುಗಳಿಗೆ ಡ್ರಗ್ಸ್ಗೆ ಬಲಿಯಾಗಿದ್ದಾರೆ ಅಂತ. ಇರಬಹುದು ಅದು ತಂಬಾಕು, ಇರಬಹುದು ಅದು ಮದ್ಯಪಾನ, ಇರಬಹುದು ಅದು ಗಾಂಜಾ, ಇರಬಹುದು ಚರಸ್, ಇರಬಹುದು ಅಫೀಮ್, ಇರಬಹುದು ಇಂತಹ ವಸ್ತುಗಳಿಗೆ ಅಥವಾ ಮೆಡಿಕಲಿ ಪ್ರಿಸ್ಕ್ರೈಬ್ ಡ್ರಗ್ಸ್ಗೆ. ಸೊ ಈ ಒಂದು ರಿಪೋರ್ಟ್ ಬಂದ ನಂತರ ಅವರು ಆಲೋಚನೆ ಮಾಡಿದ್ರು 60% ನಮ್ಮ ಸುತ್ತಮುತ್ತ ನಮ್ಮ ವ್ಯಕ್ತಿಗಳು ಇದಕ್ಕೆ ಬಲಿಯಾಗಿದ್ದಾರೆ, ನಾವು ಸುಮ್ಮನೆ ಕೂತ್ರೆ ಆಗಲ್ಲ, ಇದಕ್ಕೋಸ್ಕರ ನಾವು ಏನಾದ್ರೂ ಮಾಡಬೇಕು ಅಂತ ಹೇಳಿ ಇದರ ಬಗ್ಗೆ ಒಂದು ಲಿಂಕ್ ಆಂಟಿ ಅಡಿಕ್ಷನ್ ಸಿಟಿಸನ್ಸ್ ಕಮಿಟಿ ಅಂತ ಹೇಳಿ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಿ ನಮ್ಮ ಒಂದು ಡಿ ಅಡಿಕ್ಷನ್ ಸೆಂಟರ್ ಸ್ಥಾಪನೆ ಆಯಿತು. ನಮ್ಮ ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ಸಾಧಾರಣ 32 ವರ್ಷಗಳಲ್ಲಿ ಎಷ್ಟೋ ಮಂದಿ ವ್ಯಕ್ತಿಗಳನ್ನು ನಾವು ಟ್ರೀಟ್ಮೆಂಟ್ ಮಾಡಿದ್ದೇವೆ, ಅವರನ್ನು ಸರಿದಾರಿಗೆ ತಂದಿದ್ದೇವೆ, ಅವರಿಗೆ ಒಂದು ಮಾರ್ಗದರ್ಶನವನ್ನ ಕೊಟ್ಟಿದ್ದೇವೆ. ಸೊ ಈ ಸೆಂಟರಿನ ಸ್ಥಾಪನೆಯಿಂದ 10 ವರ್ಷಗಳ ಹಿಂದೆ ಹೋದ್ರೆ ನಮ್ಮಲ್ಲಿ ಬರ್ತಿದ್ದವರು 40 ವರ್ಷ ಮೇಲ್ಪಟ್ಟವರು. ಅಂದ್ರೆ ಒಂದು ಅವರ ಜವಾಬ್ದಾರಿಯನ್ನ ಮುಗಿಸಿ ಒಂದು ಹಂತಕ್ಕೆ ಅವರು ಈ ಎಡಿಕ್ಷನ್ಗೆ ಹೋದದ್ದು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ, ಕಳೆದ ಒಂದು 5 ವರ್ಷಗಳಲ್ಲಿ ನಾನು ನೋಡುವಂತಹ ಸನ್ನಿವೇಶಗಳು ಏನಿರ್ಬೋದು, ನಮ್ಮಲ್ಲಿ ಬರುವಂತಹವರು 18 ವರ್ಷ ಪ್ರಾಯದಿಂದ. ಒಂದು ಕಾಲದಲ್ಲಿ ಹೆತ್ತವರನ್ನ ತಕ್ಕೊಂಡು, ತಂದೆ ತಾಯಿಯನ್ನ ತಕ್ಕೊಂಡು ಮಕ್ಕಳು ಡಿ ಅಡಿಕ್ಷನ್ ಸೆಂಟರ್ಗೆ ಬಂದ್ರೆ, ಇವತ್ತು ಮಕ್ಕಳನ್ನ ತಕ್ಕೊಂಡು ಹೆತ್ತವರು ಡಿ ಅಡಿಕ್ಷನ್ ಸೆಂಟರ್ಗೆ ಕಾಲಿಡ್ತಾ ಇದ್ದಾರೆ. ಆಲೋಚನೆ ಮಾಡಿ ವಿದ್ಯಾರ್ಥಿಗಳೇ, ನಮ್ಮ ಸಮಾಜ ಎಲ್ಲಿಯ ತನಕ ಮುಟ್ಟಿದೆ. ಒಂದು ವೇಳೆ CWC ಅಂದ್ರೆ ಮಕ್ಕಳ ಕಲ್ಯಾಣ ಸಮಿತಿ ನಮಗೆ ಪರ್ಮಿಷನ್ ಕೊಟ್ರೆ, ನಮಗೆ ಬರುವಂತಹ ಎಡಿಕ್ಟ್ಗಳ ಪ್ರಾಯದ ಮಿತಿ 10 ವರ್ಷದಿಂದ. ಅಯ್ಯೋ ಅನಿಸ್ತದೆ ನೋಡ್ಲಿಕ್ಕೆ, ಈ ಮಕ್ಕಳು ಹೇಗೆ ಬಲಿಯಾಗ್ತಾರೆ, ಯಾವ ರೀತಿ ಬಲಿಯಾಗ್ತಾರೆ, ಯಾವ ರೀತಿ ನಮ್ಮಲ್ಲಿ ಡ್ರಗ್ಸ್ಗಳಿದೆ, ಈ ಡ್ರಗ್ಸ್ಗಳನ್ನ ನಾವು ಹೇಗೆ ಹೋಗಲಾಡಿಸಬಹುದು, ನಮ್ಮ ಕರ್ತವ್ಯ ಏನು, ಇದೆಲ್ಲ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ನಾನು PPT ಅನ್ನ ಹಾಕಿದ್ದೇನೆ, ಯಾರೋ ಒಂದು ಸ್ಟೂಡೆಂಟ್ ಓದ್ತೀನಿ ನೋಡಿ. ಫಸ್ಟ್ ಸ್ಲೈಡ್ ಹೇಳ್ತಾರೆ, ಇದು ನಮ್ಮ ಸೆಂಟರ್, ಬಜಾರ್ನಲ್ಲಿರುವಂತಹ ಸೆಂಟರ್. ಪ್ರಸ್ತುತ ಸಾಧಾರಣ 35 ಮಂದಿ ವ್ಯಕ್ತಿಗಳಲ್ಲಿದ್ದಾರೆ. 3/4 ಭಾಗದಷ್ಟು ಯುವಜನರು, ಯಂಗ್ಸ್ಟರ್ಸ್. ನಾವೊಂದು ಆಲೋಚನೆ ಮಾಡಬೇಕು, ಈ ಯಂಗ್ಸ್ಟರ್ಸ್ ಅಥವಾ ಯುವಜನರು ಯಾಕೆ ಬಲಿಯಾಗ್ತಾರೆ? ನಾವು ಯಾವ ಆಲೋಚನೆ ಮಾಡುದಿಲ್ಲ. ನಾವು ಹೇಳ್ತೇವೆ ಯುವಕರು ಬಲಿಯಾಗ್ತಾರೆ, ಮಕ್ಕಳು ಬಲಿಯಾಗ್ತಾರೆ ಅಂತ ಹೇಳಿ ಹೇಳ್ತೇವೆ. ರೀಸನ್ ಒಂದು ಇದೆ. ಯಾಕಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ 70% ಯುವಜನತೆ ಇದೆ. 70% ಯುವಜನತೆ ಇದೆ ಅಂತ ಹೇಳಿದ್ರೆ ನಮ್ಮ ದೇಶ ಬಲಿಷ್ಠ ದೇಶ ಅಂತ ಹೇಳಿ ಆಯ್ತು. ಒಂದು ಕುಟುಂಬದಲ್ಲಿ ಒಂದು ಯುವಕನಿದ್ರೆ ನಮ್ಮಲ್ಲಿ ಒಂದು ಯುವಕ ಇದ್ದಾನಂತ ಹೇಳಿ ಕುಟುಂಬದವರಿಗೆ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಯುವಕ ಯುವತಿ ಅಂತ ಹೇಳಿದ್ರೆ ಶಕ್ತಿ, ಅವರು ಏನು ಮಾಡಲಿಕ್ಕೆ ಸಿದ್ಧ, ಅವರ ಕುಟುಂಬವನ್ನ ಮುನ್ನಡೆಸಿಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಯುವಜನತೆ ಇದೆ ಅಂತ ಹೇಳಿದ್ರೆ ನಮ್ಮ ದೇಶ ಶಕ್ತಿಯುತ ಆಗ್ತದೆ ಅಲ್ವಾ? ನಾವೊಂದು ಮೂವಿಯನ್ನು ನೋಡಿರ್ಬೋದು ಅಥವಾ ಕೇಳಿರ್ಬೋದು ಇದರ ಬಗ್ಗೆ, ಹುಟ್ಟ ಪಂಜಾಬ್ ಅಂತ ಹೇಳಿ ಪಂಜಾಬಿನ ಬಗ್ಗೆ ಹೇಳುವಂತದ್ದು ಒಂದು ಫಿಲ್ಮ್ ಇದು. ಅಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಈ ಯುವಕರು ಎಲ್ಲ ಕೆಲಸ ಮಾಡುವಾಗ ಅಲ್ಲಿ ಜಾಸ್ತಿ ಮಂದಿ ಮಿಲಿಟರಿಗೆಲ್ಲ ಹೋಗ್ತಾರೆ ಅಲ್ವಾ ಕೇಳಿದ್ದೇವಲ್ಲ, ಪಂಜಾಬಿನವರು ಜಾಸ್ತಿ ಮಂದಿ ಮಿಲಿಟರಿಗೆ ಹೋಗ್ತಾರೆ. ಸೊ ಇದ್ರ ಬಗ್ಗೆ ನೋಡುವಾಗ ಈ ಯುವಕರಿಗೆ ಡ್ರಗ್ಸ್ ಕೊಟ್ರೆ ಅವರು ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಸಾಮಾಜಿಕ ಮುತುವರ್ಜಿ ಇರುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ. ಅವರೊಂದು ಜನರಿಗೆ ಸೇವೆ ಮಾಡುವ ಕಾರ್ಯಗಳಲ್ಲಿ ಭಾಗವಹಿಸುವುದಿಲ್ಲ. ಅವರವರ ಜವಾಬ್ದಾರಿಯನ್ನು ಕಳೆದುಕೊಳ್ತಾರೆ. ಅವರು ಉದಾಸೀನರಾಗ್ತಾರೆ, ಅವರು ನಿದ್ದೆ ಮಾಡ್ತಾರೆ, ಅವರು ಅತ್ಯಾಚಾರ, ಕೊಲೆ, ದರೋಡೆ ಈ ಎಲ್ಲ ಕೆಲಸಗಳಲ್ಲಿ ಭಾಗವಹಿಸ್ತಾರೆ. ಆವಾಗ ನಮ್ಮ ದೇಶದ ಸ್ಥಿತಿಗತಿ ಅಥವಾ ದೇಶದ ಪರಿಸ್ಥಿತಿ ಕುಂಠಿತವಾಗ್ತದೆ, ದೇಶ ಅಭಿವೃದ್ಧಿ ಆಗುವುದಿಲ್ಲ. ವಿದ್ಯಾರ್ಥಿನಿಯರೇ ಕೇಳಿ, ಒಂದು ವೇಳೆ ನಮ್ಮ ಯುವಜನರು ಈ ಮಾದಕ ವಸ್ತುಗಳನ್ನು ಅಥವಾ ಈ ಡ್ರಗ್ಸ್ಗಳನ್ನು ಸೇವನೆ ಮಾಡ್ತಾರೆ ಅಂತ ಹೇಳಿದ್ರೆ ಅಥವಾ ಇದರ ದಾಸರಾಗ್ತಾರೆ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಬೇರೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬೇಕಂತ ಇಲ್ಲ ಮಕ್ಕಳು. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ಶಾಲೆಗಳಲ್ಲಿ, ಪ್ರತಿ ಸಮುದಾಯಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಯುವಜನರು ಎದ್ದೇಳಿ, ಡ್ರಗ್ಸ್ ಅನ್ನ ತಕ್ಕೊಳ್ಬೇಡಿ, ಡ್ರಗ್ಸ್ ನಿಮ್ಮನ್ನ ನಾಶ ಮಾಡುವುದು ಬೇಡ
ಬೇಡ ಅಂತೇಳಿ ಈ ಜಾಗೃತಿಯನ್ನು ಹುಟ್ಟಿಸ್ತಾ ಇದ್ದೇವೆ. ಇವತ್ತು ನಮ್ಮ ಸ್ಪೀಕರ್ ಅವರು ಅಥವಾ ಮಾನ್ಯ ಯುಟಿ ಖಾದರ್ ಅವರು ಹೇಳಿದ್ದು ಇದನ್ನೇ. ಇವರಿಗೆಲ್ಲ ಡ್ರಗ್ಸ್ಗಳು ಸಿಗಲಿಲ್ವ ಅವರ ಪ್ರಾಯದಲ್ಲಿ? ಯಾಕೆ ಇದನ್ನೆಲ್ಲ ಮೆಟ್ಟಿ ನಿಂತು ಒಂದು ದೇಶಕ್ಕೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರೆ? ನೋಡಿ, ನಮ್ಮ ಡಿಸಿ ಅವರು ಒಂದು ವಿಷಯವನ್ನ ಹೇಳಿರುವಂತದ್ದು ನಮ್ಮ ಮೀಟಿಂಗ್ ಅನ್ನ ನಡೆಸುವಾಗ, ನಾನು ಯಾಕೆ ಈ ಡ್ರಗ್ಸ್ ಅನ್ನ ನಮ್ಮ ಸಮಾಜದಿಂದ ನಿರ್ಮೂಲನ ಮಾಡಲಿಕ್ಕೆ ಕೈಗೆತ್ತಿಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ನಾನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿ ಹುದ್ದೆ ಸ್ವೀಕರಿಸಲು ಬರುವಾಗ ನನಗೆ ಕಲಿಸಿದ ಟೀಚರ್ ಅಂದ್ರೆ ಪ್ರೊಫೆಸರ್ ಅವರು ಹೇಳಿದಂತೆ, ನೋಡಪ್ಪ, ನೀನು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗ್ತಾ ಇದೀಯಾ, ಅಲ್ಲಿ ಡಿಸಿ ಆಗಿ ಹೋಗ್ತಾ ಇದೀಯಾ, ನೀನು ಮೊದಲು ಮಾಡಬೇಕಾದ ಕೆಲಸ ಈ ಡ್ರಗ್ಸ್ ಅನ್ನ ಅಲ್ಲಿಂದ ನಿರ್ಮೂಲನ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ, ಅದರಲ್ಲೂ ಕೂಡ ನಮ್ಮ ಮಂಗಳೂರಲ್ಲಿ ಹೆಚ್ಚು ಡ್ರಗ್ಸ್ ಮಾರಾಟ ಆಗ್ತಿದೆ, ಹೆಚ್ಚು ಡ್ರಗ್ಸ್ ಸೇವನೆ ಆಗ್ತಿದೆ. ಅದರಲ್ಲೂ ಕೂಡ ಯುವಕರಲ್ಲಿ ಹೆಚ್ಚಿಗೆ ಅವರ ಪಾತ್ರವನ್ನ ತೋರಿಸ್ತಾ ಇದ್ದಾರೆ. ಆವತ್ತು ಬಂದ ಹುರ್ತಾ ಪಂಜಾಬ್ ಫಿಲ್ಮ್ ಅಲ್ಲಿ ಇನ್ನು ಸ್ವಲ್ಪ ದಿನಗಳಲ್ಲಿ ಹುರ್ತಾ ಮಂಗಳೂರು ಅಂತ ಹೇಳಿ ಬರ್ಲಿಕ್ಕೆ ಜಾಸ್ತಿ ಸಮಯ ತಾಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಇದರ ಬಗ್ಗೆ ಜಾಗೃತರಾಗೋಣ, ಇದನ್ನ ಹೋಗಲಾಡಲಿಕ್ಕೆ ನಾವು ಪ್ರಯತ್ನ ಪಡೋಣ. ಇಲ್ಲಿ ನಾನು ಒಂದು ಮೊದಲನೇ ಸ್ಲೈಡ್ ಅನ್ನ ತೋರಿಸಿದ್ದೇನೆ. The marathon runner who walks finds walking difficult. ಒಂದು ಮ್ಯಾರಥಾನ್ ರನ್ನರ್ ಅಂತ ಹೇಳುವಾಗ ಅಥ್ಲೆಟಿಕ್ ಅಂತ ಹೇಳಿ ಹೇಳ್ತೇವೆ ಅಲ್ವಾ, ಒಂದು ಆಟಗಾರ ಅಥವಾ ಇದನ್ನು ಮಾಡುವವ. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಅನೇಕರು ಬರ್ತಾರೆ, ಒಳ್ಳೆ ಓಟಗಾರರು, ಒಳ್ಳೆ ಪ್ರತಿಭೆ ಇದ್ದವರು, ಬಾಲಿವುಡ್ ಡ್ಯಾನ್ಸರ್ಸ್, ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡರ್ಸ್, ಎಷ್ಟೋ ಸರ್ತಿ ಬೇರೆ ಬೇರೆ ಇದರಲ್ಲಿ ಶೈಕ್ಷಣಿಕವಾಗಿ ಮುಂದುವರೆದವರು, ಡಾಕ್ಟರ್ಸ್, ಇದನ್ನೆಲ್ಲ ಬರ್ತಾರೆ. ಯಾಕಂತ ಹೇಳಿದ್ರೆ, ಮಾದಕ ವ್ಯಸನ ಅಂತ ಹೇಳಿರುವಂತದ್ದು ಯಾರನ್ನು ಬಿಡ್ಲಿಲ್ಲ. ಅದು ಸಣ್ಣವರನ್ನು ಬಿಡ್ಲಿಲ್ಲ, ಯುವಕರನ್ನು ಬಿಡ್ಲಿಲ್ಲ, ಪ್ರಾಯದವರನ್ನು ಬಿಡ್ಲಿಲ್ಲ, ಶ್ರೀಮಂತರನ್ನು ಬಿಡ್ಲಿಲ್ಲ, ಬಡವರನ್ನು ಬಿಡಲಿಲ್ಲ. ಎಲ್ಲರನ್ನು ಇದು ಯಾವಾಗ ಬಲಿಯಾಗ್ತಾರೆ ಎಲ್ಲವರನ್ನು ನಾಶ ಮಾಡುತ್ತಾ ಬಂದಿದೆ. ಯಾರು ಡ್ರಗ್ಸ್ ತಕ್ಕೊಂಡು ಇವತ್ತು ಸಾಧನೆ ಮಾಡಿದವರು ಕೂಡ ನಿಮ್ಮ ಯಾವ ಹಿಸ್ಟ್ರಿಯಲ್ಲಿ ಕೂಡ ಕಾಣುವುದಿಲ್ಲ. ಪ್ರತಿಯೊಬ್ಬರು ಈ ಡ್ರಗ್ಸ್ ಅನ್ನ ತಕ್ಕೊಂಡು ಇದಕ್ಕೆ ಬಲಿಯಾಗಿ ನಾಶ ಆಗಿದ್ದಾರೆ ಹೊರತು, ಅವರು ನಾಶ ಆಗಿದ್ದಾರೆ, ಅವರ ಕುಟುಂಬ ನಾಶ ಆಗಿದೆ ಹೊರತು ಯಾರು ಇದನ್ನು ಸಾಧನೆಯನ್ನ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಜಾಗೃತರಾಗಬೇಕು. ಸೊ ಇಲ್ಲಿ ಈ ಒಂದು ಸ್ಲೈಡ್ ಯಾಕೆ ಹಾಕಿದ್ದೇನೆ ಅಂತ ಹೇಳಿದ್ರೆ, 8 ವರ್ಷಗಳ ಹಿಂದೆ ನಮ್ಮಲ್ಲಿ ಒಬ್ಬ ಹುಡುಗ ಬಂದಿದೆ, 23 ವರ್ಷದ ಹುಡುಗ, ಒಳ್ಳೆ ಕ್ರಿಕೆಟ್ ಪ್ಲೇಯರ್. ಅವನ ಕ್ರಿಕೆಟ್ ಆಟ ಆಡುವ ಅವನ ಪ್ರತಿಭೆಯನ್ನ ನೋಡಿ ನಮ್ಮ ಬೆಂಗಳೂರು ಟೀಮಿಗೆ ಅವನನ್ನ ಸೆಲೆಕ್ಟ್ ಮಾಡಿದ್ರು. ಬೆಂಗಳೂರಿಗೆ ಹೋದ, ಕ್ರಿಕೆಟ್ ಆಟ ಆಡ್ತಾ ಇದ್ದ. ಆಟ ಆಡುವಾಗ ಅವನಿಗೆ ಮಸಲ್ ಕ್ಯಾಚ್ ಆಗ್ತಿತ್ತು. ಮಸಲ್ ಕ್ಯಾಚ್ ಅಂದ್ರೆ ಗೊತ್ತುಂಟಲ್ಲ ನಿಮಗೆ, ಭಯಂಕರ ಆಗ್ತದೆ. ನನಗೆ ಕೂಡ ರಾತ್ರಿ ಮಸಲ್ ಕ್ಯಾಚ್ ಬಂದಿತ್ತು, ಭಾರಿ ಎದ್ದೇಳಿಕೆ ಭಾರಿ ಕಷ್ಟ ಆಯ್ತು. ಸೊ ಈ ಮಸಲ್ ಕ್ಯಾಚ್ ಬರುವಾಗ ಅವನಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗಲಿಲ್ಲ, ಆಟ ಆಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆವಾಗ ಅವನು ಹೇಳಿದ ಅವನ ಫ್ರೆಂಡ್ ಹತ್ರ ಹೇಳಿದ, ನೋಡಪ್ಪ, ನನಗೆ ಮಸಲ್ ಕ್ಯಾಚ್ ಆಗ್ತಾ ಇದೆ, ನನಗೆ ಭಾರಿ ತೊಂದರೆ ಆಗ್ತಾ ಇದೆ, ಆಟ ಆಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡುದು ಅಂತ ಹೇಳಿ ಗೊತ್ತಾಗಲ್ಲ. ಆಗ ಅವನೇ ಹೇಳಿದ, ಬ್ರೋ, ನೀನ್ ಯಾಕೆ ಹೇಳ್ತಿ, ನಾನು ಇದ್ದೇನಲ್ವಾ, ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೇನೆ. ಅದಕ್ಕೆ ಏನು ಸೊಲ್ಯೂಷನ್ ಕೊಟ್ಟ ಮಕ್ಕಳೇ? ಅವನೊಂದು ಪೇನ್ ಕಿಲ್ಲರ್ ಅನ್ನ ಕೊಟ್ಟ ಇವನಿಗೆ. ಪೇನ್ ಕಿಲ್ಲರ್, ಯಾವಾಗಲೂ ಪೇನ್ ಕಿಲ್ಲರ್ ಕೊಟ್ಟಾಗ ನೋವು ಶಮನ ಆಗ್ತದೆ. ಇವನಿಗೆ ಕೂಡ ಪೇನ್ ಕಿಲ್ಲರ್ ಕೊಟ್ಟ. ಇವನ ಆ ಪೇನ್ ಕಿಲ್ಲರ್ ಅನ್ನ ತಕೊಂಡ, ಅವನ ನೋವಾಯಿತು, ಅವನಿಗೆ ಆಟ ಆಡಲಿಕ್ಕೆ ಆಯ್ತು, ಭಾರಿ ಖುಷಿ ಆಯ್ತು ಇವನಿಗೆ. 3 ತಿಂಗಳ ನಂತರ ಪುನಃ ಬಂತು ಇವನಿಗೆ ಮಸಲ್ ಕ್ಯಾಚ್. ಈ ಹುಡುಗ ಆ ಹುಡುಗನ ಹುಡ್ಕೊಂಡು ಹೋಗ್ಲಿಲ್ಲ, ಅವನಿಗೆ ಆಲ್ರೆಡಿ ಪೇನ್ ಕಿಲ್ಲರ್ ಇಂಟ್ರೊಡ್ಯೂಸ್ ಆಗಿದೆ. ಅವನ ತಲೆಯಲ್ಲಿ ಕೂತಿದೆ, ನಾನು ಪೇನ್ ಕಿಲ್ಲರ್ ತಕೊಂಡ್ರೆ ನನಗೆಲ್ಲ ನೋವು ಹೋಗ್ತದೆ ಅಂತ ಹೇಳಿ ಅವನ ಪೇನ್ ಕಿಲ್ಲರ್ ಅನ್ನ ತಕೊಂಡ. 3 ತಿಂಗಳ ನಂತರ ಬಂದ ನೋವು ಇವನಿಗೆ 3 ವಾರದಲ್ಲಿ ಬಂತು, ಪುನಃ 1 ವಾರದಲ್ಲಿ ಬಂತು. 1 ತಕೊಂಡ್ರೆ ಸಾಕಾಗ್ಲಿಲ್ಲ, 2 ತಕೊಂಡದ್ದು ಸಾಕಾಗ್ಲಿಲ್ಲ, 3 ತಕೊಂಡ. ನಮ್ಮ ಸೆಂಟರಿಗೆ ಬರುವಾಗ ಅವನ ಎಟ್ ಎ ಟೈಮ್ ಒಂದು ಸಲಕ್ಕೆ 10 ಟ್ಯಾಬ್ಲೆಟ್ಗಳನ್ನು ತಕೊಳ್ತಿದ್ದ. ಬಿಡಿ ಅವನ ಆಟ ಆಡುದು, ಅವನಿಗೆ ಎದ್ದು ನಿಲ್ಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಅವನ ಪ್ರತಿಭೆಯನ್ನು ಇಡೀ ಕಳ್ಕೊಂಡಿದ್ದ. ಪಾಪ ಅವನ ಅಮ್ಮ ಇವತ್ತಿಗೂ ಕೂಡ ಅವನ ಮನೆಯಲ್ಲಿ ಅವನ ಚಾಕರಿ ಮಾಡ್ತಾ ಇದ್ದಾರೆ. ಭಾರಿ ಬೇಜಾರದ ವಿಷಯ, ಇಡೀ ಇದ್ದ ಪ್ರತಿಭೆಯನ್ನು ಅವನು ಕಳೆದುಕೊಂಡ. ಅವನಿಗೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ, ಖಾಲಿ ತಲೆಗುಳ್ಳೆ ಮತ್ತು ಎಲುಬುಗಳು ಮಾತ್ರ ಇತ್ತು. ಅವನು ಟ್ಯಾಬ್ಲೆಟ್ ತಕೊಳ್ಳೋದು ನಿಲ್ಲಿಸಿದ್ದಾನೆ. ಆದ್ರೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಏನು ಈ ಟ್ಯಾಬ್ಲೆಟ್ ನಿಂದ ಅವನಿಗೆ ತೊಂದರೆ ಆಗಿದೆ, ಅದರಿಂದ ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಇಡೀ ಮಾನಸಿಕವಾಗಿ ಅವನು ಬಳಲ್ತಾ ಇದ್ದಾನೆ. ಸೆಕೆಂಡ್ ಸ್ಲೈಡ್ ಇದೆ. The rich kid who ends up as a college dropout. ಪರವಾಗಿಲ್ಲ,
ನಾವೆಲ್ಲರೂ ಕಾಲೇಜ್ಗೆ ಹೋಗಿ ಎಷ್ಟೋ ಮಂದಿ ವಿದ್ಯಾರ್ಥಿನಿಯರು ಕಾಲೇಜಿಗೆ ಬರುವಾಗ ಅವರು ಎಜುಕೇಶನ್ ಅನ್ನ ನಿಲ್ಲಿಸ್ತಾರೆ. 10ನೇ ತನಕ ಹೇಗಾದ್ರೂ ಮಾಡಿ SSLC ಮಾಡ್ತಾರೆ. ಅಲ್ಲಿ ತನಕ ಸಮಸ್ಯೆಗಳು ಭಾರಿ ಕಡಿಮೆ, ಯಾಕಂದ್ರೆ ಎಲ್ಲ ಸುಸೂತ್ರವಾಗಿ ನಡೀತದೆ. ಕಾಲೇಜಿಗೆ ಹೋದ ಮೇಲೆ ಸ್ವಲ್ಪ ಸಮಸ್ಯೆಗಳು, ಯಾಕಂದ್ರೆ ಬಣ್ಣ ಬಣ್ಣದ ಚಿಟ್ಟೆಗಳು, ಬಣ್ಣ ಬಣ್ಣದ ಹಕ್ಕಿಗಳು, ಎಲ್ಲ ಬೇರೆ ಬೇರೆ ವಿಷಯಗಳು ನೋಡ್ಲಿಕ್ಕೆ ಸಿಗ್ತದೆ. ನಮ್ಮ ಮೈಂಡ್ ಡಿಸ್ಟ್ರಾಕ್ಷನ್ ಆಗ್ತದೆ. ಸೊ ಈ ಹುಡುಗ 10ನೇಯಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ. ಅವನ ಅಪ್ಪ ಅಮ್ಮ ಅವರನ್ನ ಕಾಲೇಜಿಗೆ ಕಳಿಸಿದ್ರು. ಕಾಲೇಜಿಗೆ ಕಳಿಸಿದ ನಂತರ 2 ತಿಂಗಳಲ್ಲಿ ಅವನು ಡ್ರಾಪ್ ಔಟ್. ಯಾಕಪ್ಪ ಕಾಲೇಜಿಗೆ ಹೋಗಲ್ಲ, ಏನಾಯ್ತು ಅಂತ ಹೇಳುವಾಗ ಮಗನ ಬಾಯಿಂದ ಬಂದ ಉತ್ತರ, ನನ್ನ ಅಪ್ಪ ನೋಡ್ಲಿಕ್ಕೆ ಚಂದ ಇಲ್ಲ, ಅದಕ್ಕೆ ನಾನು ಕಾಲೇಜಿಗೆ ಹೋಗಲ್ಲ. ಬಾರಿ ಒಂದು ಹಾಸ್ಯಾಸ್ಪದವಾದ ಒಂದು ಆನ್ಸರ್. ಅದೇ ಅಪ್ಪ ರಿಕ್ಷಾದಲ್ಲಿ ದುಡಿದಿದ್ರು, ಅದೇ ಅಪ್ಪ ಅವನಿಗೆ ಫೀಸ್ ಕಟ್ಟೋದು, ಸಣ್ಣನಿಂದ ಬಟ್ಟೆ ಕೊಟ್ಟದ್ದು, ಊಟ ಕೊಟ್ಟದ್ದು ಅದೇ ಅಪ್ಪ, ಕಾಲೇಜಿಗೆ ಹೋಗುವಾಗ ಚಂದ ಇಲ್ಲ ಅಂತ ಹೇಳಿ ಆದ. ಅದ ನಂತರ ಅವನನ್ನ ITI ಕ್ಲಾಸ್ ಶಾಲೆಗೆ ಸೇರಿಸಿದ್ರು. ಅಲ್ಲಿ ಕೂಡ 3 ತಿಂಗಳು ಹೋದ, ಮತ್ತೆ ನಿಲ್ಲಿಲ್ಲ. ಅವನು ಮಾಡ್ತಿದ್ದ ಕೆಲಸ ಏನ್ ಗೊತ್ತಲ್ಲ, ಬೆಳಿಗ್ಗೆ 14 ವರ್ಷದ ಹುಡುಗ ಬೆಳಿಗ್ಗೆ ಎದ್ದು 4-5 ಪಾನ್ಪರ ಪ್ಯಾಕೆಟ್ಗಳನ್ನ ಕಿಸೆಯಲ್ಲಿ ಹಾಕೋದು, ಒಂದು ಕೋಳಿಯನ್ನ ಕಂಕುಳಲ್ಲಿ ಇಟ್ಕೊಂಡು ಕೋಳಿ ಅಂಕಕ್ಕೆ ಹೋಗುದು. ಇದು ನಾನು ನೋಡ್ತಿದ್ದ ದೃಶ್ಯ, ನನ್ನ ಮನೆ ಹತ್ರನೇ ನಡೆದದ್ದು. ಒಂದು ದಿವಸ ಅವನ ಅಮ್ಮನ ಹತ್ರ ಕೇಳಿದೆ, ಅಕ್ಕ ಏನಾಯ್ತು ನಿಮ್ಮ ಮಗಳಿಗೆ, ಯಾಕೆ ಹೀಗೆ ಮಾತಾಡ? ಅವನ ಅಮ್ಮ ಎಲ್ಲ ಒಳಗಿದ್ದ ದುಃಖವನ್ನ ಒಮ್ಮೆಲೆ ಹೊರಗೆ ಹಾಕಿದ್ರು. ಅವರು ಹೇಳಿದ್ರು, ಮೇಡಮ್ ಏನಂತ ಹೇಳುದು, ಹೀಗೆ ಮಾತಾಡ್ತಾ ಇದ್ದಾನೆ ಹುಡುಗ. ಅವನಿಗೆ ಹೇಳಿಕ್ಕೆ ಹೋದ್ರೆ ಮೇಡಮ್ ನಮಗೆ ಎದ್ದು ನಿಂತು ಹೊಡೆಯಲಿಕ್ಕೆ ಬರ್ತಾನೆ ಮೇಡಮ್. ಅದು 16 ವರ್ಷದ ಹುಡುಗ, ಆಲೋಚನೆ ಮಾಡಿ. ನೆಕ್ಸ್ಟ್ ಅವನ ಅಪ್ಪನ ಹತ್ರ ನಾನು ಮಾತಾಡುವಾಗ ಹೇಳಿದೆ, ಎಲ್ಲ ಚಾಳಿ ಪೋಲಿಗಳನ್ನ ಹೇಳಿಕೊಂಡು ನಿಮ್ಮ ಮಗ ಹಾಳಾಗಿದ್ದಾನೆ ಅಂತ ಹೇಳಿದೆ. ಯಾರು ಚಂದ ಇಲ್ಲ ಅಂತ ಹೇಳಿದ್ದು ಅಪ್ಪ ಒಂದು ಚಂದದ ಆನ್ಸರನ್ನ ನನಗೆ ಕೊಡ್ತಾರೆ, ಮೇಡಮ್ ನೀವು ಹೇಳಿದ್ದು ಸುಮ್ಮನೆ ಅವರ ಇವರ ಹತ್ರ ಸೇರಿ ಹಾಳಾಗಿದ್ದಾನಂತ ಹೇಳಿ. ನನಗೆ ಫ್ರೆಂಡ್ಸ್ ಇಲ್ವಾ ಮೇಡಮ್, ನಾನು ಯಾಕೆ ಹಾಳಾಗ್ಲಿಲ್ಲ? ನಾನು ಇದೇ ದಾರಿಯನ್ನು ಅಂದ್ರೆ ಇದೇ ಪ್ರಾಯವನ್ನು ದಾಟಿ ಬಂದವನು, ನನಗೆ ಯಾಕೆ ಸಮಸ್ಯೆ ಆಗ್ಲಿಲ್ಲ? ಅವನು ಹಾಳಾದದ್ದು ಫ್ರೆಂಡ್ಸ್ಗಳಿಂದಲ್ಲ, ಅವನ ಬುದ್ಧಿಯಿಂದ. ಅವನಿಗೆ 4 ವರ್ಷ ಆಯಿತು ಮಕ್ಕಳಿಗೆ ಜ್ಞಾನೋದಯ ಆಗಲಿಕ್ಕೆ. 4 ವರ್ಷದ ನಂತರ ಅವನು, ಅಮ್ಮ ನನಗೆ ಕಲಿಸಿ ಅಮ್ಮ, ನಾನು ಫಾರಿನ್ಗೆ ಹೋಗ್ತೇನೆ ಅಮ್ಮ, ನಾನು ಏನಾದರೂ ಮಾಡ್ಬೇಕಮ್ಮ. 4 ವರ್ಷದ ನಂತರ ಅಮ್ಮ ಯಾರದೋ ಕೈಕಾಲ ಹಿಡಿದು ಈಗ ಅವನು ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಮಾದಕ ವ್ಯಸನ ಅಂತ ಹೇಳುದು ಯಾರಿಗೆ ಯಾವಾಗ ತರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮುಂದೆ ಹೋಗೋಣ. ಹದಿಹರೆಯದವರು ಅಂದ್ರೆ ಟೀನೇಜರ್ಸ್ ಯಾಕೆ ಬಲಿಯಾಗ್ತಾ ಇದ್ದಾರೆ? ನಾವೆಲ್ಲ ಟೀನೇಜರ್ ಪ್ರಾಯದಲ್ಲಿ ಇದ್ದೇವೆ ಅಲ್ವಾ? ಯಾಕೆ ಬಲಿಯಾಗ್ತದೆ? ಟು ಹ್ಯಾವ್ ಫನ್, ಮೋಜಿಗೋಸ್ಕರ, ಗಮ್ಮತ್ ಮಾಡ್ಲಿಕ್ಕೆ. ಈ ಪ್ರಾಯನೇ ಅದಕ್ಕೆ ಇರುವಂತದ್ದು. ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ, ನಡೆದಂತ ಉದಾಹರಣೆಗಳು. ಯಾಕಂತ ಹೇಳಿದ್ರೆ ನಾನು ಯಾವುದೇ ಗೂಗಲ್ ಇಂದ ಉದಾಹರಣೆಗಳನ್ನು ತೆಗೆದಿಲ್ಲ. ನಾನೊಂದು ಸೆಂಟ್ರಲ್ಲಿ ಕೆಲಸ ಮಾಡ್ತೇನೆ. ನನ್ನಲ್ಲಿ ನಾನು ಪ್ರತಿ 24 ಗಂಟೆ ಅವರ ಜೊತೆನೇ ಇರುವುದು, ಅವರ ಕಷ್ಟಗಳನ್ನೇ ನೋಡುದು, ಅವರು ಹೇಳುವ ಕಥೆಗಳನ್ನ ಅಥವಾ ಅವರ ಘಟನೆಗಳನ್ನ ಕೇಳಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವರನ್ನ ಅವರ ಮನೆಯವರ ಜೊತೆ ಸೇರಿಸುವಂಥದ್ದು. ಸೊ ಹೀಗೆ ಮಾಡುವ ಈ ಕೆಲಸಗಳನ್ನು ಮಾಡುವಾಗ ಭಾನುವಾರ ದಿವಸ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ ಕೌನ್ಸಿಲಿಂಗ್ಗೆ. ಅಲ್ಲಿ ಯಾರಿಗೆಲ್ಲ ಈ ಡ್ರಗ್ಸ್ಗಳನ್ನ ತಕ್ಕೊಂಡವರಿಗೆ ಅಥವಾ ಡ್ರಗ್ಸ್ ಮಾರಾಟ ಮಾಡುವವರಿಗೆ ಅವರ ಮೇಲೆ FIR ಬೀಳ್ತದೆ. ಅಂತವರಿಗೆ ಈ ಸತಿ ನಮ್ಮ ಕಮಿಷನರ್ ಒಂದು ಹೊಸ ನೀತಿ ತಂದಿದ್ದಾರೆ. ಅವರಿಗೆ ಕೌನ್ಸಿಲಿಂಗ್ ಮಾಡಬೇಕು, ಕಂಟಿನ್ಯೂಸ್ ಕೌನ್ಸಿಲಿಂಗ್ ಮಾಡಿ ಅವರ ಅಭಿವೃದ್ಧಿಯನ್ನು ನೋಡಿ ಅವರ ಮೇಲಿರುವ FIR ಅನ್ನ ತೆಗೆಯಬೇಕು. ಹಾಗಿರುವಾಗ ನಾನು ಒಂದು ದಿವಸ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ನನಗೆ 15 ಮಂದಿ ಯುವಕರನ್ನು ಕೊಟ್ಟರು. ಯುವಕರದ್ದೇ ಗ್ರೂಪ್, ಸಾಧಾರಣ 18 ವರ್ಷದಿಂದ 28 ವರ್ಷದ ಒಳಗಿನವರು. ಅದರಲ್ಲಿ 4 ಮಂದಿ ವಿದ್ಯಾರ್ಥಿಗಳು. ನಾನು ಕೇಳಿದೆ, ಏನಾಯ್ತು ನಿಮಗೆ? ಮೇಡಮ್ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಶಿಕ್ಷಣಕ್ಕಾಗಿ ಇಲ್ಲಿ ಬಂದವರು, ಇಲ್ಲಿ ಇದ್ದೇವೆ. ಏನು ಮಾಡಿದ್ರು, ಯಾಕೆ ನಿಮ್ಮ ಮೇಲೆ FIR? ಅವರು ಹೇಳ್ತಾರೆ, ಮೇಡಮ್ ವೀಕೆಂಡ್ ಗೊತ್ತುಂಟಲ್ಲ, ವೀಕೆಂಡ್ ಅಂತ ಹೇಳಿದ್ರೆ ಶನಿವಾರ ಬರುವಾಗ ನಮಗೆ ವೀಕೆಂಡ್ ಅಂತ ಹೇಳಿ ಭಾರಿ ಖುಷಿ ಆಗ್ತದೆ, ಭಾನುವಾರ ರಜಾ ದಿನ. ವೀಕೆಂಡ್ ಅಂತ ಹೇಳಿ ಮೇಡಮ್ ನಾವು 4 ಮಂದಿ ವಿದ್ಯಾರ್ಥಿಗಳು ಕೂಡ ಮಣಿಪಾಲದ ಪಬ್ಬಿಗೆ ಹೋದೆವು, ಗಮ್ಮತ್ತಿಗೋಸ್ಕರ, ಮೋಜಿಗೋಸ್ಕರ, ಪಾರ್ಟಿಗೋಸ್ಕರ. ಅಲ್ಲಿ ಹೋದ್ರೆ ಏನ್ ಮಾಡಿದ್ರು ನೀವು? ಮೇಡಮ್ ಅಲ್ಲಿ ಒಬ್ಬರು ಅಪರಿಚಿತರು ನಮಗೆ ಡ್ರಗ್ಸ್ ಕೊಟ್ಟರು. ನಿಮಗೆ ನಿಮ್ಮ ಅಪ್ಪ ಅಮ್ಮ ಹೇಳಿಲ್ವಾ? ಯಾರ ಹತ್ರನೂ ಕೂಡ ಪರಿಚಿತ ಇಲ್ಲದವರ ಹತ್ರ ನೀವು ಏನು ತಕೊಳ್ಬೇಡಿ, ಚಾಕ್ಲೇಟ್ ತಕೊಳ್ಬೇಡಿ, ಮಾತಾಡಬೇಡಿ, ಅವ್ರ ಜೊತೆ ಹೋಗ್ಬೇಡಿ ಅಂತ ಹೇಳಿಲ್ವಾ? ಹೇಳಿದ್ದಾರೆ ಮೇಡಮ್. ಆದ್ರೆ ಅವರು ಒತ್ತಾಯ ಮಾಡುವಾಗ ನಮಗೆ ಬೇಡ ಅಂತ ಹೇಳಿಕೆ ಆಗಲಿಲ್ಲ, ಅದಕ್ಕೋಸ್ಕರ ನಾವು ತಕ್ಕೊಂಡೇವೆ. ಇವರು ಆಲೋಚನೆ ಮಾಡಿದ್ದು ಏನು ಗೊತ್ತುಂಟಾ? ಇವತ್ತು ನಾವು ತಕ್ಕೊಳ್ತೇವೆ, ಯಾರಿಗೆ ಗೊತ್ತಾಗೋದಿಲ್ಲ, ಅಪ್ಪ ಅಮ್ಮನಿಗೆ ಗೊತ್ತಾಗೋದಿಲ್ಲ, ಯಾರ
ಗೋಷ್ಠಿಗೆ ಕೂಡ ಬರುವುದಿಲ್ಲ. ಇವತ್ತು ತಕೊಂಡ್ರೆ ನಾವು ನಾಳೆ ತಕ್ಕೊಳ್ಳುವುದಿಲ್ಲ, ಇನ್ನು ಮುಂದೆ ಇದರ ಸಾಹಸಕ್ಕೆ ಬರುವುದಿಲ್ಲ. ತಕ್ಕೊಂಡ್ರು ಬಂದ ಮೇಲೆ ಈ 4 ಮಂದಿ ವಿದ್ಯಾರ್ಥಿಗಳು ಕೂಡ 2 ಬೈಕಲ್ಲಿ ಹೆಲ್ಮೆಟ್ ಇಲ್ಲದೆ ಊಟ ತರ್ಲಿಕ್ಕೆ ಅಂತ ಹೇಳಿ ಸಿಟಿಗೆ ಹೋದ್ರು. ನಮಗೆ ಗೊತ್ತುಂಟು, ಹೆಲ್ಮೆಟ್ ರಹಿತ ಪ್ರಯಾಣ ಅಲ್ವಾ ಏನಾಗ್ತದೆ, ಪೊಲೀಸರು ಬಂದು ಹಿಡಿದು ಬಿಟ್ಟು ಕೇಸ್ ಆಗ್ತದೆ, ದಂಡ ಹಾಕ್ತಾರೆ ಅಲ್ವಾ. ಸೊ ಈ 4 ಮಂದಿ ವಿದ್ಯಾರ್ಥಿಗಳನ್ನ ಬೈಕ್ ಸಮೇತ ಹಿಡಿದ್ರು, ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ನಮ್ಮ ಪೊಲೀಸರಿಗೆ ಗೊತ್ತಾಗ್ತದೆ ಯಾರು ಹೇಗೆ ವಿಚಾರಣೆ ಮಾಡ್ತಾರೆ, ಎಲ್ಲಿ ಹೋಗಿದ್ರಿ ಏನು ಅಂತೇಳಿ. ಸೊ ಕೆಲವೊಮ್ಮೆ ಮಾತಾಡುವಾಗ ಉಲ್ಟಾ ಪಲ್ಟಾ ಎಲ್ಲ ಆನ್ಸರ್ ಕೊಡುವಾಗ ಪೊಲೀಸರಿಗೆ ಡೌಟ್ ಬರ್ತದೆ. ಪೊಲೀಸರು ಈ 4 ಮಂದಿ ವಿದ್ಯಾರ್ಥಿಗಳಿಂದ ಟೆಸ್ಟ್ ಮಾಡಿದ್ರು, ಡ್ರಗ್ ಟೆಸ್ಟ್ ಪಾಸಿಟಿವ್. ಇದು 1 ವಾರದ ನಂತರ ನಡೆದದ್ದು. ಅವರು ಏನು ಆಲೋಚನೆ ಮಾಡಿದ್ದು, ಇವತ್ತು ತಗೊಂಡಿದ್ದೇವೆ ನಾಳೆ ಏನು ಇರುವುದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಅಂತೇಳಿ. ಪಾಸಿಟಿವ್ ಬಂತು. 4 ಮಂದಿ ವಿದ್ಯಾರ್ಥಿಗಳ ಮೇಲೆ ಕೂಡ FIR ಆಯಿತು. ಸ್ಟೂಡೆಂಟ್ಸ್ ತಿಳ್ಕೊಳ್ಳಿ, 1 ವಾರ ಅಲ್ಲ 90 ದಿವಸಗಳ ಕಾಲ ಈ ಡ್ರಗ್ಸ್ ನಮ್ಮ ಜೀವದಲ್ಲಿ ಇರ್ತದೆ. ಯೂರಿನ್ ಟೆಸ್ಟ್ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಅಥವಾ ಹೇರ್ ಲೈನ್ ಟೆಸ್ಟ್ ಇರ್ಬೋದು. ಆವಾಗ ನಮಗೆ ತೊಂದರೆ ಆಗ್ತದೆ. ಸೊ 90 ದಿವಸಗಳ ಕಾಲ ಈ ಡ್ರಗ್ಸ್ ನಮ್ಮ ಜೀವದಲ್ಲಿ ಇರ್ತದೆ. ನಾವು ಆಲೋಚನೆ ಮಾಡೋದು ಬೇಡ, ನಮಗೆ ಏನು ಆಗಲ್ಲ, ಯಾರಿಗೆ ಗೊತ್ತಾಗಲ್ಲ. ಈ ಸ್ಟೂಡೆಂಟ್ಸ್ ಬಂದು ನನ್ನ ಹತ್ರ ಬಂದು ಕೂಗುದು, ಮೇಡಮ್ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ನಮ್ಮನ್ನ ವಿದ್ಯಾಭ್ಯಾಸಕ್ಕಂತ ಹೇಳಿ ಕಳಿಸಿದ್ದು, ನಾವು ಈ ಒಂದು ಪಾಠಕ್ಕೆ ಹೋಗಿ ಹೀಗೆ ಸಿಕ್ಕಿದ್ದೆವು. ಅಪ್ಪ ಅಮ್ಮನಿಗೆ ಹೇಗೆ ಹೇಳುದು, ನಮ್ಮ ಭವಿಷ್ಯನೇ ನಾವು ಕಳ್ಕೊಂಡಾಗೆ. ಯಾಕಂತ ಹೇಳಿದ್ರೆ ಒಮ್ಮೆ FIR ಕಿತ್ತಂತ ಹೇಳಿದ್ರೆ ಮತ್ತೆ ಅವರಿಗೆ ಮುಂದಿನ ಅವರ ಭವಿಷ್ಯಕ್ಕೆ ಕಷ್ಟ ಆಗ್ತದೆ. ಫಾರಿನಿಗೆ ಹೋಗೋದಾಗ್ಲಿ ಅಥವಾ ಬೇರೆ ಯಾವುದೇ ಕೆಲಸಗಳಿಗಾಗ್ಲಿ ಭಾರಿ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಆಲೋಚನೆ ಮಾಡಿಕೊಳ್ಳಿ. 2ನೇ ವಿಷಯ ಹೇಳ್ತದ್ದು ರಿಲ್ಯಾಕ್ಸ್ ಅಂತ ಹೇಳಿ. ನಾವು ಕೆಲವೊಮ್ಮೆ ಹೇಳ್ತೇವೆ ರಿಲ್ಯಾಕ್ಸ್ ಆಗ್ಬೇಕು. ನಮಗೆ ನಮ್ಮಲ್ಲಿ ಬರುವವರೆಲ್ಲ ಹೇಳ್ತಾರೆ ಇಡೀ ದಿವಸ ನಾವು ಕೆಲಸ ಮಾಡ್ತೇವೆ, ಸಾಯಂಕಾಲ ಸ್ವಲ್ಪ 90 ಹೊಡೆದ್ರೆ ರಿಲ್ಯಾಕ್ಸ್ ಆಗ್ತೇವೆ ಅಂತ ಹೇಳಿ, ತಿಳಿತಲ್ಲ. ಸೊ ಈ ರಿಲ್ಯಾಕ್ಸ್ ಆಗೋದು ಮತ್ತೆ ಕೊನೆಗೆ ಅವರ ಜೀವವನ್ನೇ ತೊಂದರೆಗೆ ಒಳಗೆ ಮಾಡ್ತದೆ. ತುಂಬಾ ಮಂದಿ ನಾನು ತುಂಬಾ ಕಾಲೇಜುಗಳಿಗೆ ಹೋಗ್ತಾ ಇದ್ದೇನೆ, ನನಗೆ ಟೀಚರ್ಸ್ ಅವರೇ ಹೇಳುದು ಕೆಲವೊಮ್ಮೆ, ಮೇಡಮ್ ನಮ್ಮ ಸ್ಟೂಡೆಂಟ್ಸ್ ಕೂಲಿಪ್ ತಿಂತಾರೆ ಮೇಡಮ್, ಕೂಲಿಪ್ ತಿಳಿತಲ್ಲ. ಯಾಕೆ ಆ ಮದು ಇದೆ, ಪಾನ್ ಪಲಕ್ ಇದೆ ಅಲ್ವಾ, ಪಾನ್ ಪಲಕ್ ಟೈಪ್ ಸಿದ್ದು ಇದೆ, ಸ್ಟಾರ್ ಇದೆ, ಗುಡ್ಕ ಇದೆ, ಹಾಟ್ ಚಾಪಿ ಇದೆ, ಚೈನಿಕೈನ್ ಇದೆ. ಈ ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ಕೂಲಿಪ್ ಅಂತೇಳಿ ಹೊಸತ್ತು ಬಂದಿದೆ ಇವತ್ತು. ಯಾವುದೇ ರೀತಿಯಲ್ಲಿ ಬಾಯಿ ಕಲರ್ ಮಾಡೋದಿಲ್ಲ, ಬಾಯಿ ಒಳಗಡೆ ಇರ್ತೇವೆ, ನಮಗೆ ಒಂದು ತರಹದ ಕಿಕ್ ಸಿಗ್ತದೆ, ನಮಗೆ ರಿಲ್ಯಾಕ್ಸ್ ಆಗ್ತದೆ. ಸೊ ಕೂಲಿಪ್ ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ಉಪಯೋಗಿಸ್ತಾ ಇದ್ದಾರೆ. 3ನೇದು ಟು ಫೀಲ್ ಮೋರ್ ಸೆಲ್ಫ್ ಕಾನ್ಫಿಡೆನ್ಸ್. ಕೆಲವರಿಗೆ ಹೆದರಿಕೆ ಇರ್ತದೆ, ನರ್ವಸ್ನೆಸ್ ಆಗ್ತದೆ. ಇನ್ನು ಕೆಲವರು ಬುದ್ಧಿ ಇಲ್ಲದವರು ಅವರಿಗೆ ಸಜೆಸ್ಟ್ ಮಾಡುದು, ನೀನು ಸ್ವಲ್ಪ ಒಂದು ದಮ್ ತಕ್ಕೊಳ್ಳು, ಒಂದು ಸಿಗರೇಟ್ ಎಳೆಯೋ, ಒಂದು ಸ್ವಲ್ಪ ಗಾಂಜಿ ಎಳೆಯೋ, ನಿನಗೆ ಒಳ್ಳೆದಾಗ್ತದೆ, ಒಳ್ಳೆ ಧೈರ್ಯ ಬರ್ತದೆ, ಮಾತಾಡ್ಲಿಕ್ಕೆ ಆಗ್ತದೆ, ನಿನಗೆ ಹೆದರಿಕೆ ಇರುವುದಿಲ್ಲ ಅಂತೇಳಿ. ನೀವು ಬೇಕಾದ್ರೆ ನಮ್ಮ ಜೈಲಲ್ಲಿ ಹೋಗಿ ನೋಡಿದ್ರೆ ಹೆಚ್ಚಿನವರು ಯುವಕರು ಇದ್ದಾರೆ. ಅವರು ಏನಾದ್ರೂ ಇವತ್ತು ಅಪರಾಧ ಮಾಡಿದ್ದಾರಾದ್ರೆ ಕೇವಲ ಸುಮ್ಮನೆ ಹೋಗಿ ಮಾಡಲಿಲ್ಲ, ಅವರೆಲ್ಲ ಇದನ್ನ ತಕ್ಕೊಂಡು ಇವತ್ತು ಅಪರಾಧಗಳನ್ನ ಮಾಡಿ ಇವತ್ತು ಜೈಲಿನ ಒಳಗಡೆ ಇದ್ದಾರೆ. ನಮ್ಮ ಸುತ್ತಮುತ್ತ ನಾವು ಪೇಪರಲ್ಲಿ ಕೇಳ್ತೇವೆ, ಎಷ್ಟೋ ಮಂದಿ ಅವರ ಸ್ವಂತ ಹೆಂಡತಿಯನ್ನು ಕೊಂದಿದ್ದಾರೆ, ಹೆಂಡತಿ ಗಂಡನನ್ನು ಕೊಂದಿದ್ದಾರೆ, ಅಣ್ಣ ತಂಗಿಯನ್ನು ಕೊಂದಿದ್ದಾನೆ. ಇದೆಲ್ಲ ಸನ್ನಿವೇಶಗಳು ನಮ್ಮ ಸುತ್ತಮುತ್ತ, ದೂರಲ್ಲ, ನಮ್ಮ ಸುತ್ತಮುತ್ತಲೇ ನಮಗೆ ಕೇಳಲಿಕ್ಕೆ ಸಿಗ್ತದೆ, ಪೇಪರಲ್ಲಿ ಬರ್ತದೆ. ಅದಕ್ಕೋಸ್ಕರ ಈ ಕಾನ್ಫಿಡೆಂಟ್ ಬಂದು ಕಾನ್ಫಿಡೆಂಟ್ಗೋಸ್ಕರ ನಾವು ಇದನ್ನ ತಕ್ಕೊಳ್ಳುವಂಥದ್ದು. 3ನೇದು ಟು ಫಿಟ್ ಇನ್ ಪಿಯರ್ ಪ್ರೆಷರ್. ಇದು ನಿಮಗೆ ಹೇಳಿರುವಂಥದ್ದು, ಗೆಳೆಯರ ಒತ್ತಡ ಅಂತಲೇ ಹೇಳ್ತೇವೆ. ಫ್ರೆಂಡ್ಸ್ಗಳೊಟ್ಟಿಗೆ ನಾವು ಇರುವಾಗ ಒಬ್ಬನೇನೋ ಸಿಗರೇಟ್ ಸೇರ್ತಾನೆ, ಒಬ್ಬನೇನೋ ಪಾನ್ ಪರಾಗ್ ತಿಂತಾನೆ, ಅಥವಾ ಒಬ್ಬನೇನೋ ಅಮಲು ಕುಡಿತಾನೆ ಅಂತೇಳಿ ಹೇಳಿದ್ರೆ ಅವರಟ್ಟು ಇರುವ ಜನರಿಗೆ ಅಥವಾ ವ್ಯಕ್ತಿಗಳಿಗೆ, ಅವನ ಫ್ರೆಂಡ್ಸ್ಗೆ ಅವನು ಇಂಟ್ರೊಡ್ಯೂಸ್ ಮಾಡುತ್ತಿದೆ, ಸ್ವಲ್ಪ ತಕ್ಕೊಳ್ಳು, ಒಮ್ಮೆ ಒಂದು ತಗೊಳ್ಳಿಯೋ. ಆಗ ನಮ್ಮ ಸ್ಪೀಕರ್ ಅವರೇ ಹೇಳಿದ್ರು, ಒಮ್ಮೆ ಸಿಗರೇಟ್ ಸೇದೋ ಏನಾಗುದಿಲ್ಲ, ಆದ್ರೆ ಒಳಗಡೆ ICUಯಲ್ಲಿ ಹೋಗಿ ಮಲಗುವಾಗ ಯಾರು ಬರಲ್ಲ. ನಮ್ಮಲ್ಲಿ 35 ಮಂದಿ ಇದ್ದಾರೆ, ಅವರೆಲ್ಲ ಯಾವಾಗ 18 ವರ್ಷ ಪ್ರಾಯದಲ್ಲಿ 15 ವರ್ಷ ಪ್ರಾಯದಲ್ಲಿ ಅವರ ಹಿಸ್ಟ್ರಿಯನ್ನು ತೆಗೆಯುವಾಗ ಇರ್ತದೆ, ಸ್ವಲ್ಪ ಕುಡಿದದ್ದು, ಒಮ್ಮೆ ಸಿಗರೇಟ್ ಹೇಳಿದದ್ದು. ಇವತ್ತು ಅವರು ಡಿಎಡಿಕ್ಷನ್ ಸೆಂಟರ್ ಇದ್ದಾರೆ, ಅವರಿಗೆ ಕ್ಯಾನ್ಸರ್ ಬಂದಿದ್ದ, ಅವರಿಗೆ ಲಿವರ್ ಪ್ರಾಬ್ಲಮ್ ಆಗಿದೆ, ಅವರಿಗೆ ಬೇರೆ ಸಮಸ್ಯೆಗಳಾಗಿದೆ. ಯಾವುದೇ ಒಂದು ಫ್ರೆಂಡ್ಸ್ ಬಂದು ಅವನನ್ನು ವಿಚಾರಿಸುವುದಿಲ್ಲ. ಒಂದು ನಿನಗೆ ಸಹಾಯ ಮಾಡ್ತೇನೆ, ನಿನ್ನೊಟ್ಟಿಗೆ ನಾನು ಇರ್ತೇನೆ ಅಂತ ಹೇಳಿ ಹೇಳುವವರು ಯಾರು ಇಲ್ಲ. ಅದಕ್ಕೋಸ್ಕರ ಈ ಪಿಯರ್ ಪ್ರೆಷರ್ ಇರುವಾಗ ಏನಾಗ್ತದೆ ಅಂತ ಹೇಳಿದ್ರೆ
ಒಬ್ಬನಿಗೆ ಅಭ್ಯಾಸ ಇದ್ರೆ ಇನ್ನೊಬ್ಬನಿಗೆ ಇಂಟ್ರೊಡ್ಯೂಸ್ ಮಾಡುವಾಗ ಅವನು ಬೇಡ ಅಂತ ಹೇಳ್ತಾನೆ, ನನಗೆ ಬೇಡ, ನಾನು ಬರುವುದಿಲ್ಲ, ನನ್ನ ಅಮ್ಮ ಬೈತಾರೆ, ಅಪ್ಪ ಬೈತಾರೆ, ನನಗೆ ಜೋರು ಮಾಡ್ತಾರೆ. ಈಗಿನ ಹೋಗ್ತದೆ 2 ದಿವಸ, 3ನೇ ದಿವಸ ಅವರು ತಮಾಷೆ ಮಾಡ್ಲಿಕ್ಕೆ ಓ ಬಂದ ನೋಡು ಗಾಂಧಿ, ಬಂದ ನೋಡು ಸಹಜ, ಇವನಿಗೆ ಏನು ಅಭ್ಯಾಸ ಇಲ್ಲಂತೆ, ಇವನು ನಮ್ಮ ಜೊತೆ ಬರುವುದು ಬೇಡ, ಇವನು ನಮ್ಮ ಫ್ರೆಂಡ್ಸ್ ಆಗುದು ಬೇಡ ಅಂತ ಹೇಳುವಾಗ ನಾವು ನಮ್ಮನ್ನು ಹುಟ್ಟಿಸಿದ ಜೀವ ಕೊಟ್ಟ ಅಪ್ಪ ಅಮ್ಮನನ್ನ ಮರೆತು ಈ ಏನೋ ಕಲಿಸುವ ಫ್ರೆಂಡ್ಸ್ ನೊಟ್ಟಿಗೆ ಹೋಗ್ತೇವೆ, ಸಿಗರೇಟ್ ಎಳಿತೇವೆ, ಗಮ್ಮತ್ ಮಾಡ್ತೇವೆ, ಡ್ರಗ್ಸ್ ತಗೊಳ್ತೇವೆ ಅಲ್ವಾ. ನಮ್ಮ ಇಡೀ ಭವಿಷ್ಯವನ್ನು ನಾವು ನಾಶ ಮಾಡ್ತೇವೆ. ಅದಕ್ಕೋಸ್ಕರ ನಾವು ಹೆಚ್ಚಿನವರು ಈ ಪಿಯರ್ ಪ್ರೆಷರ್ ಅಲ್ಲಿ ಬಲಿಯಾಗುವಂಥದ್ದು. ಕೊನೆಯಿದ್ದು ಟು ಸ್ಟೇ ಅವೇ ವಿತ್ ಸಮಥಿಂಗ್. ಏನೋ ಸಮಸ್ಯೆ ಬಂತು, ಏನೋ ತೊಂದರೆಗಳು ಬಂತು, ಆ ಸಮಸ್ಯೆಗಳು ಬರುವಾಗ ನಮಗೆ ದಾರಿ ಕಾಣೋದೇ ಡ್ರಗ್ಸ್ ಇದ್ದು, ನಮಗೆ ದಾರಿ ಕಾಣೋದೇ ಸ್ಮೋಕಿಂಗ್ ಇದ್ದು. ಅದಕ್ಕೋಸ್ಕರ ಎಲ್ಲ ಕಾರಣಗಳಿಂದ ನಮ್ಮ ಹದಿಹರೆಯದವರು ಅಥವಾ ಯುವಜನರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ನೆಕ್ಸ್ಟ್, ಯಾವೆಲ್ಲ ತರಹದ ಡ್ರಗ್ಸ್ಗಳಿದೆ? ವಾಟ್ ಆರ್ ದ ಡ್ರಗ್ಸ್ ವಿಚ್ ಆರ್ ಕಾಮನ್ಲಿ ಯೂಸ್ಡ್ ಅಂತ ಹೇಳಿ, ತಂಬಾಕು ಅಲ್ವಾ, ಈ ಸಿಗರೇಟ್ಸ್ ಇರ್ಬೋದು, ಜರ್ದ ಇರ್ಬೋದು, ಬೀಡಿ ಇರ್ಬೋದು, ಇದೆಲ್ಲ ತಂಬಾಕಿಗೆ ಸಂಬಂಧಪಟ್ಟದ್ದು. 2ನೇದು ಆಲ್ಕೋಹಾಲ್ ಇರ್ಬೋದು, ಶೇಂದಿ, ಬಿಯರ್, ವೈನ್, ಶರಾಬ್, ಇದೆಲ್ಲ ಆಲ್ಕೋಹಾಲ್ಗೆ ಮಾದಕ ದ್ರವ್ಯ ಅಂತೇಳಿ ಹೇಳ್ತೇವೆ. 3ನೇದು ಡ್ರಗ್ಸ್, ಗಾಂಜಾ ಇರ್ಬೋದು, ಕೆನಬಿಸ್ ಅಂತೇಳಿ ಹೇಳ್ತೇವೆ, ಚರಸ್ ಇರ್ಬೋದು, ಅಫೀಮ್ ಇರ್ಬೋದು, ಇದೆಲ್ಲ ವಿಷಯಗಳು. ಬ್ರೌನ್ ಶುಗರ್ ಇರ್ಬೋದು, ಇದು ಒಂದು ತರಹದ ಡ್ರಗ್ಸ್. ಕೊನೆಯಿದ್ದು ಮೆಡಿಕಲಿ ಪ್ರಿಸ್ಕ್ರೈಬ್ ಡ್ರಗ್ಸ್ ಅಂತ ಹೇಳ್ತೇವೆ. ನಾನು ಆಗ ಹೇಳಿದೆ, ಪೇನ್ ಕಿಲ್ಲರ್ ಇರ್ಬೋದು, ನಿದ್ದೆ ಮಾತ್ರೆ ಇರ್ಬೋದು, ಕಾಫ್ ಸಿರಪ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಇಂಥ ತರಹದೆಲ್ಲ ಡ್ರಗ್ಸ್ಗಳು. MDMA ಇವತ್ತು ಹೊಸತ್ತು ಬಂದಿದೆ, ಭಯಂಕರ ಕಾಸ್ಟ್ಲಿ ಡ್ರಗ್. MDMA ಮತ್ತು ಬ್ರೌನ್ ಶುಗರ್ ಅಥವಾ ಹೆರೋಯಿನ್ ಹೇಳುವಂಥದ್ದು ಭಯಂಕರ ಕಾಸ್ಟ್ಲಿ ಡ್ರಗ್. ಇದು 1 ಗ್ರಾಮಿಗೆ ಸಾಧಾರಣ 2,500 ರೂಪಾಯಿ, 3,000 ರೂಪಾಯಿಗೆಲ್ಲ ಇದೆ, ತಿಳಿತಲ್ಲ. ಸೊ MDMA ಇವತ್ತು ಭಾರಿ ಪ್ರಚಲಿತದಲ್ಲಿರುವಂತಹ ಡ್ರಗ್. LSD ಪೇಪರ್ ಟೈಪ್ ಅಲ್ಲಿ ಬರುವಂತಹ ಡ್ರಗ್, ಇದು ಕೂಡ ನಮಗೆ ಸಮಸ್ಯೆಯನ್ನ ಮಾಡ್ತದೆ. ಅದನ್ನು ಹೊರತುಪಡಿಸಿ ವೈಟ್ನರ್, ಫೆವಿಕಾಲ್, ಫೆವಿಬಾಂಡ್, ಅಯೋಡೆಕ್ಸ್, ಪೆಟ್ರೋಲ್ ಕೆಮಿಕಲ್ಸ್, ನೇಲ್ ಪಾಲಿಶ್ ರಿಮೂವರ್, ಥಿನ್ನರ್, ಆಯಿಲ್ ಪೇಂಟ್ಸ್, ಸ್ಯಾನಿಟೈಸರ್, ಮೌತ್ ವಾಶ್ ಅಲ್ವಾ. ನಾವು ಶೇವ್ ಮಾಡಿ ಆದ್ಮೇಲೆ ಒಂದು ಆಫ್ಟರ್ ಶೇವ್ ಅಂತ ಹೇಳಿ ಒಂದು ಓಲ್ಡ್ ಸ್ಪೈಸ್ ಒಂದು ಆಫ್ಟರ್ ಶೇವ್ ಹಾಕ್ತಾರೆ, ಅದು. ಇದೆಲ್ಲ ಸಣ್ಣ ಸಣ್ಣ ಡ್ರಗ್ಸ್ಗಳು. ಮತ್ತೆ ನಮಗೆ ಬರುವಂತಹ 10 ವರ್ಷದಿಂದ ಮಕ್ಕಳು ಇದಕ್ಕೆಲ್ಲ ಬಲಿಯಾಗುವುದು, ತಿಳಿತಲ್ಲ. ಸೊ ನಾವು ಯಾವ ವಸ್ತುಗಳನ್ನ ಉಪಯೋಗ ಮಾಡ್ತೇವೆ ಅದರ ಉಪಯೋಗ ಆಗ್ತದೆ, ಯಾವುದನ್ನ ದುರುಪಯೋಗ ಮಾಡ್ತೇವೆ ಅದರ ದುರುಪಯೋಗ ಮಾಡ್ತೇವೆ. ಸೊ ವೈಟ್ನರ್ ಅನ್ನು ನಾವು ಕರೆಕ್ಷನ್ ಪೆನ್ ಆಗಿ ಬಳಸಬಹುದು, ಆದ್ರೆ ಡ್ರಗ್ ಆಗಿ ಅಲ್ಲ. ಸೊ ಅದನ್ನೆಲ್ಲ ನೀವು ಆಲೋಚನೆ ಮಾಡಿಕೊಳ್ಳಿ. ನೀವು ವೈಟ್ನರ್ ಅಲ್ಲಿ ಏನ್ ಮಾಡ್ತೀರಾ, ಫೆವಿಕಾಲ್ ಅಲ್ಲಿ ಏನ್ ಮಾಡ್ತೀರಾ, ಫೆವಿಬಾಂಡ್ ಅಲ್ಲಿ ಏನ್ ಮಾಡ್ತೀರಾ, ಇದರಲ್ಲಿ ಒಮ್ಮೆ ಎಡಿಟ್ ಆದ್ಮೇಲೆ ಹೊರಗೆ ಬರ್ಲಿಕ್ಕೆ ಬಾರಿ ಕಷ್ಟ. ಹೇಳ್ತೇನೆ ಏನು ಮಾಡ್ತಾರೆ ಅಂತ. ವಾಟ್ ಎಲ್ಸ್? ಮೊಬೈಲ್ ಭಾರಿ ದೊಡ್ಡ ಇವತ್ತು ಗಂಡಾಂತರ ನಮ್ಮ ಸಮಾಜಕ್ಕೆ ಬಂದಿವೆ. ಡ್ರಗ್ಸ್ ಮಾತ್ರ ಅಲ್ಲ, ಮೊಬೈಲ್ ಕೂಡ. ಮೊನ್ನೆಂದು ನನಗೆ ಅಪ್ಪ ಫೋನ್ ಮಾಡ್ತಾನೆ, 10ನೇ ಕ್ಲಾಸ್ನ ಮಗ, ಮೇಡಮ್ ನನ್ನ ಮಗ ಮೊಬೈಲ್ಗೆ ಎಡಿಕ್ಟ್ ಆಗಿದ್ದಾನೆ ಮೇಡಮ್. ಮೊಬೈಲ್ ಮಾತ್ರ ಅಲ್ಲ, ಡ್ರಗ್ಸ್ಗೆ ಕೂಡ ಎಡಿಕ್ಟ್ ಆಗಿದ್ದಾನೆ. ಏನು ಮಾಡಿದ್ರು ಅಂತ ಗೊತ್ತಾಗೋದಿಲ್ಲ. ಒಂದು ವೇಳೆ ಏನಾದ್ರು ವಿಚಾರ ಮಾಡಿದ್ರೆ ಮನೆಯಲ್ಲಿ ಗಲಾಟೆಗಳೇ ನಡೀತಾ ಇದೆ. ಕೇವಲ ಗಂಡು ಮಕ್ಕಳು ಮಾತ್ರ, ಹೆಣ್ಣು ಮಕ್ಕಳು. ಮೊನ್ನೊಂದು ಹುಡುಗಿಯ ತಂದೆ ಕೂಡ ಫೋನ್ ಮಾಡಿದ್ರು. ಇವತ್ತು ಹೈಯೆಸ್ಟ್ ಯಾಕಂತ ಹೇಳಿದ್ರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಒಂದೇ ಸರಾಸರಿಯಲ್ಲಿ ಹೋಗ್ತಾ ಇದ್ದಾರೆ. ಇದೆಲ್ಲ ಮಾದಕ ದ್ರವ್ಯಗಳು ಅವರಿಗೆ ಕಾಣ್ತಿಗೆ ಸಿಗ್ತಾ ಇದೆ, ಅದನ್ನೆಲ್ಲ ಅವರು ನೋಡ್ತಾ ಇದ್ದಾರೆ. ಸೊ ಆ ಅಪ್ಪ ಹೇಳ್ತಾನೆ ಏನು ಮಾಡುದು ಅಂತ ಹೇಳಿ ಗೊತ್ತಾ. ನಾನು ಹೇಳಿದೆ ಅವನಿಗೆ ಕೌನ್ಸಿಲಿಂಗ್ ಆಗೋದಿಲ್ಲಪ್ಪ, ಅವನಿಗೆ ಕೌನ್ಸಿಲಿಂಗ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಮಾದಕ ವ್ಯಸನಿ, ಅವನ ಬ್ರೈನ್ ಇಡೀ ಮಾದಕತೆಯನ್ನು ಸುತ್ತುವರಿತದೆ. ನೀವು ಯಾವ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡಿದ್ರು ಕೂಡ ಅವನಿಗೆ ಅರ್ಥ ಆಗಲ್ಲ. ಅವನಿಗೆ ನಾನು ಡ್ರಗ್ಸ್ ಯಾವಾಗ ತಕೊಳ್ಳೋದು, ಎಲ್ಲಿ ಹೋಗುದು, ಯಾವ ರೀತಿ ಮಾಡುದು ಅಂತೇಳಿ ಮಾತು ತುಂಬಿರುತ್ತದೆ ವಿನಃ ಆ ನೀವು ಕೊಟ್ಟ ಕೌನ್ಸಿಲಿಂಗ್ ಅಲ್ಲಿ ನೀನು ಒಳ್ಳೇದಾಗ್ಬೇಕು, ನೀನು ಹಾಗೆ ಆಗ್ಬೇಕಂತ ಹೇಳಿದ್ರೆ ಯಾವುದು ಅವನಿಗೆ ಸಾಧ್ಯ. ನಾನು ಇಷ್ಟೇ ಹೇಳಿದ ಅವನಿಗೆ, ನಾನು ನಿಮ್ಗೊಂದು ಡಾಕ್ಟರ್ ನಂಬರ್ ಕೊಡ್ತೇನೆ, ಅವರಿಗೆ ಕಾಲ್ ಮಾಡಿ ಅವನನ್ನು ಇಮಿಡಿಯೇಟ್ ಅಡ್ಮಿಟ್ ಮಾಡಿ. ಸಾಯಂಕಾಲದ ಒಳಗಡೆ ಅಪ್ಪ ಹೇಗಾದ್ರೂ ಮಾಡಿ ಅಡ್ಮಿಷನ್ ಮಾಡಿ. ಯಾವಾಗ ನಾವು ಅಡ್ಮಿಟ್ ಮಾಡ್ತೇವೆ ಅವನನ್ನ ಡ್ರಗ್ಸ್ ಇಂದ ಹೊರಗೆ ತೆಗಿತೇವೆ, ಮತ್ತೆ ಕೌನ್ಸಿಲಿಂಗ್ ವರ್ಕ್ ಆಗ್ತದೆ. ನಮ್ಮಲ್ಲಿ ಕೂಡ 1 ತಿಂಗಳ ಕೋರ್ಸ್, 30 ದಿವಸಗಳು ನಮ್ಮಲ್ಲಿ ಇರ್ತಾರೆ. ಪ್ರಾರಂಭಿಕ 7 ದಿವಸಗಳಲ್ಲಿ ನಾವು ಅವರಿಗೆ ಕೇವಲ ಡ್ರಗ್ಸ್ ನಿಂದ ಅಮಲಿನಿಂದ ಹೊರಗೆ ತರುವುದು. 7 ದಿವಸದ ನಂತರ ಅವರಿಗೆ ಕೌನ್ಸಿಲಿಂಗ್, ಬೇರೆ ಬೇರೆ ತರಹದ ಕ್ಲಾಸಸ್ಗಳನ್ನು ಕೊಟ್ಟು ಅವರಿಗೆ ಮೋಟಿವೇಶನ್ ಮಾಡಿ ಒಂದು ವ್ಯಕ್ತಿಯನ್ನಾಗಿ ಮಾಡುದು. ಇದು ಕೆಲಸ ನಾವು ಮಾಡುವಂಥದ್ದು. ಸೊ
ಇಲ್ಲಿ ಮೊಬೈಲ್ ಏನಿದೆ, ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇದೆಲ್ಲ ಸಮಸ್ಯೆಗಳು. ಸೊ ನಮಗೆ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫಾಲೋವರ್ ಇದ್ದಾರೆ, ಫೇಸ್ಬುಕ್ ಅಲ್ಲಿ ತುಂಬಾ ಫ್ರೆಂಡ್ಸ್ ಇದ್ದಾರೆ, ವಾಟ್ಸಪ್ ಗಳಲ್ಲಿ ಜಾಸ್ತಿ ಮೆಸೇಜ್ಗಳು ಹೋಗ್ತಾ ಇದೆ. ನಮಗೆ ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಮಾತಾಡಲಿಕ್ಕೆ ಪುರ್ಸೋದಿಲ್ಲ ಅಲ್ವಾ? ನಮಗೆ ಮನೆಯಲ್ಲಿ ನಮ್ಮ ಸಂಬಂಧಗಳು ಇಲ್ಲ. ನಮಗೆ ಏನಿದ್ರು ಕೂಡ ನಾವು ಮೊಬೈಲ್ ಅಲ್ಲಿ ಚಾಟ್ ಮಾಡುವಂಥದ್ದು. ಎಲ್ಲರೂ ಮಲಗಿರ್ತಾರೆ, ನಾವು ದೊಡ್ಡ ಬೆಡ್ಶೀಟ್ ಗಳನ್ನ ಎಳೆದುಕೊಂಡು ಫ್ಲಾಶ್ ಲೈಟ್ ಅನ್ನ ಕಮ್ಮಿ ಮಾಡಿ ಬೆಡ್ಶೀಟ್ ನ ಒಳಗಡೆ ನಮ್ಮ ಮೆಸೇಜ್ಗಳು ನನಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಇದರಲ್ಲೇ ಇರುವವರು. ಎಷ್ಟು ಮಂದಿ ಮಕ್ಕಳು ಇನ್ಸ್ಟಾಗ್ರಾಮ್ಗೆ ಹೋಗ್ತಾರೆ, ಎಷ್ಟು ಮಂದಿ ಮಕ್ಕಳು ಟ್ವಿಟರ್ ಅಲ್ಲಿ ಚಾಟ್ ಮಾಡ್ತಾರೆ, ಎಷ್ಟು ಮಂದಿ ಮಕ್ಕಳು ಫೇಸ್ಬುಕ್ಗೆ ಹೋಗ್ತಾರೆ, ಇದೆಲ್ಲ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ನಮಗೆ ಫ್ರೆಂಡ್ಶಿಪ್ ಆಗ್ತದೆ ಮಕ್ಕಳೇ, ಕೇಳಿ, ಇಲ್ಲಿ ನಮಗೆ ಫ್ರೆಂಡ್ಶಿಪ್ ಆಗ್ತದೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಒಂದು 14 ವರ್ಷದ ಹುಡುಗಿಯನ್ನು ನನ್ನ ಮುಂದೆ ಬಂದು ಕುತ್ಕೊಳಿಸಿದ್ರು. ಮೇಡಮ್ ಕೌನ್ಸಿಲಿಂಗ್ ಮಾಡಿ ಮೇಡಮ್ ಹುಡುಗಿಗೆ. ಕೇಳಿದೆ, ಏನಾಯ್ತಮ್ಮ? ಏನಿಲ್ಲ ಮೇಡಮ್. ಮತ್ತೆ ಯಾಕೆ ಇಲ್ಲಿದ್ದೀಯಾ? ಈ ಹುಡುಗಿ PUC ಆದ್ಮೇಲೆ ಮನೆಯಲ್ಲಿದ್ಲು. ಅಮ್ಮ ಹೇಳಿದ್ರು, ನೀನು PUC ಆಯ್ತಲ್ವಾ, ಫಸ್ಟ್ ಇಯರ್ ಇದ್ದು PUC ಆಯ್ತು, ನಿನಗೆ ರಜೆ ಇದೆ, ನೀನು ಕೆಲಸಕ್ಕೆ ಹೋಗು. ಈ ಹುಡುಗಿ ಮೊಬೈಲ್ ಅಲ್ಲಿ ಎಡಿಕ್ಟ್, ಆಟ ಆಡೋದು, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು, ಫೇಸ್ಬುಕ್ ಯೂಸ್ ಮಾಡೋದು, ಇದಕ್ಕೆ ಎಡಿಕ್ಟ್. ಅವಳು ಹೇಳಿದ್ರು, ನಾನು ಕೆಲಸಕ್ಕೆ ಹೋಗಲ್ಲ, ನಾನು ಮನೆಯಲ್ಲೇ ಇರ್ತೇನೆ. ಇವಳು ಮೊಬೈಲ್ ಯೂಸ್ ಮಾಡೋದನ್ನು ನೋಡಿ ಹೇಳಿದ್ದು ಯಾವುದು ಕೇಳುದಿಲ್ಲ. ಒಂದು ದಿವಸ ಅಮ್ಮ ಕೆಲಸದಿಂದ ಬಂದು ಮೊಬೈಲ್ ಅನ್ನು ಕೊಡ್ತಾರೆ, ಮೊಬೈಲ್ ಹೊಡೆದೋಯ್ತು. ಆ ಸಿಟ್ಟಲ್ಲಿ ಹುಡುಗಿ ಮನೆ ಬಿಟ್ಟು ಹೋದ್ರು. ಅಮ್ಮನದ್ದು ಏನು ಆಲೋಚನೆ ಗೊತ್ತುಂಟ? ಈ ಹುಡುಗಿ ಯಾವಾಗಲೂ ಹೀಗೆ, ಒಂದು ದಿವಸ ಹೋದ್ರೆ 2ನೇ ದಿವಸಕ್ಕೆ ಬರ್ತಾಳೆ. ಅಮ್ಮ ಆಲೋಚನೆ ಮಾಡಿದ್ದು, ಇವತ್ತು ಹೋದ್ರೆ ಹೋಗ್ಲಿ, ನಾಳೆ ಬರ್ತಾಳೆ ಅಂತೇಳಿ ಸುಮ್ಮನಾದ್ರು. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, 4 ದಿವಸ ಆಯ್ತು, 5 ದಿವಸ ಆಯ್ತು, ಹುಡುಗಿ ಇಲ್ಲ ಅಲ್ವಾ? 5ನೇ ದಿವಸಕ್ಕೆ ಅಮ್ಮ ಬಂದ್ರು. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಸರ್, ನನ್ನ ಮಗಳು ಕಾಣೆಯಾಗಿದ್ದಾಳೆ. ಎಷ್ಟು ದಿವಸ ಆಯ್ತಮ್ಮ? 5 ದಿವಸ ಆಯ್ತು. 5 ದಿವಸಕ್ಕೆ ಒಂದು ಅಮ್ಮ ಮೈಲಿ ಹೋಗಿದ್ರಿ ಸರ್. ಅವಳು 1 ದಿವಸ ಹೋದ್ರೆ ಮರು ದಿವಸ ಬರ್ತಾಳೆ ಅಥವಾ 3ನೇ ದಿವಸ ಬರ್ತಾಳೆ ಅಂತ ಹೇಳಿ ನಾನು ಸುಮ್ಮನಾದೆ. ಏನು ಬೇಜವಾಬ್ದಾರಿ ಅಮ್ಮ ನೋಡಿ. ಹುಡುಗನಿಗೆ ಶುರು ಮಾಡಿದ್ರು ಪೊಲೀಸ್ ಹುಡುಗನಿಗೆ ಶುರು ಮಾಡುವಾಗ ಒಂದು ಹುಡುಗನಿಂದ ಮಾಹಿತಿ ಬಂದು, ಹುಡುಗಿ ಮಡಿಕೇರಿಯಲ್ಲಿದ್ದಾಳೆ. ಮಡಿಕೇರಿಗೆ ಫೋನ್ ಹಾಯಿಸಿದ್ರು. ಮಡಿಕೇರಿಗೆ ಫೋನ್ ಹಾಯಿಸುವಾಗ ಹುಡುಗಿ ಮಡಿಕೇರಿಯಲ್ಲಿದ್ದಾಳೆ, ಒಂದು ಆಂಟಿ ಮನೆಯಲ್ಲಿ. ತಿಳಿದಲ್ಲ? ಅಲ್ಲ ಅವಳ ತಂದೆಯ ಸೈಡಿಂದ ಸಂಬಂಧ ಅಥವಾ ಅಮ್ಮನ ಸೈಡಿಂದ ಸಂಬಂಧ. ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯದ ಆಂಟಿ. ಯಾವಾಗ ಅಮ್ಮ ಮೊಬೈಲ್ ಹೊಡೆದಾಕಿದ್ರು, ಇವಳು ಸೀದಾ ಹುಡುಗಿ ಹೊರಡಿ ಆ ಇನ್ಸ್ಟಾಗ್ರಾಮ್ ಆಂಟಿಯ ಮನೆಗೆ ಹೋಗಿದ್ದಾರೆ. ನೀವು ನಗರ್ತೀರಿ. ಇಲ್ಲಿ ಕೇಳಿ, ಮುಂದೆ ಏನಾಯ್ತು ಕೇಳಿ. ಆಂಟಿಗೆ ಯಾರು ಅವಳನ್ನು ಇಟ್ಟುಕೊಂಡಿದ್ದಾಳೆ ಅಲ್ಲಿ ಮಡಿಕೇರಿಯಲ್ಲಿ, ಅವಳ ಮೇಲೆ ಕಿಡ್ನಾಪ್ ಕೇಸ್. ಯಾಕಂತ ಹೇಳಿದ್ರೆ 18 ವರ್ಷ ಕೆಳಗಿನ ಹುಡುಗಿ, ಮನೆಗೆ ಮಾಹಿತಿ ಇಲ್ಲದೆ, ಯಾರಿಗೂ ಮಾಹಿತಿ ಕೊಡದೆ ಅಲ್ಲಿ ಆಂಟಿಯ ಮನೆಯಲ್ಲಿ ಇದ್ದವಳು. ಅವಳು ಆ ಆಂಟಿ ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ, ಅವರ ಕಿಡ್ನಾಪ್ ಕೇಸ್ ಅಂತೇಳಿ ಅವರಿಗೆ ಆ ಆಂಟಿಗೆ ಸಿಕ್ಕಿದ ಒಂದು ಗಿಫ್ಟ್. ಆ ಹುಡುಗ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, ಅವನ ಮೇಲೆ ಪೋಕ್ಸೋ ಕೇಸ್. ಯಾಕಂತ ಹೇಳಿದ್ರೆ ಹುಡುಗಿ 18 ವರ್ಷ ಕೆಳಗಿನವಳು, ಮಾಹಿತಿ ಹುಡುಗನಿಂದ ಬಂದದ್ದು. ಅವನು ಏನು ಮಾಡಲಿಲ್ಲ ಅದು ಬೇರೆ ವಿಷಯ. ಆದ್ರೆ ಒಂದು ಹುಡುಗ ಒಂದು ಹುಡುಗಿಯ ಬಗ್ಗೆ ಮಾಹಿತಿ ಕೊಡ್ತಾನಂತ ಹೇಳಿದ್ರೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಪೋಕ್ಸೋ ಕೇಸ್. ನಿಮಗೆ ಗೊತ್ತಿರ್ಬೋದು, ಪೋಕ್ಸೋ ಕೇಸ್ ಒಂದು ವ್ಯಕ್ತಿಯ ಮೇಲೆ ಬಿದ್ದರೆ ಅವನಿಗೆ ಯಾವುದೇ ತರಹದ ಬೇಲ್ ಸಿಗೋದಿಲ್ಲ. ಅವನನ್ನ ಜೈಲಿಗೆ ಹಾಕಿದ್ರೆ ಎಲ್ಲ ಅವನ ಸಾಯುವ ತನಕ ಅಲ್ಲೇ ಇರ್ತಾನೆ. ಭಾರಿ ಕಷ್ಟದ ಒಂದು ಕಾಯ್ದೆ. ಇವತ್ತು ನಾವು ಯಾರಿಗೊಂದು ಕೀಟನೆ ಮಾಡ್ತೇವೆ, ಯಾರಿಗೊಂದು ತಮಾಷೆ ಮಾಡ್ತೇವೆ, ಯಾರೊಂದು ಶಾಲನ್ನ ಎಳಿತೇವೆ, ಏನೋ ತೊಂದರೆ ಮಾಡ್ತೇವೆ, ಆಲೋಚನೆ ಮಾಡಿ ಏನು ಆಗ್ತದೆ ಅಂತ ಹೇಳಿ ಇವತ್ತು ಕಾಯ್ದೆಗಳು ಆ ರೀತಿಯಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಮೊಬೈಲ್ ಅಡಿಕ್ಷನ್. ನಮಗೆ ಮೊಬೈಲ್ ಬೇಕು ಉಪಯೋಗಕ್ಕೆ ಮಾತ್ರ. ಯಾವಾಗ ಕೊರೋನಾ ಬಂತು, ಮೊಬೈಲ್ ನಮ್ಮ ಮಕ್ಕಳ ಕೈಗೆ ಬಂತು, ಆನ್ಲೈನ್ ಕ್ಲಾಸಸ್ ಬಂತು. ಆನ್ಲೈನ್ ಕ್ಲಾಸ್ ಆದ ಮಕ್ಕಳು ಪಬ್ಜಿ ಆಟಕ್ಕೆ ಪ್ರಾರಂಭ ಮಾಡಿದ್ರು, ಫೇಸ್ಬುಕ್ಗೆ ಹೋದ್ರು, ಇನ್ಸ್ಟಾಗ್ರಾಮ್ಗೆ ಹೋದ್ರು. ನಮ್ಮಲ್ಲಿ ಹೈಯೆಸ್ಟ್ ಮಕ್ಕಳು ಟ್ರೀಟ್ಮೆಂಟ್ಗೆ ಬಂದಿದ್ದಾರೆ. ಒಬ್ಬ ಹುಡುಗ ಬಂದಿದ್ದ ನಮ್ಮಲ್ಲಿ 10ನೇ ಕ್ಲಾಸಿನವನು. ಆನ್ಲೈನ್ ಕ್ಲಾಸ್ ಆದ್ಮೇಲೆ ಇವನು ಪಬ್ಜಿಗೆ ಎಡಿಕ್ಟ್ ಆದ್ಮೇಲೆ ಇವನು ಪಬ್ಜಿ ಆಡ್ತಾನಂತ ಹೇಳಿ ಅಪ್ಪ ಅಮ್ಮ ಅವನಿಗೆ ರೀಚಾರ್ಜ್ ಮಾಡಲಿಲ್ಲ. ರೀಚಾರ್ಜ್ ಮುಗಿದೋಗಿತ್ತು. ಏನು ಮಾಡಿದ ಗೊತ್ತಂತ ಈ ಹುಡುಗ, ಅಪ್ಪನನ್ನ, ಅಮ್ಮನನ್ನ, ಅಜ್ಜಿಯನ್ನ ಮನೆಯ ಒಳಗೆ ಕೂಡಿ ಹಾಕಿ ನಿಮ್ಮನ್ನ ಈಗಲೂ ನಾನು ಕೊಂದು ಬಿಡ್ತೇನೆ, ಅಷ್ಟು ಎಡಿಕ್ಟ್. ಆವಾಗ ಚೈಲ್ಡ್ ಲೈನ್ ಅವರು ಇಂಟರ್ವ್ಯೂ ಮಾಡಿ ಆ ಹುಡುಗನನ್ನು ನಮ್ಮಲ್ಲಿಗೆ ತಂದ್ರು. ನಮ್ಮಲ್ಲಿ ನಾವು 3 ತಿಂಗಳ ಕಾಲ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಆ ಹುಡುಗ ಹೇಗೆ ವರ್ತಿಸಿದ ಗೊತ್ತಿಲ್ಲ. ಅವನಿಗೆ ಸಿಟ್ಟು ಬಂದಾಗ ಅವನ ಕೂದಲೆಲ್ಲ ನೆಟ್ಟಗೆ ಆಗುದು, ಅಷ್ಟು ಸಿಟ್ಟು ಆ ಹುಡುಗನಲ್ಲಿ.
3 ತಿಂಗಳು ಟ್ರೀಟ್ಮೆಂಟ್ ಮಾಡಿ ಮನೆಯವರಿಗೆ ಕೌನ್ಸಿಲಿಂಗ್ ಮಾಡಿ ಇವತ್ತು PUC ಕಂಪ್ಲೀಟ್ ಮಾಡಿದ್ದಾರೆ, ಈಗ ITIಗೆ ಹೋಗ್ತಾ ಇದ್ದಾರೆ. ನೋಡಿ ನಮ್ಮ ಎಡಿಕ್ಷನ್ ಎಲ್ಲಿಯ ತನಕ ಮುಂದೆ ಹೋಗ್ತದೆ. ಇವತ್ತು ಹನಿ ಟ್ರ್ಯಾಪ್ ಸ್ಟಾರ್ಟ್ ಆಗಿದೆ, ಗೊತ್ತಾ ನಿಮಗೆ? ಹನಿ ಟ್ರ್ಯಾಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದು ನಡೆಯುತ್ತದೆ. ನೆನಪಿಟ್ಟುಕೊಳ್ಳಿ, ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತೀರಿ ಅದನ್ನ ದಯವಿಟ್ಟು ಈ ವಿಷಯವಾಗಿ ತಿಳ್ಕೊಳ್ಳಿ. ಒಬ್ಬನ ಹಾಯ್ ಅಂತ ಹೇಳಿ ಕಳಿಸ್ತಾರೆ, ನಾವೇನ್ ಮಾಡ್ತೇವೆ? ಹಾಯ್ ಅಂತ ಹೇಳಿ ರಿಪ್ಲೈ ಆಗ್ತೇವೆ, ತಿಳಿದಲ್ಲ? ಇಮಿಡಿಯೇಟ್ ನೆಕ್ಸ್ಟ್ ಬರ್ತದೆ, ಫ್ರಮ್ ವೇರ್ ಆರ್ ಯು, ಎಲ್ಲಿಂದ ನೀನು? ನಾವು ಇಮಿಡಿಯೇಟ್ ಆಗಿ ಐ ಆಮ್ ಫ್ರಮ್ ಮ್ಯಾಂಗ್ಳೂರ್ ಅಂತ ಹೇಳ್ತೇವೆ. ಅಲ್ಲಿಂದ ಕಾನ್ವರ್ಸೇಷನ್ ಒಂದು ಹಂತಕ್ಕೆ ನಿಮ್ಮನ್ನ ಒಂದು ವಿಶ್ವಾಸಕ್ಕೆ ತಕ್ಕೊಳ್ಳುವ ತನಕ ಈ ಕಾನ್ವರ್ಸೇಷನ್ಗಳು ಬೆಳೀತದೆ. ಆ ಒಂದು ವಿಶ್ವಾಸಕ್ಕೆ ತಕ್ಕೊಂಡ ಮೇಲೆ ಅಲ್ಲಿಂದ ವಿಡಿಯೋ ಕಾಲ್ಗಳು ಸ್ಟಾರ್ಟ್ ಆಗ್ತದೆ. ವಿಡಿಯೋ ಕಾಲ್ ಸ್ಟಾರ್ಟ್ ಆಗುವಾಗ ನಿಮ್ಮ ಮುಖ ಕಾಣ್ತದಲ್ವಾ? ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ನಿಮ್ಮ ಮುಖ ಕಂಡ್ರೆ ಸಾಕು, ಇಲ್ಲಿಂದಲೇ ಕಟ್ ಮಾಡಿ ಬೇರೆ ಅಂಗಾಂಗಗಳನ್ನ ಜೋಡಿಸಿ ವಿಡಿಯೋಸ್ಗಳು ತಯಾರಾಗ್ತದೆ. ಇವತ್ತು ನಿಮಗೆ ಕಳಿಸ್ತಾರೆ ವಿಡಿಯೋಸ್ಗಳು, ನೋಡು ನೀನು ಈ ಎಲ್ಲ ಕೃತ್ಯಗಳಲ್ಲಿ ಭಾಗವಹಿಸಿದೆ, ನಿಮ್ಮ ಮುಖ ನಿಮ್ಮದೇ, ಬಾಡಿ ಯಾವುದು ಅಂತ ಹೇಳಿ ನಿಮಗೆ ಗೊತ್ತಿಲ್ಲ. ಅಲ್ಲಿಂದ ಡಿಮಾಂಡ್ ಇಡ್ಲಿಕ್ಕೆ ಶುರು ಮಾಡ್ತಾರೆ, ಕೊಡು 1 ಲಕ್ಷ ಕೊಡು, 2 ಲಕ್ಷ ಕೊಡು, ವಿಡಿಯೋ ವೈರಲ್ ಮಾಡಲ್ಲ. ಎಷ್ಟೋ ಮಂದಿ ಇವತ್ತು ಮೊನ್ನೆ ತಾನೇ ನನಗೆ 2 ಕೇಸ್ ಸಿಕ್ಕಿದೆ ಇಂಥದ್ದು. ನಾನು ಸುಳ್ಳು ಹೇಳುದಲ್ಲ, ನಿಮ್ಮ ಮುಂದೆ ಈ ವೇದಿಕೆಯಲ್ಲಿ ನಿಂತು ನಿಮಗೆ ಸತ್ಯ ಹೇಳ್ತದೆ. ಇವತ್ತು ನಮ್ಮ ಯುವಜನರು ಇದಕ್ಕೆಲ್ಲ ಬಲಿಯಾಗ್ತಾ ಇದೆ. ಜಾಗೃತರಾಗಿ, ನಿಮ್ಮ ಅಪ್ಪ ಅಮ್ಮ ಎಷ್ಟೋ ಕಷ್ಟದಿಂದ ನಿಮ್ಮನ್ನ ಬೆಳೆಸಿ ಒಂದು ವಿದ್ಯಾಭ್ಯಾಸ ಕೊಟ್ಟು ನಮ್ಮ ಕುಟುಂಬವನ್ನ ಮುಂದುವರಿಸಬೇಕಂತ ಹೇಳಿ ಇಲ್ಲಿಯ ತನಕ ತಂದಿದ್ದಾರೆ. ಅವರ ಮಾನವೀಯತೆ ಬಿಡಿ, ತಿಳಿತಲ್ಲ? ನಿಮ್ಮ ಜೀವನವನ್ನ ಹಾಳು ಮಾಡ್ಬೇಕು. ಫಸ್ಟ್ ನಿಮಗೋಸ್ಕರ ನೀವು ಜೀವನ ಮಾಡ್ಬೇಕು. ಇವತ್ತು ನಮ್ಮ ಸಮಾಜ ಬದಲಾಗಬೇಕಾದ್ರೆ ನಾವು ಕುಲದೀಪ್ ಜೈನ್ರವರು ಟ್ರಾನ್ಸ್ಫರ್ ಆಗಿ ಹೋದ್ರಲ್ವಾ, ಅವರು ಡ್ರಗ್ಸಿನ ಬಗ್ಗೆ ಒಂದು ವಿಷಯವನ್ನು ಎತ್ತಿಕೊಂಡದ್ದು. ನಮ್ಮ DC ಅವರು ಅದರ ಜೊತೆಗೆ ಕುಲದೀಪ್ ಜೈನ್ ತುಂಬಾ ಕೆಲಸ ಮಾಡಿದ್ದಾರೆ. ಭಾರಿ ಬೇಜಾರಾಯಿತು. ಇಂಥ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಇನ್ನು ಕೆಲಸ ಮಾಡುವವರು ಯಾರು? ನಾವು ಮತ್ತು ನೀವು. ನಾವೆಲ್ಲರೂ ಇದರ ಬಗ್ಗೆ ಎದ್ದು ನಿಲ್ಬೇಕು, ಇದರ ಬಗ್ಗೆ ಹೋರಾಟ ಮಾಡಬೇಕು, ಇದನ್ನು ನಮ್ಮ ಸಮಾಜದಿಂದ ನಿರ್ಮೂಲನ ಮಾಡಬೇಕು. ಅದಕ್ಕೋಸ್ಕರ ಈ ಎಲ್ಲ ವಿಷಯಗಳನ್ನು ಹೇಳುವಂತ ಟಿವಿ, ಈಗ ಮೊಬೈಲ್ ಬಂದ ಮೇಲೆ ಯಾರಿಗೂ ಟಿವಿ ಬೇಡ. ಯಾಕಂತ ಹೇಳಿದ್ರೆ ಏನಾಗಿದೆ ಇವತ್ತು ಮೊಬೈಲ್ ಅಲ್ಲೆಲ್ಲ ಸಿಗ್ತದೆ, ಸೀರಿಯಲ್ಗಳು ಸಿಗ್ತದೆ, ಗೂಗಲ್ ಸಿಗ್ತದೆ, ಇಂಟರ್ನೆಟ್ಗೆ ಯಾರು ಬೀಗ ಹಾಕಲಿಲ್ಲ. ಮನೆಯಲ್ಲಿ ಗಾಡ್ರೇಜಿಗಾದ್ರೂ ಬೀಗ ಹಾಕಿರ್ತಾರೆ, ಆದ್ರೆ ಇಂಟರ್ನೆಟ್ಗೆ ಯಾರು ಬೀಗ ಹಾಕಲಿಲ್ಲ. ಒಂದು ಶಬ್ದ ಟೈಪ್ ಮಾಡಿದ್ರೆ ಸಾಕು, ಏನೆಲ್ಲ ಅದರಲ್ಲಿ ಬರ್ತದೆ. ವಿದ್ಯಾರ್ಥಿಗಳೇ, ನಿಮಗೆ ಹೇಳುದು ಕಿವಿ ಮಾತು ಇಷ್ಟೇ, ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ ಬೇಡವಾದನ್ನೆಲ್ಲ ನೋಡಿ ಅದರ ಜೊತೆ ನಿಮ್ಮ ಜೀವನವನ್ನು ಹೊಂದಿಸಿಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡಬೇಕು, ತಿಳಿತಲ್ಲ? ಅದಕ್ಕೋಸ್ಕರ ನಿಮಗೆ ಏನು ಒಳ್ಳೇದಿದೆ ಅದನ್ನು ತಕೊಳ್ಳಿ, ಪಾಸಿಟಿವ್ ಥಿಂಕ್ ಮಾಡಿ, ಪಾಸಿಟಿವ್ ಅನ್ನು ಆಲೋಚನೆ ಮಾಡಿ. ಒಂದು ಸಮಾಜಕ್ಕೋಸ್ಕರ, ನಿಮ್ಮ ಶಾಲೆಗೋಸ್ಕರ, ನಿಮ್ಮ ಸುತ್ತಮುತ್ತ ಇರುವವರಿಗೋಸ್ಕರ ನೀವು ಶ್ರಮ ಪಡಬೇಕಾಗುತ್ತೆ. ತಂಬಾಕು 3000ದಷ್ಟು ಕೆಮಿಕಲ್ಸ್ ಇದರಲ್ಲಿದೆ. ನಾನು ನಿಮ್ಗೆ ಇದರ ಬಗ್ಗೆ ನಿರಂತರವಾಗಿ ಪಿಕ್ಚರ್ಗಳನ್ನು ತೋರಿಸಿದ ನಂತರ ಯಾವುದೇ ಲೆವೆಲಲ್ಲಿ ನಾವು ಸೇಫ್ ಅಂತ ಹೇಳಿಕಾಗುತ್ತೆ. ಕೆಲವರು ಹೇಳ್ತಾರೆ ನಾವು ಅದನ್ನು ಜಗಿತೇವೆ, ನಾವು ಅದನ್ನ ನುಂಗುವುದಿಲ್ಲ. ಜಗಿದವರು, ನುಂಗಿದವರು, ಸೇದಿದವರು ಏನಾಗಿದ್ದಾರೆ ಅಂತ ಹೇಳಿ ತೋರಿಸ್ತೇನೆ ನಾನು ನಿಮಗೆ. ಸೊ ಯಾವುದೇ ಇದು ಅಂತ ಸೇಫ್ಟಿ ಪ್ರಾರಂಭ ಮಾಡಿದ್ರು. ಇವರು ಏನು ಮಾಡ್ತಾರೆ ಅಂತ ಹೇಳಿ ನಾನು ಹೇಳ್ತೇನೆ. ಕೊನೆಗೆ ಏನು ಮಾಡ್ತಾರೆ, ಇವರ ಕಥೆಗಳು ಏನು, ಇವರ ವ್ಯಥೆಗಳು ಏನು ಅವರಲ್ಲಿ ತೊಂದರೆಗಳಾಗ್ತದೆ ಅಂತ ಹೇಳಿ ಹೇಳುವರು. ಸೊ ನಿಮಗೆ ಯಾರಾದ್ರೂ ಒತ್ತಾಯ ಮಾಡಿದ್ರೆ ಇವತ್ತು ಫಸ್ಟ್ ಸೇ ನೋ. ಬೇಡ, ನಾನು ಬೀಡಿ ಸೇದಲ್ಲ, ನಾನು ಗಾಂಜಾ ಸೇದಲ್ಲ, ನಾನು ಸಿಗರೇಟ್ ಸೇದಲ್ಲ, ನನಗೆ ಅದರ ಸಹವಾಸ ಬೇಡ. ಮಾಡ್ಬೋದಾ? ಎಸ್, ಯು ಕ್ಯಾನ್ ಡೂ ಇಟ್. ನೋಡಿ, 19 years old ಬಾಯ್, ಡ್ರಗ್ ಎಡಿಕ್ಟ್ ಅಂಡ್ ಸ್ಲೀಪಿಂಗ್ ಪಿಲ್. ಈ ಒಂದು ಹುಡುಗ 19 ವರ್ಷ ಹುಡುಗನನ್ನ ಪೊಲೀಸರು ನಮ್ಮ ಸೆಂಟರ್ಗೆ ಕರ್ತಂದಿದ್ರು. ವಿಪರೀತ ಎಡಿಕ್ಟ್ ಅವರು. ಮೊದಲ ದಿವಸ ನಾವು ಇಂಜೆಕ್ಷನ್ ಕೊಡ್ತೇವೆ, ಅವ್ರು ಮಲಗ್ತಾರೆ. 2ನೇ ದಿವಸ ಹುಡುಗ ಬಂದ 4 ಗಂಟೆಗೆ, ಮೇಡಮ್ ನನಗೆ ಒಂದು ನಿದ್ದೆ ಮಾತ್ರೆ ಕೊಡಿ. ಇಂಥದ್ದೇ ನಿದ್ದೆ ಮಾತ್ರೆ ಬೇಕು, ಬೇರೆ ಬೇಡ, ಇಂಥದ್ದೇ ಬೇಕು. ಇಲ್ಲಪ್ಪ, ಅಂಥದ್ದು ನಿದ್ರೆ ಮಾತ್ರೆ ನಮ್ಮ ಹತ್ರ ಇಲ್ಲ, ನಮಗೆ ಕೊಡ್ಲಿಕ್ಕೆ ಆಗಲ್ಲ. ಆಗ ಅವನು ಹೇಳಿದ, ಮೇಡಮ್ ನೀವೆಂತ ಮೇಡಮ್, ಪೊಲೀಸರೇ ನನಗೆ ಕೊಟ್ಟಿದ್ದಾರೆ, ನನ್ನದು ಬೊಬ್ಬೆ ತಡೆಯಲಿಕ್ಕೆ ಆಗದೆ ಅವರು ಕೊಟ್ಟಿದ್ದಾರೆ ಮೇಡಮ್, ನೀವು ಮೆಡಿಕಲ್ಗೆ ಹೋಗಿ ತಂದು ಬನ್ನಿ. ಇಲ್ಲಪ್ಪ, ನಮಗೆ ಮೆಡಿಕಲ್ ಎಲ್ಲ ಕೊಡಲ್ಲ, ನಾನು ಬೇರೆ ಮಾತ್ರೆ ಕೊಡ್ತೇನೆ ಅಂತ ಹೇಳಿ ಬೇರೆ ಮಾತ್ರೆ ಕೊಟ್ಟೆ, ಮಲಗಿಸಿ. ಮರುದಿವಸ ಪುನಃ ಬಂದಾಗ ನಾನು ಹೇಳಿದೆ, ಇದೇ ಮಾತ್ರೆ ಇರೋದು ನಮ್ಮಲ್ಲಿ ತಪ್ಪು. 2 ಗಂಟೆ ಆಗುವಾಗ ನಿಮ್ಗೆ ಎಚ್ಚರ. ಯಾಕಂತ ಹೇಳಿದ್ರೆ ಅವನ ತಲೆಯಲ್ಲಿ ಅದೇ ಟ್ಯಾಬ್ಲೆಟ್ ಬೇಕು, ಅದು ಟ್ಯಾಬ್ಲೆಟ್ ತಕೊಂಡ್ರೆ ಮಾತ್ರ ನನಗೆ ನಿದ್ದೆ ಬರುವುದು. 3ನೇ ದಿವಸ ಪುನಃ ಬಂದ. ನನಗೆ ಗೊತ್ತಾಯ್ತು ಇವನಿಗೆ ಕ್ರೇವಿಂಗ್ ಜಾಸ್ತಿ ಆಗ್ತದೆ, ಆಸೆ ಜಾಸ್ತಿ ಆಗ್ತದೆ. ಅಬ್ಸರ್ವೇಷನ್ ರೂಮಿಗೆ ಹಾಕಿದೆ.
ಮಕ್ಕಳೇ ಒಬ್ಸರ್ವೇಷನ್ ರೂಮಿಗೆ ಹಾಕಿ ಅರ್ಧ ಗಂಟೆ ಆಗಲಿಲ್ಲ. ಇದು ನಮ್ಮದು ಕಬ್ಬಿನದ್ದು ಗೇಟ್. ಇದೆಲ್ಲ ಹಾಳು ಮಾಡಿಟ್ಟಿದ್ದಾರಲ್ಲ, ಇಡೀ ವೆಲ್ಡಿಂಗ್ ಅನ್ನು, ಅವನ ಕೈಯಲ್ಲಿ ಕಟ್ಟೆಪ್ಲೇರ್ ಇಲ್ಲ, ಏನಿಲ್ಲ, ಕತ್ತಲಿಲ್ಲ, ಏನಿಲ್ಲ, ಕೇವಲ ಕೈಯಲ್ಲಿ ಇಡೀ ಗೇಟ್ ಅನ್ನ ಬಿಡಿಸಿ ಹಾಕಿ ಅದರ ರಾಡ್ ಅನ್ನ ಕೈಯಿಂದಲೇ ಬಿಡಿಸಿ ಅದಕ್ಕೆ ಹಾಕಿರುವ ಲ್ಯಾಚ್ ಅನ್ನ ಹೊಡೆದು ಬೀಗವನ್ನು ಹೊಡೆದಾಕಿ ಇದನ್ನು ಮಾಡಿದ್ದಾನೆ. ಅದನ್ನು ಹೊರತುಪಡಿಸಿ ಒಂದು ರಾಡ್ ಅನ್ನು ಇಟ್ಕೊಂಡು ನಮ್ಮ ಸ್ಟಾಫ್ ಹತ್ರ ಹೇಳಿದಂತೆ, ನಾನು ಇಲ್ಲಿಂದ ಹಾಕ್ತೇನೆ, ಇಲ್ಲಿಂದ ಬರ್ತದೆ ನೋಡಿ ಅಂತ. ಇಮಿಡಿಯೇಟ್ ನಾವು ನೀನು ಏನ್ ಮಾಡ್ತೀಯ ನೋಡು ಅಂತ ಹೇಳಿದ್ರೆ ಇಮಿಡಿಯೇಟ್ ಹಾಕ್ತಾರೆ. ಯಾಕಂತ ಹೇಳಿದ್ರೆ ಅವರ ತಲೆಯಲ್ಲಿ ಇರುವುದು ನನಗೆ ಡ್ರಗ್ಸ್ ಬೇಕು, ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಬೇಕು, ಇದು ಸಿಗ್ಲಿಕ್ಕೆ ನನಗೇನು ಮಾಡಲಿಕ್ಕೆ. ನಮ್ಮ ಸ್ಟಾಫ್ ಹೇಳಿದಂತೆ ಭಾರಿ ತಾಳ್ಮೆ ಯಾವುದೇ ಅಂಗಡಿಯಲ್ಲಿ ಸಿಗಲ್ಲ, ನಾವು ಅದನ್ನ ನಮ್ಮಲ್ಲಿ ರೂಢಿಸಿಕೊಳ್ಬೇಕು. ಅದಕ್ಕೋಸ್ಕರ ನಾನು ಪ್ರತಿಯೊಂದು ನಮ್ಮ ಸ್ಟಾಫಿಗೆ ಹೇಳಿದ್ದು, ತಾಳ್ಮೆ ತಗೊಳ್ಳಿ ಪೇಷಂಟ್ ಹತ್ರ. ಯಾಕಂತ ಹೇಳಿದ್ರೆ ಅವರು ಬೈತಾರೆ, ಹೊಡಿಲಿಕ್ಕೆ ಬರ್ತಾರೆ, ಏನೆಲ್ಲ ಮಾಡ್ತಾರೆ, ಅವರ ಮೈಯನ್ನ ಕೈಗಳನ್ನ ಕತ್ತರಿಸ್ತಾರೆ ಕೆಲವೊಮ್ಮೆ. ಆವಾಗ ನಾವು ಎಷ್ಟು ಪ್ರೀತಿಯಿಂದ ಮಾತಾಡ್ತೇವೆ ಅಷ್ಟು ಪ್ರೀತಿಯಿಂದ ನಾವು ಅವರನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ. ಅವ್ರು ನಮ್ಮ ಸ್ಟಾಫ್ ಹೇಳ್ತಾರೆ, ನೀನು ಏನು ಮಾಡ್ಲಿಕ್ಕೆ ಹೋಗ್ಬೇಡ, ನಿನ್ಗೆ ಟ್ಯಾಬ್ಲೆಟ್ ಎಲ್ಲ ಬೇಕು, ಟ್ಯಾಬ್ಲೆಟ್ನ ವ್ಯವಸ್ಥೆ ನಾವು ಮಾಡ್ತೇವೆ. ನಾವು ಇಮಿಡಿಯೇಟ್ ಡಾಕ್ಟರ್ಗೆ ಫೋನ್ ಮಾಡಿದೆವು, ಅವನ ಅಪ್ಪನನ್ನ ಕಲಿಸಿದೆವು, ಅವನನ್ನು ಇಮಿಡಿಯೇಟ್ ಆಗಿ ನಾವು ಬೇರೊಂದು ಮೆಡಿಕಲ್ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡಿದೆವು. ಯಾಕಂತ ಹೇಳಿದ್ರೆ ಈ ವ್ಯಕ್ತಿಗಳಿಗೆ ನಿರಂತರವಾಗಿ 1 by 1 1 ಗಂಟೆ ನಂತರ ಅವನಿಗೆ ಯಾವ ಬದಲಾವಣೆ ಆಗ್ತದೆ, ಅರ್ಧ ದಿವಸದ ನಂತರ ಏನು ಬರ, ಅದನ್ನು ನೋಡಿಬಿಟ್ಟು ಅವರಿಗೆ ನಾವು ಮೆಡಿಸಿನ್ ಅನ್ನು ಕೊಡುವಂಥದ್ದು ಸರಿ ಮಾಡಲಿಕ್ಕೆ ಬೇಕಂತೇಳಿ ಹೇಳಿದ್ರೆ. ಸೊ ಅವನನ್ನು ಶಿಫ್ಟ್ ಮಾಡಿದ್ರು. 3 ವಾರಗಳಲ್ಲಿ ಅವನು ಚೇತರಿಕೆಯಾಗಿ ಅವನ ತಂದೆಯೊಟ್ಟಿಗೆ ಮನೆಗೆ ಹೋಗಿದ್ದಾನೆ. ನೋಡಿ ಏನ್ ಮಾಡ್ತಾರೆ. ನಿಮಗೆ ಕೆಲವೊಮ್ಮೆ ಕುಶಾಲ ಕಾಣ್ತದೆ, ಅಯ್ಯೋ ಒಮ್ಮೆ ಸೇದುದಲ್ಲ, 2 ಸತಿ ಸೇದುದಲ್ಲ, ಇದೆಲ್ಲ ಆಗುವ ಕಥೆಗಳು. ಮುಂದೆ 3 ಸ್ಟೇಜಸ್ ಇದೆ. ಫಸ್ಟ್ ಇಸ್ ಎಕ್ಸ್ಪರಿಮೆಂಟಲ್ ಅಂಡ್ ಸೋಷಿಯಲ್ ಯೂಸ್. ಎಕ್ಸ್ಪರಿಮೆಂಟ್ ಮಾಡೋದು ಏನಾಗ್ತದೆ ನೋಡೋಣ. ನಮ್ಮ ಫ್ರೆಂಡ್ಸ್ ಹೇಳ್ತಾರೆ, ನೋಡ ಒಮ್ಮೆ ತಪ್ಪು ಹೇಳಿಯೋ, ನೀನು ಗಾಳಿಯಲ್ಲಿ ತೇಲಾಡ್ತಿ, ನೀನು ಸೂಪರ್ ಮ್ಯಾನ್ ಆಗ್ತಿ, ನೀನು ಸ್ಪೈಡರ್ ಮ್ಯಾನ್ ಆಗ್ತಿ ಅಲ್ವಾ. ಇದನ್ನು ನೋಡ್ಲಿಕ್ಕೆ ಗಾಳಿಯಲ್ಲಿ ಹಾರಾಡ್ತೇನ, ಸೂಪರ್ ಮ್ಯಾನ್ ಆಗ್ತೇನ, ಸ್ಪೈಡರ್ ಮ್ಯಾನ್ ಆಗ್ತೇನೆ ಅಂತ ಹೇಳಿ ನೋಡಿ ಎಕ್ಸ್ಪರಿಮೆಂಟ್ ಮಾಡೋದು ನಾವು ಅಲ್ವಾ. ಥಾಮಸ್ ಅಲ್ವಾ ಎಡಿಸನ್ ಏನು ಕಂಡುಹಿಡಿದ? ಬಲ್ಬ್ ಅನ್ನ ಕಂಡುಹಿಡಿದ ಅಲ್ವಾ. ಸಾಧಾರಣ 99 ಸತಿ ಅವನು ಎಕ್ಸ್ಪರಿಮೆಂಟ್ ಮಾಡಿದ್ದಾನೆ, ಅವನು ಬಲ್ಬ್ ಕಂಡುಹಿಡಿದದ್ದು. ನಾವು ದಮ್ಮು ಸೇದಿ ಬಿಟ್ಟು ಹಾರಾಡ್ತೀವ ಅಂತ ಹೇಳಿ ನೋಡ್ಲಿಕ್ಕೆ ದಮ್ಮು ಸೇದುವವರು ತುಂಬಾ ಮಂದಿ ಇದ್ದಾರೆ ನಮ್ಮಲ್ಲಿ ಅಲ್ವಾ. ಸೊ ಫಸ್ಟ್ ಇಸ್ ಎಕ್ಸ್ಪರಿಮೆಂಟಲ್ ಯೂಸ್. ನೀವು ಒಮ್ಮೆ ಸೇದಿದ ಮೇಲೆ ಗಾಳಿಯಲ್ಲಿ ಹಾರಾಡ್ಲಿಲ್ಲ ಅಂತ ಹೇಳಿದ್ರೆ, ಸ್ಪೈಡರ್ ಮ್ಯಾನ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಸೂಪರ್ ಮ್ಯಾನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಮುಟ್ಟಲಿಕ್ಕೆ ಹೋಗ್ಬೇಡಿ. ಯಾರು ಹಾರಾಡುವುದಿಲ್ಲ, ತಿಳಿದಲ್ಲ. ಯಾರೆಲ್ಲ ಸೇದಿದ್ದಾರೆ, ಯಾರೆಲ್ಲ ಕುಡಿದಿದ್ದಾರೆ, ಯಾರೆಲ್ಲ ತಂಬಾಕು ಜಗಿದಿದ್ದಾರೆ ನಮ್ಮ ಆಸ್ಪತ್ರೆಗಳಲ್ಲಿದ್ದಾರೆ, ನಮ್ಮ ಸೆಂಟರ್ಗಳಲ್ಲಿದ್ದಾರೆ, ಯಾರ ಮೇಲೆ ಹಾರಲಿಲ್ಲ, ಎಲ್ಲರೂ ಕೆಳಗಡೆ ಬಂದವರು. ಎರಡನೇದು ಯೂಸ್, ಎಬ್ಯೂಸ್. ಎಕ್ಸ್ಪರಿಮೆಂಟ್ ಗೆ ಸ್ಟಾರ್ಟ್ ಮಾಡುದು. ಸೋಷಿಯಲ್ ಯೂಸ್, ಅಪರೂಪ ಗಮ್ಮತ್ತಿಗೆ ಬರ್ತ್ಡೇ ಪಾರ್ಟೀಸ್ ಇರ್ಬೋದು ಅಥವಾ ಕಾಲೇಜ್ ಸಂಡಪ್ ಇರ್ಬೋದು, ಈ ಪಾರ್ಟೀಸ್ ಗಳಲ್ಲಿ ಸ್ಟಾರ್ಟ್ ಮಾಡುವಂಥದ್ದು ಎಬ್ಯೂಸ್ ಆಗ್ತದೆ, ದುರುಪಯೋಗ. ಅಪರೂಪ ಎಕ್ಸ್ಪರಿಮೆಂಟ್ ಮಾಡಿದ್ದು ತಿಂಗಳಿಗೊಮ್ಮೆ ಬರ್ತದೆ, ವಾರಕ್ಕೊಮ್ಮೆ ಬರ್ತದೆ, ದಿವಸಕ್ಕೊಮ್ಮೆ ಬರ್ತದೆ. ಅಂಡ್ ಲಾಸ್ಟ್ ಇಸ್ ದ ಎಡಿಕ್ಷನ್ ಅಂಡ್ ಡಿಪೆಂಡೆನ್ಸಿ. ಅದು ಇಲ್ಲದೆ ನನಗೆ ಆಗುದಿಲ್ಲ. ರೌಂಡ್ ದ ಕ್ಲಾಕ್ ಅಂತ ಹೇಳ್ತೇವೆ. ಗಡಿಯಾರ ಹೇಗೆ ತಿರುಗ್ತದೆ ನೋಡಿ, ಹಾಗೇನೆ ಸುತ್ತ ತಿರುಗುವಂಥದ್ದು. ಅದು ನನಗೆ ಕೆಲಸ ಮಾಡ್ಬೇಕಂತ ಹೇಳಿರ್ಬೇಕು, ಚಹಾ ಕುಡಿಬೇಕಂತ ಹೇಳಿದ್ರೆ ನನ್ನ ಕೈ ಅಲಗಾಡ್ತದೆ, ನನಗೆ ವೈಬ್ರೇಷನ್ ಬರ್ತದೆ, ನನಗೆ ಬೇಕು ಡಿಪೆಂಡೆನ್ಸಿ ಅಂತ ಹೇಳಿದ್ರೆ ಈ ಸ್ಟೇಜ್ ಅಲ್ಲಿ ನಮಗೆ ಬರ್ತದೆ. ಈ ಸ್ಟೇಜ್ ಅಲ್ಲಿ ನಮ್ಮ ಸೆಂಟರ್ಗೆ ಕರ್ಕೊಂಡು ಬರ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅದು ಆ ವ್ಯಕ್ತಿಯನ್ನು ಮಾತ್ರ ಅಲ್ಲ, ಅವನ ಕೌಟುಂಬಿಕ ಜೀವನ, ಅವನ ಫ್ಯಾಮಿಲಿಯನ್ನ, ಸಮಾಜವನ್ನ, ಅವನ ಕೆಲಸವನ್ನ ಎಲ್ಲವನ್ನ ನಾಶ ಮಾಡಿ ಆಗ್ತದೆ. ಕೊನೆಗೆ ಬಂದು ಹೇಳ್ತಾರೆ, ಮೇಡಮ್ ನನ್ನ ಮಗನನ್ನು ಸರಿ ಮಾಡಿಕೊಡಿ ಮೇಡಮ್, ನನ್ನ ಮಗಳನ್ನು ಸರಿ ಮಾಡಿಕೊಡಿ ಮೇಡಮ್, ನನ್ನ ಅಪ್ಪನನ್ನು ಸರಿ ಮಾಡಿ ಮೇಡಮ್, ನನ್ನ ಗಂಡನನ್ನು ಸರಿ ಮಾಡಿ ಮೇಡಮ್. ಹೀಗೆ ಹೇಳುವಾಗ ಈ ಸ್ಟೇಜಿಗೆ ನಮ್ಮಲ್ಲಿ ಬರ್ತದೆ. ನೋಡಿದ ಡಿಫ್ರೆನ್ಸ್, ಇಲ್ಲಿ ಡಿಫ್ರೆನ್ಸ್ ಇರುವಂಥದ್ದು. ಸರ್ ಫಾಸ್ಟ್ ನೋಡಿ, ಮಹಿಳೆಯರು ಕೂಡ ಇದ್ದಾರೆ ನಮ್ಮಲ್ಲಿ, ಮಹಿಳೆಯರನ್ನು ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ವಾಟ್ ಅಬೌಟ್ ಸ್ಮೋಕ್ಲೆಸ್ ಟೊಬ್ಯಾಕೋ ಅಲ್ವಾ. ಇನ್ನೊಂದು ವೇಪಿಂಗ್ ಅಂತ ಹೇಳಿ ಬಂದಿದೆ, ಈ ಸಿಗರೇಟ್ ಅಂತ ಹೇಳಿ. ಅದು ಕೂಡ ಭಯಂಕರ, ಸಿಗರೇಟ್ಗಿಂತ 10 ಪಟ್ಟು ಡೇಂಜರಸ್. ಅದು ನಾವು ಹೇಳ್ತೇವೆ ಹೊಗೆ ಬರಲ್ಲ ಅಂತ ಹೇಳಿ, ಅದು ಇಂಟರ್ನಲ್ ಆಗಿ ಹೊಗೆ ಬರ್ತದೆ, ನಮಗೆ ತೊಂದರೆ ಮಾಡ್ತದೆ. ಸೊ ಬ್ಯಾಡ್ ಬ್ರೆತ್, ಡಿಸ್ಕಲರ್ ಟೀತ್, ಡಿಕ್ರೀಸ್ ಸ್ಮೆಲ್ ಅಂಡ್ ಟೇಸ್ಟ್ ಸೆನ್ಸಸ್, ಓರಲ್ ಕ್ಯಾನ್ಸರ್ ಅಂತ ಹೇಳಿ ಹೇಳುವಂಥದ್ದು. ಮುಂದೆ ಮಿಸ್ ಅಂಡ್ ಫ್ಯಾಕ್ಟ್ಸ್ ಅಂತ ಹೇಳಿ ಹೇಳ್ತೇವೆ. ಇದರಲ್ಲಿ ಏನು ಸುಳ್ಳು ಮತ್ತು ಸತ್ಯ. ಸೊ ಇದು ಕೆಲವು ವಿಷಯಗಳಿದೆ. ನಾವು ಕೆಲವು ಹೇಳ್ತೇವೆ ಬಿಯರ್ ಒಳ್ಳೆಯದು, ಬಿಯರ್ ಕುಡಿದ್ರೆ ಏನಾಗುದಿಲ್ಲ, ಸಪೋಸ್ ಇದ್ದವರು ಬಿಯರ್ ಕುಡಿಬೇಕು, ಕಿಡ್ನಿ ಸ್ಟೋನ್ ಇದ್ರೆ ಬಿಯರ್ ಕುಡಿದ್ರು ಎಂತ ಕಿಡ್ನಿ ಸ್ಟೋನ್ ಹೋಗ್ತದೆ.
ಕಾಸ್ಟ್ಲಿ ಮಾಲ್ ಕುಡಿಬಹುದು, ಚೀಪಲ್ಲಿ ಕುಡಿಬಾರದಂತ. ಇದೆಲ್ಲ ಎಂತ ಸುಳ್ಳು ಎಂತ ಅಥವಾ ಮಿಥ್ಯ ನಮ್ಮಲ್ಲಿ ತಲೆಯಲ್ಲಿ ತುಂಬಿಕೊಂಡಿದೆ. ಆಲ್ಕೋಹಾಲ್ ಇಸ್ ಗುಡ್ ಫಾರ್ ದ ಬಾಡಿ ಇಫ್ ಕನ್ಸ್ಯೂಮ್ಡ್ ವಿದಿನ್ ಎ ಲಿಮಿಟ್ ಅಂತ ಹೇಳಿದೆ. ಕೆಲವರು ಹೇಳ್ತಾರೆ ಸ್ವಲ್ಪ ಕುಡಿದ್ರೆ ಒಳ್ಳೇದು. ಕೆಲವರು ಬಂದು ಕೇಳ್ತಾರೆ, ಮಂಡ್ಯದ ಮಗು ನನ್ನ ಹತ್ರ ಬಂದು ಕೇಳಿದ್ರು, ಮೇಡಮ್ ನಾವು ತಗೊಳ್ಳುವ ಔಷಧಿಯಲ್ಲಿ ಕಾಫ್ ಸಿರಪ್ ಅಲ್ಲೆಲ್ಲ ಆಲ್ಕೋಹಾಲ್ ಅಂಶ ಇದೆ ಅಲ್ಲ ಮೇಡಮ್? ನಾನು ಹೇಳಿದೆ ಹೌದು. ಎಷ್ಟಿದೆ ಅಮ್ಮ? 1% ಅಲ್ವಾ? ಡಾಕ್ಟರ್ ಹೇಳುವಾಗ ನಿಮಗೆ ಒಂದೇ ಟೀಸ್ಪೂನ್ ಕುಡಿಯಿರಿ ಅಂತ ಹೇಳ್ತಾರೆ ಅಲ್ವಾ? 5 ml ಮಾತ್ರ, 1 ಬಾಟಲ್ ಕುಡಿ ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ಅದನ್ನು ವೈಜ್ಞಾನಿಕವಾಗಿ ಅದರಲ್ಲಿ ಪ್ರಯೋಗ ಮಾಡಿದ್ದಾರೆ. ಸೊ ಆ ಕಂಟೆಂಟ್ ಇಂದ ನಮ್ಮ ರೋಗಕ್ಕೋಸ್ಕರ ಕಂಡು ಹಿಡಿದದನ್ನ ನಾವು ಇದನ್ನು ಅಮಲುಭರಿತವಾಗಿ ನಾವು ಅದರ ದುರುಪಯೋಗ ಮಾಡ್ತಾ ಇದ್ದೇವೆ. ಏನು ಯೂಸ್ ಇದೆ ಅದನ್ನ ಮಿಸ್ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಮುಂದೆ ಹೋಗುವ. ನಮಗೆ ಈ ಅಮಲು ಕೆಲಸ ಮಾಡಲಿಕ್ಕೆ ಕೆಲವರಿಗೆ ಅದನ್ನು ತಕ್ಕೊಳ್ಳೋದಕ್ಕೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಕೆಲವರು ಹೇಳ್ತಾರೆ, ನಾನು ಸಿಗರೇಟ್ ಹಿಡಿತೇನೆ, ನಾನು ಗಾಂಜಾ ತಗೊಳ್ತೇನೆ, ನಾನು ಡ್ರಗ್ಸ್ ತಗೊಳ್ತೇನೆ, ನಾನು ಒಳ್ಳೆ ಊಟ ಮಾಡ್ತೇನೆ, ಜ್ಯೂಸ್ ಕುಡಿತೇನೆ, ನನಗೆ ಏನಾಗುದಿಲ್ಲ. ಒಳಗಡೆ ಗೋಳಿ ಮಟ್ಟೆ ಆಗೋದು ಯಾರಿಗೂ ಗೊತ್ತಾಗಲ್ಲ. ಆಲ್ಕೋಹಾಲ್ ರೆಡ್ಯೂಸಸ್ ಬಾಡಿ ಪೇನ್ ಅಂತ ಹೇಳ್ತಾರೆ ಕೆಲವರು. ಆಲ್ಕೋಹಾಲ್ ಡ್ರಗ್ಸ್ ಗಿವ್ಸ್ ಗುಡ್ ಸ್ಲೀಪ್. ಕೆಲವರು ನನಗೆ ನಿದ್ದೆ ಬರಲ್ಲ ಅಂತೇಳಿ ನಾನು ಕುಡಿದ. ನಿನ್ನೆ ಒಬ್ಬ ಪೇಷಂಟ್ ಬಂದಿದ್ದ ನನ್ನ ಹತ್ರ, ಮೇಡಮ್ ಕುಡಿಯುವ ಅಭ್ಯಾಸ 2 ತಿಂಗಳಾಯ್ತು ಮೇಡಮ್, ನಿದ್ದೆ ಬರದೆ. ಈಗ ನನಗೆ ಏನೇನೋ ಆಗ್ತದೆ ಜೀವದೊಳಗಡೆ. ನನಗೆ ಮಕ್ಕಳ ಮುಖ ನೋಡಿದ್ರೆ ಆಗೋದಿಲ್ಲ, ಹೆಂಡತಿ ಮುಖ ನೋಡಿದ್ರೆ ಆಗೋದಿಲ್ಲ. ನನಗೆ ಹೋಗಿ ಆತ್ಮಹತ್ಯೆ ಮಾಡೋ, ನಾನು ಜೀವನನೇ ಕೊನೆ ಮಾಡುವಂತ. ಯಾಕಪ್ಪ ಏನಾಯ್ತು? ಏನಿಲ್ಲ ಮೇಡಮ್, ಯಾಕಂತೇಳಿ ಗೊತ್ತಿಲ್ಲ. ಕೊನೆಗೆ ಕೇಳುವಾಗ ಹೇಳ್ತಾರೆ, ಮೇಡಮ್ ನನಗೆ 2 ತಿಂಗಳಿಂದ ನಿದ್ದೆ ಬರಲಿಲ್ಲ. ಕುಡಿತಾನೆ ಅವನು, ನಿದ್ದೆ ಬರುವುದಿಲ್ಲ. ನಾನು ಹೇಳಿದೆ, ನಿನ್ನ ನಿದ್ದೆಯ ನರಗಳನ್ನೆಲ್ಲ ನಿನ್ನ ಏನು ಅಮಲು ಕುಡಿದೆ ಅದು ಸಾಯಿಸಿದೆ, ನಿದ್ದೆಯಲ್ಲಿ ಬರುವುದು ನಿನಗೆ. ಮತ್ತೆ ನಾವು ಮೆಡಿಕೇಶನ್ ಅನ್ನ ಪ್ರಾರಂಭ ಮಾಡಿದ್ದೇವೆ. ಸರ್ ಮುಂದಕ್ಕೆ ಹೋಗಿ ಸ್ವಲ್ಪ ಪಿಕ್ಚರ್ಗಳನ್ನು ತೋರಿಸಿ. ಸೊ ಈ ರೀತಿಯಲ್ಲೆಲ್ಲ ವ್ಯಕ್ತಿಗಳು ಈ ಅಮಲಿನ ಬಗ್ಗೆ ಅಥವಾ ಡ್ರಗ್ಸ್ಗಳ ಬಗ್ಗೆ ಎಂತ ತಪ್ಪು ಕಲ್ಪನೆಯನ್ನ ರೂಪಿಸಿಕೊಂಡಿದ್ದಾರೆ. ಸೊ ಏನಿದ್ರು ಕೂಡ ಅದು ಡ್ರಗ್ಸ್ ಇರ್ಬೋದು, ಅಮಲ್ ಇರ್ಬೋದು, ತಂಬಾಕು ಇರ್ಬೋದು, ಕೊನೆಗೆ ನಿಮಗೆ ರಿಸಲ್ಟ್ ಕೊಡೋದೊಂದೇ ಡಿಸಬಿಲಿಟಿ ಅಥವಾ ಡೆತ್. ಯಾಕಂತ ಹೇಳಿದ್ರೆ ಅದೆಲ್ಲ ವಿಷಪೂರಿತ ಆಗಿದೆ. ಮುಂದೆ ಎಲ್ಲ ನಮ್ಮ ಒಳಗಿನ ಆರ್ಗನ್ಗಳನ್ನ ಡ್ಯಾಮೇಜ್ ಮಾಡಿ ಹಾಕ್ತದೆ. ಸ್ವಲ್ಪ ಫಾಸ್ಟ್. ಸೊ ಪರವಾಗಿಲ್ಲ. ಸೊ ನಮ್ಮಲ್ಲಿ ಬರುವವರು ಸಾಧಾರಣ ನಮ್ಮ ಸೆಂಟರಿಗೆ ಬಂದ ಮೇಲೆ ಯಾವುದೇ ರೀತಿಯ ಒಳಗಡೆ ಡ್ರಗ್ಸ್ ಇರ್ಬೋದು, ಅಮಲು ಪದಾರ್ಥ ಇರ್ಬೋದು ತರಲಿಕ್ಕೆ ಇಲ್ಲ. ಎಲ್ಲವನ್ನ ಚೆಕ್ ಮಾಡ್ತೇವೆ ನಾವು. ಅವರ ಬ್ಯಾಗ್ಗಳನ್ನ ಚೆಕ್ ಮಾಡಿ, ಅವರೆಲ್ಲ ಬಟ್ಟೆಯನ್ನ ಚೆಕ್ ಮಾಡಿ ಅವರನ್ನ ಟ್ರೀಟ್ಮೆಂಟ್ಗೆ ಹಾಕುವಂಥದ್ದು. ಒಮ್ಮೆ ಒಳಗೆ ಬಂದ ಮೇಲೆ ಸುರಿನ ದಿವಸ ನಾನು ಹೇಳಿದೆ, ನಾವು ಇಂಜೆಕ್ಷನ್ ಕೊಡ್ತೇವೆ ಅಂತೇಳಿ. ಇಂಜೆಕ್ಷನ್ ಕೊಡ್ತೇವೆ ಅಂತೇಳಿ ಇಂಜೆಕ್ಷನ್ ಕೊಟ್ಟು ಆದ್ಮೇಲೆ ಮರು ದಿವಸ ಶುರು ಆಗ್ತದೆ ಇವರದ್ದು. ಮೇಡಮ್ 1 ಬೀಡಿ ಕೊಡಿ ಮೇಡಮ್, 1 ಸಿಗರೇಟ್ ಕೊಡಿ ಮೇಡಮ್, ಎಲ್ಲಾದ್ರೂ ಸೀಸ್ ಮಾಡಿದ್ದಿದೆಯಾ ಮೇಡಮ್, ಒಂದು ಸ್ವಲ್ಪ ಮದ್ದು ಕೊಡಿ ಮೇಡಮ್, ತಂಬಾಕು ಕೊಡಿ. ನಾವು ಯಾವುದನ್ನು ಕೊಡುದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಯಾವ್ದು ವಿಷ ಅಂತ ಗೊತ್ತಿರುವಾಗ ಅದನ್ನು ನಾವು ಕೊಡ್ಲಿಕ್ಕೆ ಆಗುತ್ತೆ. ಚಾಕ್ಲೇಟ್ಸ್ ಕೊಡ್ತೇವೆ, ನಿಕೋಟಿನ್ ಚಿಂಗಮ್ ಕೊಡ್ತೇವೆ, ಡಾಕ್ಟರ್ ವಿಟಮಿನ್ ಹಾಕ್ತಾರೆ ಅದನ್ನು ಕೊಡ್ತೇವೆ. ಅವರ ಆಸೆ ಕ್ರೇವಿ ಕಮ್ಮಿ ಆಗುವ ಹಾಗೆ ಅವರಿಗೆ ಟ್ಯಾಬ್ಲೆಟ್ಸ್ ಗಳನ್ನು ಕೊಡ್ತಾರೆ. ಇದನ್ನೆಲ್ಲ ಕೊಟ್ಟು ಕೂಡ ಏನ್ ಮಾಡ್ತಾರೆ ಗೊತ್ತುಂಟಾ? ನಾವು ಟೂತ್ ಪೇಸ್ಟ್ ಕೊಡ್ತೇವಲ್ಲ ಬ್ರಷ್ ಮಾಡ್ಲಿಕ್ಕೆ, ಹಲ್ಲುಜ್ಲಿಕ್ಕೆ ಟೂತ್ ಪೇಸ್ಟ್ ಅನ್ನ ತಿಂತಾರೆ, ಅದರಲ್ಲೂ ಕೆಮಿಕಲ್ ಇದೆ. ನಾವು ಸರ್ಪ್ ಕೊಡ್ತಾ ಇದ್ದೇವೆ ಅವರಿಗೆ, ಸರ್ಪ್ ಅನ್ನ ಪೇಪರ್ ಅಲ್ಲಿ ಹಾಕಿ ತಿನ್ನುವಂಥದ್ದು. ಆ ಸರ್ಪ್ ಅನ್ನ ಡೈಲ್ಯೂಟ್ ಮಾಡಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗ ಪೇಸ್ಟ್ ಅನ್ನು ಕೂಡ ಬೆಳಿಗ್ಗೆ ಪೇಸ್ಟ್ ಅಂತ ಹೇಳಿ ನಮ್ಮ ಸ್ಟಾಫ್ ಹೋಗ್ತಾರೆ ರೂಮಿಂದ ರೂಮಿಗೆ, ಕೊಡೋದಿಲ್ಲ ಪೇಸ್ಟ್ ಅವರ ಕೈಯಲ್ಲಿ. ಯಾಕಂತ ಹೇಳಿದ್ರೆ ಅವರು ಕೂಡ ತಿನ್ನೋದು, ಇನ್ನೊಬ್ಬರದ್ದು ತಿನ್ನೋದು, ಎಲ್ಲರದ್ದು ತಿಂದು ಮುಗಿಸಿ ನಮಗೆ ಪೇಸ್ಟ್ ತಂದು ಸಾಕಾಯ್ತು. ಪ್ರತಿಯೊಂದು ವಾರಕ್ಕೆ ನಾವು ಅಷ್ಟು ಬಲ್ಕ್ ಹಾಕ್ಬೇಕಾಯ್ತು. ಈಗ ನಮ್ಮ ಸ್ಟಾಫ್ ಇನ್ಚಾರ್ಜ್ ಪೇಸ್ಟ್ ಕೊಡ್ಲಿ. ಬಾತ್ ಸೋಪ್ ಕೊಡ್ತೇವೆ, ವಾಷಿಂಗ್ ಸೋಪ್ ಕೊಡ್ತೇವೆ, ಅದನ್ನು ಗುದ್ದಿ ಬಿಟ್ಟು ಪೇಪರ್ ಅಲ್ಲಿ ಹಾಕಿ ಬಾಯಲ್ಲಿ ಇರ್ತಾರೆ. ಮೇಡಮ್ ಏನೋ ಬೇಕು ಮೇಡಮ್ ನಮಗೆ, ಪೇಪರ್ ಅನ್ನ ತಿಂತಾರೆ, ನ್ಯೂಸ್ ಪೇಪರ್ ಅದರಲ್ಲಿ ಕೆಮಿಕಲ್ ಇದೆ, ನ್ಯೂಸ್ ಪೇಪರ್ ನ ಬಾಯಿಲಾಗ ಏನು ಸಿಗಿಲ್ಲ ಮಕ್ಕಳೇ. ಗೋಡೆಯ ಪೇಂಟ್ ಅನ್ನ ಅದನ್ನ ಕೆಳಗೆ ತೆಗೆದು ಅದನ್ನ ಪೇಪರ್ ಅಲ್ಲಿ ಹಾಕಿ ಅದನ್ನು ಬಾಯಲ್ಲಿ ಹಾಕುವಂಥದ್ದು. ಅಡಿಗೆ ಮನೆಗೆ
ಕಟ್ಟಿಂಗಿಗೆ ಹೋದ್ರೆ ಎಲ್ಲಿಯಾದ್ರೂ ಕೂಡ ಬೆಳ್ಳುಳ್ಳಿ, ಮೆಣಸು, ಶುಂಠಿ ಇದನ್ನೆಲ್ಲ ತಕೊಂಡು ಬರ್ತಾರೆ. ಮೊನ್ನೊಂದು ಹೊಸ ಅನ್ವೇಷಣೆ ಇದೆ, ನನಗೆ ಗೊತ್ತೇ ಇಲ್ಲ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಅನ್ವೇಷಣೆ ಪೇಷಂಟ್ಗಳಿದೆ. ತೆಂಗಿನಕಾಯಿ ನೀರುಂಟಲ್ಲ, ತೆಂಗಿನಕಾಯಿ ಹೊಡಿತಾರಲ್ಲ, ನೀರಿದೆ ಅಲ್ವಾ ಅಲ್ವಾ, ನೀರನ್ನ ಕಲೆಕ್ಟ್ ಮಾಡಿ ಬಾಟಲ್ ಅಲ್ಲಿ ತುಂಬಿಸಿಟ್ಟು ವಿಂಡೋ ಸೈಡ್ ಬಡಿಯಲ್ಲಿಟ್ಟರೆ ಅದಕ್ಕೆ ಸೂರ್ಯನ ಬೆಳಕು ಬೀಳ್ತದೆ, ಬಿಸಿಲು ಬೀಳ್ತದೆ, ಏನಾಗ್ತದೆ ಗೊತ್ತಾ ಮಕ್ಕಳಿಗೆ? ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ, ಶೇಂದಿ ಆಗ್ತದೆ ಅಂತೆ. ಹೊಸ ಇನ್ನೋವೇಷನ್. ಯಾಕಂತ ಹೇಳಿದ್ರೆ ಈ ವ್ಯಕ್ತಿಗಳಿಗೆ ನಮಗೆ ಇಲ್ಲದೆ ಆಗುದಿಲ್ಲ ಮೇಡಮ್. ಅವ್ರು ಹೇಳ್ತಾರೆ, ಮೇಡಮ್ ನಮಗೆ ಒಳ್ಳೆದಾಗಲಿಕ್ಕೆ ಬೇಕು, ನಮಗೆ ಬಿಡ್ಲಿಕ್ಕೆ ಬೇಕು ಮೇಡಮ್, ಆದ್ರೆ ಆಗಲ್ಲ, ಒಳಗೆ ದಾಸಿ ಇದೆ ಮೇಡಮ್, ಅದರಿಂದ ಹೊರಗೆ ಬರಲಿಕ್ಕೆ ಆಗಲ್ಲ. ಆವಾಗ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವರ ಜೊತೆ ಕೂತ್ಕೊಂಡು ಇದನ್ನೆಲ್ಲ ಮಾಡುವಂಥದ್ದು. ಇದೆಲ್ಲ ನಿಮ್ಮ ದೇಹದಲ್ಲಿರುವ ಡ್ಯಾಮೇಜ್ಗಳನ್ನ ಮಾಡುವಂಥದ್ದು, ನರಗಳಿರ್ಬೋದು, ಸಮಸ್ಯೆಗಳನ್ನ ಮಾಡುವಂಥದ್ದು. ಏನೋ ಕಾರ್ಡ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಸಮಸ್ಯೆ ಮಾಡ್ತಾರೆ. ಸೊ ನಾವು ಆಲೋಚನೆ ಮಾಡೋಣ, ನಾವು ಏನ್ ಮಾಡ್ಬೋದು, ನಾವು ವಿದ್ಯಾರ್ಥಿ ಸಮೂಹ ಏನ್ ಮಾಡ್ಬೋದು. ಒಂದು, ನಾವು ಇದರಿಂದ ದೂರ ನಿಲ್ಲೋಣ, ಒಂದನೇದ್ದು. ಎರಡನೇದು, ಒಳ್ಳೆಯ ಆಹಾರವನ್ನ ಸೇವಿಸೋಣ. ಇರ್ಬೋದು ತರಕಾರಿ, ಇರ್ಬೋದು ಮೀನು, ಇರ್ಬೋದು ಮಾಂಸ. ಜ್ಯೂಸ್ಗಳನ್ನ ಕುಡಿಯೋಣ, ಪೆಪ್ಸಿ, ಕೊಕೊಕೋಲಾ ಎಲ್ಲ, ಒಳ್ಳೆಯ ಲಿಂಬೆಹಣ್ಣಿನ ಜ್ಯೂಸು, ಬೊಂಡ ಜ್ಯೂಸ್, ಇದನ್ನೆಲ್ಲ ಕುಡಿಯುವಂಥದ್ದು. ನಮಗೆ ಏನಿದೆ, ನಮಗೆ ಮಾರ್ಗದ ಬದಿಯಲ್ಲಿ ನೋಡುವಾಗ ಒಳ್ಳೆ ಟೇಸ್ಟಿಂಗ್ ಸಿಗ್ತದೆ ಅಲ್ವಾ ಅಲ್ವಾ, ಭಾರಿ ಒಳ್ಳೆ ಟೇಸ್ಟಿಂಗ್. ನೂಡಲ್ಸ್ ಇರ್ಬೋದು ಅಲ್ವಾ, ಗೋಬಿ ಮಂಚೂರಿ ಇರ್ಬೋದು, ಶೌರ್ಮಾ ಇರ್ಬೋದು. ಮೊನ್ನೆ ಪೇಪರ್ ಅಲ್ಲಿ ನೋಡಿದ್ರ, ಶೌರ್ಮಾ ತಿಂದೊಂದು 14 ವರ್ಷದ ವಿದ್ಯಾರ್ಥಿ, ಒಂದು ಹುಡುಗಿ ಎಂತ ತೀರಿ ಹೋಗಿದ್ದಾಳೆ ಅಲ್ವಾ. ಅಥವಾ ಪಾನಿಪುರಿ ಇರ್ಬೋದು, ಸೇವಪುರಿ ಇರ್ಬೋದು, ಇದೆಲ್ಲ ಬಹಳ ಖುಷಿ ಆಗ್ತದೆ ನಮಗೆ ತಿಂಗಳಿಗೆ. ಅದರಲ್ಲಿ ಹಾಕುವ ಪದಾರ್ಥಗಳು ನಿಮ್ಮಲ್ಲಿ ಒಂದೊಂದಾಗಿ ಅವುಗಳನ್ನ ಸಾಯಿಸ್ತದೆ. ಮೊದಲು ನನಗೆ ಕೂಡ ಖುಷಿ ಇತ್ತು ಮಕ್ಕಳು, ನಾನು ಬೇಜಾರಿರುವುದಲ್ಲ, ನಮ್ಮಲ್ಲಿ ಕೂಡ ನೂಡಲ್ಸ್ ತರ್ತಾ ಇದ್ರು. ಯಾವಾಗ ನನಗೆ ಇದರ ಬಗ್ಗೆ ಅನ್ವೇಷಣೆ ಆಯ್ತು, ಯಾಕಂತ ಹೇಳ್ತಾ 3 ವ್ಯಕ್ತಿಗಳನ್ನ ನಾನು ವಿಟ್ನೆಸ್ ಮಾಡಿದೆ. 3 ವ್ಯಕ್ತಿಗಳನ್ನು. ಈ 3 ವ್ಯಕ್ತಿಗಳಲ್ಲಿ ಒಬ್ಬನು 27 ವರ್ಷದ ಹುಡುಗ, ಅವನು ಹೋಗುದು ಫಾಸ್ಟ್ ಫುಡ್ಗೆ. ಬೆಳಿಗ್ಗೆ ಹೋಗುದು, ಒಳ್ಳೆ ಮಾಡಿ ಟೇಸ್ಟ್ ಆಗ್ಬೇಕು ತಿನ್ಲಿಕ್ಕೆ ಅಂತ ಹೇಳಿ, ಬೆಳಿಗ್ಗೆ ಒಂದು ಅಂಗಡಿಗೆ, ಮಧ್ಯಾಹ್ನ ಒಂದು ಅಂಗಡಿಗೆ, ಸಾಯಂಕಾಲ ಒಂದು ಅಂಗಡಿಗೆ. 6 ತಿಂಗಳಲ್ಲಿ ಅವನಿಗೆ ಹೊಟ್ಟೆ ನೋವು ಬಂತು. ಡಾಕ್ಟರ್ ಹತ್ರ ಹೋದ, ಯಾವುದು ರೋಗ ಅಂತ ಹೇಳಿ ಕಂಡು ಹಿಡಿಯಲಿಕ್ಕೆ ಆಗಲಿಲ್ಲ, ಸತ್ತು ಹೋದ. ಇವನು ತಿಂತಿದ್ದದ್ದು ಫಾಸ್ಟ್ ಫುಡ್. ಇನ್ನೊಂದು ಮಗು 3ನೇ ಕ್ಲಾಸ್ ಇದ್ದು, ಒಂದೇ ಮಗು, ಬ್ಲಡ್ ಕ್ಯಾನ್ಸರ್ ಬಂತು. ಬ್ಲಡ್ ಕ್ಯಾನ್ಸರ್. ನಾನು ಕೇಳಿದೆ, ಏನು ಆಹಾರ ಪದ್ಧತಿ ಇತ್ತು? ಲೇಸ್, ಕುರ್ಕುರೆ ಪ್ಲಸ್ ಫ್ರೈ ಮಾಡಿದ ಚಿಕನ್ ಪ್ರತಿಯೊಂದು ದಿವಸ ಅಪ್ಪ ಒಂದೇ ಮಗು ಅಂತೇಳಿ ತಂದು ಕೊಡ್ತಾ ಇದ್ರು. ಬ್ಲಡ್ ಕ್ಯಾನ್ಸರ್. ಇನ್ನೊಂದೊಬ್ಬ ಹುಡುಗ ಇದ್ದ, ಅವನಿಗೆ ಬ್ಲಡ್ ಅಲ್ಲಿ ಎಣ್ಣೆ ಅಂತೇಳಿ ಬಂತು. ಅವನು ಕೂಡ ಪ್ರತಿ ದಿವಸ ಹೊರಗಡೆ ಫ್ರೈ ಮಾಡಿದ ಚಿಕನ್ ಅನ್ನು ತಿಂತಿದ್ದು. ನಮಗೆ ತಿನ್ನಲಿಕ್ಕೆ ಖುಷಿ ಆಗ್ತದೆ, ಎಲ್ಲವನ್ನ ತಿನ್ನಬಾರದು ಅಂತ ಹೇಳ, ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಮಕ್ಕಳು. ಎಲ್ಲೆಲ್ಲಿ ಸಿಕ್ಕಿದ, ದಾರಿ ಬದಿಯಲ್ಲಿ ಸಿಕ್ಕಿದ ಆಹಾರವನ್ನು ತಿಂದು ನಿಮ್ಮ ಆರೋಗ್ಯವನ್ನ ಹಾಳು ಮಾಡಲಿಕ್ಕೆ ಹೋಗ್ಬೇಡಿ. ನಮಗೆ ಪ್ರತಿಯೊಬ್ಬರಿಗೆ ಒಂದೇ ಸತಿ ಬರ್ಲಿಕ್ಕೆ ಇರುವಂಥದ್ದು. ನಾನು ಲಿವಿಯ ಈ ಮೂಲಕಕ್ಕೆ ಬಂದು ಒಂದೇ ಸತಿ, ಇನ್ನೊಮ್ಮೆ ನನಗೆ ಸೆಕೆಂಡ್ ಚಾನ್ಸ್ ಇಲ್ಲ. ಇದು ನಮ್ದು ಏರ್ಪೋರ್ಟ್, ನಮ್ಮ ಫ್ಲೈಟ್ ಲ್ಯಾಂಡ್ ಆಗಿದೆ ಇಲ್ಲಿ. ಅದು ಯಾವಾಗ ಟೇಕಪ್ ಆಗ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಬಸ್ಬೇಲಿರುವ ಏರ್ಪೋರ್ಟ್ ಅಲ್ಲಿ ಯಾವ ಫ್ಲೈಟ್ ಯಾವಾಗ ಟೇಕಪ್ ಆಗ್ತದೆ ಅಂತೇಳಿ ಅದಕ್ಕೊಂದು ಟೈಮಿಂಗ್ಸ್ ಇದೆ. ಆದ್ರೆ ನಮ್ಮ ಫ್ಲೈಟ್ ಟೇಕಪ್ ಆಗ್ತದೆ ಅಂತೇಳಿ ಯಾವಾಗ ಆಗ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅದರ ಟೈಮ್ ನಿಗದಿಪಡಿಸುವನು ಆ ಭಗವಂತ ಮಾತ್ರ. ಅಷ್ಟರ ತನಕ ನಾವೆಲ್ಲರೂ ಒಳ್ಳೆಯ ಜೀವನ ಮಾಡಿ ನಮ್ಮ ಕುಟುಂಬವನ್ನ ಒಳ್ಳೆಯದು ಮಾಡಬೇಕು, ನಮ್ಮ ಸಮಾಜವನ್ನ ಒಳ್ಳೆಯದು ಮಾಡಬೇಕು ಅಂತೇಳಿ ನಾನು ಹೇಳುವಂಥದ್ದು. ಸೊ ಇದರಲ್ಲಿ ಈ ಪಿಕ್ಚರ್ಸ್ಗಳು ನಿಮ್ಗೆ ಏನಿದೆ, ನಮ್ಮ ಅಂಗಾಂಗಗಳ ಬಗ್ಗೆ, ಕಿಡ್ನಿ, ಹಾರ್ಟ್, ಇದು ಏನು ಅಲ್ಲ, ಇದಕ್ಕಿಂತ ಒಳ್ಳೆ ಪಿಕ್ಚರ್ಗಳು ನಂತರ ಇದೆ. ಇಂಟೆಸ್ಟೈನ್, ಏನು ಅಲ್ಸರ್ಸ್ ಅಂತ ಹೇಳಿದ್ರೆ ಈ ರೀತಿ ಆಗ್ತದೆ. ನಿಮ್ದು ಪ್ಯಾಂಕ್ರಿಯಸ್ ಅಂತ ಹೇಳಿದ್ರೆ ಪ್ಯಾಂಕ್ರಿಯಸ್ ಅಲ್ಲಿ ಕ್ಯಾನ್ಸರ್ ಬರ್ತದೆ. ಟೊಬ್ಯಾಕೋ, ಈ ಪಿಕ್ಚರ್ಸ್ಗಳನ್ನು ಸ್ವಲ್ಪ ನೋಡಿ. ನಾವು ಹೇಳ್ತೇವಲ್ಲ, ನಾವು ಅದನ್ನು ನುಂಗುವುದಿಲ್ಲ, ಅದು ಹೊರಗೆ ಬಿಸಾಡ್ತೇವೆ, ಸೇರ್ತೇವೆ, ನಮ್ಮ ಹೊರಗೆ ಹೋಗ್ತದೆ, ಇದೆಲ್ಲ ತೊಂದರೆ ಇದೆ.
ಇದು ಗೂಗಲ್ ಇಂದ ತೆಗೆದದಲ್ಲ, ಇದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗುವ ವ್ಯಕ್ತಿಗಳ ಪಿಕ್ಚರ್ಸ್ಗಳು. ಎಲ್ಲ ನಿಮ್ಮ ಜೀವದ ಬಾಯಿಯಲ್ಲಿ ಎಲ್ಲ ನಿಮಗೆ ತೊಂದರೆಗಳನ್ನ ಮಾಡ್ತದೆ. ಸೊ ಪ್ರತಿಯೊಬ್ಬರಿಗೆ ನಾನು ಹೇಳುವಂಥದ್ದು ಇಷ್ಟೇ, ನಿಮಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಸಂತೋಷ ಬರಲಿ, ನೀವು ಎಷ್ಟೇ ಒಂದು ದೊಡ್ಡ ಹುದ್ದೆಗೆ ಮುಟ್ಲಿ, ನೀವು ಜೀವಮಾನದಲ್ಲಿ ಏನನ್ನೋ ಸಾಧನೆ ಮಾಡಲಿ, ಯಾವತ್ತೂ ಈ ತೊಂದರೆ ಮಾಡುವಂತಹ ನಮ್ಮ ಕುಟುಂಬಗಳನ್ನ, ನಮ್ಮ ಸಮಾಜವನ್ನ ನಾಶ ಮಾಡುವಂತಹ ಡ್ರಗ್ಸಿನ ವ್ಯಸನಕ್ಕೆ ಮಾತ್ರ ಹೋಗ್ಬೇಡಿ. ಸೊ ನಾವೆಲ್ಲರೂ ಹೇಳ್ಬೇಕಾದದ್ದು, ಸೇ ನೋ ಟು ಡ್ರಗ್ಸ್, ಸೇ ನೋ ಟು ಡ್ರಗ್ಸ್, say yes to life. Repeat once again, say no to drugs, say yes to life. Thank you. ಇದೊಂದು ವಿಡಿಯೋ ಇತ್ತು, ಆ ವಿಡಿಯೋವನ್ನು ಸ್ವಲ್ಪ 3 ನಿಮಿಷ ತೋರಿಸಬಹುದಾ? ಡ್ರಗ್ ಅಡಿಕ್ಷನ್ ಬಗ್ಗೆ ಸ್ವಲ್ಪ ನೋಡಿ ಏನಾಗ್ತದೆ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ನಮ್ಮ ಮೇಲೆ ಒಂದು ಆಸೆ ಇಟ್ಕೊಂಡಿದ್ದಾರೆ, ನನ್ನ ಮಗ ಒಳ್ಳೇದಾಗ್ಬೇಕು, ನನ್ನ ಮಗಳು ಒಳ್ಳೇದಾಗ್ಬೇಕು, ಒಂದು ಒಳ್ಳೆ ಹಂತಕ್ಕೆ ಮುಟ್ಟಿರ್ಬೇಕಂತ ಹೇಳಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಸೊ ಹೀಗೆ ಶಾಲೆಗೆ ಕಳಿಸಿದ ಮಗು ಏನು ಮಾಡ್ತದೆ ನೋಡಿ, ಯಾವ ಹಂತ ತಲುಪ್ತದೆ ಅಂತ ಹೇಳಿ ನೋಡಿ. ಒಂದು ಮಾಹಿತಿ ನಿಮಗೆ ಕೊಟ್ಟಾಗ ಯಾವ ರೀತಿಯಲ್ಲಿ ವರ್ತಿಸಬೇಕೆಂಬುದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಶೀತಲ್ ಕುಮಾರ್ ಅವರಿಗೆ ಜಮೀನುಗಳ ಮಂಗಳೂರು ಉಳ್ಳಾಳ ತಾಲೂಕಿನಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ ಸರ್. ಉಳ್ಳಾಳ ತಾಲೂಕಿನ ಅಧ್ಯಕ್ಷರಾದ ಸನ್ಮಾನ್ಯ ನಜೀರ್ ಅವರು ಪುಸ್ತಕವನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿರುವ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಜಗತ್ತುಗಳ ದಕ್ಷಿಣ ಜಿಲ್ಲೆಯ NRCC ಪ್ರತಿನಿಧಿಗಳ ಪರವೇಶ್ ಅವರು ನಮ್ಮ ಜೊತೆಯಿದ್ದಾರೆ. ಅವರನ್ನು ಕೂಡ ನಾವು ಪ್ರೀತಿಪೂರ್ವಕ ಸ್ವಾಗತಿಸಿ ಅವರ ನಜೀರ್ ಅವರು ಪುಸ್ತಕವನ್ನು ನೀಡಿ ಅವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಉಳ್ಳಾಲ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶೀತಲ್ ಕುಮಾರ್ ಅವರು ಇದೀಗ ಸಂಚಾರಿಗಳಿಗೆ ಜಾಗೃತಿಯನ್ನು ವಹಿಸ್ತಾ ಇದ್ದಾರೆ. ದಯಮಾಡಿ ಇದನ್ನು ಕೈಗೊಳ್ಳಬೇಕು ಕೇಳುತ್ತಾ ನವೀನ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಾವು ಪ್ರೀತಿಪೂರ್ವವಾಗಿ ಸ್ವಾಗತಿಸಿದ್ದೇವೆ. ಗಣ್ಯರೇ ಹಾಗೂ ಈ ಶಾಲೆಯ ಮುಖ್ಯಸ್ಥರೇ, ಶಿಕ್ಷಕ ವರ್ಗದವರೇ, ಬೋಧಕೇತರ ವರ್ಗದವರೇ, ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ ಈ ಒಂದು ಪ್ರಸ್ತುತ ವಿದ್ಯಮಾನ ಇದರಲ್ಲಿ ನೋಡಬೇಕಾದ್ರೆ ಮಕ್ಕಳಿಗೆ ಗಾಂಜಾದ ಬಗ್ಗೆ ಮತ್ತು ಡ್ರಗ್ಸ್ ಬಗ್ಗೆ, ಈ ಸಿಂಥೆಟಿಕ್ ಡ್ರಗ್ಸ್ ಬಗ್ಗೆ ಪಾಠ ಮಾಡಿ ಅವರಿಗೆ ಅದ್ರ ಬಗ್ಗೆ ಏನು ದುಷ್ಪರಿಣಾಮ ಆಗ್ತದೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗಂದ್ರೆ ನಮ್ಮ ಕೆಲಸ ಇತ್ತು. ನಮ್ಮ ಕೆಲಸ ಮತ್ತು ಈಗ ಮೇಡಮ್ ಅವರು ತುಂಬ ವಿಸ್ತೃತವಾಗಿ ಹೇಳಿದ್ದಾರೆ. ನಿಮಗೆ ಎಲ್ಲ PhD ಕೊಟ್ಟು PPT ಮುಖಾಂತರ ಹೇಳಿದ್ದಾರೆ. ಉದ್ದೇಶ ಏನು ಅಂತಂದರೆ ಯಾವ ಮಕ್ಕಳು ಹಾಳಾಗಬಾರ್ದು. ಎಲ್ಲ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಮೇಡಮ್ ಹೇಳಿದ ಹಾಗೆ ತಮ್ಮ ಮಕ್ಕಳೇ ಸರ್ವಸ್ವ. ಮಕ್ಕಳು ಉತ್ತಮ ಭವಿಷ್ಯ ಕಟ್ಕೋಬೇಕು, ದೊಡ್ಡ ಆಫೀಸರ್ ಆಗಬೇಕು, ದೊಡ್ಡ ಉದ್ಯೋಗಿ ಆಗಬೇಕು, ಇಂಜಿನಿಯರ್, ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಯಾವ ತಂದೆ ತಾಯಿ ಕೂಡ ನನ್ನ ಮಕ್ಕಳು ಡ್ರಗ್ ಪೆಡ್ಲರ್ ಆಗಲಿ, ಡ್ರಗ್ ಕನ್ಸ್ಯೂಷನ್ ಮಾಡಲಿ, ಹಾಳಾಗಲಿ ಯಾವ ತಂದೆ ತಾಯಿ ಕೂಡ ಬಯಸೋದಿಲ್ಲ. ಆದ್ದರಿಂದ ಎಲ್ಲ ತಂದೆ ತಾಯಿ ಆಸೆಗಳು ನನ್ನ ಮಕ್ಕಳು ಹಾಗೆ ಆಗಬೇಕು, ಈಗ ಉತ್ತಮ ರೀತಿಯಲ್ಲಿ ಭವಿಷ್ಯ ಕಟ್ಕೊಳ್ಬೇಕು ಅಂತ ಆಸೆ ಇರ್ತದೆ. ಅಂಥದ್ರಲ್ಲಿ ನಮ್ಮ ಯುವ ಪೀಳಿಗೆ ಇತ್ತೀಚೆಗೆ ಏನು ಮಾಡ್ತಾರೆ, ಈ ಮಾದಕ ವ್ಯಸನಕ್ಕೆ ಬಲಿಯಾಗಿ ತಮ್ಮನ್ನು ತಾವು ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ತಾರೆ. ಯಾಕೆಂದರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ. ಪರಿಸರದಲ್ಲಿ ಯಾವುದೋ ಒಬ್ಬ ಫ್ರೆಂಡ್ಸ್ ಹೇಳ್ತಾನೆ, ಈಗ ನೀನು MD ತಗೋಬೇಕು, ಗಾಂಜಾ ಸೇವನೆ ಮಾಡಬೇಕು, ಒಳ್ಳೇದಾಗ್ತದೆ ನಿನಗೆ. ಮೇಡಮ್ ಆಗಲೇ PPT ಹೇಳಿದರು, ನಿಮ್ಗೆ ಫುಲ್ ಪವರ್ ಬರ್ತದೆ, ಅದೇ ಏನು ಹೇಳ್ತಾರೆ, ನಿಮ್ಗೆ ಒಳ್ಳೆ ಮೈಂಡ್ ಕಾನ್ಸಂಟ್ರೇಷನ್ ಬರ್ತದೆ, ಒಳ್ಳೆ ಸ್ಟಡಿ ಮಾಡ್ಬೋದು ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ನಿಮ್ಮನ್ನು ಅದರ ಬಲಿ ಮಾಡಲಿಕ್ಕೆ, ನಿಮ್ಮನ್ನು ಹಾಳು ಮಾಡಲಿಕ್ಕೆ ಆ ಥರ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಮಾದಕ ದ್ರವ್ಯದಿಂದ, ಈ ಮಾದಕ ವ್ಯಸನದಿಂದ ಆ ಥರ ಆಗೋ ಸಾಧ್ಯತೆ ಯಾವುದೇ ಇಲ್ಲ. ನಿಮ್ಮನ್ನು ಅಲ್ಲಿ ನೋಡಿ ಇವೆಲ್ಲ ನೋಡಿದ್ರಲ್ಲ, ಆಸ್ತ ಪರಿಸ್ಥಿತಿ ಎಲ್ಲಿ ಬಂತು, ಡೆತ್ ಆಗೋಲ್ಲಿ ಬಂತು ನೋಡಿದ್ರಲ್ಲ ಅಲ್ಲಿ PPTಯಲ್ಲಿ ನೋಡಿದ್ರೆ. ಆದ್ದರಿಂದ ನಿಮ್ಮ ಶಾಲೆ ಕಾಲೇಜಲ್ಲಿ ಮತ್ತೆ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ನಿಮ್ಮ ತಂದೆ ತಾಯಿಗೆ ನೀವು ಹೆಸರು ತರಬೇಕು. ನನ್ನ ಮಗ ಹೀಗೆ ಮಾಡಿದ, ಆಯಿತು ಉತ್ತಮ ಅಧಿಕಾರಿ ಆದ ಅಥವಾ ಉತ್ತಮ ವ್ಯಕ್ತಿ ಆದ. ನೀವು ಯಾವುದೇ ಪೋಸ್ಟ್ ಪಡೀಲಿ ಬಿಡಲಿ ಅಂತ ನಾನು ಹೇಳೋದಿಲ್ಲ, ಬಟ್ ನೀವು ಉತ್ತಮ ಪ್ರಜೆ ಆಗಬೇಕು. ಸಮಾಜಕ್ಕೆ ಅದೇ ಕೊಡುಗೆ. ನೀವು ಉತ್ತಮ ವ್ಯಕ್ತಿಯಾಗಿ ನಾಲ್ಕು ಜನಕ್ಕೆ ನೀವು ಒಳ್ಳೆಯದು ಬಯಸಿದ್ರೆ ಅದೇ ದೊಡ್ಡ ಕೊಡುಗೆ. ಆದ್ದರಿಂದ ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಮಾದಕ ವ್ಯಸನಕ್ಕೆ ಬಲಿ ಆಗಬಾರ್ದು ಅಂತಂದರೆ ನಿಮ್ಮ ಪರಿಸರ ಸರಿಯಾಗಿರಬೇಕು, ನಿಮ್ಮ ಫ್ರೆಂಡ್ಶಿಪ್ ಸರಿಯಾಗಿರಬೇಕು. ಅರ್ಥ ಆಯ್ತಾ? ಒಬ್ಬ ಯಾರೋ ಫ್ರೆಂಡ್ ಹೇಳ್ತಾರೆ ನಿಮಗೆ, ಹಾಗೆ ನೋಡು, ಹೀಗೆ ನೋಡು, ಇದು ಅವ್ರಿಗೆ ಕೊಡು, ಹೀಗೆ ಕೊಡು ಅಂತ ಹೇಳ್ತಾರೆ. ಇನ್ನೂ ಪರ್ಸಲ್ಲಿ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ನೀವು ಚೆಕ್ ಮಾಡಲ್ಲ, ಇಟ್ಕೊಳ್ತೀರಿ. ಅದು ಕೂಡ NDPS ಆ್ಯಕ್ಟಲ್ಲಿ ಅದು ಅಪರಾಧ. ನೀವು ಯಾವುದೇ ಕಾರಣಕ್ಕೆ ಮಾದಕ ವಸ್ತುಗಳನ್ನು ಹೊಂದಲಿಕ್ಕಿಲ್ಲ. ಮಾದಕ ವಸ್ತುಗಳನ್ನು ಸರಿಯಾಗಿ ಚೆಕ್ ಮಾಡಿದ್ರೆ ಇಟ್ಕೊಂಡ್ರೆ ಬ್ಯಾಗಲ್ಲಿ ಇತ್ತು, ಇನ್ನೊಂದಿತ್ತು, ನೀವು ಬೈಕಲ್ಲಿ ಇತ್ತು, ಸ್ಕೂಟ್ರಲ್ಲಿ ಇತ್ತು ಅಂದರೆ ಅದು ಕೂಡ ಕಾನೂನಿಗೆ ಅಪರಾಧ ಇದೆ. ನೋಡಿ, ಎಲ್ಲ ಕೇಳ್ತದಲ್ಲ ಆತವ್ರಿಗೆ.
ಯಾವುದೇ ಕಾರಣಕ್ಕೂ ಡ್ರಗ್ಸ್ ಪದಾರ್ಥಗಳನ್ನು ನಿಮ್ಮ ಚೆಕ್ ಮಾಡಿದ್ರೆ ನೀವು ಬ್ಯಾಗ್ ಇಟ್ಕೊಳ್ಳಿಕ್ಕಿಲ್ಲ, ಸ್ಕೂಟರ್ ಇಟ್ಕೋಬಾರ್ದು. ಅದು ಕಾನೂನಿನಲ್ಲಿ NDPS ಆಕ್ಟ್ ಅಪರಾಧ ಆಗ್ತದೆ. ಆದ್ದರಿಂದ ನೀವು ಯಾವುದೇ ಎಷ್ಟೇ ಕ್ಲೋಸ್ ಪ್ರಿನ್ಸಿಪಲ್ ಏನಿದೆ ಅಂತ ಚೆಕ್ ಮಾಡಬೇಕು. ಸುಮ್ಮನೆ ಅವ್ನು ಕೊಡಿ ಅಂತ ಹೇಳ್ತಾನೆ, ಇನ್ನೊಂದು ಕೊಡಿ ಅಂತ ಹೇಳ್ತಾನೆ, ದೊಡ್ಡ ಜಾಲ ಇರ್ತದೆ. ನೀವು ಅದರಲ್ಲಿ ಸಿಕ್ಕು ಒದ್ದಾಡ್ತೀರಿ. ಅರ್ಥ ಆಯ್ತಾ? ನಾಳೆ ಹೇಳ್ತಾರೆ ನಮ್ಮ ಮಗ ಏನೂ ಮಾಡಿಲ್ಲ ಸರ್, ಈ ಥರ ನಮ್ಗೆ ಗೊತ್ತಿಲ್ಲ ಇಟ್ಟ ಅಂತೇಳಿ. ಆ ಥರ ಅದು ಕಾನೂನು ಆ ಥರ ಮಾಡಲಿಕ್ಕೆ ಕೊಡೋದಿಲ್ಲ. ನೀವು ನಿಮ್ಮ ಬ್ಯಾಗಲ್ಲಿ ನೀವು ಒಬ್ಬರು ಕೊಟ್ಟರೆ ಅದು ಅಪರಾಧ ಕಾನೂನಿಗೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇನ್ನೊಬ್ಬೊಬ್ಬರಿಗೆ ಕೊಡೋದು, ಅವನಿಗೆ ಕೊಡೋದು ಅದೇನು ಮಾಡಬೇಡಿ. ಇದು ತಗೋ, ಯಾವುದೇ ಕಾರಣಕ್ಕೂ ಡ್ರಗ್ಸ್ ಇನ್ನೊಂದು ಇರ್ತದೆ, ಅದನ್ನ ಕರೆಕ್ಟಾಗಿ ವೆರಿಫೈ ಮಾಡಬೇಕು. ಇನ್ನೊಂದು ನೀವು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಇದು ಅವ್ರು ಕೊಡೋದು, ಇದು ಇನ್ನೊಬ್ಬರು ಅವ್ರು ಕೊಡೋದು, ಆ ಚಾಲಕ ಎಷ್ಟು ಇರ್ತಲ್ಲ ಎಲ್ಲ ಅರೆಸ್ಟ್ ಆಗ್ತಾರೆ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ನೀವು ಕೇಸಸ್ ಹಾಕೋಬೇಡಿ. ಒಂದ್ಸತಿ ನಿಮಗೆ NDPS ಕೇಸ್ ಆಗಿಬಿಟ್ಟು ಸುಮಾರು 10 ವರ್ಷಗಳ ಕಾಲ ಟ್ರಯಲ್ ನಡೆಸಿದೆ. 10 years 10 ವರ್ಷ ಹಿಡಿದಿದೆ ಟ್ರಯಲ್. 10 ವರ್ಷ ಕೇಸ್ ಮುಗಿದಿಲ್ಲ, ನಿಮಗೆ ಯಾವುದೋ ಪಾಸ್ಪೋರ್ಟ್ ಇಶ್ಯೂ ಆಗೋದಿಲ್ಲ. ಪಾಸ್ಪೋರ್ಟ್ ಗೊತ್ತಲ್ಲ, ವಿದೇಶಕ್ಕೆ ಹೋಗ್ಬೇಕು, ದುಡಿಬೇಕು ಅಂದ್ರೆ ಪಾಸ್ಪೋರ್ಟ್ ಬೇಕು, ಪಾಸ್ಪೋರ್ಟ್ ಇಶ್ಯೂ ಆಗೋದಿಲ್ಲ. ಪೊಲೀಸ್ ಕ್ಲಿಯರೆನ್ಸ್ ಇರೋದಿಲ್ಲ. ಯಾವುದೋ ನೀವು ಪ್ರೈವೇಟ್ ಕೆಲಸಕ್ಕೆ ಹೋದ್ರು ಕೂಡ ನಮ್ಮ ಪೊಲೀಸ್ ಕ್ಲಿಯರೆನ್ಸ್ ಬೇಕು. ನಾವು ಬರ್ತೀವಿ, ಇಂಥ ಕೇಸಲ್ಲಿ ನೀವು ಭಾಗಿಯಾಗಿ ಅಂತ ಬರ್ತೀವಿ. ಅದನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ಯಾವುದೋ MNC ಕಂಪ್ನಿಗಳು, ದೊಡ್ಡ ಕಂಪ್ನಿಗಳು ಕೂಡ ತಗೊಳ್ಳೋದಿಲ್ಲ ನಿಮಗೆ. ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ಇವತ್ತು ನೀವು ಪ್ರತಿಜ್ಞೆ ಮಾಡಬೇಕು. ನಮಗೆ ಯಾವುದೇ ಕಾರಣಕ್ಕೂ ಮಾದಕ ಸೇವನೆ ಮಾಡೋದಿಲ್ಲ, ಮಾದಕ ದ್ರವ್ಯವನ್ನು ನಾವು ಇನ್ನೊಂದು ಮಾಡೋದಿಲ್ಲ ಅಂತ ನೀವು ಸೇವನೆ ಮಾಡಬೇಕು, ಪ್ರತಿಜ್ಞೆ ಮಾಡಬೇಕು. ಇನ್ನು ನೀವೆಲ್ಲ ಈ ತುಂಬ ಯಂಗ್ಸ್ಟರ್ ಇದ್ದೀರಿ, 15 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು. ಇನ್ನು ನೆಕ್ಸ್ಟ್ ನೀವು 20, 21, 22 ಆಗ್ತದೆ. ಅವಾಗೆಲ್ಲ ನೀವು ಸ್ಟಾರ್ಟ್ ಆಗ್ತದೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಿಮಗೆ ಹಾಗೆ ಮಾಡಬೇಕು, ನೀವು ಗಾಂಜಾ ಹಿಡಿಬೇಕು, MDMA ಹಿಡಿಬೇಕು, ಅದೆಲ್ಲ ಹೇಳ್ತಾರೆ. ತುಂಬ ಪರಿಸರದಲ್ಲಿ ಜಾಸ್ತಿ ಇರೋದ್ರಿಂದ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಈ PPT ಆಗಿದೆ, ಇನ್ನೊಂದು ಸಲ ಬೇಕಾದ್ರೆ ನಿಮಗೆ ಟೈಮ್ ಇದೆ, ನೆಕ್ಸ್ಟ್ 6 ತಿಂಗಳು ಬಿಟ್ಟು ಇನ್ನೊಂದು ಸಲ ಬೇಕಾದ್ರೆ ನಿಮಗೆ ನಾವು ಬೇಕಾದ್ರೆ ನಮ್ಮಿಂದ ಕೂಡ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮಾದಕ ದ್ರವ್ಯ ವ್ಯಸನಕ್ಕೆ ಬಲಿಯಾಗಬಾರ್ದು. ಅದೇ ರೀತಿ ಈಗ ಟ್ರಾಫಿಕ್ ಬಗ್ಗೆ ಹೇಳ್ಬೇಕು ಅಂತ ಟ್ರಾಫಿಕ್ ನೋಡಿ, ಈಗ DL ಇಲ್ಲದೆ ಹೊರಡ್ತಾರೆ ಗಾಡಿ, ವಿದೌಟ್ DL. ಯಾಕಂದ್ರೆ ಫೈನ್ ಇದೆ ಮತ್ತೆ ಕೇಸ್ ಕೂಡ ಆಗ್ತದೆ. ಇನ್ನೊಬ್ರು ಯಾಕೆ ಹಿಟ್ ಮಾಡಿದ್ರೆ, ಇನ್ನೊಬ್ಬ ತೊಂದರೆ ಆದರೆ ಹಿಟ್ ಮಾಡಿದ್ರೆ ಅದು ಕೇಸ್ FIR ಆಗ್ತದೆ. FIR ಆಗಿಬಿಟ್ಟು ಅದು 3-4 ವರ್ಷ ಇರ್ತದೆ. ಗೊತ್ತಾಯ್ತಾ? ನಿಮ್ಮ ತಂದೆ ತಾಯಿ ಕೂಡ ಕೇಸ್ ಆಗ್ತದೆ. ಯಾಕಂದ್ರೆ ಅದಕ್ಕೆ ಯಾವುದೇ ಕಾರಣ ನೀವು ವೆಹಿಕಲ್ ಕೊಡ್ಲಿಕ್ಕಿಲ್ಲ, ಅವ್ರಿಗೆ ಕೇಸ್ ಆಗ್ತದೆ, ನಿಮಗೂ ಕೂಡ ಕೇಸ್ ಆಗ್ತದೆ. ಒಂದು ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ. ಗೊತ್ತಾಯ್ತಾ? 3 ದಿನ ಹೋಗ್ತೀರಿ, ವಿದೌಟ್ ಹೆಲ್ಮೆಟ್ ಹೋಗ್ತೀರಿ. ನಾವು ನೋಡ್ತಾ ಇರ್ತೀವಿ, 3 ದಿನ 4 ದಿನ ಹೋಗ್ತಾರೆ, ಬಿದ್ದರೆ ತಲೆಗೆ ಪೆಟ್ಟಾಗ್ತದೆ. ನಿಮಗೆ ಒಂದು ಹೆಲ್ಮೆಟ್ ಹಾಕಿ ಅಂತ ಹೇಳಿ ಅದನ್ನು ಫೈನ್ ಕಲೆಕ್ಟ್ ಮಾಡೋ ಉದ್ದೇಶ ಅಲ್ಲ ನಮ್ಮದು. ಒಬ್ಬರಿಗೆ ಏನೋ ತಲೆಗೆ ಪೆಟ್ಟಾಗಿ ಕಡಿಮೆ ಆಗಿಬಿಟ್ರೆ ಜೀವ ಹೋಗ್ತದೆ. ಗೊತ್ತಾಯ್ತಾ? ಆದ್ದರಿಂದ ನೀವು ಹೆಲ್ಮೆಟ್ ಹಾಕೋ ಏನೋ ತಂದೆ ಒಟ್ಟಿಗೆ ಏನೋ ದೊಡ್ಡವರೊಟ್ಟಿಗೆ ಹೋಗ್ತಾರೆ, ಹೆಲ್ಮೆಟ್ ಹಾಕಿ ಕೂತ್ಕೊಳ್ಬೇಕು. ಹಿಂದೆ ನೀವು ವಿದೌಟ್ DL ಓಡಿಸಲೇಬಾರ್ದು, ಗಾಡಿ ಬೈಕ್ ಓಡಿಸಲೇಬಾರ್ದು. ಯಾವುದೇ ವೆಹಿಕಲ್ ಚಾಲನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಗೊತ್ತಾಯ್ತಲ್ಲ? ಅದರಲ್ಲಿ ನಿಮಗೆ ತಿಳುವಳಿಕೆ ಇರುತ್ತೆ. ಹೇಳೋ ಉದ್ದೇಶ ಏನಂದರೆ ನಿಮ್ಗೆ ಕೆಲವು ಗೊತ್ತಿರೋದಿಲ್ಲ, ಕೆಲವು ಗೊತ್ತಿಲ್ಲದೆ ಮಾಡ್ತೀರಿ. ಆದ್ದರಿಂದ ನಾವು ಹೇಳಿದಾಗ ಪ್ರತಿಯೊಂದು ಸತಿ ಕೇಸ್ ಹಾಕೋ ಟೈಮಲ್ಲಿ ಹೇಳ್ತಾರೆ, ಇಲ್ಲ ಸರ್ ನಮ್ಗೆ ಗೊತ್ತಾಗಿಲ್ಲ ಸರ್ ಅಂತ ಹೇಳ್ತಾರೆ. ಆ ಥರ ಆಗಬಾರ್ದು. ಆದ್ದರಿಂದ ನೀವು ಇನ್ನು ಮುಂದೆ ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಬೇಕು. ಯಾಕೆಂದರೆ ಮನೆಯಲ್ಲಿ ತಂದೆ ತಾಯಿ ಏನೋ ಆಸೆ ಇರ್ತಾರೆ. ನೀವು ಕಾಲೇಜ್ ಕಳಿಸ್ತಾರೆ ಅಂತಂದರೆ ನನ್ನ ಮಗ ಏನೋ ಒಂದು ಸಾಧನೆ ಮಾಡ್ತಾರೆ ಅಂತ ಕೊಡ್ತಾರೆ. ಅರ್ಥ ಆಯ್ತಾ? UPSC KS ನೀವು IAS ಮಾಡ್ಬೋದು. ಅರ್ಥ ಆಯ್ತಾ? ಕಷ್ಟಪಟ್ಟರೆ ನೀವು IAS ಆಫೀಸರ್ ಆಗ್ಬೋದು. UPSC ಎಕ್ಸಾಮ್ ಬರೋದು IAS ಆಗ್ಬೋದು, KS ಮಾಡ್ಬೋದು. ಅರ್ಥ ಆಯ್ತಾ? PSI ಬರಿಬೋದು, FDA ಬರಿಬೋದು, ಟೀಚರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು. ನೀವು ಎಲ್ಲಿಂದ ಮನಸ್ಸು ಮಾಡಿ ಏನಾದರೂ ಆಗ್ಬೋದು. ಈಗ ಮಾಡೋದಿಲ್ಲ, ಅದು ದೇವರಲ್ಲ, ಅವರು ನಮ್ಮ ಥರನೇ, ನಿಮ್ಮ ಥರನೇ. ನಾವು ಕೂಡ ಮೊದಲು ನಿಮ್ಮ ಥರನೇ ಕೊಟ್ಕೊಂಡು ಪಾಠ ಕೇಳ್ತೀವಿ. ಅರ್ಥ ಆಯ್ತಾ? ನೀವು ಮನಸ್ಸು ಮಾಡಿ ಎಲ್ಲರೂ ಕೂಡ ಆಗ್ಬೋದು. ಇದರಲ್ಲಿ ಒಂದು 50 ಜನ ಆಗ್ಬೋದು. ಆದ್ದರಿಂದ ನೀವು ಒಳ್ಳೆ ವ್ಯಕ್ತಿಗಳಾಗ್ಬೋದು, ಇಂಜಿನಿಯರ್ ಡಾಕ್ಟರ್ ಆಗ್ಬೋದು. ನಿಮಗೊಂದು ಸಾಧನೆ ಅದು. ಗೊತ್ತಾಯ್ತಾ? ಯಾವುದೇ ದೊಡ್ಡದು ಚಿಕ್ಕದು ಅಂತಲ್ಲ. ಒಂದು ನೀವು ಒಳ್ಳೆ ಜಾಬ್ ಇರ್ತದೆ, ಅದು ಸಾಧನೆ ನಿಮ್ಮ ಪಾಲಿಗೆ ಸಾಧನೆ ಅದು. ತಂದೆ ತಾಯಿ ಖುಷಿ ವಿಚಾರ ಇದೆ. ಮಾಡ್ಬೋದು, ಯಾರಿಗೇನು ಮಾಡದೇ ಇರೋದಲ್ಲ. ಎಲ್ಲರೂ ನಿಮ್ಮ ಥರ ಬಂತು. ನಾವೆಲ್ಲ ಬ್ಯಾಕ್ ಟೀಚರ್ಸ್ ಬಾಸ್ ಇದ್ದವ್ರು ನಾವೆಲ್ಲ. ಅರ್ಥ ಆಯ್ತಾ? ನಾವು ಬ್ಯಾಂಕಲ್ಲಿ ಇದ್ದವರಲ್ಲ, ಹಂಗೆ ನಮ್ಮ ಮನಸ್ಸು ಮಾಡಿದ್ರೆ ಮಾಡ್ಬೋದು. ಕಷ್ಟಪಟ್ಟು ನೀವು ಡಿಗ್ರಿ ಆದಮೇಲೆ ಒಂದು ವರ್ಷ 2 ವರ್ಷ ಓದಿದ್ರೆ ಏನು ಬೇಕಾಗ್ತದೆ, KS ಮಾಡ್ಬೋದು ನೀವು. ಅರ್ಥ ಆಯ್ತಾ? ಮಾಡ್ಬೋದಲ್ಲ? ಕಷ್ಟಪಟ್ಟು ಓದಿ, ಡ್ರಗ್ಸ್ ಬೇಡ, ನೀವು ಸಾಧನೆ ಮಾಡಿ ನೀವು ತೋರಿಸಿ. ಉಳ್ಳಲ್ಲ ಅಂತ ಓದಿದ್ರೆ ಸ್ಕೂಲ್ ಕೂಡ ಹೆಸರು ಬರ್ತದೆ. ನಿಮಗೆ ಕಾಲೇಜಲ್ಲಿ ಕರೆಸಿ ನಿಮಗೆ ಸನ್ಮಾನ ಮಾಡ್ತಾನೆ. ಗೊತ್ತಾಯ್ತಾ? ನೀವು ಸನ್ಮಾನ ಮಾಡ್ಬೇಕಾ? ನಿಮಗೆ ಓದ್ಬೇಕು, ನೀವು ಓದಬೇಕು. ಇದರಲ್ಲಿ ಸುಮಾರು 10 ಜನ KS ಆಫೀಸರ್ ಆಗಬೇಕು. ಆಗ್ತೀರಾ? UPSC ಮಾಡಿ, UPSC ಆಗ್ತದೆ. ಎಲ್ಲ ಕಷ್ಟಪಟ್ಟು ಓದಿದ್ರೆ ಆಗ್ತದೆ. ಏನು ದೊಡ್ಡ ಸಾಧನೆ. 1 ವರ್ಷ 2 ವರ್ಷ ಓದಿದ್ರೆ ನೀವು ಪ್ರೊಫೆಸರ್ ಆಗ್ಬೋದು. ಅರ್ಥ ಆಯ್ತಾ? ನೀವು ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗ್ಬೋದು, ಏನು ಬೇಕಾದಾಗ್ಬೋದು. ನೀವು ಇವತ್ತೇ ಚೇಂಜ್ ಮಾಡ್ಬೇಕು. ನೀವು ಆಗ್ತೀರಾ? ಇವತ್ತು ನೀವು ಕರೆಕ್ಟಾಗಿ ಕರಿಕ್ಯುಲರ್ ಏನಿದೆಯಲ್ಲ ನಿಮ್ಮದು ಸಿಲೆಬಸ್ಸು ಈ ಓದಿ. ನೀವು ಆಫ್ಟರ್ ಡಿಗ್ರಿ ಆದಮೇಲೆ ಏನು ಮಾಡಬೇಕು? ಸರಿ ಕರೆಕ್ಟಾಗಿ 2 ವರ್ಷ ಓದಿ. ನಿಮ್ಗೆ ಆಗಿದ್ರೆ ನನಗೆ ಕೇಳಿ, ಹಾಗೆ ಆಗ್ತೀವಿ. ನೀವು UPSC ಮಾಡ್ತೀವಿ. ಎಲ್ಲ ನೀವು ಶಪಥ ಮಾಡಬೇಕು. ಇವತ್ತಿನ ನಾನು
ನಮ್ಮ ದೊಡ್ಡ ಅಧಿಕಾರಿ ಆಗಬೇಕು, ನಮ್ಮ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಇವತ್ತು ನೀವು ಮನಸ್ಸು ಮಾಡಿದ್ರೆ ಹಾಗೆ ಆಗ್ತದೆ, ಮಾಡೇ ಮಾಡ್ತೀವಿ. ಆಯ್ತು, ಎಲ್ಲರಿಗೂ ಅರ್ಥ ಆಯ್ತಲ್ಲ? ಇದರಲ್ಲಿ ನೀವು ಚೇಂಜ್ ಆಗಬೇಕು ಇವತ್ತಿಂದ ನಿಮಗೆ. ಇವತ್ತಿನ ನಿಮಗೆ ಸ್ಪೀಟ್ ಅನ್ಕೊಳ್ಬೇಕು, ಒಳ್ಳೆ ರೀತಿಯಿಂದ ನೀವು ಓದಬೇಕು, ಸಿಲೆಬಸ್ ಕೂಡ ನೀವು ಎಲ್ಲ ಟಾಪ್ ಓದಬೇಕಲ್ಲ, ನೀವು ಒಳ್ಳೆ ರೀತಿ ಓದಿ ತಿಳ್ಕೊಳ್ಳಿ ಅಷ್ಟೇ. ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ಇದೆಲ್ಲ ಪ್ರತಿಯೊಂದು ತಿಳ್ಕೊಳ್ಬೇಕು. ಹಿಸ್ಟ್ರಿ ಅದ ಹಿಸ್ಟ್ರಿ ಕಂಪ್ಲೀಟ್ ಓದಿ, ಸೈನ್ಸ್ ಕಂಪ್ಲೀಟ್ ತಿಳ್ಕೊಳ್ಳಿ. ಅಂದ್ರೆ ಅರ್ಥ ಬಯಟ್ ಮಾಡೋದು ಬೇಡ, ಅದು ಗಟ್ಟಿ ಹೊಡೆದು ಏನು ಪ್ರಯೋಜನ ಆಗಲ್ಲ. ನೀವು ಕಂಪ್ಲೀಟ್ ತಿಳ್ಕೊಳ್ಬೇಕು, ಕಂಪ್ಲೀಟ್ ಸಬ್ಜೆಕ್ಟ್ ತಿಳ್ಕೊಂಡ್ರೆ ನಿಮ್ಗೆ ಅದೇ ಬರ್ತದೆ ಕಂಪ್ಲೀಟ್ ಎಕ್ಸಾಮ್ಗೆ. ಬೇರೆ ಏನು ಕೇಳೋದು, ಕಾಂಪಿಟೇಟಿವ್ ಎಕ್ಸಾಮ್ ಬೇರೆ ನಿಮ್ಮ ಸಿಲೆಬಸ್ ಬಿಟ್ಟು ಬೇರೆ ಯಾವುದೂ ಕೇಳೋದಿಲ್ಲ. ನೀವು ಏನಿದೆ 5ರಿಂದ 10ನೇ ಕ್ಲಾಸ್ ಅಥವಾ PUC ಓದ್ತಿರಲ್ಲ, ಇದೇ ಅಲ್ಲಿ ಸಬ್ಜೆಕ್ಟ್ ಬರ್ತದೆ. ಮತ್ತೆ ಎಕ್ಸ್ಟ್ರಾ ಒಂದು ವರ್ಷ ಒಂದೂವರೆ ವರ್ಷ ಓದಿದ್ರೆ ನಿಮ್ಗೆ ಯಾವ್ದು ಬೇಕಾದ್ರೆ ಎಕ್ಸಾಮ್ ಪಾಸ್ ಆಗ್ತದೆ. ಅರ್ಥ ಆಯ್ತಾ? ಅದನ್ನು ಮಾಡಿ ನಿಮ್ಗೆ ಏನು ಬೇಕಾದ್ರೆ ಮನಸ್ಸು ಮಾಡಿ ಯಾವ್ದು ಆಗ್ತದೆ. ಇದನ್ನು ಕೆಟ್ಟ ಇದನ್ನು ಬಿಟ್ಟುಬಿಡುವ, ಏನೋ ಡ್ರಗ್ಸ್ ಅವೆಲ್ಲ ಬಲಿಯಾಗೋದು, ಈ ಟ್ರಾಫಿಕಲ್ಲಿ ನಾವು ವಯಸ್ಸಿನ ಮಾಡೋದು, ಇದು ಮಾಡೋದು ಬೇಡ. ಒಂದು ನಿಮ್ಗೆ ಇದು ಮಾಡಬೇಕಾದ್ರೆ ಏನ್ ಬೇಕು, ಒಂದು ವಿನಯತೆ ಬೇಕು, ಪೊಲೈಟ್ನೆಸ್ ಬೇಕು, ಭಾರಿ ವಿನಮ್ರವಾಗಿರ್ಬೇಕು. ನೀವು ದೊಡ್ಡವರಿಗೆ ಗೌರವ ಕೊಡಬೇಕು, ಯಾರೇ ಬಂದ್ರೆ ನಮಸ್ತೆ ಇರಬೇಕು, ಒಳ್ಳೆ ರೀತಿ ಮಾತಾಡಬೇಕು, ಏನೇನು ರೆಸ್ಪೆಕ್ಟ್ ಕೊಡಬೇಕು. ಗೊತ್ತಾಯ್ತಾ? ಮನೆಯವರಿಗೆ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು. ಮನೆಯಾಗ ತಂದೆ ತಾಯಿ ಏನ್ ಹೇಳ್ತಾರೆ ಆ ಕೆಲಸ ಕೇಳಬೇಕು, ಕೆಲಸ ಮಾಡಬೇಕು. ಗುರುಗಳು ಏನ್ ಹೇಳ್ತಾರೆ ಮಾಡಬೇಕು. ಮಾಡ್ತಾರಲ್ಲ? ಓಕೆ, ಒಂದು ಕಾರ್ಯಕ್ರಮ ಕಟ್ಟಿ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕರೆಸಿ ನಿಮ್ಮೊಂದಿಗೆ ನಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೆ, ಬೋಧಕ ವರ್ಗದವರಿಗೆ, ಬೋಧಕೇತರ ವರ್ಗದವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ನಾನು ನಮಸ್ಕರಿಸಿ ಎರಡು ಮಾತು ಮುಗಿಸ್ತೀನಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಸಮಯದ ಅವಕಾಶ ಬಹಳ ಕಡಿಮೆ ಇದೆ. ಬಹಳ ಸಂಕ್ಷಿಪ್ತವಾಗಿ ನಾನು ಧನ್ಯವಾದ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಗತ್ತು ಫಲ ಎಂಬಂತಹ ಒಂದು ಸಂಸ್ಥೆ ಉಳ್ಳಾಲದಲ್ಲಿ ಹುಟ್ಟಿಕೊಂಡು ಉಳ್ಳಾಲ ತಾಲೂಕನ್ನು ಇವತ್ತು ನಮ್ಮ ಮಾನ್ಯ ಸ್ಪೀಕರ್ ಅವರು ಅದನ್ನು ಉದ್ಘಾಟನೆ ಮಾಡಿದರು. ಬಹಳ ಯಶಸ್ವಿಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಇದೀಗ ನಮ್ಮ ಸನ್ಮಾನ್ಯ ನಮ್ಮ ತಾಲೂಕಿನ ಅಧ್ಯಕ್ಷರ ಸಮ್ಮುಖದಲ್ಲಿ ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜಿನ ಈ ಸಭಾಂಗಣದಲ್ಲಿ ಉದ್ಯುಕ್ತವಾಗಿ ಉದ್ಘಾಟನೆಯಾಯಿತು. ಈ ಕಾರ್ಯಕ್ರಮ ನೆರವೇರಿಸಿಕೊಂಡಂತ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಸ್ಪೀಕರ್ ಆದಂತ ಮಾನ್ಯ UT ಖಾದರ್ ಅವರಿಗೆ ಗಂಭೀರ ಪರವಾಗಿ ವಂದನೆಯನ್ನು ಸಲ್ಲಿಸಬೇಕು. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಂಡಂತ ಜಮೀನುಗಳ ಉಳ್ಳಾಲ ತಾಲೂಕಿನ ಗೌರವಾನ್ವಿತ ಅಧ್ಯಕ್ಷರ ಆತ್ಮೀಯರಾದಂತ ಅಬ್ದುಲ್ ನಾಸೀರ್ ಕೇಕೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಬಹಳ ಮುಖ್ಯವಾದಂತಹ ನಮ್ಮ ಒಂದು ಸಂದೇಶ, ಸಮಾಜದ ಸಂಘಟನೆಗಳ ಒಂದು ಸಂದೇಶ ಮೂಲಕ ನಮ್ಮ ಈ ಒಂದು ಸಂಸ್ಥೆ ಉದ್ಘಾಟನೆಗೊಳ್ಳುವಂತಹ ಉದ್ದೇಶದಲ್ಲಿ ಸನ್ಮಾನ್ಯ ಶ್ರೀಮತಿ ಲಿಡಿಯಾನವರು ಇವತ್ತು ಬಹಳ ಮುಖ್ಯವಾಗಿ ಆಡಳಿತಾಧಿಕಾರಿ ಮಾದಕ ದ್ರವ್ಯದ ಬಗ್ಗೆ ಜಾಗೃತಿ ಶಿಬಿರವನ್ನು ನಮ್ಮ ಈ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ರೀತಿಯಲ್ಲಿ ಅವರು ಆರ್ಥಿಕವಾಗಿ ಭಾವನಾತ್ಮಕವಾಗಿ ತಮ್ಮ ಭಾವನೆಗಳೊಂದಿಗೆ ಅನುಭವದೊಂದಿಗೆ ಮಾತನಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸಲ್ಲಿಸಿದೆ. ಅದೇ ರೀತಿಯಲ್ಲಿ ಇವತ್ತಿನ ಒಂದು ಸಂಚಾರ ನಿಗಮ ಜಾಗೃತಿ ಶಿಬಿರಕ್ಕೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಶ್ರೀಮತಿ ಧನ್ಯಾ ಅವರು ಹೋಗಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಆ ಸ್ಥಾನವನ್ನು ತುಂಬಿಕೊಂಡವರು ಉಳ್ಳಾಲ ಆರಕ್ಷದ ಉಪನಿರೀಕ್ಷಕ ಶ್ರೀಕರ್ ಕುಮಾರ್ ಅವರು ಬಂದು ಒಬ್ಬ ಅಧ್ಯಾಪಕ ನೋಡುವಂತ ರೀತಿಯಲ್ಲಿ ಉತ್ತಮ ಮನವಿ ಸಲ್ಲಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಗೆ ಸೂಕ್ತ ಸದಸ್ಯರಿಂದ ಜಮೀನುಗಳ ಜಿಲ್ಲಾ ಸಂಸ್ಥೆ ಗೌರವಾನ್ವಿತ ಅಧ್ಯಕ್ಷರಾದ ಶಾವು ನವೀನ್ ಪೇಟೆ ಅವರು ಉಪಸ್ಥಿತರು ಯಶಸ್ವಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾಸಿಂ ಬಾಲ್ಕೂರಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಧ್ಯಕ್ಷರು ಜಮೀನುಗಳ ಮಣ್ಣು ತಾಲೂಕಿನಿಂದ ಮೊಹಮ್ಮದ್ ಪಪ್ಪಳಿಗೆ ಅವರಿಗೂ ನಾನು ಪರೋಕ್ಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತೇ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿರ್ತಕ್ಕಂಥ KNK ಮಂಜುನಾಥ್ ಅವರು ಉತ್ತಮ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಅವರಿಗೂ ಕೂಡ ಅವರ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಬಹಳ ಮುಖ್ಯವಾಗಿ ಈ ವೇದಿಕೆಯನ್ನು ಅಲಂಕರಿಸಿದ ನಮ್ಮ ಜಮೀನು ಭಾಗದ NRCC ಪ್ರತಿನಿಧಿಯಾಗುತ್ತ ಅದೇ ರೀತಿಯಲ್ಲಿ ನೀಟ್ ಸಂಘಟನೆಯ ಸಂಚಾಲಕರಾಗಿ ಇದೀಗ ಬಹಳ ಉತ್ತಮವಾಗಿ ಕ್ರಿಯಾಶೀಲಾಗಿ BU ಪದವಿ ಪೂರ್ವ ಕಾಲೇಜು ಮತ್ತು ಹೈಸ್ಕೂಲ್ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ ಪರ್ವೀನ್ ಹಾಜಿ ಅವರು ತಿಳಿದಿದ್ದಾರೆ. ಅವರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂಸ್ಥೆಯಲ್ಲಿರುವಂತಹ ಬಹಳ ಮುಖ್ಯವಾಗಿ ಉಪಾಧ್ಯಕ್ಷರಾದ ಅಬ್ದುಲ್ ರಹಮಾನ್ ಪೊಲೀಸ್ ಅವರು ಇವತ್ತು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಸಂಖ್ಯಾತರಿದ್ದಾರೆ, ಅವರಿಗೂ ನಾನು ಪ್ರೀತಿಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನೂತನ ಸಮಿತಿಗಳ ಎಲ್ಲ ಗೌರವ ಸದಸ್ಯರು, ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಪದಾಧಿಕಾರಿಗಳು ವಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಉಳ್ಳಾಲ ತಾಲೂಕುಗಳು ಐತಿಹಾಸಿಕವಾಗಿ ನಿರ್ಮಿಸಿ ದಾಖಲೆಯನ್ನು ಸ್ಥಾಪಿಸಿದಂತ ಅದಕ್ಕೆ ರೂಪರೀತಿಯ ಸಹಕಾರ ಕೊಟ್ಟಂತ ಸೈನಿಕರಲ್ಲಿ ಜಾತಿ ಟ್ರಸ್ಟ್ ನಡೆಯತಕ್ಕಂಥ ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಶಿಕ್ಷಣ ಸಂಸ್ಥೆ ಇಬ್ಬರು ಪ್ರಾಂಶುಪಾಲರು ಅಬ್ದುಲ್ ರಹಮಾನ್ ಅವರು ಮತ್ತು ಶ್ರೀಮತಿ ಪವಿತ್ರ ಅವರಿಗೆ ಅನಂತ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಸವರಾಜ ಆಸೀನ್ ಮಿತ್ರರವರಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕ ಬಂಧು ಬಳಗದವರಿಗೆ
ಎಲ್ಲ ಪ್ರತಿಭೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಬಂಧುಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್.